ಮನವು ನಿನ್ನಲ್ಲಿ ನಿಲ್ಲಲಿ ಮನವು ನಿನ್ನಲ್ಲಿ ನಿಲ್ಲಲಿ ಅನುದಿನ ನಿನ್ನ ನೆನೆದು ಮನವು ನಿನ್ನಲ್ಲಿ ನಿಲ್ಲಲಿ ದುಃಖ ಸುಖ ಲೆಕ್ಕಿಸದೆ ಸೌಖ್ಯ ಫಲ ಮುಂದರಿಸೆ ದುಃಖ ಸುಖ ಲೆಕ್ಕಿಸದೆ ಸೌಖ್ಯ ಫಲ ಮುಂದರಿಸೆ ಮಿಕ್ಕುದ ಹೊಕ್ಕಿ ಮೋಹಕ್ಕೆ ಸಿಕ್ಕದೆ ಮನವು ನಿನ್ನಲ್ಲಿ ನಿಲ್ಲಲಿ ಸಂತೋಷ ನಿರಂತರವು ಸಂತ ಜನ ಸಹವಾಸವು ಸಂತೋಷ ನಿರಂತರವು ಸಂತ ಜನ ಸಹವಾಸವು ಶಾಂತತ್ವವಂತೂ ಮಹಾಂತ ಧೈರ್ಯದೆ ಶಾಂತತ್ವವಂತೂ ಮಹಾಂತ ಧೈರ್ಯದೆ ಮನವು ನಿನ್ನಲ್ಲಿ ನಿಲ್ಲಲಿ ಪ್ರಾಯದ ಬಾಲೆ ಚದುರ ನಿನ್ನಂಗ ಸಂಗ ಚಿಕ್ಕ ಪ್ರಾಯದ ಬಾಲ ಚದುರ ನಿನ್ನಂಗ ಸಂಗ ಮರೆಯುವುದೇನೆ ಮಾದ ಉಕ್ಕಿ ಬರುತ್ತಲಿ ಮರಣ ಮದರಾನೆ ಮದ ಉಕ್ಕಿ ಬರುತ್ತಲಿ ಮರಣ ಮದರಾನೆ ಮರೆಯುವುದೇನೆ ವಾರಿ ಜಗಂಧಿ ವಾರಿ ಜದಳ ಲೋಚನೆ ವಾರಿ ಜಗಂಧಿ ವಾರಿ ಜದಳ ಲೋಚನೆ ಮರೆಯುವುದೇನೆ ಹೊಂತಕಾರಿ ಸಿಂಹದ ಮರಿಯಾನೆ ನೀ ಮೊಗದೋರೆ ಹೊಂತಕಾರಿ ಸಿಂಹದ ಮರಿಯಾನೆ ನೀ ಮೊಗದೋರೆ ಮರೆಯುವುದೇನೆ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಇದು ತೆಂಕುತಿಟ್ಟು ಯಕ್ಷಗಾನದ ಬಗ್ಗೆ
ಅದರಲ್ಲಿ ನೀವು ಕಳೆದ ಒಂದು 50 ವರ್ಷಗಳಿಂದ ಮೇಲ್ಪಟ್ಟು ನೀವು ವೃತ್ತಿ ಮೇಳಗಳಲ್ಲಿ ನೀವು ಸಕ್ರಿಯವಾಗಿ ಕಲಾವಿದರಾಗಿ ಭಾಗವಹಿಸಿಕೊಂಡು ಬಂದಂಥವ್ರು. ಆದ ಕಾರಣದಿಂದಾಗಿ ತೆಂಕುತಿಟ್ಟು ಯಕ್ಷಗಾನದ ವಿಚಾರವಾಗಿ ಕೆಲವೊಂದಷ್ಟು ಮಾಹಿತಿಗಳನ್ನು ನಿಮ್ಮಿಂದ ಪಡೆದುಕೊಳ್ಳುವ ಒಂದು ಉದ್ದೇಶ. ಈಗ ಮೊಟ್ಟ ಮೊದಲಿಗೆ ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಂತಹ ಒಂದು ಹಿನ್ನೆಲೆ ಅದು ಹೇಗೆ? ಯಾಕೆಂತಂದ್ರೆ ನೀವು ಗ್ರಾಜುಯೇಟ್ ಆದವರು ಎಂಬುದಾಗಿ ನಾನು ಕೇಳಿ ತಿಳಿದವ. ಗ್ರಾಜುಯೇಟ್ ಆದ ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಏನಾಯ್ತು, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದನ್ನು ಸುದೀರ್ಘವಾಗಿ ಹೇಳುವುದಿದ್ರೆ, ನನ್ನ ಹೆಸರು ನಿಮಗೆ ತಿಳಿದ ಹಾಗೆ ಪೂಕಳ ಲಕ್ಷ್ಮೀನಾರಾಯಣ ಭಟ್ಟ. ಹೌದು. ಪೂಕಳ ಎನ್ನುವುದು ನಮ್ಮ ಮನೆತನದ ಹೆಸರು. ಪೂಕಳಕ್ಕೂ ಯಕ್ಷಗಾನಕ್ಕೂ ಮೊದಲೇ ಬಿಡಿಸಲಾಗದೇ ಇರುವಂತಹ ಗಂಟೆಗೆ. ಯಾಕಂದ್ರೆ ಪೂಕಳದ ಕುಟುಂಬದವರು, ನನ್ನ ಹಿರಿಯವರು ಅನೇಕರು ಆ ಕಾಲದಲ್ಲಿ ಯಕ್ಷಗಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದವರು. ಕುಟುಂಬದಲ್ಲಿ ದೊಡ್ಡ ತಂದೆಯವರಾಗಿರುವಂತಹ ಪೂಕಳ ವೆಂಕಟರಮಣ ಭಟ್ರು, ಬಹುಶಃ ಆ ರೀತಿಯಾಗಿ ಅವರನ್ನು ಹೇಳುತ್ತಿದ್ದರೆ ಜನ ತಿಳಿದುಕೊಳ್ಳುವುದು ಕಷ್ಟವಾಗಿತ್ತು. ಮಗು ಭಟ್ರು ಎಂಬುದಾಗಿ ಪ್ರಸಿದ್ಧಿಯನ್ನು ಹೊಂದಿದವರು. ಆ ಕಾಲದ ಹಳೆಯ ಅರ್ಥಧಾರಿಗಳು ಪ್ರಸಿದ್ಧ ಅರ್ಥಧಾರಿಗಳಾಗಿದ್ದರು, ಹವ್ಯಾಸಿ ವೇಷಧಾರಿಗಳು ಆಗಿದ್ದರು. ನಮ್ಮ ಅನುಭವದಂತೆ ಅವರು ಕುಣಿತವನ್ನು ಬಹುಶಃ ಹೆಚ್ಚು ಅಭ್ಯಾಸ ಮಾಡಿರಲಿಲ್ಲ. ನನ್ನ ತಂದೆಯವರ ತಂದೆಯೂ ಕೂಡ ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಹೊಂದಿದವರು. ಅವರ ಹೆಸರು ಪೂಕಳ ವೆಂಕಟರಮಣ ಭಟ್ರು ಎಂಬುದಾಗಿ. ಅವರನ್ನು ನೋಡುವಂತಹ ಸೌಭಾಗ್ಯ ನನಗಿಲ್ಲ. ನಾನು ಈ ಪ್ರಪಂಚಕ್ಕೆ ಬರುವುದೇ ಮೊದಲೇ ಅವರು ಪರಲೋಕವನ್ನು ಸೇರಿಕೊಂಡಿದ್ದಾರೆ. ನನ್ನ ತಂದೆಯವರು ಯಕ್ಷಗಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಇರಲಿಲ್ಲ ಪೂಕಳ ಕೃಷ್ಣ ಭಟ್ರು. ಆದರೆ ಒಳ್ಳೆಯ ವಿಮರ್ಶಕರಾಗಿದ್ರು, ಒಳ್ಳೆಯ ಕೇಳುವರಾಗಿದ್ರು, ಒಳ್ಳೆಯ ನೋಡುಗರಾಗಿದ್ರು. ಅಂದ್ರೆ ಒಳ್ಳೆಯ ಕಲಾಸ್ವಾದಕರಾಗಿದ್ರು. ಮಾತ್ರವಲ್ಲ, ಒಬ್ಬ ಅರ್ಥಧಾರಿ ಒಂದು ಅರ್ಥವನ್ನು ಹೇಳಿದರೆ ಅದು ಯಾಕೆ ಹಾಗೆ ಎಂಬುದಾಗಿ ವಿಮರ್ಶೆ ಮಾಡುವಂತಹ ಅರ್ಹತೆಯನ್ನು ಹೊಂದಿತ್ತು. ಅವರು ಕೆಲವೊಂದು ವೇಷದ ಅಭಿನಯಕ್ಕೆ ಈ ರೀತಿಯಾಗಿ ಎಂಬುದಾಗಿ ಅರ್ಥವನ್ನು ಕಲ್ಪಿಸಿಕೊಂಡಿದ್ರು, ಅರ್ಥವನ್ನು ವಿವರಿಸಿಕೊಂಡಿದ್ರು. ನಾನು ಈ ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದುವರಿಯುವುದಕ್ಕೆ ಅವರ ಪ್ರೋತ್ಸಾಹವೂ ಕಾರಣವಾಗಿತ್ತು. ಇನ್ನು ನನ್ನ ತಾಯಿಯವರ ತಂದೆ ಮಾತಾಮಹ ಕೀರ್ತಿಶೇಷ ಎಡಕಾಣಕೇಶವ ಆ ಕಾಲದ ಪ್ರಸಿದ್ಧ ಅರ್ಥಧಾರಿಗಳಾಗಿದ್ದರು. ವೈಯಕ್ತಿಕವಾಗಿರುವ ಅವರದ್ದೇ ಆದಂತಹ ಸಮಸ್ಯೆಗಳಿಂದ ಆ ಕ್ಷೇತ್ರವನ್ನು ಅವರು ಬಿಟ್ಟು ದೂರ ಇರಬೇಕಾದಂತೆ. ಕೀರ್ತಿಶೇಷ ಬಲಿಪ ನಾರಾಯಣ ಭಾಗವತರು, ಕೀರ್ತಿಶೇಷರು ಕವಿಭೂಷಣ ವೆಂಕಟಪ್ಪ ಶೆಟ್ಟರು, ಕೀರ್ತಿಶೇಷ ನಾರಾಯಣ ಕಿಲ್ಲೆಯವರು, ಕೀರ್ತಿಶೇಷ ಪಳಲಿ ಶಾಸ್ತ್ರಿಯವರು, ಇಂತಹ 10 ಹಲವು ದಿಗ್ಗಜರೊಂದಿಗೆ ಒಡನಾಟ ನನ್ನ ಅಜ್ಜನವರಿಗೆ ಚೆನ್ನಾಗಿತ್ತು. ನಾನು ಹೈಸ್ಕೂಲ್ನಲ್ಲಿರುವಂತಹ ಸಂದರ್ಭದಲ್ಲಿ ಸ್ಕೂಲ್ ಡೇಗೋಸ್ಕರವಾಗಿ ವೇಷ ಮಾಡುವಾಗ ಮತ್ತು ಪ್ರಾರಂಭದಿಂದ ಯಕ್ಷಗಾನದ ಹಿನ್ನೆಲೆ ಇದ್ದ ಕಾರಣದಲ್ಲಿ ಆಸಕ್ತಿ ಇತ್ತು. ಕೇವಲ ಅದಕ್ಕೋಸ್ಕರವಾಗಿ ಎಷ್ಟು ಬೇಕು ಅಷ್ಟನ್ನೇ ಕಲಿತು ನಾನು ವೇಷ ಮಾಡಿದೆವ. ಇದನ್ನು ತಿಳಿದಂತಹ ನಮ್ಮ ಅಜ್ಜ, ನೀನು ಅರ್ಥಧಾರಿಯಾಗಿ ಮುಂದುವರಿಯಬೇಕೆಂಬುದಾಗಿ ನನಗೆ ಮತ್ತು ನನ್ನ ತಾಯಿಯ ತಂಗಿಯ ಮಗ ಶ್ರೀ ದೇವಕಾನ ಕೃಷ್ಣ ಭಟ್ರಿಗೆ, ಹೀಗೆ ಹಲವಾರು ಜನರಿಗೆ ಅರ್ಥಗಾರಿಕೆಯ ವಿಷಯದಲ್ಲಿ ಬೇಕಾದಷ್ಟು ಉಪದೇಶವನ್ನು ನೀಡುವುದಕ್ಕಾಗಿಯೇ ಅವರ ಮನೆಯಲ್ಲಿ ತಾಳಮದ್ದಲೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು. ಆದರೆ ಹೆಚ್ಚು ಸೌಭಾಗ್ಯ ನಮಗೆ ಸಿಗಲಿಲ್ಲ, ಆದರೂ ದೊರಕಿದೆ. ಇನ್ನು ಯಕ್ಷಗಾನ ನಾಟ್ಯಾಚಾರ್ಯ ಎಂಬುದಾಗಿ ಪ್ರಸಿದ್ಧವಾದಂತಹ ದಿವಂಗತ ಕುರಿಯ ವಿಠಲ ಶಾಸ್ತ್ರಿಗಳ ತಾಯಿಯ ತವರು ಮನೆ ನಮ್ಮ ಅವರ ಸೋದರ ಮಾವನ ಮಗ ನನ್ನ ತಂದೆಯವರು, ಅವರ ಅಜ್ಜನ ಮನೆ. ಈ ಕಾರಣದಿಂದಲೂ ಯಕ್ಷಗಾನದ ಸಂಬಂಧ ಪ್ರತ್ಯೇಕವಾಗಿ ನಮಗೆ ಇತ್ತು. ಹೈಸ್ಕೂಲ್ನಲ್ಲಿ ಪ್ರಾರಂಭವಾದಂತಹ ಈ ಯಕ್ಷಗಾನದ ಮೇಲಿನ ಆಸಕ್ತಿ ಬೆಳೆದು ಬರ್ತಾ ಕಾಲೇಜಿಗೆ ಬರುವಾಗಲೂ ಮುಂದುವರಿಯಿತು. ಆವಾಗ ನಾನು ಫಸ್ಟ್ ಇಯರ್ನಲ್ಲಿ ಇರುವಾಗ ಮೊದಲ ನೆನಪು, ಅಂತರ ಕಾಲೇಜ್ ಯಕ್ಷಗಾನ ಸ್ಪರ್ಧೆ ನಡೀತಾ ಇತ್ತು. ಅವರು SV ಪರಮೇಶ್ವರ್ ಭಟ್ ಎನ್ನುವರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಅವರು ಯಕ್ಷಗಾನಕ್ಕೆ ಬಹಳ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಆ ವೇಳೆಯಲ್ಲಿ ವೈಯಕ್ತಿಕವಾಗಿ 2ನೇ ಬಹುಮಾನವನ್ನು ಗಳಿಸಿದ ನಾನು ಮಾನವ ವಿಷಯದಲ್ಲಿ. ಆದ ಕಾರಣ ಯಕ್ಷಗಾನದಲ್ಲಿ ಆಸಕ್ತಿ ಮುಂದುವರೆದು ಈ ಕ್ಷೇತ್ರದಲ್ಲಿ ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಇನ್ನು ನಾಟ್ಯದ ವಿಷಯಕ್ಕೆ ಬರುವುದಿದ್ರೆ, ನನಗೆ ಹೆಜ್ಜೆಗಾರಿಕೆ ಅಭ್ಯಾಸ ಮಾಡಿಸಿದವರು ಉಪ್ಪಳ ಕೃಷ್ಣ ಮಾಸ್ಟರು. ಆ ಬಳಿಕ ನೋಡಿ ಕಲಿತದ್ದು ಜಾಸ್ತಿ. ಆದ ಕಾರಣ ನಾಟ್ಯದ ವಿಷಯದಲ್ಲಿ ಹೀಗೆ ಎಂಬುದಾಗಿ ಹೇಳುವಂತಹ ಅನುಭವಿ ನಾನಲ್ಲ. ಅರ್ಥಗಾರಿಕೆಯ ವಿಷಯದಲ್ಲಿ ನನಗೆ ನನ್ನ ಜನವರ ಕೊಡುಗೆ ಬೇಕಾದಷ್ಟು ಅಂತೂ ಪರಿಪೂರ್ಣ ಎನ್ನುವಂತಹ
ಹೆಮ್ಮೆ ಅಲ್ಲ, ಮತ್ತು ಕೊಡುಗೆ ಬೇಕಾದಷ್ಟಿದೆ. ಇನ್ನು ಆ ಕಾಲದ ವಿದ್ಯಾಭ್ಯಾಸ, ನಾನು ಪದವೀಧರ ಹೌದು, ಆದರೆ ಆ ಕಾಲದಲ್ಲಿ ನಿರುದ್ಯೋಗದ ಸಮಸ್ಯೆ ಬಹಳವಾಗಿತ್ತು. ನಾನು ಪದವಿಯನ್ನು ಪೂರೈಸಿ ಹೊರಗೆ ಬಂದಂತಹ ವೇಳೆಯಲ್ಲಿ ಬಹುಶಃ ತಾತ್ಕಾಲಿಕವಾಗಿ ದೊರಕುವಂತಹ ಉದ್ಯೋಗದಲ್ಲಿ ಸಿಗುವಂತಹ ಸಂಬಳ ಒಬ್ಬನ ಖರ್ಚಿಗೆ ಸಾಕಾಗ್ತಾ ಇರಲಿಲ್ಲ. ಮಧ್ಯದಲ್ಲಿ ತಪ್ಪು ಭಾವಿಸಬೇಡಿ, ನನ್ನ ಅಣ್ಣ PUC ಆಗಿ ಮನೆಯಲ್ಲಿ ಕುಳಿತಂತಹ ವೇಳೆ ಕೇರಳ ಸರ್ಕಾರದಿಂದ ಒಂದು ಪ್ರಕಟಣೆ ಬಂತು, ಅಧ್ಯಾಪಕರು ಬೇಕಾಗಿದ್ದಾರೆ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ. ಅದರ ಕೆಳಭಾಗದಲ್ಲಿತ್ತು ಟ್ರೈನಿಂಗ್ ಆಗದವರು ಅರ್ಜಿ ಹಾಕಬಹುದು ಎಂಬುದಾಗಿ. ಇವರೊಂದು ಅರ್ಜಿ ಗುಜರಾಯಿಸಿದ್ರು. ಇವರಿಗೆ ಸಿಕ್ಕಿದ್ದು ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಅಲ್ಲ, ಎಷ್ಟು ಜನ ಅರ್ಜಿ ಹಾಕಿದ್ದಾರೆ ಅವರೆಲ್ಲರಿಗೂ ಕೆಲಸ ಕೊಟ್ಟಿದ್ದಾರೆ ಎನ್ನುವ ಕಾರಣದಿಂದ ಇವರಿಗೂ ಕೆಲಸ ಸಿಕ್ಕಿತ್ತು. ಆದರೆ ಆಗ ಅವರಿಗೆ ಸಿಗುತ್ತಿದ್ದ ಸಂಬಳ 100 ರೂಪಾಯಿ ತಿಂಗಳಿಗೆ. 100 ರೂಪಾಯಿ ಒಬ್ಬನ ಖರ್ಚಿಗೆ ಸಾಕಾಗದೇ ಇದ್ದಂತಹ ಕಾಲ ಅದು. ಹಾಗಿದ್ರೆ ನಿರುದ್ಯೋಗದ ಸಮಸ್ಯೆ ಎಷ್ಟು ಭೀಕರವಾಗಿರಬಹುದು ಅಂತ ನೀವು ಆಲೋಚನೆ ಮಾಡಿ. ಮತ್ತೆ ಮನೆಯಲ್ಲಿ ಕೃಷಿ ಉಳಿತು. ಒಂದು ವೇಳೆ ಬೇರೆ ಉದ್ಯೋಗಗಳು ದೊರಕದೆ ಇರ್ತಿದ್ರು ಕೃಷಿಯಲ್ಲಿ ಮುಂದುವರೆದು ಜೀವನ ನಿರ್ವಹಿಸಬಹುದಾಗಿತ್ತು ಏನೋ. ಆದ ಕಾರಣವೇ ಅಷ್ಟು ಕಷ್ಟಪಟ್ಟು ಉದ್ಯೋಗದ ಬೆನ್ನಿರುವಂತಹ ಸ್ವಭಾವ ನನ್ನದಾಗಿರಲಿಲ್ಲ ಎನ್ನುವ ಕಾರಣದಿಂದ ನಾನು ಉದ್ಯೋಗಕ್ಕೆ ಹೋಗಲಿಲ್ಲ. ಮತ್ತು ನಿರೀಕ್ಷಿಸಿದ ಉದ್ಯೋಗವು ದೊರಕಲಿಲ್ಲ. ಮತ್ತು 2-4 ವರ್ಷಗಳ ಕಳೆದ ಬಳಿಕ ಈ ಕ್ಷೇತ್ರವನ್ನು ಉದ್ಯೋಗವಾಗಿ ಆರಿಸಿಕೊಂಡೆ. ಉದ್ಯೋಗವಾಗಿ ಆರಿಸಿಕೊಂಡ ಬಳಿಕವೂ ಪುನಃ ಇದನ್ನು ಬಿಟ್ಟು ಬೇರೆ ತಾತ್ಕಾಲಿಕ ಉದ್ಯೋಗಕ್ಕೆ ನಾನು ಹೋಗಿದ್ದೆ. ಅದರಲ್ಲಿ ಮನಸ್ಸಿಗೆ ತೃಪ್ತಿ, ಆರ್ಥಿಕವಾದಂತಹ ಸಮಾಧಾನ ದೊರಕದೇ ಇದ್ದ ಕಾರಣ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿ ಉಂಟು. ಆದರೆ ಇಂದು ಈ ಇಳಿ ವಯಸ್ಸಿನಲ್ಲಿ ಯಕ್ಷಗಾನವನ್ನು ಆರಿಸಿಕೊಂಡದ್ದರ ಬಗ್ಗೆ ನನಗೆ ಪರಿಪೂರ್ಣವಾದಂತಹ ತೃಪ್ತಿ, ಸಮಾಧಾನ ಇದೆ. ಯಾಕಂದ್ರೆ ಸಾರ್ವಜನಿಕವಾಗಿ ನಾನು ಗುರುತಿಸಲ್ಪಟ್ಟಿದ್ದೇನೆ ಅಂತ ಆದರೆ ಅದಕ್ಕೆ ಈ ಯಕ್ಷಗಾನ ಕಾರಣ. ಆದ ಕಾರಣವೇ ಯಕ್ಷಗಾನಕ್ಕೆ ನಾನೇನು ಕೊಟ್ಟಿದ್ದೇನೆ ಎನ್ನುವುದಕ್ಕಿಂತಲೂ ಯಕ್ಷಗಾನ ನನಗೆ ಬೇಕಾದಷ್ಟು ಕೊಟ್ಟಿದೆ ಎನ್ನುವಂತಹ ಮಾತು ಹೆಚ್ಚು ಉಚಿತವಾಗುತ್ತದೆ. ಇನ್ನು ಯಕ್ಷಗಾನದಲ್ಲಿ ನನ್ನ ಅನಿಸಿಕೆಯಂತೆ ಸಂಶೋಧನೆ ಮಾಡಬೇಕಾಗಿರುವಂತಹ ವಿಷಯಗಳು ಹಲವಾರಿವೆ. ಹೌದು, ಇದೊಂದು ದೊಡ್ಡ ಅಗಾಧವಾದಂತಹ ಸಾಗರವಿದ್ದ ಹಾಗೆ. ಹೌದು ಹೌದು. ನಮ್ಮ ಪಾತ್ರ ಎಷ್ಟು ದೊಡ್ಡದಿತ್ತು ಅಷ್ಟೇ ನೀರು ನಮಗೆ ಹಿಡಿಯೋಕ್ಕೆ ಸಾಧ್ಯ. ಯಕ್ಷಗಾನದಲ್ಲಿ ನಾನು ಸಂಶೋಧನೆಯನ್ನು ಮಾಡಿದ್ದೇನೆ, ಅದು ಹೀಗೆ ಹಾಗೆ ಎಂಬುದಾಗಿ ಖಚಿತವಾಗಿ ಹೇಳುವುದಕ್ಕೆ ಕಷ್ಟ ಸಾಧ್ಯವಾದೀತು. ಉದಾಹರಣೆಯಾಗಿ ಹೇಳುವುದಿದ್ದರೆ ಎಲ್ಲಿ ಏನು ಎನ್ನುವಂತಹ ದಾಖಲೆ ಬೇಡ. ರಾಮ ಲಕ್ಷ್ಮಣರು ಪರಂಪರೆ ವೇಷ ಆಗಬೇಕು ಎಂಬುದಾಗಿ ಹೇಳಿದರು. ನಿಮ್ಗೆ ಮೈ ಬಿಟ್ಟು ಬಾಲ್ಮುಂಡು ಕಟ್ಟಿ, ಅಡ್ಡ ಸೌಗಲಿ ಹಾಕಿ, ಕೈಗೆ ಜುಟ್ಟು ಕಟ್ಟಿ, ಕರ್ಣಪಾತ್ರ ಕಟ್ಟಿ, ಇದು ರಾಮಲಕ್ಷ್ಮಣರ ಪರಂಪರೆ ವೇಷ. ಅದನ್ನು ನಾನು ಖಂಡಿತವಾಗಿ ವಿರೋಧಿಸ್ತೇನೆ. ಯಾಕಂದ್ರೆ ರಾಮಲಕ್ಷ್ಮಣರ ಪರಂಪರೆ ವೇಷ ಅದಲ್ಲ. ರಾಮಲಕ್ಷ್ಮಣರ ಪರಂಪರೆ ವೇಷ ಕಿರೀಟಗಟ್ಟಿ ಮಾಡುವಂಥದ್ದು. ಇವತ್ತಿಗೂ ಹಳೆಯ ಮೇಳಗಳಲ್ಲಿ ಇದ್ದರೆ ಪೂಜೆಗೆ ಇರಿಸುವಂತಹ ಕಿರೀಟಗಳಿಗೆ ರಾಮಲಕ್ಷ್ಮಣರ ಕಿರೀಟ ಎಂಬುದಾಗಿ ಹೆಸರು. ಬಹುಶಃ ಆ ಕಾಲದಲ್ಲಿ ಮೇಳಗಳ ಸಂಘಟನೆಗಳಿಗೂ ಎಲ್ರಿಗೂ ಬೇಕಾದಷ್ಟು ಆಭರಣಗಳನ್ನು, ಉಡುಪುಗಳನ್ನು ಒದಗಿಸುವುದಕ್ಕೆ ಕಷ್ಟ ಸಾಧ್ಯವಾದ ಕಾರಣ ಅದು ಸೀಮಿತವಾಗಿತ್ತು. ಕರೆಕ್ಟ್. ಆದ ಕಾರಣವೇ ಪೂಜೆಗೆ ಇರಿಸಿದಂತಹ ಕಿರೀಟಗಳನ್ನು ಧರಿಸಿಕೊಂಡು ರಂಗಕ್ಕೆ ಹೋಗ್ತಾ ಇದ್ರು ಎಂಬುದಾಗಿ ನಾನು ಖಚಿತವಾಗಿ ಕೇಳಿದಂತಹ ವಿಚಾರ. ಮಾತ್ರವಲ್ಲ, ಒಂದು ವೇಳೆ ರಾಮಲಕ್ಷ್ಮಣರ ಪರಂಪರೆ ವೇಷ ಇದು ಎಂಬುದಾಗಿ ಮಾರ್ಪಾಟನ್ನು ಮಾಡುವುದಿದ್ದರೆ ಕೃಷ್ಣಾರ್ಜುನದ ಅರ್ಜುನ, ಇಂದ್ರಕೀಲಕದ ಅರ್ಜುನ ಅಥವಾ ಕೃಷ್ಣಾರ್ಜುನದ ಭೀಮನ ಅದೇ ರೀತಿಯಾದಂತಹ ವೇಷಗಳನ್ನು ಧರಿಸಿಕೊಂಡು ಬರುವೆ. ಆ ವೇಷಗಳಲ್ಲಿ ವ್ಯತ್ಯಾಸ ಬರಲಿರುವಂತಹ ಈ ವೇಷಗಳಲ್ಲಿ ವ್ಯತ್ಯಾಸ ಯಾಕೆ? ಆದ ಕಾರಣ ಪರಂಪರೆಯ ದೃಷ್ಟಿಯಿಂದ ಹೇಳುವುದೇ ಅದು. ಮಾತ್ರವಲ್ಲ, ಯಕ್ಷಗಾನ ಎನ್ನುವುದು ಸಹಜತೆ ಅಲ್ಲ, ಅದೊಂದು ಅಮೂರ್ತ ಕಲೆ. ಹೌದು, ಅದು ಸಹಜವಾಗಿ ಇರಬಾರದು. ಹೌದು ಹೌದು. ಉದಾಹರಣೆಗೆ ಹೇಳುವುದಿದ್ರೆ ಕರ್ಣಾರ್ಜುನರಿಗೆ ಕಾಳ ನಡೀತಾ ಇದೆ. ಈಗ ಸಹಜವಾಗಿ ಹೇಳುವುದಿದ್ದರೆ ಒಬ್ಬನ ಕೈಯಲ್ಲಿ ದೊಣ್ಣೆ ಇರ್ತದೆ, ಮತ್ತೊಬ್ಬನ ಕೈಯಲ್ಲಿ ಕತ್ತಿರ್ತದೆ. ಹೌದು, ಹೊಡೆದಾಡಿ ಕೊಡ್ತಾರೆ. ಎಲ್ಲವೂ ಸೂಕ್ತವಾಗಲಿ ಎಂಬುದಾಗಿ ಅರ್ಜುನ ದಗಡ ಅಂತ ಹಾರುವಾಗ ಕರ್ಣ ತಯಾರಿಗಳಿಸಿಕೊಂಡು ಕುಳಿತು ಹೋಗಿದ್ದಾನೆ. ಅವು ಬಾಣ ಬಿಟ್ಟು ಹೋಗ್ತಾನೆ. ಅದು ಸಹಜ. ಯಾಕೆ ಅವರನ್ನು ಗಳಿಸಿಕೊಂಡು ಕುಳಿತು ಹೋಗ್ತಾನೆ? ಅದು ಸಹಜ ಅಲ್ಲ. ಅದನ್ನು ನೋಡುವಾಗ ನಿಮಗೆ ಬೇರೆ ಯಾವುದು ಭಾವನೆ ಸೃಷ್ಟಿ. ಹೌದು, ಭಾವ ಸೃಷ್ಟಿ, ರಸೋತ್ಪಾದನೆಯೇ ಯಕ್ಷಗಾನದ ಮುಖ್ಯ ಉದ್ದೇಶ. ಇದೆಲ್ಲವೂ ಆಧರಿಸಿಕೊಂಡು ನೋಡುವಾಗ
ಮೊದಲು ಬಂದಂತಹ ದಾರಿ ನಾವು ಪರಂಪರೆಯಿಂದ ಬಂದುದು. ಹೌದು, ನಾವು ನೋಡಿದಂದಿನಿಂದ ಮೊದಲು ಬಂದ ದಾರಿಯಲ್ಲಿ ಒಳ್ಳೆಯ ಅದನ್ನು ನಾವು ಪರಂಪರೆಗಳಲ್ಲಿ ಗುರುತಿಸ್ತೇವೆ. ಆ ಪರಂಪರೆ ದೃಷ್ಟಿಯಿಂದ ನೋಡುವಾಗ ಕೆಲವೊಂದು ವಿಚಾರಗಳು ಆ ರಂಗಕ್ಕೆ ಹಾಗೆ ಇರಬೇಕು ಎನ್ನುವಂತಹ ಭಾವನೆಯಿಂದ ಅದನ್ನು ಹಾಗೆ ಉಳಿಸಿಕೊಂಡಿದ್ದಾರೆ. ಅಂದ್ರೆ ಅದು ರಂಗಕ್ಕೆ ತಕ್ಕುದಾಗಿರುವಂತದ್ದು ಎಂಬುದಾಗಿ. ಹೌದು, ಅದಕ್ಕೆ ಕಾಲದೇಶ ಪರಿಸ್ಥಿತಿಯೂ ಬಾಧಿಸುತ್ತಾ ಇರಬಹುದು. ಹೌದು, ಮೊದಲಿನವರು ಉದ್ದೇಶ ಬೇರೆ ಇರಲಿಕ್ಕೂ ಸಾಕು, ಅಥವಾ ಕಾಲದೇಶ ಪರಿಸ್ಥಿತಿ ಅದನ್ನು ಆ ರೀತಿಯಾಗಿ ಮಾಡಿದ್ದಿರಲಿಕ್ಕೂ ಸಾಕು. ಕೆಲವೊಂದು ತಿದ್ದುಪಡಿ ಮಾಡಬಹುದಾಗ್ತದೆ. ತಿದ್ದುಪಡಿ ಎನ್ನುವಂತಹದ್ದು ಅಪರಾಧ ಏನೂ ಅಲ್ಲ. ಮತ್ತೆ ಈ ಯಕ್ಷಗಾನ ಎನ್ನುವುದು ನಿಂತ ನೀರಲ್ಲ, ನಿಂತ ನೀರಾಗಬಾರದು. ಇದರಲ್ಲಿ ಬದಲಾವಣೆ ಎನ್ನುವಂತಹದ್ದು ಗ್ರಾಹ್ಯ. ಆದ್ರೆ ಬದಲಾವಣೆ ಹೇಗೆ ಇರಬೇಕು ಎನ್ನುವಂತ ಪ್ರಶ್ನೆ ಬರ್ತದೆ ನೋಡಿ. ಹೌದು, ಸೂಕ್ತವಾಗಿ ವಿಮರ್ಶಿಸಿ ಯಕ್ಷಗಾನದ ಮೂಲ ಸ್ವರೂಪ ಏನಿದೆ ಅದಕ್ಕೆ ಅಪಚಾರವಾಗದೇ ಇದ್ದಂತಹ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬಹುದಾಗ್ತದೆ. ಉದಾಹರಣೆಗೆ, ಮೊದಲು ಬಣ್ಣ ಹಾಕುವಂತಹ ವೇಳೆಯಲ್ಲಿ ಪೌಡರ್ನ ಉಪಯೋಗ ಇರಲಿಲ್ಲ. ಹೌದು, ನಂತರದ ಬೆಳವಣಿಗೆಯಲ್ಲಿ ಪೌಡರ್ನ ಉಪಯೋಗ ಬಂದಿದೆ. ಮೊದಲು ದೀವಟಿಗೆ ಬೆಳಕಿನಲ್ಲಿ ಯಕ್ಷಗಾನ ಪ್ರದರ್ಶನ ನಡೆಯುತ್ತೆ, ಈಗ ವಿದ್ಯುತ್ ಶಕ್ತಿ ಬೆಳಕಿನಲ್ಲಿ. ಆವಾಗ ಅದಕ್ಕೆ ಸಂಬಂಧಿಸಿದಂತೆ ಅದರ ಸಂದರ್ಭಕ್ಕೆ ಸರಿಯಾಗಿ ಬದಲಾವಣೆಯನ್ನು ಮಾಡಿಕೊಳ್ಳುವಂತಹದ್ದು ಖಂಡಿತ ತಪ್ಪಲ್ಲ. ಹೌದು, ಆದರೆ ಮೂಲ ಉದ್ದೇಶಕ್ಕೆ, ಮೂಲ ಸ್ವರೂಪಕ್ಕೆ ಕೊರತೆ ಬರಬಾರದು. ಉದಾಹರಣೆಯಾಗಿ ಹೇಳುವುದಿದ್ರೆ, ನಾವು ಪಂಚೆ ಅಂಗಿಗಳನ್ನು ಧರಿಸ್ತೇವೆ. ಹೌದು, ನಮ್ಮ ನಂತರದ ಪೀಳಿಗೆಗಳು ಪ್ಯಾಂಟ್ ಶರ್ಟ್ ಅನ್ನು ಉಪಯೋಗಿಸ್ತಾರೆ. ನಮ್ಮ ಹಿರಿಯರು ಒಂದು ಅಂಗವಸ್ತ್ರ ಮತ್ತು ಸ್ವಂತಕ್ಕೆ ಒಂದು ವಸ್ತ್ರವನ್ನು ಮಾತ್ರ ಉಪಯೋಗಿಸ್ತಾ ಇದ್ರು. ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಮಾನವನ್ನು ಮುಚ್ಚಿಕೊಳ್ಳುವುದು. ಹೌದು, ಅದಕ್ಕೆ ವಿರೋಧ ಆಗಬಾರದು. ಹೌದು, ಅದಕ್ಕೆ ವಿರೋಧ ಆಗಬಾರದು. ಯಕ್ಷಗಾನವನ್ನು ಯಕ್ಷಗಾನವಾಗಿ ಉಳಿಸಿಕೊಂಡು ಸಮಯ ಸಂದರ್ಭಕ್ಕೆ ಬೇಕಾದಂತೆ ಬದಲಾವಣೆಗಳನ್ನು ಮಾಡಬಹುದಾಗ್ತದೆ. ಆಮೇಲೆ ನೋಡಿ, ಈಗ ಯಕ್ಷಗಾನ ಕ್ಷೇತ್ರವನ್ನು ಇತ್ತೀಚೆಗೆ ಹೊಟ್ಟೆಪಾಡಿಗಾಗಿ, ಅಂದ್ರೆ ಅದನ್ನೇ ಮುಖ್ಯ ಉದ್ಯೋಗವನ್ನಾಗಿ ಆಯ್ಕೆ ಮಾಡುವ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದ್ರೆ ಅವರು ಯಾವ ಒಂದು ಮನೋಧರ್ಮದಿಂದ ಬಂದ್ರೆ ಅವರಿಗೂ ಒಳ್ಳೇದಾಗಬೇಕು, ಯಕ್ಷಗಾನ ಕ್ಷೇತ್ರಕ್ಕೂ ಒಳ್ಳೇದಾಗಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹೇಗೆ? ಬಹಳ ಆಳವಾಗಿರುವಂತಹ ಪ್ರಶ್ನೆ. ವಿದ್ಯೆ ಎನ್ನುವುದು ಜೀವನೋಪಾಯಕ್ಕಲ್ಲ. ವಿದ್ಯೆ ಎನ್ನುವುದು ಮನುಷ್ಯನನ್ನು ಸಂಸ್ಕಾರಯುತನನ್ನಾಗಿ ರೂಪಿಸಿಕೊಳ್ಳುವುದಕ್ಕೆ ಸಹಕಾರಿಯಾಗುವಂತಹ ಒಂದು ಅಮೂಲ್ಯವಾದ ಸ್ವತ್ತು. ಕರೆಕ್ಟ್. ಅದಕ್ಕೆ ಯಕ್ಷಗಾನವೂ ಹೊರತಾಗುತ್ತಲ್ಲ. ಹೌದು, ಅದು ಕೂಡ ವಿದ್ಯೆ. ಹೌದಾ? ಕಲೆಯ ಮೇಲನ ಆಸಕ್ತಿಯಿಂದ, ಕಲೆಯ ಮೇಲನ ಅಭಿಮಾನದಿಂದ ಆಕೃಷ್ಟರಾಗಿ ಇದಕ್ಕೆ ಬರಬೇಕೇ ವಿನಃ ಈ ಯಕ್ಷಗಾನ ಕಲೆ ಎನ್ನುವಂತಹದ್ದು ಇದರಲ್ಲಿ ನಾವು ಮುಂದುವರೆದರೆ ಇದರಲ್ಲಿ ಕೈತುಂಬ ಸಂಪಾದನೆ ಮಾಡಿಕೊಳ್ಳಬಹುದಾಗುತ್ತದೆ ಎನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡು ಬರಬಾರದು. ಬಹುಶಃ ಕಲೆಯ ವಿಷಯದಲ್ಲಿ ಅಂತಹ ಭಾವನೆಯನ್ನು ನಮ್ಮ ಪೂರ್ವಿಕರು ಇರಿಸಿಕೊಳ್ಳುತ್ತಿದ್ರೆ ನಮ್ಮ ಕಣ್ಣುಗಳಿಗೆ ಕಾಣಸಿಗುವಂತಹ ಕಲೆಗಳಿಂದ ಉಳಿತಿರ್ಲಿಲ್ಲ. ಹೌದಪ್ಪ, ಅದು ಕರೆಕ್ಟ್. ಉಳಿಯುತ್ತಿರಲಿಲ್ಲ. ದಿವಂಗತ ಶೇನಿ ಗೋಪಾಲಕೃಷ್ಣ ಒಂದು ಮಾತನ್ನು ಹೇಳಿದ್ದಾರೆ, ಅದು ಸಾರ್ವಕಾಲಿಕ ಸತ್ಯ. ಪ್ರೇಕ್ಷಕರನ್ನು ಕಲೆಯ ಮಟ್ಟಕ್ಕೆ ಏರಿಸಬೇಕೇ ವಿನಃ ಕಲೆಯನ್ನು ಪ್ರೇಕ್ಷಕರ ಮಟ್ಟಕ್ಕೆ ಇಳಿಸಬೇಡಿ. ಹೌದು. ಯುವ ಪೀಳಿಗೆಗೆ ನಾನು ಹೇಳುವಂತಹ ಮಾತಲ್ಲಿ, ನಿಮ್ಮಲ್ಲಿ ಸೂಕ್ತವಾಗಿರುವಂತಹ ಕಲೆ ಪ್ರದರ್ಶಿಸಿ, 4 ಜನರು ನೋಡಿ ಆನಂದಿಸಿ. ಹೌದು. ಅವರ ಮಟ್ಟಕ್ಕೆ ಕಲೆಯನ್ನು ಇಳಿಸಬೇಕು, ಕಲೆಯ ಮಟ್ಟಕ್ಕೆ ಅವರನ್ನು ಏರಿಸಿ. ಹೌದು. ಆವಾಗ ಕಲೆಯೂ ಉಳಿಯುತ್ತದೆ, ಕಲಾವಿದನೂ ಉಳಿಯುತ್ತದೆ, ಇಬ್ಬರ ಗೌರವವೂ ಉಳಿತದೆ. ಪ್ರೇಕ್ಷಕರ ಮಟ್ಟಕ್ಕೆ ನೀವು ಕಲೆಯನ್ನು ಇಳಿಸಿದರೆ ಇಂದು ಪ್ರೇಕ್ಷಕರು ಸಂತಸವನ್ನು ವ್ಯಕ್ತಪಡಿಸಬಹುದು. ಹೌದು. ನಾಡಿನ ಜನರನ್ನು ಮರೆತು ಬಿಡುತ್ತಾರೆ. ಹೌದು, ತಿರಸ್ಕರಿಸ್ತಾರೆ. ಕಲೆಯನ್ನು ಮರೆತು ಬಿಡುವ ಹಾಗೆ ಮಾಡಬೇಕು. ಆದ ಕಾರಣ ಕಲೆ ಕಲೆಯಾಗಿ ಉಳಿಲಿ. ಅದನ್ನು ಒಂದು ಆರಾಧನಾ ಭಾವನೆಯಿಂದ ನೀವು ಸ್ವೀಕರಿಸಿ. ಹಾಗಿದ್ದರೆ ನಿಮಗೂ ಭವಿಷ್ಯ ಉಜ್ವಲವಾಗುತ್ತದೆ. ಮಾತ್ರವಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಸೂಕ್ತವಾಗಿ ಯಾವುದೋ ಒಂದು ಕಡೆಯಲ್ಲಿ ಯಾವುದೋ ಒಂದು ಕಲೆಯ ಕುರಿತಾದಂತಹ ಪ್ರಜ್ಞೆ ಇರುತ್ತದೆ. ಅದು ಯಾವುದು ಏನು ಎಂಬುದಾಗಿ ತಿಳಿದುಕೊಂಡು ಅದನ್ನು ಹೊರಕ್ಕೆ ತರುವುದಕ್ಕೆ ಪ್ರಯತ್ನ ಮಾಡಬೇಕಾದಂತ ಕಲಾವಿದರ ಕರ್ತವ್ಯ. ಸರಿ. ಉದಾಹರಣೆಯಾಗಿ ಹೇಳುತ್ತಿದ್ದರೆ, ನಾನು ಲಕ್ಷ್ಮೀನಮಠ ಸುರತ್ಕಲ್ ಮೇಳದಲ್ಲಿರುವಂತಹ ಕಾಲದಲ್ಲಿ ನಳದ ಜಯಂತಿ ಪ್ರಸಂಗ ಪ್ರಾರಂಭವಾಯಿತು.
ನಾನು ಅಲ್ಲಿವರೆಗೆ ಋತುವರ್ಣ ಮಾಡ್ತಾ ಇದ್ದೆವು. ಬಹುಶಃ ನೀವೇ ತಿಳಿದ ಹಾಗೆ ಋತುವರ್ಣ ಇದು ವೇಷ. ಹೌದು, ಋತುವರ್ಣ ಮಾಡ್ತಾ ಇದ್ದೆವು. ನಂತರ ಋತುವರ್ಣ ಮಾಡ್ತಾ ಇದ್ದೆ. ಅದು ಬೇರೆ ಮೇಳವಾಗಿತ್ತು. ಪ್ರೇಕ್ಷಕರನ್ನು ಎಳೆಯುವ ಅನಿವಾರ್ಯತೆ ಮೇಳದ ಯಜಮಾನಿಗೆ. ಹೌದು ಹೌದು ಹೌದು. ಅದಕ್ಕೋಸ್ಕರವಾಗಿ ನಾನು ಮಾಡಬೇಕು ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನಾನು ಹೇಳಿದ್ದೇನೆ ಮಾತ್ರ ಒಂದು ಸಲ ದಿವಂಗತ ಆನಂದ ಮಾಸ್ಟರ್ ಮಾಡಲಿ, ನನಗೆ ಅದರ ಅನುಭವ ಇಲ್ಲ, ನಾನು ಆಡಳಿತ ಮಾಡ್ತೇನೆ. ಯಜಮಾನ ಗೊತ್ತುಬಿಟ್ಟಿಲ್ಲ, ಬೇಡ ನೀವೇ ಮಾಡಿದೆ. ಪರಿಣಾಮವಾಗಿ ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಗೊತ್ತಿಲ್ಲ. ನಾನಿಂದು ಋತುಪರ್ಣ ಪಾತ್ರಧಾರಿಯಾಗಿ ಜನರಲ್ಲಿ ಗುರುತಿಸಲ್ಪಟ್ಟದ್ದಲ್ಲ, ನಾನು ನಳನ ಪಾತ್ರಧಾರಿಯಾಗಿ ಜನರಲ್ಲಿ ಗುರುತಿಸಲ್ಪಟ್ಟದ್ದು. ಯಾಕಂದರೆ ನನ್ನಲ್ಲಿ ಸೂಕ್ತವಾಗಿರುವಂತಹ ಕಲೆ ನಳನಿಗೆ ಪೂರಕವಾಗಿತ್ತು, ಋತುಪರ್ಣನಿಗೆ ಅಲ್ಲ. ಹಾಗೆ ಪ್ರತಿಯೊಬ್ಬ ಕಲಾವಿದನಲ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸೂಕ್ತವಾಗಿ ಆ ಪ್ರಜ್ಞೆ ಇತ್ತು. ಅದನ್ನು ತಿಳಿದುಕೊಂಡು ನಾವು ಹೊರಗೆ ತರುವುದಕ್ಕೆ ಪ್ರಯತ್ನಿಸಿದರೆ ಖಂಡಿತವಾಗಿ ಜಯಶೀಲರಾಗಲಿಕ್ಕೆ ಸಾಧ್ಯತೆ. ನೋಡಿ, ಈ ಪುರಾಣೇತರ ಪ್ರಸಂಗಗಳು ಅದು ಸಾಮಾಜಿಕ ಆಗಿರ್ಬೋದು, ಕಾಲ್ಪನಿಕ ಆಗಿರ್ಬೋದು, ಅಥವಾ ಈ ಎಂಥ ಕ್ಷೇತ್ರ ಮಹಾತ್ಮೆಗಳು ಆಗಿರ್ಬೋದು, ಇವುಗಳೆಲ್ಲ ಯಕ್ಷಗಾನಕ್ಕೆ ಎಷ್ಟು ಪೂರಕ ಅಥವಾ ಇದರಿಂದ ಯಕ್ಷಗಾನಕ್ಕೆ ಮಾರಕ ಅಂತ ನಿಮ್ಗೆ ಅನ್ನಿಸ್ತದೆ? ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಹೇಳ್ತದೆ? ಯಕ್ಷಗಾನ ಕಲೆ ಎನ್ನುವುದು ಕೇವಲ ಕಲೆಯ ದೃಷ್ಟಿಯಿಂದ ಉಳಿದಿಲ್ಲ, ಅದು ಜನರನ್ನು ರಂಜಿಸುವಂತಹ ಒಂದು ಮಾಧ್ಯಮವೂ ಆಗಿದೆ. ಹೌದು. ಆವಾಗ ಜನರಂಜನೆಗೋಸ್ಕರವಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದಂತಹ ರೀತಿಯಲ್ಲಿ ಕೆಲವೊಂದನ್ನು ಅಳವಡಿಸಿಕೊಂಡ್ರೆ ಅದು ಅಪರಾಧ ಆಗುವುದಿಲ್ಲ, ಸರಿ, ಅಪರಾಧವಾಗುವುದಿಲ್ಲ. ಆದರೆ ಕಾಲ್ಪನಿಕ ಕಥೆಯೇ ಇರಲಿ, ಚಾರಿತ್ರಿಕವೇ ಇರಲಿ, ಕತೆ ಹಂದರ ಗಟ್ಟಿಯಾಗಿರಲಿ, ಕಲಾವಿದನಿಗೆ ಆ ಪಾತ್ರಕ್ಕೆ ಜೀವ ಕೊಡುವುದಕ್ಕೆ ಅವಕಾಶ ಇರಬೇಕು. ಕರೆಕ್ಟ್. ಹೌದು ಹೌದು ಹೌದು. ಅಂತಹ ಪ್ರಸಂಗಗಳು 10 ಹಲವು ನಮ್ಮ ಪೌರಾಣಿಕ ಯಕ್ಷಗಾನಗಳೆಂಬುದಾಗಿ ಏನು ಹೇಳಲ್ಪಟ್ಟಿವೆ. ಅಂತಹದ್ದಲ್ಲಿ ಇದೆ. ಓದನು ಬಂದನು ಕುಳಿತುಕೊಂಡನು ಎಂಬುದಕ್ಕೂ ಪದ್ಯ. ಮೊದಲು ರಾತ್ರಿಯಿಂದ ಬೆಳಗಿನವರೆಗೆ ಯಕ್ಷಗಾನ ಪ್ರದರ್ಶನಗಳು ನಡೆಯುತ್ತಿದ್ದಂತಹ ವೇಳೆಯಲ್ಲಿ ಬೆಳಗಾಗುವಲ್ಲಿವರೆಗೆ ಯಕ್ಷಗಾನವನ್ನು ಪ್ರದರ್ಶನವನ್ನು ನೀಡಬೇಕಾಗಿರುವ ಅನಿವಾರ್ಯತೆ ಇತ್ತು. ಇಂದು ಇಡೀ ರಾತ್ರಿ ಯಕ್ಷಗಾನ ಎಂಬುದಾಗಿ ಪ್ರಚಾರ ಮಾಡಿದರೂ 4:30 ಗಂಟೆ ಬೆಳಗಿನ ಜಾವಕ್ಕೆ ಮಂಗಲ ಮಾಡಿದರೆ ಯಾವ ಪ್ರೇಕ್ಷಕರನ್ನು ಆಕ್ಷೇಪಿಸುವುದಿಲ್ಲ. ಹೌದು. ಮೊದಲು ಹಾಗಲ್ಲ, ಬೆಳಗಾಗಲಿಲ್ಲ ಯಾಕೆಂಬುದಾಗಿ ಆಕ್ಷೇಪಿಸುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇವುಗಳು ಬೇಕಿತ್ತು. ಈಗ ಅದು ಬೇಡ. ಅದೇ ರೀತಿಯಾಗಿ ಈಗ ಕಾಲ್ಪನಿಕ ಕಥೆಗಳು, ಪೌರಾಣಿಕ ನಾವು ಕಥೆಗಳು ಎಂಬುದಾಗಿ ಯಾವುದನ್ನು ಹೇಳ್ತೇವೆಯೋ ಅದರಲ್ಲಿಯೂ ಕಾಲ್ಪನಿಕ ಕಥೆಗಳು ಬೇಕಾದಷ್ಟಿವೆ. ಹೌದೌದು ಹೌದೌದು. ಜನರನ್ನು ಒಪ್ಪಿಕೊಂಡಿದ್ದಾರೆ. ಉದಾಹರಣೆಗೆ ಈ ಶ್ವೇತಕುಮಾರ ಚರಿತ್ರೆ ಆಗಿರ್ಬೋದು, ಅಥವಾ ಕೃಷ್ಣಾರ್ಜುನ ಕಾಳಗ ಆಗಿರ್ಬೋದು, ಇವೆಲ್ಲ ಇದೆ. ಅದೇನು ಪೌರಾಣಿಕ ಅಲ್ಲ. ದ್ರೌಪದಿ ಪ್ರತಾಪ. ಹೌದೌದು, ದ್ರೌಪದಿ ಪ್ರತಾಪ ಕೂಡ. ಮಧ್ಯದಲ್ಲಿ ರಾಮಾಂಜನೇಯ ಕಾಳಗ. ರಾಮಾಂಜನೇಯ ಕಾಳಗವನ್ನು ನಾವು ಈಗ ಇದ್ದ ಹಾಗೆ ಪ್ರದರ್ಶನ ಮಾಡುತ್ತೇವೆ ಅಂತ ಆದರೆ ಸೀತೆಯನ್ನು ರಾಮನಿಗೆ ಬಿಡುವುದಕ್ಕೆ ಅಗಸ ಬೇಡ. ಯಾಕಂದ್ರೆ ಪತಿವ್ರತಿಯಾದಂತಹ ಹೆಂಡತಿ ಗಂಡನಿಗೆ ಗೊತ್ತಾಗದಾಗಿ ಒಬ್ಬನಿಗೆ ವರ ಕೊಟ್ಟಿದ್ದಾಳೆ, ಅದನ್ನು ಮತ್ತೂ ಗಂಡನಲ್ಲಿ ಗೋಪ್ಯವಾಗಿ ಇರಿಸಿದ್ದಾಳೆ ಅಂತ ಮತ್ತೆ ಬಿಡುವುದಕ್ಕೆ ಕಾರಣ ಯಾಕೆ? ಮತ್ತೆ ಅಲ್ಲಿ ಪತಿವ್ರತ ಧರ್ಮವನ್ನು ಬಿಟ್ಟಾಗೈತಲ್ಲ. ಆದರೆ ನಾನು ಹನುಮಂತನ ಪಾತ್ರವನ್ನು ನಿರ್ವಹಿಸಿ ಅದಕ್ಕೊಂದು ಸಮಾಧಾನವನ್ನು ಕೊಟ್ಟಿದ್ದೇನೆ. ಹೇಗೆ ಅದು ಸಮಾಧಾನ? ರಾಮನ ಬಾಣ ಹುಸಿಯಲ್ಲ, ರಾಮನ ಬಾಣ ಹುಸಿಯಾಗುವುದಿಲ್ಲ ಎನ್ನುವುದು ಜನಜನಿತ. ಹೌದು. ಹನುಮಂತ ವಜ್ರ ಶರೀರಿ, ಅವನಿಗೆ ಯಾವುದೇ ಆಯುಧಗಳು ಘಾಸಿ ಮಾಡುವುದಿಲ್ಲ, ಬ್ರಹ್ಮಾಸ್ತ್ರವೂ ಅವನನ್ನು ನೋಯಿಸುವುದಿಲ್ಲ ಎನ್ನುವಂತ ಕಾರಣ ಸಿಕ್ಕಿರುವಾಗ. ಹೌದು. ಇಷ್ಟಿದ್ದು ಹನುಮಂತನಿಗೆ ಸೀತೆಯ ವರದ ಅವಶ್ಯಕತೆ ಏನು ಬಂತು, ತಾಯಿಯನ್ನು ಯಾಕೆ ಕಳುಹಿಸಿದ ಎನ್ನುವುದಕ್ಕೆ ನಾನು ಹನುಮಂತನ ಪಾತ್ರವನ್ನು ನಿರ್ವಹಿಸಿ ಸಮಾಧಾನವನ್ನು ಕೊಟ್ಟಿದ್ದೇನೆ. ಅಮ್ಮ ಅಂಜನೇಯ ಹೇಳುವುದು ಈ ವರದ ಅವಶ್ಯಕತೆ ನನಗಿಲ್ಲ, ಆದರೆ ರಾಮನ ಬಾಣ ಹುಸಿಯಲ್ಲ, ನನಗೆ ಪ್ರಯೋಗಿಸಿದ ಹುಸಿಯಾಗುತ್ತದೆ, ನನ್ನ ಸ್ವಾಮಿಯ ಬಾಣ ಹುಸಿಯಾಗುತ್ತದೆ, ನನ್ನ ಕಾರಣದಿಂದ ಅಂದ್ರೆ ನಾನು ಸಹಿಸುವುದಿಲ್ಲ, ಅದಕ್ಕೆ ಕಾರಣ ಸೀತೆಯ ವರ ಎಂಬುದಾಗಿ ಆಗಲಿ ಎನ್ನುವಂತಹ ಉದ್ದೇಶದಿಂದ ನಾನು ಈ ವರವನ್ನು ಕೇಳ್ತಾ ಇದ್ದೇನೆ ಎಂಬುದಾಗಿ ಸಮಾಧಾನ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಅಂದ್ರೆ ಇಲ್ಲಿ ಏನು ಅಂತಂದ್ರೆ ಕಥೆಯ ಹಂದರ ಯಾವುದೇ ರೀತಿಯಾಗಿ ಇಲ್ಲಿ ಕಲಾವಿದ ಹೌದು ಬಲಿಷ್ಠವಾಗಿರ್ಬೇಕು, ಅದು ಒಪ್ಪಿದೆ ನಾನು. ಅಂದ್ರೆ ಕಲಾವಿದನಾದವನು ಅದನ್ನೊಂದು
ಧನಾತ್ಮಕವಾದಂತಹ ರೀತಿಯಿಂದ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಎನ್ನುವುದು ಇದರಿಂದ ನಮಗೆ ಅರ್ಥ ಆಗ್ತದೆ. ಉದಾಹರಣೆಗೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರಾರಂಭವಾದಂತಹ ಪ್ರಸಂಗ ಕೊಪ್ಪಳ ಕ್ಷೇತ್ರ ಮಾತ್ರ, ಕೇವಲ ಕ್ಷೇತ್ರ ಮಾತ್ರ. ಎಳೆಯಾಗಿ ವಿಮರ್ಶಿಸುವುದಿದ್ರೆ ಇಂತಹದ್ದೊಂದು ಸಂಭವಿಸಿರಬಹುದೇ ಎನ್ನುವಂತಹ ಅನುಮಾನ ಪ್ರತಿಯೊಬ್ಬರಿಗೂ ಹೋಗ್ತದೆ. ಹೌದಪ್ಪ. ಆದರೆ ಅದನ್ನು ನಿರ್ವಹಿಸಿದಂತಹ ಕಲಾವಿದರ ಸಾಮರ್ಥ್ಯದಿಂದ ಅದು ಇಂದು ಪೌರಾಣಿಕ ಪ್ರಸಂಗಗಳ ಸಾಲಿಗೆ ಸೇರಿದೆ. ಹೌದೌದು. ಆ ಕೊಪ್ಪನಾಡು ಕ್ಷೇತ್ರ ನೋಡಿದವರು ಇದೆಂತ ಕಥೆ ಎಂಬುದಾಗಿ ಯಾರು ಅದನ್ನು ಆಕ್ಷೇಪಿಸುವುದಿಲ್ಲ. ಕಾರಣ ಏನು? ಆ ಪಾತ್ರವನ್ನು ನಿರ್ವಹಿಸಿದಂತಹ ಕಲಾವಿದರ ಅರ್ಹತೆ, ಹೌದು, ಅವರ ಯೋಗ್ಯತೆ. ಮತ್ತೆ ಇನ್ನೊಂದು ಅನಿಸಿಕೆ ನನ್ನದು ತಪ್ಪು ತಿಳಿಯಬಾರದು. ಮೊದಲಿನವರು ಕಲಾ ಸೇವಕರಾಗಿದ್ದರು, ಕಲಾವಿದರಲ್ಲ. ದಿವಂಗತ ಆಗಲಿ ಶ್ರೀನಿವಾಸ ಭಾಗವತರು ನನಗೆ ಪ್ರಾರ್ಥಿಸಲಾಗಿದ್ದರು. ಅವರ ಒಡನಾಟದಲ್ಲಿ ಬೇಕಾದಷ್ಟಿದೆ. ಆದರೆ ಆ ವೇಳೆಯಲ್ಲಿ ನನ್ನದು ಚಿಕ್ಕ ವಯಸ್ಸಾದ ಕಾರಣ ದುಡುಕಿಯವರ ಜಗಳವೂ ಮಾಡ್ತಾ ಇದ್ದೆ, ಎಷ್ಟೋ ಮಾಡ್ತಾ ಇದ್ದೆ. ಅವರಿಗೆ ನಾನು ತೂಕರಾಗಿರಲಿಲ್ಲ, ನಾನು ಕೇವಲ ಲಕ್ಷ್ಮಿಯನ್ನಾಗಿದ್ದೆ. ಅವರು ಅವರ ಯೌವನದ ಕಾಲದಲ್ಲಿ 7-8 ಮೈಲು ನಡೆದುಕೊಂಡು ಹೋಗಿ ಯಾರದ್ದೋ ಮನೆಯಲ್ಲಿ ತಾಳಮದ್ದಲೆ ಮಾಡಿ ಅವರು ಕೊಟ್ಟಂತಹ ಒಂದು ಎಳನೀರು ಬೊಂಡವನ್ನು ಕುಡಿದು ಬೆಳಗ್ಗಿನವರೆಗೆ ತಾಳಮದ್ದಲೆಗೆ ಭಾಗವತಿಗೆ ಮಾಡಿ ಅರ್ಥಧಾರಿಗಳಿಗೆ ಅರ್ಥವನ್ನೂ ಹೇಳಿಕೊಟ್ಟು, ಆ ಕಾಲದಲ್ಲಿ ಬೇಕಿತ್ತು, ಬೆಳಗಿನವರೆಗಿನ ಕಾರ್ಯಕ್ರಮ ಅನಿವಾರ್ಯ, ಹೇಳಿಕೊಟ್ಟು ವೀಳ್ಯದೆಲೆ ಅಡಿಕೆಯ ಮಧ್ಯದಲ್ಲಿ ಕೊಟ್ಟಂತಹ 1 ರೂಪಾಯಿಯ 2 ಪಾವರಿಗಳನ್ನು ದಕ್ಷಿಣೆಯಾಗಿ ಸ್ವೀಕರಿಸಿ ಪುನಃ 8 ಮೈಲು ಮನೆಗೆ ನಡೆದುಕೊಂಡು ಬಂದು, ಯಾಕಂದ್ರೆ ಬ್ರಾಹ್ಮಣೇತರ ಮನೆ, ಬಾವಿಯಿಂದ 2 ಕೊಡಪಾನ ನೀರು ತೆಗೆದು ತಲೆಗೆ ಹಾಕಿ ಮನೆಯಲ್ಲಿ ಬಾಯಿಗೆ ಕೊಂಡು ನೋಡಿದ್ದ ಕಾಲ. ಅವರನ್ನು ಕಲಾ ಸೇವಕರು ಎಂಬುದಾಗಿ ಹೇಳಬೇಕು, ಕಲಾವಿದರೆಂಬುದಾಗಿ ಹೇಳಬೇಕು. ಅವರ ಪರಿಶ್ರಮದಿಂದ ಉಳಿದಂತಹ ಯಕ್ಷಗಾನ ಹೌದು. ಕೆಲವಾರು ಮಂದಿ ಇದನ್ನು ನಗದೀಕರಿಸಿಕೊಳ್ತಾರೆ ಎನ್ನುವಂಥ ದೃಷ್ಟಿಯಿಂದ ಮನಸ್ಸಿಗೆ ಬೇಸರವಾಗ್ತಾ ಇದೆ. ನಾನು ನನಗೆ ಹೇಳುವ, ನೀವು ಕಲಾ ಸೇವಕರಾಗಿ ಆವಾಗಲೇ ನೀವು ಕಲಾವಿದರಾಗುವುದಕ್ಕೆ ಸಾಧ್ಯ. ಇದರಿಂದ ಏನು ಸಿಗುತ್ತೆ ಅಂತ ಆಲೋಚನೆ ಮಾಡಬಾರದು, ಇದಕ್ಕೆ ನಮ್ಮಿಂದ ಏನು ಕೊಡುವುದಕ್ಕೆ ಸಾಧ್ಯ. ಆಮೇಲೆ ನೋಡಿ, ಒಂದು ನಡುವಿನಲ್ಲಿ ಒಂದು ಪ್ರಶ್ನೆ. ಆಗ ನೀವು ಹೇಳಿದ್ರಿ ಕಥಾ ಹಂದರ ಗಟ್ಟಿಯಾಗಿರ್ಬೇಕು ಎಂಬುದಾಗಿ ಹೇಳಿದ್ರಿ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದ್ರೆ, ಈಗ ನೋಡಿ ಕರ್ಣಾರ್ಜುನ, ನನಗೆ ಕರ್ಣನ ಹಿನ್ನೆಲೆ ಗೊತ್ತುಂಟು, ಕರ್ಣನ ನೋವು ಗೊತ್ತುಂಟು, ಅರ್ಜುನ ಗೊತ್ತುಂಟು. ಅದರಿಂದಾಗಿ ನಾನು ಅದನ್ನು ಅನುಭವಿಸಬಲ್ಲೆ, ನಾನು ಅದನ್ನು ಆಸ್ವಾದಿಸಬಲ್ಲೆ. ಇದು ಯಾವುದೋ ಪ್ರಸೇನ ಅಥವಾ ಯಾವುದೋ ಚಂದ್ರಸೇನ, ನನಗೆ ಅವನ ಹಿನ್ನೆಲೆಯೇ ಗೊತ್ತಿಲ್ಲ, ನಾನು ಅದನ್ನು ಹೇಗೆ ನಾನು ಅನುಭವಿಸಲಿಕ್ಕೆ ಸಾಧ್ಯ ಉಂಟು? ಅಂದ್ರೆ ಸಾಮಾಜಿಕ ಕಥೆಯ ಒಂದು ಋಣಾತ್ಮಕ ಅಂಶವನ್ನು ನಾನು ಹೇಳಿದ್ದು. ಈಗ ಅಂತ ಸಾಮಾಜಿಕ ಪ್ರಸಂಗವನ್ನು ನಾನು ಒಬ್ಬ ಪ್ರೇಕ್ಷಕನಾಗಿ ಅದನ್ನು ಅನುಭವಿಸಬೇಕಲ್ಲ, ನನಗೆ ಹಿನ್ನೆಲೆಯೇ ಗೊತ್ತಿಲ್ಲ, ಅವನ ತಂದೆ ಯಾರು ತಾಯಿ ಯಾರು ಗೊತ್ತಿಲ್ಲ. ಆ ಒಂದು ದೃಷ್ಟಿಕೋನದಿಂದ ನಾವು ಹೇಳುವುದಿದ್ರೆ ಅದನ್ನು ಹೇಗೆ ನೀವು ಇದು ಮಾಡ್ತೀರಿ? ಅದಕ್ಕೆ ಯಕ್ಷಗಾನದಲ್ಲಿ ಸಮರ್ಪಕವಾಗಿರುವಂತಹ ದಾರಿಯನ್ನೂ ಮೊದಲವರು ಹಾಕಿಕೊಟ್ಟಿದ್ದಾರೆ. ತೀರ ಪರಿಚಿತವಾದಂತಹ ಕಥಾರಕಗಳೇ ಆಗಿದ್ರೂ ಕೂಡ ಆ ಕಾಲದಲ್ಲಿ ಇಂತಹ ಪ್ರಸಂಗ ಎನ್ನುವಂತಹ ಪ್ರಚಾರಗಳಿರುವ ಕೇವಲ ಯಕ್ಷಗಾನ ಬರ್ತಾ ಇತ್ತು. ಹೌದು, ಯಾವುದೋ ಒಂದು ವೇಷ ರಂಗವನ್ನು ಪ್ರವೇಶ ಮಾಡ್ತದೆ, ಅದು ವೇಷ ಯಾವುದು ಏನು ಎನ್ನುವಂತಹ ಹಿನ್ನೆಲೆ ಪ್ರೇಕ್ಷೆ ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರವಾಗಿ ಭಾಗವತರು ವೇಷಧಾರಿಯನ್ನು ಮಾತನಾಡಿಸುವುದು. ಬಳಿರೇ ಸಾಮ್ರಾಜ್ಯಾಕ್ಷಿ, ಬಳಿರೇನಯ್ಯ ಇರುವಂತಹ ಸ್ವರ್ಗಲೋಕಕ್ಕೆ ಯಾರೂ ತಿಳಿಯುತ್ತಿಲ್ಲ. ಆಗ ಪ್ರೇಕ್ಷಕರಿಗೆ ಮನದಟ್ಟಾಗ್ತದೆ, ಬಂದ ವ್ಯಕ್ತಿ ದೇವೇಂದ್ರ. ಹೊಸ ಕಥನೆಗಳಿಗೂ ಅದನ್ನು ಅನ್ವಯಿಸಿಕೊಳ್ಳಬಹುದಾಗುತ್ತದೆ. ಯಾವುದೋ ಒಂದು ಪಾತ್ರಧಾರಿಗೆ ಒಂದು ಪೀಠೆ ಸ್ವಗತ ಮಾತನಾಡುವಂತಹ ವೇಳೆಯಲ್ಲಿ ತಾನು ಹಾಗೆ ಮಾಡಿದ್ದೇನೆ, ತಾನು ಹೀಗೆ ಮಾಡಿದ್ದೇನೆ ಎನ್ನುವುದಕ್ಕಿಂತ ಪ್ರಾರಂಭದಲ್ಲಿ ಹೇಳುವಾಗ ನನಗೆ ಹಿರಿಯವರಿಂದ ದೊರಕಿದಂತಹ ಅಧಿಕಾರ ಇದು. ಹಿರಿಯವರು ಒಂದು ಮಾತು ಹೇಳಿದ್ದಾರೆ, ಮಗು ಸತ್ಯವ್ರತ, ಆವಾಗ ಬಂದವ ಸತ್ಯವ್ರತ ಎನ್ನುವಂಥದ್ದು ಸರಿ ಗೊತ್ತಾ? ಇಲ್ಲ ಅಂತಾದ್ರೆ ಬಂದವ ಸತ್ಯವ್ರತ ಎನ್ನುವಂಥದ್ದು ಕೊನೆಯವರೆಗೂ ರಹಸ್ಯವಾಗಿ ಎಲ್ಲಿ ಸತ್ಯವ್ರತ ಕೂಡಿಲ್ಲ. ಹೌದು, ಇಂಥದ್ದನ್ನು ಹಲವು ಕಡೆಗಳಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತದೆ. ಉದಾಹರಣೆ ಹೇಳುವುದಿದ್ರೆ ಚಂಡಮುಂಡರ ಪ್ರವೇಶ ಆಗ್ತದೆ. ಒಬ್ಬ ಅಣ್ಣ ತಮ್ಮ ಸಂಬೋಧಿಸುವಂಥದ್ದು ಅಣ್ಣ ಎಂಬುದಾಗಿ ಹೇಳ್ತಾನೆ, ತಮ್ಮ ಎಂಬುದಾಗಿ ಹೇಳ್ತಾನೆ, ಇಲ್ಲಂತ ಅವನ ಹೆಸರು ಹೇಳ್ತಾನೆ. ಇದು ಹಾಗಲ್ಲ. ರಂಗದಲ್ಲಿ ಅಣ್ಣ ಚಂಡಾಸುರ ಅಂತಲೇ ಹಿಡಿದಿತ್ತು. ಯಾಕೆ? ಸಭಿಕರಿಗೆ ಗೊತ್ತಾಗಿದ್ದು ಅದು ಮತ್ತೊಂದು ಪಾತ್ರ ಚಂಡಾಸುರ. ಆ ಬಳಿಕ ಅಣ್ಣ ತಮ್ಮ ಎಂಬುದಾಗಿ ಸಂಬೋಧನೆಯನ್ನು ಮಾಡಿಕೊಳ್ಳಿ. ಮಾತ್ರವಲ್ಲ, ನೀವು ಹೇಳಿದಂತಹ ಪ್ರಶ್ನೆ ಸೂಕ್ತವಾದ ಪೌರಾಣಿಕ ಕಥೆಗಳು ಸಭೆ ಸಾಮಾನ್ಯ ಪರಿಚಯ ಇರ್ತದೆ. ಕರ್ಣನ ಅಸಹಾಯಕ ಸ್ಥಿತಿ ಜನರಿಗೆ ಗೊತ್ತಿರ್ತದೆ. ಹೊಸ ಒಂದು ಕಥೆಯಲ್ಲಿ ಆ ಪಾತ್ರದ
ಅಸಹಾಯಕ ಸ್ಥಿತಿ ಜನರಿಗೆ ಗೊತ್ತಿರುವುದಿಲ್ಲ. ಹೌದು, ಅದಕ್ಕೆ ಆ ಒಂದು ಉದ್ದೇಶ ಏನು, ಯಾಕೆ ಅವನು ಹೊಡೆದಾಡ್ದ ಏನು, ಅದಕ್ಕೊಂದು ಗಟ್ಟಿ ಇದು ಇರುವುದಿಲ್ಲ ನೋಡಿ. ನಾನು ಹೇಳಿದಾಗೆ ಹಂದರ ಬಲಿಷ್ಠವಾಗಿರಬೇಕು. ಮೊದಲಿನ ದೃಶ್ಯಗಳಲ್ಲಿ ನಂತರ ಹೋಗುವ ಪಾತ್ರದ ಅಸಹಾಯಕತೆ ಇನ್ಯಾವುದು ಪಾತ್ರ ಬಿಂಬಿಸಬೇಕು. ಇಲ್ಲವಾದರೆ ಕೊನೆಯವರೆಗೂ ರಹಸ್ಯವಾಗಿರುತ್ತದೆ. ಈಗ ಅಡ್ಡಾದಿಡ್ಡಿಯಾಗಿ ಬೆಳವಣಿಗೆಯನ್ನು ಕಾಣುತ್ತಿರುವಂತಹ ಸಿನಿಮಾ ರಂಗದಲ್ಲಿ ನಾವು ಇದನ್ನು ಗುರುತಿಸ್ತೇವೆ. ಹೌದು, ಕರೆಕ್ಟ್. ಕೊನೆಯವರೆಗೂ ಗೊತ್ತಾಗುವುದಿಲ್ಲ. ಅದು ಹಾಗಲ್ಲ, ಅದು ಹೀಗೆ ಅನ್ನುವಂಥದ್ದನ್ನು ನಾವು ಪ್ರತಿನಿಧಿಸಬೇಕಾಗ್ತದೆ. ಮತ್ತೆ ಎದುರು ವೇಷ, ಪೀಠಿಕೆ ವೇಷ ಎನ್ನುವಂತಹ ವರ್ಗೀಕರಣ. ಈ ಎದುರು ವೇಷ ಎನ್ನುವುದನ್ನೇ ಬಡಗಿನಲ್ಲಿ ಎರಡನೇ ವೇಷ ಅಂತ ಹೇಳ್ತಾರೆ. ಒಂದನೇ ವೇಷಧಾರಿ ಎಂಬುದಾಗಿ ಗುರುತಿಸಲ್ಪಟ್ಟವರು ಭಾಗವತರು. ಸರಿ, ಅದು ತೆಂಕಿನ ಬಡಗಿನ ವ್ಯತ್ಯಾಸ ಇಲ್ಲ. ಆದ ಕಾರಣವೇ ಭಾಗವತರೊಂದಿಗೆ ಯಾವುದೇ ಸಂದರ್ಭದಲ್ಲಿಯೂ ಸಂಭಾಷಣೆಯನ್ನು ಮಾಡಬಹುದಾಗುತ್ತದೆ. ಕಲಾವಿದನಾದವನು ವೇದಿಕೆಯಲ್ಲಿರುವಾಗ ಆ ಕಾಡಿನಲ್ಲಿ ಭಾಗವತರಿದ್ರು ಪ್ರಶ್ನೆ ಬರುವುದಿಲ್ಲ. ಮನೆಯೊಳಗೆ ಅಂತಃಪುರದಲ್ಲಿ ಶಯನ ಮಂದಿರದಲ್ಲಿ ಭಾಗವತರಿದ್ರು ಕೇಳಬಾರದು. ಯಾಕಂದ್ರೆ ಭಾಗವತ ಒಂದನೇ ವೇಷಧಾರಿ. ಬಡಗಿನಲ್ಲಿ ಅದನ್ನು ಎರಡನೇ ವೇಷಧಾರಿ ಎಂಬುದಾಗಿ ಗುರುತಿಸ್ತಾರೆ. ಎರಡನೇ ವೇಷ ನಿಮ್ಮಲ್ಲಿ ಎರಡನೇ ವೇಷಕ್ಕೆ ಯಾರು, ತೆಂಕಿನಲ್ಲಿ ಅದನ್ನೇ ಎದುರು ವೇಷ ಎಂಬುದಾಗಿ ಗುರುತಿಸ್ತಾರೆ. ಎದುರು ವೇಷ ಎನ್ನುವಂಥದ್ದು ತೆಂಕಿನಲ್ಲಿ ವೇಷಧಾರಿಗಳಿಗೆ ದೊರಕುವಂತಹ ಏನ್ ಹೇಳ್ತಾರೆ ಪ್ರಮೋಷನ್, ಅದು ಕೊನೆಯ ಪ್ರಮೋಷನ್. ಎದುರು ವೇಷಕ್ಕಿಂತ ನಂತರದ ಸ್ಥಾನ ತೆಂಕಿನಲ್ಲಿ. ಚೌಕಿ ಮನೆಯಲ್ಲಿ ಬಣ್ಣದ ವೇಷಧಾರಿಗಳಿಗೆ ಎದುರು ವೇಷಕ್ಕಿಂತ ಮೇಲಿನ ಪೆಟ್ಟಿಗೆಯನ್ನು ಕೊಟ್ಟದ್ದು ಅನುಕೂಲತೆಗೋಸ್ಕರವಾಗಿ. ದೀರ್ಘಕಾಲ ಅವರು ಬಣ್ಣಗಾರಿಕೆಯನ್ನು ಮಾಡಬೇಕಾಗ್ತದೆ, ಚುಟ್ಟಿ ಇಡಬೇಕು, ಅವರಿಗೆ ದೀಪದ ಅವಶ್ಯಕತೆ ಬೇಕಾಗ್ತದೆ. ಇನ್ನೊಬ್ಬರು ಆಚೆ ಈಚೆ ದಾಟಿದ್ರೆ ಕೈ ನಡುಗಿ ತಾಗಿ ಚಿಟ್ಟಿ ಅಸ್ತವ್ಯಸ್ತವಾಗುತ್ತದೆ. ಮತ್ತೆ ಇನ್ನೊಂದು ಆ ದೇವರ ದೀಪ ಹತ್ತಿರ ಇರುವುದರಿಂದ ಚುಟ್ಟಿ ಇಡ್ಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ ಅಂತ ಇದ್ದಿರಬಹುದು, ಅನುಕೂಲಕರವಾಗುತ್ತದೆ. ಎದುರು ವೇಷದ ನಂತರದ ಸ್ಥಾನ ಬರುವಂತಹದ್ದು ಪೀಠಿಗೆ ವೇಷಕ್ಕೆ. ಪೀಠಿಗೆ ವೇಷ ಅಂದ್ರೆ ಪೀಠಿಗೆಗೆ ಬರುವ ವೇಷ ಅಲ್ಲ. ಯಾವುದೋ ಒಂದು ಪ್ರಸಂಗದಲ್ಲಿ ಧರ್ಮರಾಯ ಪೀಠಿಗೆಗೆ ಬರುವುದು, ಧರ್ಮರಾಯ ಪೀಠಿಗೆ ವೇಷದವಲ್ಲ. ಈ ಪೀಠಿಗೆ ವೇಷ, ಎದುರು ವೇಷ, ಒಂದನೇ ಒಂದು ವೇಷ, ಎರಡನೇ ಒಂದು ವೇಷ, ಒಂದನೇ ಸ್ತ್ರೀ ವೇಷ, ಎರಡನೇ ಸ್ತ್ರೀ ವೇಷ ಇತ್ಯಾದಿಗಳ ವರ್ಗೀಕರಣ ಮಾಡಿದ್ದು ಆ ಕಾಲದಲ್ಲಿ ಯಕ್ಷಗಾನಗಳಲ್ಲಿ ಹೋಗುವಂತಹ ಪ್ರಾರಂಭದಲ್ಲಿ ಆಡುತ್ತಿದ್ದ ಪ್ರಸಂಗ ಕಡ್ಡಾಯವಾಗಿ ಪಾಂಡವಾಶ್ರಮ ಕಡ್ಡಾಯವಾಗಿ, ಅದರಲ್ಲಿ ಸುಗಮಗಳಾಗಿಲ್ಲ. ಪ್ರಮೀಳೆ, ಬಬ್ರುವಾಹನ, ತಾಮ್ರಧ್ವಜ, ವಿರೋಧ. ಇದರಲ್ಲಿ ಪೀಠಿಗೆ ವೇಷದವನಿಗೆ ಅರ್ಜುನ, ಎದುರು ವೇಷದವನಿಗೆ ತಾಮ್ರಧ್ವಜ, ಒಂದನೇ ವೇಷನಿಗೆ ಬಬ್ರುವಾಹನ, ಎರಡನೇ ವೇಷನಿಗೆ ವೃಷಕೇತು. ಈ ರೀತಿಯಾದಂತಹ ವರ್ಗೀಕರಣ ಆದ ಕಾರಣವೇ ಪೀಠಿಗೆ ವೇಷದವ ಯಾವ ವೇಷವನ್ನು ಧರಿಸ್ತಾನೆ ಅಥವಾ ಅದು ಯಾವ ವೇಷವನ್ನು ಧರಿಸಬೇಕಾಗುತ್ತದೆ ಎನ್ನುವುದನ್ನು ನೋಡಿಕೊಂಡು ವರ್ಗೀಕರಣ ಮಾಡುವುದು. ಪೀಠಿಗೆ ವೇಷ ಅಲ್ಲ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಎರಡನೇ ಪೀಠಿಗೆ ವೇಷದವನು ಒಂದು ಕಥೆಯ ಪ್ರಾರಂಭದಲ್ಲಿ ಪೀಠಿಗೆ ವೇಷ ಮಾಡಬಹುದು, ಮೂರನೇ ಪೀಠಿಗೆ ವೇಷದವನು ಒಂದು ಪ್ರಸಂಗದಲ್ಲಿ ಪೀಠಿಗೆ ವೇಷ ಮಾಡಬಹುದು. ಹಾಗೆಂಬುದಾಗಿ ಪೀಠಿಗೆ ವೇಷದವ ಎಂಬುದಾಗಿ ಗುರುತಿಸಲ್ಪಡುವುದಿಲ್ಲ. ಸರಿ. ಇನ್ನೊಂದು ಪ್ರಶ್ನೆ ಮುಗಿಯುವಂತದ್ದು ಏನು ಅಂತ ಹೇಳಿದ್ರೆ, ಅಧಿಕಾರ ಇಂದ್ರಜಿತ್ ಮೈರಾವಣ ಕಾಲ ಮೊದಲನೇ ಪ್ರಸಂಗ. ಅಧಿಕಾರ ಇಂದ್ರಜಿತ್ ಮೈರಾವಣ ಕಾಳಗ ಅದು ಆ ಕಾಲದಲ್ಲಿ ಆಡಿಕೊಂಡಿದ್ದ ಅದೇ ರೀತಿ. ಹೌದು, ಅದೇ ರೀತಿಯಲ್ಲಿ. ಹೌದು. ನಂತರದ ಬೆಳವಣಿಗೆಯಲ್ಲಿ ಅದಕ್ಕೆ ರಾವಣತೆಯನ್ನು ಸೇರಿಸಿರ್ಬೋದು, ಮಕರಾಕ್ಷವನ್ನು ಸೇರಿಸಿರ್ಬೋದು, ಇತ್ಯಾದಿ ಸೇರಿಸಿರ್ಬೋದು. ಈ ಪ್ರಸಂಗದಲ್ಲಿ ಅತಿಕಾಯ ಎನ್ನುವಂತಹ ಪಾತ್ರ ಎದುರು ವೇಷದವನಿಗೆ, ಇಂದ್ರಜಿತ್ ಎನ್ನುವಂತಹ ಪಾತ್ರ ಪೀಠಿಗೆ ವೇಷದವನಿಗೆ. ಅದು ಯಾಕೆ ಆ ರೀತಿಯ ಒಂದು ಇದು? ಅತಿಕಾಯ ಎದುರು ವೇಷದವನಿಗೆ ಮತ್ತು ಇಂದ್ರಜಿತ್ ಪೀಠಿಗೆ ವೇಷದವನಿಗೆ ಎನ್ನುವುದರ ತಾತ್ಪರ್ಯ ಇಂದ್ರಜಿತ್ ಪೀಠಿಗೆ ವೇಷ ಎಂಬುದಾಗಲ್ಲ, ಇಂದ್ರಜಿತ್ ಪೀಠಿಗೆ ವೇಷದವನಿಗೆ. ಓಹೋ, ಹಾಗೆ. ಆ ಪೀಠಿಗೆ ವೇಷ ಮಾಡುವವನಿಗೆ ಇಂದ್ರಜಿತ್ ಪೀಠಿಗೆ ವೇಷದವನಿಗೆ. ಈ ಪೀಠಿಗೆ ವೇಷ ಮತ್ತು ಎದುರು ವೇಷ ಎನ್ನುವಂತಹ ವರ್ಗೀಕರಣದಲ್ಲಿ ನಾವು ಗಮನಿಸಬಹುದಾದ್ದು, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಎದುರು ವೇಷ ಎನ್ನುವಂತಹದ್ದು ಪ್ರಮೋಷನ್ ಸಿಕ್ಕಿದ ಬಳಿಕ ಸಿಗುವಂತಹದ್ದು. ಆದ ಕಾರಣ ವಯೋಮಾನದ ದೃಷ್ಟಿಯಿಂದ ಪೀಠಿಗೆ ವೇಷದವನಿಗಿಂತ ಎದುರು ವೇಷದವ ವಯಸ್ಸಿನಲ್ಲಿ ಸ್ವಲ್ಪ ಹಿರಿಯವನಿರ್ತಾನೆ. ಎಲ್ಲಾ ಕಡೆಗಳಲ್ಲಿ ಅನ್ವಯಿಸಬೇಕು ಎಂಬುದಾಗಲ್ಲ. ಹೌದು, ಸರ್ವೇ ಸಾಮಾನ್ಯವಾಗಿ ಪೀಠಿಗೆ ವೇಷಧಾರಿ ಎದುರು ವೇಷದವನಾಗಿ ಪ್ರಮೋಷನ್ ಅನ್ನು ಹೊಂದಬಹುದಾಗ್ತದೆ. ಎದುರು ವೇಷದವ ಪೀಠಿ ವೇಷದವನಾಗುವುದಿಲ್ಲ. ಅದಾಗ್ತದೆ ಅಂತಂದ್ರೆ ಒಂದು ಡಿಗ್ರೇಡ್ ಮಾಡ್ಲಿಕ್ಕೆ ಆವಾಗ ಇಂದ್ರಜಿತ್ ಎನ್ನುವಂತಹದ್ದು
ಸ್ವಲ್ಪ ನಾಟ್ಯ ಪ್ರಧಾನ ಅಥವಾ ನಮ್ಮ ರಂಗದ ಭಾಷೆಯಲ್ಲಿ ಹೇಳುತ್ತಿದ್ದರೆ ಕೆಲಸ ಪ್ರಧಾನವಾದಂತಹ ವೇಷ. ಅತಿಕ ಎನ್ನುವುದು ಮಾತು ಪ್ರಧಾನವಾದಂತಹ ವೇಷ. ಮಾತು ಪ್ರಧಾನವಾದಂತಹ ವೇಷ. ಆ ದೃಷ್ಟಿಯಿಂದ ಅದರ ವರ್ಗೀಕರಣ ಬಂದಿದೆ. ಅಂದ್ರೆ ಹಾಗಾದ್ರೆ ಈಗ ನನ್ನ ನಡುವಿನಲ್ಲಿ ಒಂದು ಪ್ರಶ್ನೆ, ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಎಲ್ಲರೂ ಹೇಳುವುದೇನು, ಪೀಠಿಕೆ ವೇಷ ಅಥವಾ ಎದುರು ವೇಷ ಎನ್ನುವಂಥದ್ದು ಆ ಪ್ರಸಂಗದ ನಿರ್ಧಾರಿತವಾದಂಥದ್ದಲ್ಲ, ಆ ವೇಷಧಾರಿಗೆ ಸಂಬಂಧಪಟ್ಟದ್ದು. ವೇಷಧಾರಿಯ ಸ್ಥಾನ ಅದನ್ನು ಗುರುತಿಸುವುದು ಕೇವಲ ಅಶ್ವಮೇಧದಲ್ಲಿ ಮಾತ್ರ, ಬೇರೆ ಯಾವ ಪ್ರಸಂಗಕ್ಕೂ ಅದು ಅನ್ವಯ ಆಗುದಿಲ್ಲ. ಹಾಗಾದ್ರೆ ಅಶ್ವಮೇಧದಲ್ಲಿ ಗುರುತಿಸಲ್ಪಟ್ಟಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಅರ್ಜುನನ ಪಾತ್ರಧಾರಿ ರಾತ್ರಿ 10 ಗಂಟೆಗೆ ಕಿರೀಟವನ್ನು ಕಟ್ಟಿ ರಂಗಕ್ಕದಿಂದ ಬೆಳಗಿನ 6 ಗಂಟೆಗಳಿಗೆ ಇರಬೇಕು. ಹೌದು. ತಾಂಡದ್ದು ಜನ ವೇಷ ಪ್ರವೇಶ ಆಗುವುದು 2:30-3 ಗಂಟೆ ರಾತ್ರಿಗೆ, ಹೆಚ್ಚು ಕಡಿಮೆ 2-2.5 ಗಂಟೆಗಳ ಕಾಲ ರಂಗದಲ್ಲಿರಬೇಕು. ಅದು ವಯಸ್ಸಿನ ದೃಷ್ಟಿಯಿಂದಲೂ ಅವರಿಗೆ ಕೊಡುವಂತಹ ವ್ಯತ್ಯಾಸ. ಅಂದ್ರೆ ಅದೇ ನಾನು ಹೇಳುವುದೇ, ಪಾಂಡವಾಶ್ವಮೇಧ ಎನ್ನುವಂತ ಪ್ರಸಂಗವನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೂ ಕೂಡ ಪ್ರಸಂಗ ನಿರ್ಧಾರಿತವಾದಂಥದ್ದಲ್ಲ ಪೀಠಿಕೆ. ಇದು ಅದು ಕಲಾವಿದನನ್ನು ಉದ್ದೇಶಪಟ್ಟು ಆಗಿರುವಂತಹದ್ದು. ಕಲಾವಿದನಿಗೆ ಕೊಡುವಂತಹ ಸ್ಥಾನಗಳಿಗೆ ಪೀಠಿಕೆ ವೇಷದವ, ಎದುರು ವೇಷದವ, ಪೀಠಿಕೆ ಅದೇ 1ನೇ ಪುಂಡು ವೇಷ, 2ನೇ ಪುಂಡು ವೇಷ, ಇಂಥದ್ದು ವೇಷದವ ಎನ್ನುವಂಥ ವರ್ಗೀಕರಣ. ಆ ವರ್ಗೀಕರಣಕ್ಕೆ ಆಧಾರ ಪಾಂಡವಾಶ್ವಮೇಧ ನಮ್ಮ ಟೆಂಪು. ಆ ರೀತಿಯಂತಹ ಬೆಳವಣಿಗೆ. ಇನ್ನು ಉಡುಪು ತೊಡುಪುಗಳ ವಿಷಯದಲ್ಲಿ ಹೇಳುವುದಿದ್ರೆ, ಹಸಿರು ಎನ್ನುವುದು ಶೃಂಗಾರಕ್ಕೆ ಸಂಕೇತ, ಕೆಂಪು ಎನ್ನುವುದು ವೀರತ್ವಕ್ಕೆ ಸಂಕೇತ, ಕಪ್ಪು ಎನ್ನುವುದು ತಾಮಸಿ ಸ್ವಭಾವ ಪ್ರೌಢ್ಯಕ್ಕೆ ಸಂಕೇತ. ಇದರ ಅರ್ಥ ಒಂದು ಶೃಂಗಾರದ ವೇಷದ ಮುಖಕ್ಕೆ ಹಸಿರು ಬಣ್ಣ ಬರ್ಕೊಂಡು ಬರಬೇಕು ಅಂತ ಅಲ್ಲ. ಅವರು ತುಂಬುವಂತಹ ಉಡುಪು ತೊಡುಪುಗಳಲ್ಲಿ ಆ ರಸ ಪ್ರತಿಪಾದಿಸಲ್ಪಡಬೇಕು. ಅದಕ್ಕೋಸ್ಕರವಾಗಿಯೇ ದೇವೇಂದ್ರನಿಗೋ ಅರ್ಜುನನಿಗೋ ಹಸಿರು ಬಣ್ಣದ ಉಡುಪುಗಳು ಹೇರಲ್ಪಟ್ಟಿವೆ. ಮಾತ್ರವಲ್ಲ, ನಮ್ಮ ವಿಶ್ವಾಸದ ಪ್ರಕಾರ, ತಪ್ಪು ತಿಳಿಬೇಡಿ, ಕೇವಲ ಆಟ ದೇವೇಂದ್ರ ಅಲ್ಲ, ರಾಕ್ಷಸರ ಆರ್ಭಟೆ ಕೊಟ್ಟರೆ ಓಡುವ ದೇವೇಂದ್ರ ಅಲ್ಲ. ನಾವು ದೇವೇಂದ್ರನನ್ನು ಏನು ತಪ್ಪಿಸಿಕೊಂಡಿದ್ದೇವೋ ಅವ ಚಿರಯುವಕ. ಹೌದು ಹೌದು. ಅವನ ಸೌಂದರ್ಯ ಮಾಸಿ ಹೋಗುವುದಿಲ್ಲ. ಆದ ಕಾರಣವೇ ನಮ್ಮ ಪೂರ್ವಿಕರು ಆ ಕಲ್ಪನೆಯನ್ನು ಹೇಳಿಕೊಂಡಿದ್ದಾರೆ. ದೇವೇಂದ್ರನ ಮಗ ಎನ್ನುವಂತಹ ಕಾರಣದಿಂದ ಅಷ್ಟೇ ಅಲ್ಲ, ಪಾಂಡವರ ಕಾಲಕ್ಕೆ ಬಂದ್ರೆ ಅರ್ಜುನನಷ್ಟು ವರ್ಚಸ್ವಿ ರೂಪವಂತ ಮತ್ತೊಬ್ಬನಿಲ್ಲ. ಹೌದು. ಪಾಂಡವೇಶ್ವರದ ಕಾಲದಲ್ಲಿ ಅರ್ಜುನ 80ರ ವೃದ್ಧ. ಆ ವೇಳೆಯಲ್ಲಿಯೂ ಪ್ರಮೀಳವನ್ನು ಮೋಹಿಸಿದ್ರು ಎನ್ನುವಂತಹದ್ದು ನಾವು ತಿಳಿದಂತಹ ಕಥೆ. ಮಾತ್ರವಲ್ಲ, ತೀರ್ಥಯಾತ್ರೆ ಮಾಡಿಕೊಂಡು ಬರುವಂತಹ ವೇಳೆಯಲ್ಲಿ ಒಬ್ಬಳು ಹೆಣ್ಣನ್ನಾದರೂ ಮೋಹಿಸಿದ್ದಲ್ಲ, ಅವನನ್ನು ಮೋಹಿಸಿರುವಂತ. ಆ ದೃಷ್ಟಿಯಿಂದ ಅರ್ಜುನನ ಪಾತ್ರಕ್ಕೆ ಶೃಂಗಾರವನ್ನು ಹೇರಲ್ಪಟ್ಟು ಈ ಹಸಿರು ಬಣ್ಣದೊಂದಿಗೆ ಹೇಳುತ್ತೆ. ಆವಾಗ ಪ್ರಶ್ನೆ ಬರ್ತದೆ, ಅತಿಕಾಯನಂತಹ ಸಾತ್ವಿಕ ಪಾತ್ರಧಾರಿ ಕಪ್ಪು ಬಣ್ಣದ ಉಡುಗೆಯನ್ನು ಧರಿಸುವುದು ಎಷ್ಟು ಮಟ್ಟಿಗೆ ಸೂಕ್ತ? ಹೌದು. ಸಾತ್ವಿಕ ಪಾತ್ರಧಾರಿ ಎಂಬುದಾಗಿ ನೀವು ಗುರುತಿಸುವುದು, ನೀವು ಪ್ರತಿಬಿಂಬಿಸುವುದು 4 ಕಂಬಗಳ ಮಧ್ಯದಲ್ಲಿ ನೋಡಿ. ಹಿನ್ನೆಲೆಯನ್ನು ಗಮನಿಸಬೇಕಾಗುತ್ತದೆ. ಅತಿಕಾಯ ಯಾರು ಬೆಳೆದು ಬಂದಂತಹ ಹಿನ್ನೆಲೆಯನ್ನು ಪರಿಣಾಮವಾದದಲ್ಲಿ ಅವನ ಗತಿ ಏನಾಗಿದೆ. ರಾಮಾಯಣದಲ್ಲಿ ಅತಿಗಾಯನ ಪಾತ್ರವೇ ಈ ರೀತಿಯಾಗಿ ಬಿಡಿ, ಅದು ಹೌದು. ನಾವು ಇದನ್ನು ಗಮನಿಸುವ. ಆ ದೃಷ್ಟಿಯಿಂದ ನೋಡುವುದಿದ್ರೆ ಅವನನ್ನು ಆ ವರ್ಗಕ್ಕೆ ಸೇರಿಸಲಾಗಿದೆ. ಹೆಸರಿನಲ್ಲಿ ಅರಳಿ ಕೊಡುತ್ತದೆ ಕಮಲ. ರಾಕ್ಷಸರನ್ನು ಗೋಲ್ಡೆಯವರು ಇರಬಾರದು ಅಷ್ಟೇ ಎನ್ನುವಂತಹ ದೃಷ್ಟಿಯಿಂದ ಸ್ವಭಾವವನ್ನು ಮಾತ್ರ ಪ್ರತಿಬಿಂಬಿಸಿತ್ತು, ಉಡುಗೆ ತೊಡುಗೆಗಳನ್ನಲ್ಲ. ಬಣ್ಣಗಾರಿಕೆಯಲ್ಲಿ ಆದ ಕಾರಣವೇ ಸರ್ವೇ ಸಾಮಾನ್ಯವಾಗಿ ರಾಕ್ಷಸರಿಗೆ ಹೇರಲ್ಪಟ್ಟಂತಹ ಕೆಂಪು ಛಾಯೆಯೋ ಕಪ್ಪನ್ನು ಹೊರತುಪಡಿಸಿ ಹಸಿರನ್ನು ಅತಿಕಾಯರಿಗೆ ಹೇರಲಾಗಿದೆ. ಹೌದು. ಉಡುಗೆ ತೊಡುಗೆ ಕಪ್ಪಿದ್ರೂ ಕೂಡ ಮುಖವರ್ಣಿಕೆಯನ್ನು ಮಾತ್ರ ಹಸಿರು ಬಣ್ಣವನ್ನು ಮಾಡಿದ್ದಾರೆ. ಹೌದು, ಹಿನ್ನೆಲೆ ಇದು ನೀವು ಹೇಳಿದ್ದು. ಮತ್ತೆ ಕೆಲವು ಪರಂಪರೆಗಳು ಎನ್ನುವಂತಹದ್ದು ಅನುಕೂಲ ಶಾಸ್ತ್ರಕ್ಕಾಗಿ ಬೆಳೆದು ಬಂದದ್ದು. ಆ ಕಾಲದಲ್ಲಿ ಸರಿ ಒಪ್ಪಿಕೊಳ್ಳೋಣ. ಈ ಕಾಲದಲ್ಲಿ ಅದನ್ನು ನಾವು ಅಳವಡಿಸಿಕೊಡ್ಬೇಕಾದಂತಹ ನಿಯಮ ಇಲ್ಲ. ಉದಾಹರಣೆಗೆ ಹೇಳುವುದಿದ್ರೆ ವೀರವರ್ಮ ಕಾಳಗ ಎನ್ನುವಂಥದ್ದಿದೆ. ವೀರವರ್ಮ ಕಾಳಗ ನಡೀತದೆ. ವೀರವರ್ಮನಿಗೂ ಅರ್ಜುನನಿಗೂ ಹೋರಾಟ ನಡೀತದೆ. ಹನುಮಂತ ಬರ್ತಾನೆ,
ವೀರವರ್ಮನ ರಥವನ್ನು ಎತ್ತಿಕೊಂಡು ಹೋಗ್ತಾನೆ. ವೀರವರ್ಮ ಹನುಮಂತನಿಗೆ ಗದೆಯಿಂದ ಪಡಿಸ್ತಾನೆ. ನೆನಪಿಡಿ, ಈ ಹೋರಾಟ ಆಗುವುದು ಆಕಾಶದಲ್ಲಿ, ಹೌದು ಹೌದು, ರಥದಲ್ಲಿ ಅಲ್ಲ. ರಂಗದಲ್ಲಿ ತೋರಿಸುವಾಗ ಹಾಗೆ ಕಾಣುತ್ತದೆ. ಆಕಾಶದಲ್ಲಿ ಹನುಮಂತನ ಕೈಯಲ್ಲಿ ಬರಿದಾಗಿರುವಂತಹ ವೀರವರ್ಮನ ರಥ, ವೀರವರ್ಮನ ಕೈಯಲ್ಲಿ ಕೃಷ್ಣಾರ್ಜುನರಿರುವಂತಹ ರಥ ಆಕಾಶದಲ್ಲಿ ಹೋರಾಡುವುದು. ಆಗ ಅವರು ಹೇಗೆ ನಿಂತು ಆ ಕಾಲದಲ್ಲಿ ಸಾಧ್ಯವಾಗುತ್ತಿತ್ತು ಗುರುತ್ವಾಕರ್ಷಣೆ ಶಕ್ತಿ ನೀಡುವುದಕ್ಕೆ. ಹನುಮಂತ ಗದೆಯ ಏಟನ್ನು ತಿಂದುಕೊಂಡು ಹಿಂತಿರುಗಿದಂತಹ ವೇಳೆಯಲ್ಲಿ ಕೃಷ್ಣ ಒದೀತಾನೆ. ಅಲ್ಲಿಂದಲೇ ವೀರವರ್ಮ ಭೂಮಿಗೆ ಬಿಡ್ತಾನೆ. ಆಧರಿಸುತ್ತಲಿದ್ದುದನ್ನು ನಾದವನ್ನು ಕೈಗೊಳ್ಳುವ ಮಧ್ಯದಲ್ಲಿ ಉಂಟು. ಆದರೆ ಪರಂಪರೆಯಲ್ಲಿ ಏನಾಯಿತು ಅಂದರೆ, ಆ ಕಾಲದಲ್ಲಿ ವೀರವರ್ಮ ನೋಡ್ತಾ ಇದ್ರು ಬಣ್ಣದ ವಿಷಯಗಳು. ವಯಸ್ಸಾದವರು, ಮಾತ್ರವಲ್ಲವರು, ಉಡುಪು ತೊಡುಪುಗಳು ಭಾರ ಜಾಸ್ತಿ ಆಗದಿತ್ತು. ಅಂಗಾತ ಬಿದ್ದವರಿಗೆ ಸುಲಭದಲ್ಲಿ ಏಳುವುದಕ್ಕೆ ಸಾಧ್ಯವಿಲ್ಲವಾಗಿತ್ತು. ಹೌದು. ಅದಕ್ಕೋಸ್ಕರವಾಗಿ ಒಂದು ದಾರಿಯನ್ನೇ ಸೂಚಿಸಿದ್ದು ಕೃಷ್ಣನ ದೇವರು. ವೀರವರ್ಮ ಕೃಷ್ಣನ ಭಕ್ತ, ಕೃಷ್ಣ ಕೈ ಹಿಡಿದು ಎಬ್ಬಿಸಬಹುದು ಅಂತ. ಹಾಗಾಗಿ ಕೃಷ್ಣ ವೀರವರ್ಮವನ್ನು ಎಬ್ಬಿಸುವುದು ಅದು ಕೇವಲ ಅನುಕೂಲಕ್ಕಾಗಿ ಬೆಳೆದು ಬಂದದ್ದೇನೋ ಪರಂಪರೆ ಅಲ್ಲ. ಅಲ್ಲ. ಹಾ 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 ಸರಿ 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 ಸರಿ, ಗೊತ್ತಾಯ್ತು. ಅಂದ್ರೆ ಈ ರೀತಿಯಾದಂತಹದ್ದು ಹಲವಾರು ಇರಬಹುದು. ಇದು ಒಂದು ಉದಾಹರಣೆ ಮಾತ್ರ ನೀವು ಹೇಳಿದ್ದು. ಇದೊಂದು ಉದಾಹರಣೆ ಮಾತ್ರವಲ್ಲ, ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವೇಷಭೂಷಣಗಳು, ಧರ್ಮರಾಯನ ಕಿರೀಟ, ಭೀಮನ ಕಿರೀಟ, ಅರ್ಜುನ ಕಿರೀಟದ ವೇಷಧಾರಿ, ನಕುಲ ಸೇರಿದವರು ಪಗಡಿ. ನಕುಲ ಸಹದೇವರು ಪಗಡಿಯನ್ನು ಅನುಸರಿಸಿದ್ದು ಬರೇ ವೇಷದ ವೈವಿಧ್ಯತೆಯಿಂದ ಅಲ್ಲ. ಆ ಕಾಲದಲ್ಲಿ ನಕುಲ ಸೇರಿದವರು ಪಾತ್ರಧಾರಿಗಳು ಮಾಡ್ತಾ ಇದ್ದರು, ಬಾಲಗೋಪಾಲ ಮಾಡ್ತಾ ಇದ್ದರು, ನೃತ್ಯ ವೇಷದ ಹುಡುಗರು. ಅವರ ಹತ್ರ ಬೇರೆ ಉಡುಗೆ ತೊಡುಗೆ ಇಲ್ಲ, ಅದನ್ನೇ ಕಟ್ಟಿಕೊಂಡು ಬಂದಿದ್ದು. ಅಂದ್ರೆ ಹಾಗಾದ್ರೆ ನೀವು ಹೇಳುವ ಪ್ರಕಾರ ಈಗ ನಾವು ನಕುಲ ಸಹದೇವರನ್ನು ಕೂಡ ಕಿರೀಟ ಮಾಡಬಹುದು. ಹಾಗಾದ್ರೆ ವೇಷದ ವೈವಿಧ್ಯತೆಯನ್ನು ಕಾಣಿಸಬೇಕು. ಕಿರೀಟವಾಗಿ ಸಂಪೂರ್ಣವಾಗಿ ಹೇಳದೇ ಇದ್ದರೂ ಕೂಡ ಪ್ರೌಢರಾಗಿ ತೋರಿಸಬಹುದಾಗುತ್ತದೆ. ಪ್ರಸಂಗ ಬರೆದವ ರಂಗದಲ್ಲಿರುವ ವೇಷವನ್ನು ನೋಡಿಯೇ ಬರ್ತದ್ದು. ಚಿಣ್ಣರು ಯಮಳರು ಅಂತ ಯಾವ ಲೆಕ್ಕದ ಚಿಣ್ಣರವರು? ಹೌದು, ಅದು ಯಾವ ಲೆಕ್ಕದ ಚಿಣ್ಣರು? ಪ್ರಸಂಗ ಬರೆದವ ರಂಗದಲ್ಲಿರುವ ವೇಷ ನೋಡಿದ ಅವರಿಗೆ ಚಿಣ್ಣರು ಯಮಳರು ಅಂತ ಕರೀತು. ಇದು ಕೆಲವು ಪರಂಪರೆಯಲ್ಲಿ ಬಂದದ್ದು. ಅದನ್ನು ತೀರಾ ಆ ರೀತಿಯಲ್ಲ ಅಂತ ಅದು ಬದಲಾಯಿಸಬಹುದಾಗ್ತದೆ. ಉದಾಹರಣೆಗೆ ಹೇಳುವುದಿದ್ರೆ, ಅತಿ ಕಲಿಂದ್ರಿತ ಮೈರಾನ ಕಾಲದಲ್ಲಿ ವಿಭೀಷಣನ ಪಾತ್ರ ಮಾಡ್ತದೆ. ಆ ಕಾಲದಲ್ಲಿ ವಿಭೀಷಣನ ಪಾತ್ರದಲ್ಲಿ ಹುಡುಗರಿಗಿದ್ದದ್ದು. ಹೌದು, ಅವರ ಹತ್ರ ಇದ್ದಂತೆ ಹುಡುಗರಿಗೆ. ಈಗ ಹಾಗಲ್ಲ. ಈಗ ಬದಲಾವಣೆ. ಪಕ್ಕಡಿ ಕಟ್ಟಿ ಕೀಚಕನಾಗೋ ಶಲ್ಯನಾಗೋ ಮೀಸೆ ಕಟ್ಟಿ ಇದ್ದಾಗ ಹಾಕಿ ದೇಶ ಮಾಡಬಹುದು. ಪ್ರೌಢತೆ ಕಾಣ್ತದೆ. ಕರೆಕ್ಟ್ ಹೇಳಿದ್ರಿ. ಹೌದು. ಆದ ಕಾರಣ ಆ ಬದಲಾವಣೆ ಎನ್ನುವಂತದ್ದು ಬೇಕು. ಅಂದ್ರೆ ನಾವು ನಿಮ್ಮ ಈ ಮಾತನ್ನು ನೀವು 50 ವರ್ಷದಿಂದ ನೀವು ಯಕ್ಷಗಾನ ರಂಗವನ್ನು ನೋಡಿದವರು. ಹಾಗಾದ್ರೆ ನಮ್ಮ ಪರಂಪರೆಯಲ್ಲಿ ಕೂಡ ಇಂಥ ಬೇರೆ ಅನುಕೂಲ ಶಾಸ್ತ್ರಕ್ಕೆ ಅಥವಾ ಬೇರೆ ದಾರಿ ಇಲ್ಲದೆ ಈ ರೀತಿಯಾಗಿ ಹಾಸುವಕ್ಕಾಗಿ ಇರುವಂತದ್ದು ಹಲವು ಇರ್ಬೋದು. ಒಂದು, ನಾನು ಬಹುಶಃ 7ನೇ ಕ್ಲಾಸಿನಲ್ಲಿದ್ದ ಕಾಲಘಟ್ಟ ಅಂತ ನೆನಪು. 62-63 ಇಸವಿ ಇರ್ಬೋದು. ಯಾವ ಮೇಳ, ಯಾವ ಪಾತ್ರಧಾರಿಗಳು ಬೇಡ ನೆನಪು ಇಲ್ಲ. ನಾನು ಆಟದಲ್ಲಿದ್ದೆ. ತ್ರಿಜನ್ಮೋಕ್ಷ ಪ್ರಸಂಗ. ಆವತ್ತು ಕಲಾವಿದರು ಗೈರುಹಾಜರಿದ್ದರು, ರಜೆಯಲ್ಲಿದ್ದರು. ಅವಾಗೆಲ್ಲ ಒಬ್ಬೊಬ್ಬನಿಗೆ 2-3 ವಿಷಯಗಳು. ಹೌದೌದು, ಅನಿವಾರ್ಯ. ಹೌದು. ಆದ ಕಾರಣವೇ ಶಿಶುಪಾಲನ ಬಲ ಮಾಡುವುದಕ್ಕೆ ಬೇರೆ ಜನರು ಇರಲಿಲ್ಲ. ಈ ನಿತ್ಯ ವೇಷದಲ್ಲಿ ಒಬ್ಬ ಹುಡುಗ ಶಿಶುಪಾಲನ ಬಲ ಮಾಡಿಕೊಂಡು ಬಂದಿದ್ದ. ಅವ ಮಕ್ಕಳಿಗೆ ನಿತ್ಯ ವೇಷ ಮಾಡಿದ್ದನ್ನು ನಾನು ಕಣ್ಣಾರ ಕಂಡಿದ್ದೇನೆ. ಯಾಕಂದ್ರೆ ಅವರ ಹತ್ರ ಬೇರೆ ಉಡುಪು ತೊಡುಪು ಇಲ್ಲ. ಇನ್ನುಳಿದವರು ಕೊಡುವುದಿಲ್ಲ, ಕೊಡ್ಲಿಕ್ಕೆ ಅವರ ಹತ್ರವೂ ಇಲ್ಲ. ಕರೆಕ್ಟ್, ಕೊಡ್ಲಿಕ್ಕೆ ಅವರ ಹತ್ರವೂ ಇಲ್ಲ. ಇದನ್ನು ಯಾರು ಇದನ್ನು ಹಾಗಿದ್ರೆ ತಂತ ಉತ್ತರ ಪಬ್ಲಿಸಿಟಿ ಮಾಡಬೇಕೆಂಬುದು ಇದು ಹೊರಪರಿತೆ ಆಗ್ತದೆ. ಅದಲ್ಲಿ ಬಂದಂತಹ ಸಮಯ ಸಂದರ್ಭಕ್ಕೆ ಬಂದದ್ದು ಅಂತಹದ್ದು 10 ಹಲವು ಉಂಟು. ಆದರೆ ವಿಷಯ ಏನು ಅಂತ ಹೇಳಿದ್ರೆ, ಮೂಲ ಸ್ವರೂಪದಲ್ಲಿ ಸುಶ್ರಾವ್ಯವಾಗಿರುವಂತಹ ಮಾನವತೆಗೆ ಅದಕ್ಕೆ ಪೂರಕವಾದಂತಹ ಹಿಮ್ಮೇಳ, ಅದರ ಅಂದವನ್ನು ಹೆಚ್ಚಿಸುವಂತಹ ನೃತ್ಯ ವೈವಿಧ್ಯಗಳು, ಅದಕ್ಕೆ ಪೂರಕವಾದಂತಹ ಅರ್ಥಗಾರಿಕೆ ಮತ್ತು ಭಾವನೆಗಳು ಬೇಕಾಗ್ತದೆ. ಭಾವನೆಗಳನ್ನು ತುಂಬಿಸಿದರೆ ಹೆಚ್ಚು ಪರಿಣಾಮವಾಗುತ್ತದೆ. ಹೌದು. ಉದಾಹರಣೆಗೆ ಹೇಳುತ್ತಿದ್ದರೆ, ಮಧ್ಯದಲ್ಲೊಂದು, ಈಗ ನಿನ್ನ ಮೇಲೆ ನನಗೆ ಸಿಟ್ಟು ಬಂದಿದೆ, ನಿನಗೆರಡು ಬಾರಿಸಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಭಾವನೆ ಉಂಟಾ? ಇಲ್ಲ. ನಿನ್ನ ಮೇಲೆ ಬಂದ ಸಿಟ್ಟಿನಲ್ಲಿ ಎಂತ ನಡೆಯಿದೆ, ಅದು ಭಾವನೆ. ಅದೇ ರೀತಿಯಾಗಿ ವೇಷಗಳನ್ನು ಭಾವನೆಗಳನ್ನು ತುಂಬಿಸಿದೆವು, ಅದು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಇದು ಪೂರಕವಾಗಿ ಇದು ಬೇಕೇ.
ಬಣ್ಣಗಾರಿಕೆ ಎನ್ನುವಂತಹದ್ದು ಯಕ್ಷಗಾನದ ಒಂದು ಅನರ್ಘ್ಯವಾಗಿರುವ ಸಂಪತ್ತು. ಹೌದು 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 ಹೌದು. ಇನ್ನು ಯಾವುದೇ ಕಲಾ ಪ್ರಕಾರಗಳಲ್ಲಿ ಅದಿಲ್ಲ. ಅದಿಲ್ಲ. ಹೌದು. ಮತ್ತೆ ನನ್ನ ಅನಿಸಿಕೆ ಪ್ರಕಾರ ಇನ್ನುಳಿದ ಕಲಾ ಪ್ರಕಾರಗಳಲ್ಲಿ ಇಲ್ಲದಿರುವಂತಹ ವೈಶಿಷ್ಟ್ಯ ಯಕ್ಷಗಾನದಲ್ಲಿ ಇದು ಸಾಂಸ್ಕೃತಿಕ ಮೌಲ್ಯವನ್ನೂ ಕೊಡ್ತದೆ. ಇನ್ನುಳಿದಂತಹ ಕಲಾ ಪ್ರಕಾರಗಳನ್ನು ನಾವು ನೋಡ್ತೇವೆ, ಅನುಭವಿಸ್ತೇವೆ, ಆನಂದಿಸ್ತೇವೆ, ಹೋಗ್ತೇವೆ. ಹೌದು. ಅದಲ್ಲ, ಒಂದು ರಾಮಾಯಣವನ್ನು ಕಥೆಯನ್ನು ತೆಗೆದುಕೊಂಡ್ರೆ, ಮಹಾಭಾರತವನ್ನು ಕಥೆಯನ್ನು ತೆಗೆದುಕೊಂಡ್ರೆ, ದಕ್ಷಯಜ್ಞಂತಹ ಒಂದು ಕಥೆಯನ್ನು ತೆಗೆದುಕೊಂಡ್ರೆ ಅದರಲ್ಲಿ ಮೌಲ್ಯ ಸಿಗ್ತದೆ. ಯಾರೆಂದು ನನಗೆ ನೆನಪಿಲ್ಲ. ರಾಮನ ಅರ್ಥದಲ್ಲಿ ಹೇಳಿದ್ದು, ಭರತನಂತಹ ತಮ್ಮಂದಿರಿದ್ದಾರೆ ಅಂತಾದರೆ ಅಣ್ಣಂದಿರೆಲ್ಲರೂ ರಾಮರಿಯಾಗುತ್ತಾರೆ. ರಾಮ ದೇವರು ಎಂಬುದಾಗಿ ನಾವು ಗುರುತಿಸಿಕೊಂಡು ಹೋಗುವಾಗ ಯಾವುದೇ ವಿಮರ್ಶೆ ಇಲ್ಲ, ವಿಮರ್ಶೆ ಆಗುತ್ತವರು ನಾವು ಪಾತ್ರಗಳ ವಿಷಯ ಗಮನಿಸಬಾರದು. ಹೌದು. ಹಾಗಾದ್ರೆ ಇದು ಸಾರುತ್ತಿರುವಂತಹ ಮೌಲ್ಯ ಏನು? ನೀವು ಮೊದಲು ತಮ್ಮಂದಿರು ಭರತರಾಗಿ ಆಗ ಅಣ್ಣಂದಿರು ರಾಮರಾಗ್ತಾರೆ. ಬೇಡ, ಅಣ್ಣಂದಿರು ರಾಮರಾಗಿ ತಮ್ಮಂದಿರು ಭರತರಾಗ್ತಾರೆ. ಅಣ್ಣಂದಿರು ಧರ್ಮರಾಜ ಆಗಬೇಡಿ, ತಮ್ಮಂದಿರು ಕೌರವರಾಗ್ತಾರೆ. ಧರ್ಮರಾಜ ರಾಜ್ಯಾಕಾಂಕ್ಷಿ ಅಲ್ಲ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿಲ್ಲ. ಅವ ಹಸ್ತಿನಾಪುರವನ್ನು ಬಿಟ್ಟು ಕೈಲಾಸಕ್ಕೋ ಬದಲಿಗೋ ಸನ್ಯಾಸವನ್ನು ತಗೊಳ್ಳಿಲ್ಲ. ಅವ ಕೊನೆಯ ಕ್ಷಣಕ್ಕವರೆಗೂ ರಾಜ್ಯಾಕಾಂಕ್ಷಿಯಾಗಿದ್ದ. ಆದ ಕಾರಣವೇ ಕೌರವ ವಿರೋಧಿಸಿದ. ಕೌರವ ಒಳ್ಳೆಯವಂತ ಹೇಳಿದ್ದಲ್ಲ. ರಾಮ ಹಾಗಲ್ಲ, ಅವನಿಗೆ ಸಿಗಬೇಕಾಗಿರುವಂತಹ ಅಧಿಕಾರ ಇದನ್ನು ತಿಳಿದುಕೊಂಡಂತಹ ಭರತ ಹೇಳಿದ, ಅಲ್ಲ ಇದು ನನಗೆ ಸಿಗ್ಬೇಕಂತ, ನನಗಲ್ಲ. ಯಾಕೆ ಆ ಅಣ್ಣನ ತಮ್ಮ. ಹೌದು. ಈ ಮೌಲ್ಯಗಳು ಸಮಾಜಕ್ಕೆ ದೊರಕುವುದು ಯಕ್ಷಗಾನ ಎನ್ನುವಂಥದ್ದು ಆ ಕಾಲದಲ್ಲಿ ಇತ್ತು, ಈ ಕಾಲದಲ್ಲಿ ಭವಿಷ್ಯತ್ತಿನಲ್ಲಿ ಇದ್ದೇ ಇರ್ತದೆ. ಸ್ವಲ್ಪ ಬದಲಾವಣೆಗಳು ಸತ್ಯ ಸಹಜವಾಗಿರುವಂತಹ ನಿಯಮ, ಆದರೆ ಮೂಲ ಸ್ವರೂಪಗಳು ಮತ್ತೆ ಪ್ರೇಕ್ಷಕರಿಗೂ ನಾನು ಕಿವಿಮಾತನ್ನು ಹೇಳಬೇಕು ಬಯಸ್ತೇನೆ. ಆನಂದಿಸಿ, ಅನುಭವಿಸಿ, ಪ್ರೋತ್ಸಾಹಿಸಿ, ಒಳ್ಳೆಯದು. ಹೌದು, ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಈಗ ಎಲ್ಲ ಒಳ್ಳೆಯದನ್ನು ಬಿಟ್ಟು ಬೇರೆದನ್ನು ಪ್ರೋತ್ಸಾಹಿಸುವುದು ಜಾಸ್ತಿ ಆಗಿದೆ. ಸರ್, ಈ ಒಡ್ಡೋಲಗ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಅದನ್ನು ಉಳಿಸಬೇಕಾದ್ರೆ ನಾವು ಏನು ಮಾಡಬಹುದು? ಯಕ್ಷಗಾನ ಎನ್ನುವಂತಹದ್ದು ಎಷ್ಟು ಸಮೃದ್ಧ ಕಲೆ ಎನ್ನುವುದು ಎಲ್ರಿಗೂ ಗೊತ್ತು. ಹೌದು. ಅದರಲ್ಲಿ ಎಲ್ಲ ಅಂಗಗಳಿವೆ, ಎಲ್ಲ ಅಂಗಗಳು ಬೇಕು. ಅದರಲ್ಲಿ ಒಂದು ಒಡ್ಡೋಲಗದ ಕ್ರಮ. ಈಗ ಮಾಯವಾಗುವುದಕ್ಕೆ ಕಾರಣಗಳನ್ನು ನಾವು ಹಲವು ಕೊಡಬಹುದು. ಹೌದು. ಆದರೆ ಮುಖ್ಯವಾಗಿ ನನ್ನ ಅಭಿಪ್ರಾಯದಂತೆ ಅದಕ್ಕೆ ಮಾಯವಾಗುವುದಕ್ಕೆ ಕೇವಲ ಸಂಘಟಕರೇ ಕಾರಣ. ಯಾಕೆಂದ್ರೆ ನಮಗೆ ಒಡ್ಡೋಲಗ ಕೊಡುವಂತಹ ಪಾತ್ರಧಾರಿಗಳೇ ಬೇಕು. ಇದನ್ನು ತಿಳಿದಂತಹ ಪಾತ್ರಧಾರಿಗಳೇ ನಮಗೆ ಆ ಸನ್ನಿವೇಶಕ್ಕೆ ಬೇಕು ಎಂಬುದಾಗಿ ಅವರು ಆರಿಸಿಕೊಂಡ್ರೆ ಆ ಒಡ್ಡೋಲಗದ ದೃಶ್ಯವನ್ನು ಪರಿಣಾಮಕಾರಿಯಾಗಿ ನಮಗೆ ಮಾಡಬಹುದಾಗ್ತದೆ. ಹೌದು. ಸರಳವಾಗಿ ಒಂದು ಉದಾಹರಣೆ ಹೇಳಲು ತಪ್ಪು ತಿಳ್ಕೊಳ್ಬೇಡಿ. ಸರಿ. ನಾನು ಸ್ವಲ್ಪ ಮೇಳದಲ್ಲಿ ತಿರುಗಾಟ ಮಾಡ್ತಿರೋ ಕಾರಣದಲ್ಲಿ ಮೇಳದ ಯಜಮಾನರು ಒಂದು ಮಾತು ಹೇಳಿದ್ರು, ಇದ್ದದ ಜನಕ್ಕೊಳಗಿಂದು ಬುರ್ಚಿ ಮಾರಾಯ. ಯಾವನು ಒಬ್ಬ ಯುವ ವಿದೂಷಕ ಅಥವಾ ಹಾಸ್ಯಗಾರ ಅವನ ಶರೀರ ಪ್ರಕೃತಿಗೆ ಅನುಗುಣವಾಗಿ ಕಸರತ್ತು ಮಾಡ್ತಾನೆ ಅಂತ ಆದರೆ 60-70 ವಯಸ್ಸಿನ ಸುಂದರಾಚಾರ್ಯರಿಂದ ನಿರೀಕ್ಷಿಸುವುದಕ್ಕಾಗುವುದಿಲ್ಲ. ಸುಂದರಾಚಾರ್ಯರು ಮಾಡಿದರೆ ಅದು ಪ್ರೇಕ್ಷಕರಿಗೆ ಬೇಡ. ನಿಮ್ಗೆ ಆ ಕಸರತ್ತು ಬೇಕೋ, ಸುಂದರಾಚಾರ್ಯರನ್ನು ಮನೆಗೆ ಕಳಿಸಿ ಆ ಯುವಕ ವಿದೂಷಕರನ್ನು ನೇಮಿಸಿ. ಅದೇ ಮಾತು ಇಲ್ಲಿಗೂ ಅನ್ವಯಿಸ್ತದೆ. ಯಾಕಂದ್ರೆ ಒಡ್ಡೋಲಗದ ದೃಶ್ಯಗಳು ಅದು ಯಕ್ಷಗಾನದ ಒಂದು ಅಂಗ, ಮಾತ್ರವಲ್ಲ ಮುಖ್ಯವಾದಂತಹ ಅಂಗ. ಆ ಯಕ್ಷಗಾನದ ಒಡ್ಡೋಲಗದ ಕ್ರಮವನ್ನು ನಾವು ಸಿನಿಮಾದಲ್ಲಿ ನಿರೀಕ್ಷಿಸಲಿಕ್ಕಾಗುವುದಿಲ್ಲ. ಬೇರೆ ಯಾವುದರಲ್ಲೂ ಬಸ್ಸಿನಲ್ಲಿ ಹೋಗುವಾಗ ನಮಗೆ ಕಾಣುವುದಕ್ಕೆ ಸಿಕ್ಕುವುದಿಲ್ಲ. ಅದು ಯಕ್ಷಗಾನ ಪ್ರದರ್ಶನದಲ್ಲಿ ನೋಡಬೇಕಾಗ್ತದೆ. ಆದ ಕಾರಣ ಅದನ್ನು ಅಳವಡಿಸುವುದಕ್ಕೆ, ಅದನ್ನು ನಿರ್ವಹಿಸಬಲ್ಲ ಸೂಕ್ತ ಪಾತ್ರಧಾರಿಗಳನ್ನು ಹುಡುಕಿ ಅದಕ್ಕೆ ನೇಮಿಸಬೇಕು. ಭೂಕಳದವರು ವೇಷಕ್ಕೆ ಬೇಕು, ಒಡ್ಡೋಲಗದ ಕ್ರಮ ಮಾಡಬೇಕು, ಹವಾ ಕಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಭೂಕಳದವರನ್ನು ನೀವು ಅಳವಡಿಸಿಕೊಳ್ತೀವಿ ಅಂತ ಒಡ್ಡೋಲಗದ ಕ್ರಮ ಬಿಟ್ಟು ಬಾಕಿದ್ದು ಮಾಡಿ. ಈ ಒಡ್ಡೋಲಗದ ಕ್ರಮಗಳು ಅಥವಾ ಯಕ್ಷಗಾನದ ಪೂರ್ವರಂಗ ಇತ್ಯಾದಿಗಳು ಮಾಯವಾಗುವುದಕ್ಕೆ ಕಾರಣ ಇತ್ತು. ಒಂದು ಕಾಲದಲ್ಲಿ
ಬಯಲಾಟದ ಮೇಳಗಳೇ ಇತ್ತು. ಆವಾಗ ಆಟಗಳನ್ನು ಏರ್ಪಡಿಸುವ ಸಮಸ್ಯೆ ಇತ್ತು. ಆಟ ಆಡಿಸುವವರ ಸಂಖ್ಯೆ ಕಡಿಮೆ ಇತ್ತು. ಹಲವು ಮಂದಿಯಲ್ಲಿ ವಿಜ್ಞಾಪನೆ ಮಾಡಿಕೊಂಡು ಆಟ ಮಾಡಿಕೊಂಡು ಕಷ್ಟಪಡುವುದಕ್ಕಿಂತ ಬೇರೆ ಮೇಳ ಮಾಡಿದರೆ ಪ್ರೇಕ್ಷಕರನ್ನು ಬಯಸಿ ಪ್ರದರ್ಶನ ನೀಡಬಹುದಲ್ಲ ಎನ್ನುವ ಮನೋಭಾವನೆಯಿಂದ ಕೆಲವಾರು ಮಂದಿ ಆ ವಿಷಯದಲ್ಲಿ ಮುಂದುವರೆದರು, ಜಯಶೀಲರು. ಆವಾಗ ಪ್ರೇಕ್ಷಕರನ್ನು ಎಳೆಯುವ ಅನಿವಾರ್ಯತೆಗೆ ಕೆಲವು ವಿಷಯಗಳನ್ನು ಬಿಡಬೇಕಾಗಿ ಬಂತು, ಕೆಲವು ವಿಷಯಗಳನ್ನು ಸೇರಿಸಬೇಕಾಗಿ ಬಂತು. ಈಗ ಡೇರೆ ಮೇಳಗಳಲ್ಲ, ಈಗ ಬಯಲಾಟಗಳು. ಆದ ಕಾರಣ ಪ್ರೇಕ್ಷಕರನ್ನು ಎಳೆಯುವ ಅನಿವಾರ್ಯತೆ ಇಲ್ಲ. ಈ ಕಲೆಯನ್ನು ಮೆಚ್ಚಿಕೊಳ್ಳುವ ಪ್ರೇಕ್ಷಕರಿದ್ದರೆ ಬರಲಿ. ಈಗ ಒಂದು ಸಭೆ ಎಂಬುದಾಗಿ ಗುರುತಿಸಲ್ಪಡುವುದು ಹೇಗೆ? ಸಂಖ್ಯೆಯ ದೃಷ್ಟಿಯಿಂದಲ್ಲ. ಆ ಕಾರ್ಯಕ್ರಮವನ್ನು ನೋಡಿ ಆಸ್ವಾದಿಸುವ ಸಭ್ಯರು ಎಷ್ಟು ಮಂದಿ ಇರ್ತಾರೆ ಎನ್ನುವಂತಹ ದೃಷ್ಟಿಯಿಂದ ಸಭೆ ಎಂಬುದಾಗಿ ಗುರುತಿಸಲ್ಪಡುತ್ತದೆ. ಸಂಖ್ಯೆಯ ದೃಷ್ಟಿಯಿಂದ ಗಮನಿಸುವುದಿದ್ರೆ KR ಮಾರ್ಕೆಟ್ನಲ್ಲಿ ಸಂಖ್ಯೆ ಜಾಸ್ತಿ ಇರ್ತದೆ, ಸಭೆ ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ, ಪ್ರದರ್ಶನ ನೀಡಲಿಕ್ಕೂ ಆಗುವುದಿಲ್ಲ. ಅದೇ ರೀತಿಯಾಗಿ ಈಗ ಬಯಲಾಟಗಳನ್ನು ಆಡುವಾಗ ಯಕ್ಷಗಾನದ ಅಂಗಗಳು ಎಂಬುದಾಗಿ ಯಾವುವು ಇತ್ತೋ ಅದೆಲ್ಲವನ್ನು ಅಳವಡಿಸಿಕೊಳ್ಳಬಹುದಾಗುತ್ತದೆ. ಹಾಗೆಂದು ಮೊದಲನೇ ಹಾಗೆ ದೀರ್ಘಕಾಲ ಬೇಕು ಎನ್ನುವಂತಹ ಮಾತೇನುವಲ್ಲ. ಒಂದು ನಿರ್ದಿಷ್ಟ ಸಮಯದಲ್ಲಿ ಮೊದಲು ಅರ್ಧ ಗಂಟೆ ಸಮಯ ತೆಗೆದುಕೊಳ್ಳುವಂತಹ ಕಾರ್ಯಕ್ರಮಕ್ಕೆ ಒಂದು 5 ನಿಮಿಷದಲ್ಲಿ 4 ಪದ್ಯಗಳನ್ನು ಹೇಳಿ ಕುಣಿಸುವಂಥದ್ದಲ್ಲಿ 2 ಪದ್ಯ 1 ಪದ್ಯ, ಯಾಕಂದ್ರೆ ಅದು ಇದ್ದೇ ತೋರಿಸುವುದಕ್ಕೆ ಅದು ಬೇಕೇ ಬೇಕು. ದೊಡ್ಡದಾದ ಕ್ರಮ ಯಕ್ಷಗಾನಕ್ಕೆ ಬೇಕೇ ಬೇಕು, ಅದರಲ್ಲಿ ಅನುಮಾನ ಇಲ್ಲ. ದಿವಂಗತ ಕದ್ರಿ ವಿಷ್ಣುರವರು ಸಭಾ ಕ್ಲಾಸ್ ಕೊಂಡಿದ್ದರು, ಅರ್ಜುನ ಮಾಡಿ ದೇವೇಂದ್ರ ಮಾಡಿ. ನಾನು ನೋಡಿದ ಮಟ್ಟಿಗೆ ಅವರಿಗಿಂತ ಮೊದಲ ವೇಷಧಾರಿಗಳ ವೇಷವನ್ನು ನಾನು ನೋಡಿದವನಲ್ಲ, ನಂತರ ಅವರು ನೋಡಿದ್ದೇನೆ. ಆ ವಿಧದ ಸಭಾ ಕ್ಲಾಸ್ ನಾಟ್ಯ ಯಾರ್ದೂ ಬರಲಿಲ್ಲ. ಆವಾಗ ಸಭೆ ಎನ್ನುವಂತಹದ್ದು 3 ಕಡೆ ಮತ್ತು ಹಿಂಭಾಗದಲ್ಲಿ ಸೇರಿ 4 ಕಡೆಗಳಲ್ಲಿ ವಿಸ್ತಾರವಾಗಿತ್ತು. ಹಿಂಭಾಗಕ್ಕೆ ಪರದೆ ಇರಲಿಲ್ಲ. ಯಕ್ಷಗಾನದ ನಾವು ರಂಗಸ್ಥಳ ಎಂಬುದಾಗಿ ಏನನ್ನು ಹೇಳ್ತೇವೆ, ಅದಕ್ಕೆ ಪ್ರಾಚೀನ ಕಾಲದಲ್ಲಿ ಹಿಂದೆ ಪರದೆ ಇಲ್ಲ. ಆರ್ಥಿಕವಾದ ಅಡಚಣೆ ಕಾರಣ ಇರಲೂಬಹುದು. ಪರದೆ ಇಲ್ಲದಿರುವಾಗ ವೇಷಗಳು ಹಿಂಭಾಗದಿಂದ ತಲೆಯನ್ನೆತ್ತಿ ಬರುವಂತಹ ದೃಶ್ಯವನ್ನು ನೋಡುವುದೇ ಸೊಬಗು. ಈಗ ಹಾಗಲ್ಲ. ಈಗ ಪರದೆಯನ್ನು ಸರಿಸಿ ತುಕ್ಕ ಎಂಬುದಾಗಿ ವೇಷದಲ್ಲಿ ಬಂದು ರಂಗಸ್ಥಳದ ಮಧ್ಯದಲ್ಲಿ ತಲೆ ಕೊಡುವಾಗ ಆ ವೇಷಧಾರಿಯ ಯಕ್ಷಗಾನದ ಪರಿಚಯ ಇಲ್ಲದೇ ಇದ್ದವನಿಗೆ ಇವನಿಗೆ ಏನಾಗಿ ಹೋಯಿತು ಎನ್ನುವಂತಹ ಭಾವನೆ ಇರ್ತದೆ. ಅದಲ್ಲ. ದಿವಂಗತ ಕದ್ರಿ ವಿಷ್ಣುರವರು ರಕ್ತಬೀಜ ಮಾಡಿಯೋ ಇಂದ್ರಜಿತ್ ಮಾಡಿಯೋ ಹಿರಣ್ಯಾಕ್ಷ ಮಾಡಿಯೋ ಆ ಹಿಂಭಾಗದಿಂದ ತಲೆ ಎತ್ತಿ ಬರುವಂತಹ ದೃಶ್ಯವನ್ನು ನೋಡುವಂತಹದ್ದೇ ಸೊಬಗು. ಅವರ ಸಭಾ ಕ್ಲಾಸಿನ ಒಂದು ಚಂದ ಈಗಿನ ಕಾಲದಲ್ಲಿ ನಾನು ಗಮನಿಸಲಿಲ್ಲ. ಮಾತ್ರವಲ್ಲ, ಈ ಸಭಾ ಕ್ಲಾಸ್ ಎನ್ನುವಂತಹದ್ದು ಪೀಠಿಗೆ ವೇಷಕ್ಕೆ ಸೀಮಿತವಾದದ್ದು. ಒಂದು ಅರ್ಜುನನಿಗೋ ಒಂದು ದೇವೇಂದ್ರನಿಗೂ ಇತ್ಯಾದಿ. ರಾಮನದ್ದು ಬೇರೆ, ಕೃಷ್ಣನದ್ದು ಬೇರೆ, ಹನುಮಂತನದ್ದು ಬೇರೆ. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವೇಂದ್ರ ಬಲಗಳು ಸಭಾ ಕ್ಲಾಸ್ ಕುಣಿಯಬಹುದಾಗ್ತದೆ. ಹಾಗಿದ್ರೆ ಸಭಾ ಕ್ಲಾಸಿನ ಔಚಿತ್ಯದಲ್ಲಿ ಉಳಿಯಿತು. ಅದುವೇ ನೀವು ಕೇಳಿದಂತಹ ಒಡ್ಡೋಲನ ದೃಶ್ಯಗಳು ಮಾಯವಾಗುತ್ತಿರುವ ಹೊಟ್ಟಿಗೆ ಎನ್ನುವಂಥದ್ದಕ್ಕೆ ಅನ್ವಯಿಸ್ತದೆ. ಅದಲ್ಲ, ಅದನ್ನು ಉಳಿಸಲಿಕ್ಕೆ ಮೊದಲಾಗಿ ಪ್ರಯತ್ನಿಸಬೇಕಾದ್ದು ಸಂಘಟಕರು. ಆಮೇಲೆ ನೋಡಿ, ಮುಂಚೆ ಎಲ್ಲ ಏನು ಇದು ಷಣ್ಮುಖ ಸುಬ್ರಾಯ, ಚಾಪರ ಮಂಚ ಇಂಥದ್ದೆಲ್ಲ ಇತ್ತು ಅಂತ ಕೆಲವರೆಲ್ಲ. ಷಣ್ಮುಖ ಸುಬ್ರಾಯ ಇತ್ತು, ನಾನು ಅದನ್ನು ನೋಡಿದವನು. ಚಪ್ಪರ ಮಂಚ ಅನ್ನುವಂಥದ್ದನ್ನು ನಾನು ನನ್ನ ಅನುಭವದಲ್ಲಿ ಎಲ್ಲೂ ನೋಡ್ಲಿಲ್ಲ. ಆಯ್ತು. ಅದು ಅಂದ್ರೆ ಚಪ್ಪರ ಮಂಚ ಅಂದ್ರೆ ಏನು, ಅದು ಯಾವ ರೀತಿ, ಅದರ ಒಂದು ರೂಪುರೇಷೆ ಏನು? ಇಲ್ಲ, ಆ ವಿಷಯದಲ್ಲಿ ನನಗೂ ಅನುಭವ ಇಲ್ಲ. ನಾನು ಷಣ್ಮುಖ ಸುಬ್ರಾಯ ಮತ್ತೆ ಅರ್ಧನಾರೀಶ್ವರ, ಕೊಕ್ಕೆ ಚಿಕ್ಕನ ಹಾಸ್ಯ ಇತ್ಯಾದಿಗಳನ್ನು ಮಾತ್ರವೇ ನೋಡಿದ, ಇದನ್ನೆಲ್ಲ ನೋಡಿದವನಲ್ಲ. ಮಾತ್ರವಲ್ಲ, ನನ್ನ ಅನಿಸಿದ ಪ್ರಕಾರ ಆ ಕಾಲದಲ್ಲಿ 8-8:30 ಗಂಟೆಗೆ ಪ್ರಾರಂಭವಾದಂತಹ ಯಕ್ಷಗಾನ ಪ್ರದರ್ಶನ ಬೆಳಗಾಗುವವರೆಗೆ ಆಗುವುದು ಅನಿವಾರ್ಯತೆ ಇತ್ತು. ಹೌದು. ಬೆಳಗಾಗುವುದಕ್ಕೆ ಮುಂಚೆ ಪ್ರದರ್ಶನ ನಿಂತರೆ ಪ್ರೇಕ್ಷಕರು ಸಹಿಸ್ತಿರ್ಲಿಲ್ಲ. ಯಾಕಂದ್ರೆ ರಾತ್ರಿ ಒಳಗೆ ಹೋಗುದು ಅಂತ ಹೇಳುವಂತದ್ದು ಕೇಳ್ತಿದ್ರು. ಕರೆಕ್ಟ್. ಆವಾಗ ಕಥಾ ಪ್ರಾರಂಭವಾಗುವುದಕ್ಕೆ ದೀರ್ಘಕಾಲದಲ್ಲಿ ಮಾತ್ರವಲ್ಲ, ಪ್ರಸಂಗಗಳು ನಿಶ್ಚಯ ಆಗುವುದೇ 8:30 ಮೇಲೆ ಇತ್ತು.
ಪ್ರಸಂಗಗಳು ನಿಶ್ಚಯ ಆಗಿ ಪೀಠಿಕೆ ವೇಷಗಳು ಸಿದ್ಧ ಆಗಬೇಕು ಅಂತ ಒಂದು 1.5 ಗಂಟೆ ಬೇಕು. ಹೌದು. ಅದಕ್ಕೋಸ್ಕರವಾಗಿ ಇದೆಲ್ಲವೂ ಬೇಕಾಗಿತ್ತು. ಹಾಗೆಂದು ನಾನು ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತ ಹೇಳುವುದಲ್ಲ, ಅದನ್ನು ಹುಡುಕಿರುವುದು ಅದು ಬೇಕು. ನಾನು ಆವಾಗ ಹೇಳಿದೆ ಒಂದು ತುಣುಕು. ಈಗ ಉದಾಹರಣೆ ಹೇಳುವುದಿದ್ರೆ ನಿತ್ಯ ವೇಷ ನಾವು ಬಾಲಗೋಪಾಲರ ಕರೀತೇವೆ. ಹೌದು. ಒಂದು ಪದ್ಯ ಸಾಕು ಗಣಪತಿ ಸ್ತುತಿಗೆ ರಂಗದಲ್ಲಿ, ಒಂದೇ ಪದ್ಯ. ಮುಖ್ಯ ಸ್ತ್ರೀ ವೇಷ ಮೊದಲಿನಷ್ಟು ದೀರ್ಘ ಬೇಡ. ಒಂದು ಪದ್ಯವರ ಕುಣಿತಕ್ಕೆ, ಒಂದು ಪದ್ಯ ಪೂರಕವಾಗಿ. ಪೀಠಿಕೆ ಸ್ತ್ರೀ ವೇಷ ಅಂದ್ರೆ ಕಚ್ಚೆಗೂಟ ಕಟ್ಟಿಕೊಂಡ ವೇಷ 2 ಪದ್ಯ. ಯಾಕಂದ್ರೆ ಅದು ಉಂಟು ಎಂದು ತೋರಿಸುವುದಕ್ಕೆ ಅಷ್ಟಕ್ಕೆ ಸೀಮಿತವಾಗಿ ಇಟ್ಟುಕೊಳ್ಬೋದು. ಯಾಕಂದ್ರೆ ಈಗಿನ ಪರಿಸ್ಥಿತಿ ಆಗಿದೆ. ಈ ಬ್ಯಾಂಡ್ ಸೆಟ್, ಸಿಡಿಮದ್ದು, ಮತ್ತೆ ಈ ರಂಗಸ್ಥಳದ ಅತಿಯಾದ ಅಲಂಕಾರ ಇತ್ಯಾದಿ ಆಡಂಬರ ಇದು ಅವಶ್ಯಕವೇ? ಮತ್ತೆ ಇದನ್ನು ಖಂಡಿತ ಅಲ್ಲ, ಗೊತ್ತಾಯ್ತು, ಖಂಡಿತ ಬೇಕೇ ಬೇಕು. ಯಾಕಂದ್ರೆ ಮಾಲಿನಿ ಮಹಿಷಾಸುರನ ಕಳೀತಾರೆ. ಮಹಿಷಾಸುರ ನೀವು ಹೇಳಿದಾಗ ಬ್ಯಾಂಡು ಗರ್ನಾರು ಇದರಲ್ಲಿ ಬರುವಂತಹದ್ದು ಮಹಿಷಾಸುರನ ಮದುವೆಗೆ. ಅವರ ತಂದೆ ಸತ್ತ ದುಃಖವನ್ನು ತಾಯಿಯಲ್ಲಿ ಕೇಳುವುದಕ್ಕಲ್ಲ, ಆದ ಕಾರಣ ಬ್ಯಾಂಡ್ ಸೆಟ್ ಬೇಕೇ ಬೇಕಾಗ್ತದೆ. ಯಾಕಂದ್ರೆ ಮದುವೆ ಸಮಾರಂಭದ್ದು. ನನ್ನ ಮಾತು ಖಾರವಾಗಿದ್ದರೆ ಕ್ಷಮಿಸಿ. ಯಕ್ಷಗಾನ ಎನ್ನುವಂತಹದ್ದು ಆರಾಧನಾ ಕಲೆ. ಅದನ್ನು ನೆನಪಿಸಿಕೊಳ್ಳಬೇಕು. ಅದು ಮನೋರಂಜನಾ ಕಲೆ ಅಲ್ಲ. ಹೌದು. ಅದರಲ್ಲಿ ಮನೋರಂಜನೆಯನ್ನು ನಾವು ಪಡೆದುಕೊಳ್ಳಬಹುದಾಗುತ್ತದೆ. ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಅರ್ಚಕರು ಯಾವ ವಸ್ತ್ರ ಹುಟ್ಟಿದ್ದಾರೆ ಎಂದು ನೋಡುವುದಕ್ಕಾಗಿ ಹೋಗುವುದಲ್ಲ, ದೇವರ ಮೇಲಿನ ಭಕ್ತಿಯಿಂದ ಹೋಗುವುದು. ಆವಾಗ ಇದೇ ಪ್ರಶ್ನೆ ಬರ್ತದೆ, ಜನರು ಬರುವುದಿಲ್ಲ ದೇವಸ್ಥಾನಕ್ಕೆ, ಜನರು ಬರುವುದಿಲ್ಲ ಎಂಬುದಾಗಿ ಕ್ಯಾಬ್ರೆ ಡ್ಯಾನ್ಸ್ ಮಾಡಲಿಕ್ಕಾಗ್ತದ? ಮಾಡಬಹುದೇ? ಹಾಗೆ ಇದು ಕೂಡ ಇದು ಆರಾಧನಾ ಕಲೆ. ಆರಾಧನಾ ಕಲೆ ಆಗುವಾಗ ಈ ಬ್ಯಾಂಡ್ ಸೆಟ್ಟು, ಗರ್ನಾರು ಇತ್ಯಾದಿಗಳು ಪೂರಕ ಮಾರಕವೇ. ಕೆಲವಾರು ವರ್ಷಗಳ ಮೊದಲು ನಾನು ಕಟೀಲು ಮಂಡಲದಲ್ಲಿರುವ ಕಾಲದಲ್ಲಿ ಕದ್ರಿ ನವನೀತ್ ಶೆಟ್ರು ಅಂತ ಹುಟ್ಟಿದ್ದು, ಯಕ್ಷಗಾನ ಕಲಾವಿದ, ನಿಷ್ಠುರ ವ್ಯಕ್ತಿ. ಹಾಗೆಂತೇಳಿ ನಿರ್ಮಲ ಕೃತೆ ಅವರ ಮನೆ ಹತ್ತಿರ ಒಂದು ವರ್ಷಕ್ಕೂ ಅವರೊಂದು ಮಾತನ್ನು ಹೇಳಿದ್ರು. ಮಾತ್ರಲ್ಲ, ಆ ಮಾತನ್ನು ನುಡಿಸಿಕೊಂಡಿದ್ದು, ನಾನು ವೈಭವಕ್ಕೋಸ್ಕರವಾಗಿ ಚಿಕ್ಕಾಸು ಖರ್ಚು ಮಾಡುವುದಿಲ್ಲ. ನನಗೆ 4 ಕಂಬ ಮಾವಿನ ಸೊಪ್ಪು ಕಟ್ಟಿದ ರಂಗಸ್ಥಳವೇ ಬೇಕು, ಹಿಂಭಾಗದ ಪರದೆ ಬೇಡ. ಹಾಗೆಂದು ಆ ವೈಭವಕ್ಕೋಸ್ಕರವಾಗಿ ಖರ್ಚು ಮಾಡುವುದಕ್ಕೆ ತೆಗೆದಿರಿಸಿದ ಹಣವನ್ನು ಅಷ್ಟನ್ನು ನಾನು ಕಲಾವಿದರಿಗೆ ಕೊಡ್ತೇನೆ. ನಾನು ಹಣ ಉಳಿಸುವಂತಹ ದೃಷ್ಟಿಯಿಂದ ಆ ಕಾರ್ಯಕ್ರಮ ಬಿಡುವುದಿಲ್ಲ. ಯಾಕಂದ್ರೆ ಒಂದು ಒಳ್ಳೆಯ ಯಕ್ಷಗಾನ ಪ್ರದರ್ಶನ ಆಗಬೇಕೆನ್ನುವಂತಹ ದೃಷ್ಟಿಯಿಂದ. ಹೌದು, ನಾನು ಅದನ್ನು ನೋಡಿದ್ದೇನೆ. ಅವರು ಆಡಿಸುವ ಒಂದು ಆಟ ನಾನು ನೋಡಿದ್ದೇನೆ. ಅಲ್ಲಿ ಮಾವಿನ ಸೊಪ್ಪನ್ನು ರಂಗಸ್ಥಳಕ್ಕೆ ಕಟ್ತಾರೆ, ಮತ್ತೆ ವಿಶೇಷವಾದಂತ ಲೈಟಿಂಗ್ ಇಲ್ಲ, ಬ್ಯಾಂಡ್ ವಾದ್ಯ ಅದು ಇದು ಏನೇನೂ ಇಲ್ಲ. ಅದು ಮಾತ್ರವಲ್ಲ, ಅವರು ನಾನು ಹೇಳಿದ ಮಾತನ್ನು ಉಳಿಸಿಕೊಂಡಿದ್ದಾರೆ, ಕಲಾವಿದರಿಗೆ ಕೈ ತುಂಬ ಹಣ ಕೊಟ್ಟಿದ್ದಾರೆ. ಮಾತ್ರವಲ್ಲ, ಬೆಳಿಗ್ಗೆ ಇಷ್ಟೂ ಕಲಾವಿದರನ್ನು ಹೋಟ್ಲಿಗೆ ಕರ್ಕೊಂಡು ಹೋಗಿ ಹೊಟ್ಟೆ ತುಂಬ ತಿನ್ನಿಸಿ ಯಾವುದೇ ವಿದ್ಯೆಯನ್ನು ಹೇರದೆ ನಗುನಗುತ್ತಾ ಕಳಿಸಿಕೊಟ್ಟಿದ್ದಾರೆ. ಅವರ ಯಕ್ಷಗಾನ ಪ್ರದರ್ಶನ ಬೇಡ ಅಂತ ಆಗಲಿಲ್ಲ. ಈಗ ಯಕ್ಷಗಾನ ಪ್ರದರ್ಶನಕ್ಕೆ ನೀವು ಹೇಳಿದ ಹಾಗೆ ಬ್ಯಾಂಡು, ಗರ್ನಾರು ಮತ್ತೆ ಅದೇ ಹೂವಿನ ಅಲಂಕಾರಗಳು ಅಗತ್ಯ. ಹೌದು, ಪ್ರೇಕ್ಷಕರನ್ನು ಹಿಡಿಯುವಂತಹ ಅನಿವಾರ್ಯತೆ ಇದೆ ಅಂತಂದ್ರೆ ಅದೇ ಸಾಕಲ್ಲ. ಈ ಯಕ್ಷಗಾನಕ್ಕೋಸ್ಕರವಾಗಿ ಇಷ್ಟು ವರ್ಷಗಳ ಕಾಲ ಪರಿಶ್ರಮ ಪಡಬೇಕು? ಖಂಡಿತ ಇಲ್ಲ. ಹೌದು, ಖಂಡಿತ ಇಲ್ಲ. ಈ ಹರಕೆ ಬಯಲಾಟಗಳು ಯಕ್ಷಗಾನದ ಸಮಗ್ರವಾದಂತಹ ಅಭಿವೃದ್ಧಿಗೆ ಪೂರಕ ಅಂತ ನಿಮ್ಗೆ ಅನ್ನಿಸ್ತದೆ? ಒಳ್ಳೆಯ ಪ್ರಶ್ನೆ. ಮಾತ್ರವಲ್ಲ, ಪ್ರತಿಯೊಬ್ಬರು ಆಲೋಚಿಸಬೇಕಾದಂತಹ ಪ್ರಶ್ನೆ. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಆ ಕಾಲದಲ್ಲಿ, ಅಂದರೆ ಇಂದಿಗೆ ಸುಮಾರು 50-60 ವರ್ಷಗಳ ಮೊದಲಿನ ಕಾಲದಲ್ಲಿ ಯಾವುದೇ ಮೇಳಗಳಿಗೆ ಆಟಗಳ ಸಮಸ್ಯೆ ಇತ್ತು. ಯಾವುದೇ ಮೇಳಗಳು 180 ಆಟಗಳನ್ನು ಮುಂಚಿತವಾಗಿ ಪಡೆದುಕೊಳ್ಳುತ್ತಾ ಇರಲಿಲ್ಲ. ಮಾತ್ರವಲ್ಲ, 180 ಆಟಗಳೂ ಆಗ್ತಾ ಇರಲಿಲ್ಲ. ಹೌದು. ಆವಾಗ ಈ ಸಮಸ್ಯೆಗೆ ಪರಿಹಾರ ಎನ್ನುವಂತಹ ದೃಷ್ಟಿಯಿಂದ ಧೈರ್ಯ ಮೇಳಗಳು ಪ್ರಾರಂಭವಾಯಿತು. ಪರಿವರ್ತನಾಶೀಲವಾದಂತಹ ಕಾಲದಲ್ಲಿ ಯಕ್ಷಗಾನ ಪ್ರದರ್ಶನಗಳ ಸಂಖ್ಯೆ ವಿಪುಲವಾಗಿ ಹೆಚ್ಚಿತು. ನಮ್ಮ ಬೆನ್ನನ್ನು ನಾವು ಚಪ್ಪರಿಸಿಕೊಳ್ಳುವುದಕ್ಕೆ ಹೇಳಬಹುದು. ಅದು 1 ಮೇಳ ಇದ್ದದ್ದು 2 ಮೇಳ ಆಗಿದೆ, 2 ಮೇಳ ಇದ್ದದ್ದು 4 ಆಗಿದೆ. ಅದಕ್ಕೆ ಅವರ ಪರಿಶ್ರಮ ಜಾಸ್ತಿ, ಇವರ ಪರಿಶ್ರಮ ಜಾಸ್ತಿ. ಇಲ್ಲಿ ಒಪ್ಪಿಕೊಳ್ಳೋಣ, ಬಡಗಿನಲ್ಲಿ 4, 5, 6 ಮೇಳಗಳಾದ ಒಂದು ಸ್ಥಳದಿಂದ 1, 2, 3 ಮೇಳಗಳಾದ ಅದಲ್ಲ. ಪ್ರದರ್ಶನಗಳ ಸಂಖ್ಯೆ ವಿಪುಲವಾಗಿದೆ. ಮಾತ್ರವಲ್ಲ, ಈಗಿನ ಜೀವನ ವಿಧಾನದಲ್ಲಿ
ಮನುಷ್ಯನ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ. ಹೌದು, ಸರಿಯಾದ ಮಾತು. ಹೌದು. ಮನುಷ್ಯ ಮುಖ್ಯವಾಗಿ ಬಯಸುವುದು ಏನನ್ನು ಕೇಳುವಂತಹ ಪ್ರಶ್ನೆಗೆ ಉತ್ತರವೇ ನೆಮ್ಮದಿ. ಆ ನೆಮ್ಮದಿ ಒಬ್ಬನಿಗೆ ಹಣ ಸಂಪಾದನೆಯಲ್ಲಿ ಸಿಗುವುದು, ಒಬ್ಬನಿಗೆ ಹಣ ಖರ್ಚು ಮಾಡುವುದರಲ್ಲಿ ಸಿಗಬಹುದು, ಒಬ್ಬನಿಗೆ ಇನ್ನೊಬ್ಬನನ್ನು ನಿಂದಿಸುವುದರಲ್ಲಿ ಸಿಗಬಹುದು, ಒಬ್ಬನಿಗೆ ಇನ್ನೊಬ್ಬನನ್ನು ಹೊಗಳುವುದರಲ್ಲಿ ಸಿಗಬಹುದು. ಆದರೆ ತನಗೆ ನೆಮ್ಮದಿ ಬೇಕು ಎನ್ನುವಂತಹದ್ದನ್ನು ತಿಳಿದುಕೊಂಡಂತಹ ಒಬ್ಬನೇ ಒಬ್ಬ ಮನುಷ್ಯ ಇರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಯ್ಯೋ ನನಗೆ ಕಷ್ಟ ಬಂದಿದೆ, ಕಷ್ಟದ ಪರಿಹಾರ ಅವ ಕೇಳುವುದು, ನೆಮ್ಮದಿಯಿಂದಲ್ಲ. ಹೌದು, ಪ್ರತಿಯೊಬ್ಬರು ಅಷ್ಟೇ. ಆರ್ಥಿಕ ಸಮಸ್ಯೆ ಬಂದಿದೆ, ಆರ್ಥಿಕ ಸಮಸ್ಯೆಯಿಂದ ಪರಿಹಾರ ಅವ ಕೇಳುವುದು, ನೆಮ್ಮದಿಯಿಂದಲ್ಲ. ಆದ ಕಾರಣ ನೆಮ್ಮದಿಯನ್ನು ಅರಸುವಂತಹ ವೇಳೆಯಲ್ಲಿ ಕಣ್ಣಿಗೆ ಕಾಣಿಸದೇ ಇರುವಂತಹ ಶಕ್ತಿಗಳ ಮೇಲೆ ಭರವಸೆ ನಿಲ್ಲಿಸಿ ಪ್ರಾರ್ಥಿಸುವುದು ಸ್ವಾಭಾವಿಕ. ಹೌದು. ಈ ಯಕ್ಷಗಾನ ಪ್ರದರ್ಶನಗಳ ಸಂಖ್ಯೆ ಇಷ್ಟರ ಮಟ್ಟಿಗೆ ಬೆಳೆದು ಬರುವುದಕ್ಕೆ ಕಾರಣ ಅದು, ಮತ್ತೆ ಯಾರ ಪರಿಶ್ರಮವೂ ಅಲ್ಲ. ಖಂಡಿತ. ಆವಾಗ ನೀವು ಕೇಳಿದಂತಹ ಪ್ರಶ್ನೆ ಹರಕೆ ಬಯಲಾಟಗಳು, ಯಕ್ಷಗಾನದ ಪ್ರಗತಿಗೆ ಅದು ಪೂರಕ ಎಂಬುದಾಗಿ ಹೇಳುವುದಕ್ಕೆ ನನ್ನ ಅಂತಃಸಾಕ್ಷಿ ಒಪ್ಪುವುದಿಲ್ಲ. ಹೌದು, ಕರೆಕ್ಟ್. ಯಾಕೆ? ಹರಕೆ ಆಟ ಆಡಿಸುವವನಿಗೆ ಅವನಿಗೆ ಹರಕೆ ತಿರುಬೇಕಾದದ್ದು ಮುಖ್ಯ. ಒಂದು ದೇವಸ್ಥಾನಕ್ಕೆ ಒಬ್ಬ ಕುಂಕುಮಾರ್ಚನೆ ಹರಿಕೆ ಹೇಳ್ತಾನೆ, ಅವ ಕುಂಕುಮ ಮಾಡಿದ್ದು ಕುಂದಾಪುರದಲ್ಲಿ ಅಂತ ಕೇಳುವುದಿಲ್ಲ, ಜೋರ್ಕಲ್ನಲ್ಲಿ ಅಂತ ಕೇಳುವುದಿಲ್ಲ. ಕುಂಕುಮಾರ್ಚನೆಗೆ ಎಷ್ಟು ಸ್ವಾಮಿ? 25 ರೂಪಾಯಿ. 25 ರೂಪಾಯಿ ಕೊಟ್ಟ. ಆ ಕುಂಕುಮ ಎಲ್ಲಿಯದ್ದು? ಅದು ಕುಂಕುಮ ಅವು ನೋಡುವುದಿಲ್ಲ, ಅವನಿಗೆ ಪ್ರಸಾದ. ಅದೇ ರೀತಿಯಾಗಿ ಹರಕೆ ಹೇಳಿದವನಿಗೆ ಅವನಿಗೆ ಹರಿಕೆ ತರಬೇಕು. ಎಲ್ಲಿವರೆಗೆ ಅಂದ್ರೆ ಯಕ್ಷಗಾನಕ್ಕೊಂದು ಪ್ರಸಂಗ ಬೇಕು, ಅದು ಒಳ್ಳೆಯದಾಗಬೇಕು, ಅದರಲ್ಲಿರುವಂತಹ ಕಲಾವಿದರಿಗೆ ಪರಿಪೂರ್ಣವಾಗಿ ದುಡಿಯುವುದಕ್ಕೆ ಅವಕಾಶ ಬೇಕು ಎಂಬುದಾಗಿ ಹರಿಕೆ ಆಟ ಆಡಿಸುವವರಿಗೆ ಗೊತ್ತಿರುವುದಿಲ್ಲ. ನಿಖಿಲಿನ ಹೂ ಪ್ರಸಂಗ ಎಡ್ಡೆ ಹಾಕೊಂಡು ಈ ಪ್ರಶ್ನೆಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ. ನಿಮ್ಮ ಮನೆಗೆ ನಾನು ಊಟಕ್ಕೆ ಕರೀತೀವಿ, ಪದ್ಯ ಮಾಡಿಸಿದ್ದೀವಿ, ಸಾರು ಮಾಡಿಸಿದ್ದೀವಿ, ಹುಳಿ ಮಾಡಿಸಿದ್ದೀವಿ. ನಾನು ಕೇಳ್ತೇನೆ, ನಿಮ್ಮ ಮನೆಗೆ ಊಟ ಮಾಡಿಸಿದ ಅಡುಗೆಗಳಲ್ಲಿ ಯಾವುದು ಒಳ್ಳೆಯದು? ಕೆಟ್ಟದ್ದನ್ನು ನೀವು ಮಾಡಿಸ್ತೀರಾ? ನೀವು ಮಾಡುವುದು ಎಲ್ಲೋ ಒಳ್ಳೆಯದಾಗಬೇಕು. ಹೌದು. ನನ್ನ ಅಭಿರುಚಿ ಯಾವುದು? ಅದನ್ನು ನಾವು ಹೇಳಬೇಕು. ಮಾತ್ರವಲ್ಲ, ಮೊದಲು ಪ್ರಸಂಗಗಳಿಗೆ ಒಂದು ಚೌಕಟ್ಟು. ಇಡೀ ರಾತ್ರಿ ಆಡುವ ಪ್ರಸಂಗಗಳು, 2-3 ಪ್ರಸಂಗಗಳು ಅಥವಾ 4-5 ಪ್ರಸಂಗಗಳು ಇಂಥದ್ದು ಎಂಬುದಾಗಿ ಚೌಕಟ್ಟಿತ್ತು. ಉದಾಹರಣೆಗೆ ಹೇಳುವುದಿದ್ರೆ ತ್ರಿಜನವಂಶ, ಹಿರಣ್ಯಾಕ್ಷ, ಹಿರಣ್ಯಕಶಿಪ, ರಾವಣ, ಕುಂಭಕರ್ಣ, ಶಿಶುಪಾಲನ ಅಂತ ಹೋಗ್ತಾರೆ. ಜಯ ವಿಜಯರ ಶಾಪ, ಅವರ ಶಾಪ ವಿಮೋಚನೆ ಚೌಕಟ್ಟು. ಈಗ ಹಾಗಲ್ಲ. ಯಾವನು ಒಬ್ಬ ಕಲಾವಿದನ ಪರಿಚಯದಂತ ದೃಷ್ಟಿಯಿಂದ ಅವನಿಗೆ ಬೇಕಾಗುವ ಒಂದು ಪ್ರಸಂಗ, ಮತ್ತೊಬ್ಬ ಭಾಗವತನ ಪರಿಚಯದಂತ ದೃಷ್ಟಿಯಿಂದ ಅವನಿಗೆ ಬೇಕಾಗುವ ಒಂದು ಪ್ರಸಂಗ. ಆವಾಗ ಯಕ್ಷಗಾನದ ಒಟ್ಟು ಅಂದ ಹಾಳಾಗ್ತದೆ. ಹೌದು. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಯಕ್ಷಗಾನಕ್ಕೊಂದು ಅಲಿಖಿತ ಸಂವಿಧಾನ, ಪೀಠಿಗೆ ವೇಷ, ಅದು ಶೃಂಗಾರ. ಪೀಠಿಗೆ ಹೋಗುವಂಥದ್ದು. ಅದಕ್ಕೋಸ್ಕರವಾಗಿ ಒಬ್ಬ ಧರ್ಮರಾಯನನ್ನು, ಒಬ್ಬ ದೇವೇಂದ್ರನನ್ನು, ಒಬ್ಬ ಅರ್ಜುನನ್ನು, ಒಬ್ಬ ರಾಮನನ್ನು, ಒಬ್ಬ ಕೃಷ್ಣನನ್ನು, ಒಬ್ಬ ಈಶ್ವರನನ್ನು ತೆಗೆದುಕೊಳ್ಳುವಂಥ. ಹೌದು. ಮಂಗಲಕ್ಕೆ ಬರುವಂತಹ ವೇಷ ಮಂಗಲಕರವಾಗಿರಬೇಕು, ಮಂಗಲ ವಾಕ್ಯ ಹೇಳುವಂತಹದ್ದಾಗಿರಬೇಕು. ಇಂತಹ ಸತ್ವಭರಿತವಾದಂತಹ ಕಥೆಯನ್ನು ಕೇಳಿದವರಿಗೆ ಪುಣ್ಯ ಬರ್ತದೆ. ಹೌದಲ್ಲ? ಈಗ ಕೊನೆಗೆ ನೀವು ಅಭಿಮನ್ಯುಗಳ ಇಟ್ಟುಕೊಳ್ತೀರಲ್ಲ, ಮಂಗಲ ಯಾರಿಗೆ ಮಾಡ್ತೀರಾ? ಅಭಿಮನ್ಯು ಹಣಕ್ಕೆ ಮಾಡ್ತೀರಾ? ಕರೆಕ್ಟ್. ಯಾರಿಗೆ ಮಾಡುದು? ಹೌದು. ಹಾಗಿದ್ರೆ ಮಂಗಲ ಬೇಡುವ? ಆದ ಕಾರಣದಲ್ಲಿ ನಮ್ಮ ಪೂರ್ವಿಕರು ಏನು ಮಾಡಿದ್ದಾರೆ, ಅಭಿಮನ್ಯು ಕಾಳಗವನ್ನು, ಅದಕ್ಕೆ ಪರಿಶುದ್ಧವಾದ ಕನ್ನಡದಲ್ಲಿ ಯಾವ ಶಬ್ದ ಅಂತ ಗೊತ್ತಿಲ್ಲ, ಆಡು ಮಾತಿನಲ್ಲಿ ಎದುರುಪಿನ ಪ್ರಸಂಗ ಅಂತ ಹೇಳ್ತಾರೆ. ಒಂದು ಮೊದಲಿನ ಭಾಗ ಅಭಿಮನ್ಯು ಕಾಳಗ ಎನ್ನುವಂಥದ್ದು ಮೊದಲನ ಭಾಗದ ಪ್ರಸಂಗ, ಕೊನೆಯ ಭಾಗ ಗದ ಬರುವ. ಆವಾಗ ಗದ ಬರುವುದರಲ್ಲಿ ಕೃಷ್ಣ ಇದ್ದಾನೆ, ಧರ್ಮಿಷ್ಠರು ಇಬ್ಬರಾಗಿ ಗುರುತಿಸಿದಂತಹ ಪಾಂಡವರಿದ್ದಾರೆ. ಆವಾಗ ಮಂಗಲ ಮಾಡುವುದಕ್ಕೆ ಅನುಕೂಲವಾಗ್ತದೆ. ಕೆಲವಾರು ವರ್ಷಗಳ ಮೊದಲು ನಾನು ಪುತ್ತೂರು ಮಠದಲ್ಲಿರುವಾಗ ಟೆಂಟಿನ ಮೇಳ, ಡೇರ ಮೇಳ ಪ್ರಸಂಗ ಸಂಯೋಜನೆ ಅನಿವಾರ್ಯತೆ ಇತ್ತು. ಹೌದು. ಸಮಗ್ರ ಅಭಿಮನ್ಯು ಭಾರತರತ್ನ ಎನ್ನುವಂತ ಹೆಸರಿನಿಂದ ಆಗಿರುತ್ತೇವೆ. ಅಭಿಮನ್ಯು ಸಾಯ್ತಾನಲ್ಲ ಮೊದಲ ಮಾಡುವುದರಿಗೆ, ಅದಕ್ಕೋಸ್ಕರವಾಗಿ ಉತ್ತರಾರ್ಧದಲ್ಲಿ
ಭಾರತ ಕಥೆಯನ್ನು ಕೇಳಿದಂತಹ ಜನಮೇಜಯನ ಕುಷ್ಠವ್ಯಾಧಿ ನಿವಾರಣೆಯಾಗಿ ಅವನಿಗೆ ಶ್ರೀಕೃಷ್ಣ ದರ್ಶನವಾಗಿದೆ ಎನ್ನುವಂತಹ ದೃಶ್ಯವನ್ನು ಸೇರಿಸಿಕೊಂಡಿದ್ದೇವೆ. ನನಗೆ ಆ ಪದ್ಯಗಳು ಈಗಲೂ ಬರ್ತಾ ಇದ್ದೆ. ಅದು ಜನಮೇಜಯ ನಾನೇ ಮಾಡ್ತಾ ಇದ್ದೆ ಹೆಚ್ಚಿನ ಸಮಯದಲ್ಲಿ. ಕೆಲವು ಸಲ ಬದಲಿದು ಕೃಷ್ಣ ಲಿಂಗನ ಬರ್ತಾ ಇದ್ರು ಸೇತುವೆ ಬರ್ತು ಪಾರ್ಥಿವಾಗ್ರಣಿ ಹೆಚ್ಚಿದೇನು ನೀ ದರೆಯ ಪಾಲಿಸು ಸ್ವಾಮದಿಂದಾಗಿ. ಆವಾಗ ಆ ಮಂಗಲವಾಕ್ಯ ಹೇಳುವುದಕ್ಕೆ ಅವಕಾಶ ಆಗ್ತದೆ ಪ್ರೇಕ್ಷಕರಿಗೆ. ಅದು ಹೆಚ್ಚು ಪರಿಣಾಮ ಉಂಟಾಗ್ತದೆ, ಪ್ರೇಕ್ಷಕರಿಗೆ ಹೆಚ್ಚು ಪರಿಣಾಮ ಉಂಟಾಗ್ತದೆ. ಇದು ಈ ಹರಿಕೆಯ ಬಯಲಾಟಗಳಲ್ಲಿ ಬರುವಂಥದ್ದು ಏನು ಅಂತ ಹೇಳಿದ್ರೆ ಪ್ರಸಂಗಗಳ ಆಯ್ಕೆ. ಈ ಕಲೆ ಎನ್ನುವುದು ವಸ್ತುನಿಷ್ಠವಾಗಿರಬೇಕೇ ವಿನಃ ವ್ಯಕ್ತಿನಿಷ್ಠವಾಗಿರಬಾರದು. ಖಂಡಿತ ಹೌದು. ಅದರಲ್ಲಿ ವ್ಯಕ್ತಿನಿಷ್ಠವಾದರೆ ಕಲೆ ಕಲೆಯಾಗುವುದಿಲ್ಲ, ಸಮಗ್ರತೆಯನ್ನು ಕಳೆದುಕೊಳ್ತದೆ. ನೀವು ಒಬ್ಬ ಭಾಗವತನ ಹಾಡುಗಾರಿಕೆಯನ್ನು ಅತ್ಯುತ್ತಮವಾಗಿ ಮೆಚ್ಚಿಕೊಂಡಿದ್ದೀರಿ, ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ, ನಾನು ಮೆಚ್ಚಿಕೊಳ್ತೇನೆ. ಹಾಗಿದ್ರೆ ಉಳಿದವರಿಗೆ ಖರ್ಚು ಮಾಡುವಂತಹ ಬಂಡವಾಳ ಬೇಡಲ್ಲ. ಬರೀ ಒಬ್ಬ ಭಾಗವತ 2 ಹಿಮ್ಮೇಳಕ್ಕೆ 2 ಸಾಕಿಗೊಮ್ಮೆ ತಿರುಗಾಟ ಮಾಡಬಹುದಲ್ಲ? ಆಗುತ್ತಲ್ಲ? ಆಗುದಿಲ್ಲ. ಮೇಳ ಅಂದ್ರೆ ಅದಲ್ಲ, ಆಟ ಅಂದ್ರೆ ಅದಲ್ಲ. ಅದು ಸಮಗ್ರವಾಗಿರಬೇಕು. ಸಮಗ್ರವಾಗಿರಬೇಕು ಅಂತ ಅದು ವಸ್ತುನಿಷ್ಠವಾಗಿರಬೇಕು, ವ್ಯಕ್ತಿನಿಷ್ಠವಾಗಿರಬಾರದು. ಒಬ್ಬನ ಹಾಡುಗಾರಿಕೆಯನ್ನು ವೈಭವೀಕರಿಸುವುದಕ್ಕೆ, ಒಬ್ಬನ ವಾದನವನ್ನು ವೈಭವೀಕರಿಸುವುದಕ್ಕೆ, ಒಬ್ಬ ಕಲಾವಿದನ ಅರ್ಹತೆಯನ್ನು ವೈಭವೀಕರಿಸುವುದಕ್ಕಲ್ಲ, ಸಮಗ್ರ ದೃಷ್ಟಿಯಿಂದ ಹೌದು, ಸಮಗ್ರ ಪ್ರಸಂಗವನ್ನು ವೈಭವ ಮಾಡಬೇಕು. ಆವಾಗ ಈ ಹೈಕಾಟ ಏನಾಗ್ತದೆ? ಮೊದಲ ಕಾಲದಲ್ಲಿ ಅದಿರಲಿಲ್ಲ. ಅದನ್ನು ನಾನು ಸರಿಯಾಗಿ ಕೇಳಿದ್ದೇನೆ. ನಾನು ಹೇಳಿದಷ್ಟು ಡೇರೆ ಮೇಳಗಳು ಪ್ರಾರಂಭವಾಗುವುದಕ್ಕೆ ಮೊದಲು ಬಯಲಾಟಗಳೇ ಇರುವ ಕಾಲದಲ್ಲಿ ಒಂದು ಊರಿಗೆ ಒಂದು ಬಯಲಾಟದ ಮೇಳ ಹೋಗಿ ಅಲ್ಲಿ ಆಡ್ಯರನ್ನು ಸಂಪರ್ಕಿಸಿ ಹೇಗೆ ಒಂದು ಆಟ ಮಾಡಿಸೋಣ. ಏನು ಭಾಗವತರೆ ಯಾರೆಲ್ಲ ಇದ್ದಾರೆ ನಮ್ಮದಲ್ಲಿ? ಪ್ರಶ್ನೆ ಗುಂಡಣ್ಣನವರಿದ್ದಾರೆ, ಮಧುರ ತಿಮ್ಮಪ್ಪನವರಿದ್ದಾರೆ, ಎಯ್ಯಾಡಿ ತಿಮ್ಮಪ್ಪನ ಇದ್ದಾರೆ. ಹೌದಾ? ಹಾಗಿದ್ರೆ ಒಂದು ತ್ರಿಜನ್ಮಾಂಶ ನೋಡೋಣ. ಎಯ್ಯಾಡಿ ತಿಮ್ಮಪ್ಪನ ಹಂತಿ ಅಂತ ಫೇಮಸ್ ಆಗ್ತದಲ್ಲ, ಆಟ ಆಡಿಸುವರಿಗೆ ಎಷ್ಟರ ಮಟ್ಟಿಗೆ ಪ್ರಜ್ಞೆ ಇತ್ತು, ಯಾರು ಏನು ಒಳ್ಳೇದಾಗ್ತದೆ ಅಂತ. ಈಗ ಒಬ್ರು ಕಲಾವಿದ ಹೇಳಬೇಕು, ನಾನು ಇಂಥ ವೇಷ ಮಾಡ್ತೇನೆ, ನಾನು ಇಂಥ ವೇಷ ಮಾಡೋರು ಬನ್ನಿ ಅಂತ. ಅದಕ್ಕೆ ಸರಿಯಾಗಿ ನಮಗೆ ಪ್ರೇಕ್ಷಕರ ಪ್ರತಿಕ್ರಿಯೆ ಗೊತ್ತಾಗ್ತದೆ. ಅವನ ವೇಷ ರಂಗಕ್ಕೆ ಬಂದು ಜನರನ್ನು ಮೆಚ್ಚಿಸಿದ ಬಳಿಕ ಚಪ್ಪಾಳೆ ಗಿಟ್ಟಿಸುವುದಲ್ಲ. ಅವಲ್ಲಿ ತೆರೆಯನ್ನು ತೆಗೆದು ಈಗ ಇಲಿಯನ್ನು ಹಿಡಿಯುವುದಕ್ಕೆ ಬೆಕ್ಕುಣಿಕೆ ನೆನಪುವಾಗಲೇ ಸಭೆಯಿಂದ ಸೀಲ್ಡೆ ಚಪ್ಪಾಳೆ ಹೊಡಿತಾರೆ. ಯಾಕೆ ಅವ್ರು ಮೊದಲೇ ತಿಳಿಸಿರ್ತಾನೆ ಇಂಥ ಎಷ್ಟು ಹೊತ್ತಿಗೆ ನಂದು ಬರ್ತದೆ ಅಂತ. ಇದು ಪೂರಕವಾಗ್ತದೆ ಖಂಡಿತವಾಗಿ. ಬೇರೆ ಮೇಳಗಳಿರುವಾಗ ನಾನು ಆವಾಗ ಹೇಳಿದಾಗ ಪ್ರೇಕ್ಷಕರ ಅನಿವಾರ್ಯತೆ ಯಜಮಾನ್ಯ ಇತ್ತು. ಆದ ಕಾರಣ ಯಜಮಾನಿಗೆ ಕಲಾವಿದರ ಅನಿವಾರ್ಯತೆ ಇತ್ತು. ಕರೆಕ್ಟ್. ಪ್ರೇಕ್ಷಕರನ್ನು ಆಕರ್ಷಿಸುವ, ಪ್ರದರ್ಶನವನ್ನು ಉತ್ತಮ ಗುಣಮಟ್ಟಕ್ಕೆ ಏರಿಸುವ ಕಲಾವಿದನ ಅವಶ್ಯಕತೆ ಇತ್ತು. ಈಗ ಅವಶ್ಯಕತೆ ಇಲ್ಲ, ಆ ಅವಶ್ಯಕತೆ ಕಡಿಮೆ ಆಗಿದೆ. ಹರಿಕೆ ಆಟಗಳು ಹೌದು, ಹೇಗಿದ್ರು ಆಟ ಆಡುದು ಆಡಿ ಆಗ್ತದೆ. ಅವು ಬೆಳಗಾಗುವ ವೀಡಿಯೋ ಕೊಡ್ತಾನೆ. 4 ಗಂಟೆಗೆ ಆಟ ಮುಗಿಸಿದ್ರೆ 4 ಗಂಟೆ ಆಟ ಮುಗಿಸಿದ್ರೆ 2,000 ಕಡಿಮೆ ಕೊಡುದಿಲ್ಲ. ಯಾಕಂದ್ರೆ ಅವ ಹರಿಕೆ ಇದ್ದಾನೆ, ಅವನಿಗೆ ದೋಷ ಕಟ್ಟುತ್ತಾರೆ. ಹೌದು, ಕರೆಕ್ಟ್. ಇದನ್ನು ಏನು ಮಾಡಬಹುದು ಅಂದ್ರೆ ಮಾಡ್ಲಿಕ್ಕಾಗ್ತದೆ, ಮಾಡ್ಲಿಕ್ಕೆ ಆಗಲಿರುವಂಥದ್ದು. ಸಂಘಟಕರು ಈ ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ವಹಿಸಿ ಕೆಲವಾರು ವರ್ಷ ಮೊದಲು ದಿವಂಗತ ಚಕಟಾನಂದ ವರ್ಷ ಮಾತಾಡಿತ್ತು. ಪ್ರದರ್ಶನದ ಗುಣಮಟ್ಟ ಒಳ್ಳೆಯದಾಗಬೇಕು ಅಂತಾದ್ರೆ ಇನ್ನೊಂದ್ಸಲ ಇಲ್ಲಿ ವಿಠಲ ಶಾಸ್ತ್ರಿಗಳು ಹುಟ್ಟಿ ಬರಬೇಕು, ಇನ್ನೊಂದ್ಸಲ ವೀರಭದ್ರ ನಾಯಕರು ಹುಟ್ಟಿ ಬರಬೇಕು. ಅವರು ಪ್ರದರ್ಶನದ ವಿಜಯದಲ್ಲಿ ಯಾವತ್ತೂ ರಾಜಿ ಮಾಡ್ತಿರಲಿಲ್ಲ. ಅದು ಆ ರೀತಿಯಾಗಬೇಕು. ನಾನು ತಿಳಿದಂತೆ ಬಡಗಿನಲ್ಲಿ ಕೆರೆ ಮತ್ತು ಶಂಭು ಹೇಳಿದ ಹತ್ರ ಆ ಗುಣ ಇತ್ತು. ಅವರು ಬಹಿರಂಗವಾಗಿ ಹೇಳಿದ ಮಾತನ್ನು ಕೇಳಿದ್ದೇನೆ. ನೀವು ಒಂದು ಮೇಳದಲ್ಲಿ ವ್ಯವಸಾಯ ಮಾಡುವುದಕ್ಕೆ ಒಪ್ಪಿಕೊಂಡ ಬಳಿಕ ಇನ್ನೊಂದು ಕಾರ್ಯಕ್ರಮವನ್ನು ಒಪ್ಪಿಕೊಳ್ಬೇಡಿ. ಯಾಕೆ? ನಿಮ್ಮನ್ನು ಗುರುತಿಸುವ ಪ್ರೇಕ್ಷಕರು 4 ಮಂದಿ ಇದ್ದಾರೆ. ಮತ್ತೆ 4 ಮಂದಿ ಬಂದವರು ನಿಮ್ಮಲ್ಲಿ ಒಳ್ಳೇದಾಗಿದೆ ಅಂತ ಹೇಳಿ ಹೋಗ್ತಾರೆ, 40 ಮಂದಿ ಒಳ್ಳೇದಾಗಲಿಲ್ಲ ಅಂತ ಹೇಳ್ತಾರೆ. ಅವರ ಪ್ರತಿಕ್ರಿಯೆ ನಿಲ್ಲಿಸುವುದಿಲ್ಲ. ಆವಾಗ ನಿಮ್ಮ ವೇಷವನ್ನು ನೋಡಬೇಕಾದ್ರೆ, ನಿಮ್ಮ ಹಾಡುಗಾರಿಕೆಯನ್ನು ಕೇಳಬೇಕಾದ್ರೆ, ನಿಮ್ಮ ಮೃದಂಗವನ್ನು ಕೇಳಬೇಕಾದ್ರೆ ನೀವು ಇರುವ ಮೇಳಕ್ಕೆ ಪ್ರೇಕ್ಷಕ ಬರಲಿ. ಕರೆಕ್ಟ್. ಮಾತ್ರ ಅದನ್ನು ಅವರು ಕೊನೆಯ ಕ್ಷಣ ಕೊನೆಗೊಳಿಸಿಕೊಂಡಿದ್ದು.
ಅವರಷ್ಟೇ ಎತ್ತರದ ಬಂಗಾರದ ಪ್ರತಿಮೆ ಕೊಡ್ತೇನೆ ಅಂತ ಹೇಳಿದ್ರು ಇನ್ನೊಂದು ಪ್ರದರ್ಶನದಲ್ಲಿ ಇವರು ಭಾಗವಹಿಸ್ತಿರ್ಲಿಲ್ಲ. ಅವರು ಪ್ರದರ್ಶನದಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಅವರ ಇಡುಮುಂಜಿ ಮೇಳ ಆಗಬೇಕು, ಅವರದ್ದೇ ಕಲಾವಿದರಾಗಬೇಕು. ಮಾತ್ರವಲ್ಲ, ಯಾವುದೋ ಒಂದು ಪ್ರಸಂಗವನ್ನು ಕೊಟ್ಟೆ ಕಾಳಗ ಅಂತ ಹೇಳುವ ಪ್ರಸಂಗದಲ್ಲಿ ಅವರದ್ದು ಇಲ್ಲ. ಇಂತಿಂತ ಪ್ರಸಂಗ ಅದಾಗಬೇಕು. ಈ ಪ್ರದರ್ಶನಗಳಿಗೆ ಯಕ್ಷಗಾನ ಬಯಲಾಟ ಪ್ರದರ್ಶನಗಳಾಗಿರ್ಬಹುದು ಅಥವಾ ತಾಳಮದ್ಲೆ ಆಗಿರ್ಬಹುದು, ಯಾವುದೇ ಒಂದು ಕಲಾ ಪ್ರದರ್ಶನಕ್ಕೆ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಅಂದ್ರೆ ಆ ವಿಮರ್ಶೆ ಯಾವ ಸ್ವರೂಪದಲ್ಲಿರ್ಬೇಕು, ಯಾರು ವಿಮರ್ಶೆ ಮಾಡಬೇಕು? ಖಂಡಿತ ಬೇಕು. ಆದ್ರೆ ವಿಮರ್ಶೆ ವಸ್ತುನಿಷ್ಠವಾಗಿರಬೇಕೇ ವಿನಃ ವ್ಯಕ್ತಿನಿಷ್ಠವಾಗಿರಬಾರದು. ವಿಮರ್ಶೆ ಮಾಡುವಂತಹ ಹಕ್ಕು ಪ್ರತಿಯೊಬ್ಬರಿಗಿದೆ. ಅಂದ್ರೆ ಅದರ ಬಗ್ಗೆ ಏನು ಅಷ್ಟೊಂದು ಜ್ಞಾನ ಇಲ್ಲದವನು ಮಾಡಬಹುದು, ಧಾರಾಳ ಮಾಡಬಹುದು. ನೋಡಿ, ನೀವು ಊಟಕ್ಕೆ ಬಿಡ್ತಿದ್ದೀರಿ, ಹೌದು, ನಿಮಗೆ ಪಲ್ಯ ಬಡಿಸಿದ್ದಾರೆ, ನೀವು ಪಲ್ಯ ಒಳ್ಳೆದಾಗಲಿಲ್ಲ ಎಂಬುದಾಗಿ ಧಾರಾಳ ಹೇಳಬಹುದು. ಆ ಹಕ್ಕು ನಿಮಗಿದೆ. ಹಾಗಿದ್ರೆ ಒಂದು ಒಳ್ಳೆ ಪಲ್ಯ ಮಾಡಿ ಅಂತ ನಿಮ್ಮ ಹತ್ರ ಹೇಳಬಾರದು. ಕರೆಕ್ಟ್. ಯಾಕಂದ್ರೆ ನೀವು ಆಸ್ವಾದಿಸುವವರು. ವಿಮರ್ಶೆ ಬೇಕು. ಆದ್ರೆ ವಿಮರ್ಶೆಯಾಗಿರಬೇಕು. ತನಗೆ ಏನನ್ನು ಹೇಳುವುದಕ್ಕಿದೆ ಎಂಬುದಾಗಿ ವಿಮರ್ಶೆ. ಅದೇ ನಾನೊಂದು ಹೇಳಬೇಕು ಅಂತ ಹೇಳಬಾರ್ದು. ಕೆಲವರ ವರ್ಷಗಳ ಮೊದಲು ಹುಡುಗಿಯರನ್ನು ಕಮಟನಾಗಿ ಸ್ತ್ರೀ ವೇಷದ ಪ್ರಾತ್ಯಕ್ಷಿಕ ಕಮಟ ಪೂರಕವಾದ ಪುರುಷರ ಹತ್ರ ಹೋಯ್ತು ಅಂತ ಬಿಟ್ಟುಕೊಳ್ಳಿ. ನಿಮ್ಮ ಆ ಪದ್ಯ ಹೇಳುವಾಗ ನಿಮ್ಮ ಮುಖದ ಗಮನ ಹೀಗೆ ಬರಬೇಕಿತ್ತಲ್ಲ, ಅದು ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ ಎನ್ನುವುದು ವಿಮರ್ಶೆ ಅಲ್ಲ ಸ್ವಾಮಿ. ಅದಕ್ಕೆ ಹೀಗೆ ಇದ್ದ ಚಂದ, ಹೀಗೆ ಬರಬೇಕಿತ್ತು ಅಂತ ಹೇಳಿ ಯಾಕೆ ಬರಲಿಲ್ಲ ಅಂತ ಆ ವಿಮರ್ಶೆದು ಭಾವನೆ ವ್ಯಕ್ತಪಡಿಸಿದ ಕಾರಣ ಬರಲಿಲ್ಲ. ಬೀಚಿಯವರು ಯಾವತ್ತೂ ಒಂದು ಕಾಲದಲ್ಲಿ ಹೇಳಿದಾಗೆ ಯಾವುದೋ ಒಂದು ಊರಿಗೆ ಅಧಿಕಾರಿ ಅಲ್ಲಲ್ಲ, ನನ್ನ ಅಲ್ಲಿ ಒಂದು ಸಣ್ಣ ಇದುಂಟು ಹೇಳಿ. ಈಗ ನಾನು ಈ ಎಂದು ಯೋಚಿಸಿ ಅಂತ ಹೇಳುವಾಗ ಭಾಗವತರು ಕೂಡ ಹೀಗೆ ಯೋಚಿಸಬೇಕಾ? ಹಾಗಾದ್ರೆ ಪದ್ಯ ಹೇಳುವಾಗ ಅಲ್ಲಲ್ಲ, ನನ್ನ ಈಗ ಪ್ರಶ್ನೆ, ಈಗ ಅವರು ಹೇಳಿದ ರೀತಿಯನ್ನು ನಾನು ಗಮನಿಸಿದ್ರೆ ಭಾವನೆ ಬರಲಿಲ್ಲ ಭಾಗವತರಲ್ಲಿ ಭಾವನೆ ಬರ್ಬೇಕಂತ ಎದುರುಗಲ್ಲಿ ಇರುವ ಕಲಾವಿದರದ್ದ ಅದು ಏನು ಅನಿಸ್ತದೆ ಅಂತ ಹೇಳಿದ್ರೆ, ಮತ್ತೇನಾದ್ರು ಒಬ್ರು ಬಂದಿದ್ದು ಸುಬ್ಬಣ್ಣನವರು ಬಹಳ ಕಾರವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಇದು ಅದು ಏನು ನಾನು ಖಂಡಿತವಾಗಿ ಹೇಳ್ತೇನೆ, ಅದು ವಿಮರ್ಶೆ ಅಲ್ಲ, ತನಗೆ ಗೊತ್ತಿದೆ ಎಂಬುದನ್ನು ಹೇಳುವಂತ ಚಟ. ವಿಮರ್ಶೆ ಆಗಲ್ಲ ಸ್ವಾಮಿ. ವಿಮರ್ಶೆ ಹೇಗೆ? ನೀವು ಮುಖದಲ್ಲಿ ಭಾವನೆ ವ್ಯಕ್ತಪಡಿಸ್ತೀರಿ. ನೋಡಿ, ನೀವು ಮುಖದಲ್ಲಿ ಆ ರೀತಿಯಾದ ಭಾವನೆಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿ, ಅದು ಹೆಚ್ಚು ಪರಿಣಾಮಕಾರಿಯಾಗ್ತದೆ. ಅದು ವಿಮರ್ಶೆ. ಮುಖವರ್ಣಿಕೆ ಹೇಳುತ್ತೀರಿ, ಒಂದು ವೇಷಕ್ಕೆ ಉದ್ದನಾಮ ಹೇಳ್ತೀರಿ. ಅದಕ್ಕೆ ಉದ್ದನಾಮಕ್ಕಿಂತ ಅಡ್ಡನಾಮ ಚಂದ ಅದು, ಅಥವಾ ಅಡ್ಡನಾಮ ಸರಿಯದು. ಅದಾಗಿ ನೀವು ಅದಕ್ಕೆ ಉದ್ದನಾಮ ಯಾಕೆ ಹಾಕಿದ್ದು? ಉದ್ದನಾಮ ಬೇಕು ಅಂತ ಹಾಕಿದ್ದು. ಯಾಕೆ ಹಾಕಿದ್ದು ಅಂತ ಹೇಳೋ ಪ್ರಶ್ನೆ ಬೇಕು ಅಂತ ಹಾಕಿದ್ದು. ಇದು ಉತ್ತರದ್ದು ಅಡ್ಡದ ಮಕ್ಕಳಿಗೆ ಗೊತ್ತಿಲ್ಲ. ಉದ್ದನಾಮ ಹಾಕಿದ್ದು ವಿಮರ್ಶೆ ಅಂದ್ರೆ ಕೆಟ್ಟ ನಮ್ಮ ದೇಶ ಅದು ವಿಮರ್ಶೆ. ಮಾತ್ರವಲ್ಲ, ಒಬ್ಬ ವಿದ್ಯಾವಂತ ಎಂಬುದಾಗಿ ಗುರುತಿಸಲ್ಪಡುವುದು ವಿನಯ ಸಂಪನ್ನನಾದ ವಿದ್ಯಾದ ವಿನಯ. ಕರೆಕ್ಟ್. ವಿಮರ್ಶೆಯನ್ನು ಒಂದು ಉದಾಹರಣೆ, ಧಾರವಾಡದಲ್ಲಿ ನಾನು ಒಂದು ಸಲ ರಾಮ ಮಾಡಿದ್ದೆ. ನನ್ನ ಪರಿಚಯರು ಆತ್ಮೀಯರು, ಅವ್ರದ್ದೊಂದು ವಿಮರ್ಶೆ, ನಿನ್ನ ಮೋರೆ ಬಾಯಿ ದೊಡ್ಡ ಕಾಣು ಮಾರೆ ಅಂತ. ಇದಕ್ಕೆ ಏನು ಅಂತ ಹೇಳ್ಬೇಕು ನಾನು? ಏನು ಹೇಳಬೇಕು? ಅದಕ್ಕೆ ವಿಮರ್ಶೆ ಅಂತ ಸರ್? ಅದು ವಿಮರ್ಶೆ ಅಲ್ಲ. ನಿನ್ನ ಮುಖ ದೊಡ್ಡ ಕಾಣ್ತದೆ ಎನ್ನುವಂಥದ್ದು ವಿಮರ್ಶೆಯ? ವಿಮರ್ಶೆ ಹೇಳಿ ಕುಣಿತದಲ್ಲಿ, ವಿಮರ್ಶೆ ಹೇಳಿ ಉಡುಪು ತೊಡುಪುಗಳನ್ನು ಕಟ್ಟಿಕೊಂಡ ವಿಧಾನದಲ್ಲಿ, ವಿಮರ್ಶೆ ಹೇಳಿ ಮುಖವರ್ಣಿಕೆಯಲ್ಲಿ, ವಿಮರ್ಶೆ ಹೇಳಿ ಅರ್ಥಗಾರಿಕೆಯಲ್ಲಿ. ಒಬ್ಬನ ದೇಹ ಪ್ರಕೃತಿಯ ಕುರಿತು ಎಂತ ವಿಮರ್ಶೆ? ನನಗೆ ಅದೊಂದು ನಿಮ್ಮ ಮಾತು ಬಹಳ ಇಷ್ಟ ಆಯ್ತು. ಯಾಕೆಂತಂದ್ರೆ ವಿಮರ್ಶೆ ಮಾಡಿದವನೆಲ್ಲ ನೀನು ವೇಷ ಹಾಕಿ ಕುಣಿ ಅಂತ ಹೇಳುವ ಹಾಗಿಲ್ಲ. ಯಾಕೆಂತಂದ್ರೆ ಹೆಚ್ಚಿನ ಕಲಾವಿದರು, ಈಗ ನಾನು ನನ್ನ ಅನುಭವದಲ್ಲಿ ಕೂಡ ಉಂಟು, ಅವನ್ಯ ಅಂಚಮಾಲ್ ಪುಣಮದಲ್ಲಿ ಇಂಚಮಾಲ್ ತಂಡೆ ಅಡ್ಡೆ ಆಯ್ತು, ಈರು ವೇಷ ಮಾಡ್ತದ್ದು ನಲ್ತದ್ದು ಗೊತ್ತುಂಡೇರಿಗೂ ಅಂತ ಕೇಳ್ತಾರೆ ಕೂಡಲೇ. ಅದು ಈಗ ಕಲಾವಿದನ ವೈಯಕ್ತಿಕವಾಗಿರುವಂತಹ ಅನಾನುಕೂಲತೆಗಳನ್ನು ಕಲಾವಿದ ಹೇಳಬಹುದು. ಈ ರೀತಿಯಾಗಿ ಅಲ್ಲ. ಹೌದು, ಈ ರೀತಿಯಾಗಿಲ್ಲ. ನೋಡಪ್ಪ, ನೀನು ಆವೇಶವನ್ನು ಹಾಗೆ ಆಟ ಮಾಡಿತು. ಯಾಕೆಂದ್ರೆ ಪೀಟಿಗೆ ಹೋಗಿ ಬೆಳಗ್ಗೆ ಕಟ್ಟಿಕೊಂಡು ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ಅಥವಾ ತಾಪತ್ರೆ ಅಥವಾ ವೈಯಕ್ತಿಕ ಅನಾನುಕೂಲತೆ ನೀವು ಮಾಡಿದ್ರೆ ಗೊತ್ತಾಗ್ತದೆ ಅನ್ನೋದು ಹೊರಟುತನ. ವಿಮರ್ಶೆ ಬೇಕು. ಅದು ವಿಮರ್ಶೆ ಆಗಿರಬೇಕು. ಅಂದ್ರೆ ವಸ್ತುನಿಷ್ಠವಾಗಿರ್ಬೇಕು, ವ್ಯಕ್ತಿನಿಷ್ಠ ಆಗಿ ಕೂಡ. ಹೌದು, ಅದು ಆ ವಿಮರ್ಶೆಗೆ ಸ್ವಾಗತ. ಮತ್ತೆ ವಿಮರ್ಶೆಯನ್ನು ಯಾರು ಬೇಕಾದ್ರೂ ಮಾಡಬಹುದು. ಆಸ್ವಾದನೆ ಮಾಡಿದವನು ಹೇಳಬಹುದು, ಧಾರಾಳ ಮಾಡಬಹುದು.
ನೋಡಿ ಮೊನ್ನೆ ಯಾವ್ದ್ರಲ್ಲಿ ಕಂಡಾಗ ಆಯ್ತು ನನಗೆ, ನಾನು ಹೇಳುವಲ್ಲಿ ವ್ಯತ್ಯಾಸ ಇರ್ಲಿಕ್ಕೂ ಸಾಕು. ದೇವೇಂದ್ರ ಕೆಂಪು ದಗರ ಹಾಕಿದ್ದು ಯಾಕೆ ಅಂತ. ಹೌದು ಹೌದು ಹೌದು, ಅದು ವಿಮರ್ಶೆ ಅಲ್ಲ ಸ್ವಾಮಿ. ಕೆಂಪು ದಗರ ಹಾಕಿದ್ದು ಯಾಕೆಂದ್ರೆ ದಗರ ಹಾಕಿದ್ರೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತೆ. ಹೌದು, ಈ ಉತ್ತರವನ್ನೇ ಕೊಡ್ಬೇಕಷ್ಟೇ. ಆ ರೀತಿ ಕೇಳಿದ್ರೆ ನಾನು ಅವತ್ತು ಕೊಟ್ಟ ಉತ್ತರ ನನ್ನ ಸಹವರ್ತಿಗಳಿಗೆ ಇದಾಗಲಿಲ್ಲ. ಯಾಕಂದ್ರೆ ನನ್ನ ಮಾತಿನ ಶೈಲಿ ಹೊರಟು. ವಿಮರ್ಶೆ ಹೇಗೆ? ದೇವೇಂದ್ರ ಕೆಂಪು ದಗಲೆಯೋ ಪಚ್ಚೆ ದಗಲೆಯೋ? ಕೆಂಪು ದಗಲಿಗಿಂತ ಪಚ್ಚೆ ದಗಲೆ ಹಾಕಬೇಕಾದ್ರೆ ಸೂಕ್ತ ಹೌದು, ಸೂಕ್ತ ಹೌದು ಅನ್ನುವಂಥಲ್ಲಿ ವಿಮರ್ಶೆ ಮಾಡುವ. ಹೌದು, ಕೆಂಪು ದಗಲೆ ಹಾಕಿದ್ದು ಯಾಕೆ? ಅದು ವಿಮರ್ಶೆ ಅಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಆ ವಿಮರ್ಶೆ ಮಾಡಿದವನಿಗೆ ತನಿಖೆ ಹೇಳಲಿಕ್ಕೆ ಗೊತ್ತುಂಟು ಎನ್ನುವುದನ್ನು ತೋರಿಸುವ ಚಟ. ಹೌದು ಹೌದು, ಅದಲ್ಲ. ಈಗ ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದ? ರೂಪುಗೊಳ್ತಾ ಇಲ್ಲ ಅಂತಾದ್ರೆ ಅದಕ್ಕೆ ಕಾರಣಗಳು ಏನಿರಬಹುದು ನಿಮ್ಮ ಒಂದು ಅಭಿಪ್ರಾಯದಲ್ಲಿ, ನಿಮ್ಮ ಒಂದು ಅನುಭವದಲ್ಲಿ ನೀವು ಏನನ್ನು, ಯಾವ ಕಾರಣಗಳು ಅಂತ ನೀವು ಕಂಡುಕೊಂಡಿದ್ದೀರಿ? ಯಕ್ಷಗಾನ ಎನ್ನುವುದು ನಿಂತ ನೀರಲ್ಲ. ಹೌದು, ನಿಂತ ನೀರಾಗಬಾರದು. ಕರೆಕ್ಟ್. ಆದರೆ ಈಗಿನ ಯುವ ಕಲಾವಿದರಲ್ಲಿ ಹೆಚ್ಚಿನವರಲ್ಲಿ ನಾನು ಆ ಗುಣವನ್ನು ಗುರುತಿಸ್ತಾ ಇದ್ದೇನೆ. ಇದು ನಿಂತ ನೀರು. ತಾನು ಈಗ ಏನನ್ನು ಪ್ರದರ್ಶಿಸುತ್ತಾ ಇದ್ದೇನೆಯೋ ಅದನ್ನು ನೋಡಿ ಪ್ರೇಕ್ಷಕರು ಮೆಚ್ಚಿಕೊಳ್ತಾರೆಯೋ ಇದುವೇ ಸ್ಥಿರ ಶಾಶ್ವತ ಎಂಬುದಾಗಿ ಅವರು ಭಾವಿಸ್ತಾ ಇದ್ದಾರೆ. ಹೌದು, ಅದು ತಪ್ಪು. ಅದಲ್ಲ, ಅದು ಹರಿಯುವ ನೀರು. ಇಂದು ಅಭಿಮನ್ಯು ಮಾಡುವವ ನಾಳೆ ಅರ್ಜುನನೋ ಕರ್ಣನೋ ಮಾಡುವುದಕ್ಕೆ ಸಿದ್ಧನಾಗಬೇಕು. ಆವಾಗ ಏನಾಗ್ತದೆ, ಹೆಚ್ಚಿನ ಸಮಯ ಅಭಿಮನ್ಯು ಮಾಡುವುದರಲ್ಲಿ ಕಾಲ ಕಳೆದ ಕಾರಣ ಆ ಪಾತ್ರಕ್ಕೆ ಶರೀರ ಮನಸ್ಸು ಸ್ವಭಾವ ಹೋಗಿಕೊಂಡ ಕಾರಣ ಕರ್ಮ ಮಾಡಿದಾಗ ಅದು ಬಿದ್ದು ಹೋಗ್ತದೆ. ಸರ್, ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತವಾದಂತಹ ಅಭಿಪ್ರಾಯ ಏನು? ಇದರ ಸಾಧಕ ಬಾಧಕಗಳು ಏನು? ಈಗಿನ ಜನಜೀವನಕ್ಕೆ ಅನುಗುಣವಾಗಿ ಕಾಲಮಿತಿ ಯಕ್ಷಗಾನ ಎನ್ನುವುದು ಸೂಕ್ತವಾದದ್ದೇ ಹೌದು, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಈಗ ಇಡೀ ರಾತ್ರಿ ಪ್ರದರ್ಶನವನ್ನು ನೋಡುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಹೌದು, ಅದಕ್ಕೆ ಕಾರಣಗಳು ಹಲವಾರು ಇರಬಹುದು. ಅದಕ್ಕೆ ಬಲವಾದಂತಹ ಕಾರಣ ಸಣ್ಣ ಕುಟುಂಬ. ಹಳ್ಳಿಗಳಲ್ಲಾಗಲಿ ಪಟ್ಟಣಗಳಲ್ಲಾಗಲಿ ಸಣ್ಣ ಕುಟುಂಬ, ಗಂಡ ಹೆಂಡತಿ ಒಂದು ಮಗು. ಮನೆ ಬಿಟ್ಟು ಹೋದ್ರೆ ಕಳ್ಳಕಾಕರ ಭೀತಿಗಿಂತಲೂ ಮರು ದಿವಸದ ವ್ಯವಹಾರಗಳನ್ನು ಅವರೇ ಮಾಡುವ ಅನಿವಾರ್ಯತೆ. ಒಂದು ಬೆಂಕಿ ಪೆಟ್ಟಿಗೆ ಬೇಕಿದ್ದರೂ ಮನೆ ಯಜಮಾನನೋ ಗೃಹಿಣಿಯೋ ಹೋಗಿ ತೆಗೆದುಕೊಂಡು ಬರಬೇಕು. ಗಂಡ ಹೆಂಡತಿ ಇಬ್ಬರು ಇಡೀ ರಾತ್ರಿ ಪ್ರದರ್ಶನಕ್ಕೆ ಹೋಗಿ ಮನೆಯಲ್ಲಿ ಬಂದು ಮಲಗಿದ್ರೆ ಆ ಮಗುವಿಗೆ ಊಟ ಬೇಯಿಸಿ ಹಾಕುವುದಿರುವುದಿಲ್ಲ, ಇವರಿಗಂತೂ ಹೊಟ್ಟೆಗೆ ಅನ್ನ ಇರುವುದಿಲ್ಲ. ಈ ಸಮಸ್ಯೆಗಳಿಂದಾಗಿ ಇಡೀ ರಾತ್ರಿಯ ಪ್ರದರ್ಶನಕ್ಕೆ ಪ್ರೇಕ್ಷಕರು ಕಡಿಮೆ ಆಗ್ತಾ ಬರ್ತಾರೆ. ಆವಾಗ ಕಾಲಮಿತಿ ಎನ್ನುವಂತಹದ್ದು ಹೆಚ್ಚು ಸೂಕ್ತವಾದ. ಆದರೆ ಇದರಲ್ಲಿ ಯಾರು ಗಮನಿಸದೇ ಇರುವಂತಹ ಇನ್ನೊಂದು ವಿಷಯ ಇದೆ, ಅದನ್ನು ಗಮನಿಸಲೇಬೇಕು. ಇಡೀ ರಾತ್ರಿ ಆಟ ನಡೆಯುವಂತಹ ವೇಳೆಯಲ್ಲಿ ಸಮಯವನ್ನು ಪ್ರಕೃತಿ ನಿಯಂತ್ರಿಸುತ್ತದೆ. ಹೌದು, 10 ಗಂಟೆ ರಾತ್ರಿಗೆ ಪ್ರಾರಂಭವಾದಂತಹ ಆಟ ಬೆಳಗಿನ ಜಾವದವರೆಗೆ ಮುಂದುವರಿಯುತ್ತದೆ. ಬೆಳಗಾಯಿತು, ಆಟ ಮುಗಿಬೇಕು, ಅಥವಾ ಬೆಳಗಾಗುವುದಕ್ಕೆ ಇನ್ನೂ ಸಮಯ ಉಂಟು, ಅಷ್ಟೊತ್ತು ಆಟ ಮಾಡಬೇಕು. ಅಂದ್ರೆ ಪ್ರಕೃತಿಯ ನಿಯಂತ್ರಣ. ಕಾಲಮಿತಿ ಯಕ್ಷಗಾನದಲ್ಲಿ ಪ್ರಕೃತಿಯ ನಿಯಂತ್ರಣ ಇಲ್ಲ. ಗಡಿಯಾರವನ್ನು ನೋಡಿಕೊಂಡು ನಾವು ನಿಯಂತ್ರಿಸಬೇಕಷ್ಟೇ. ಇದರ ದುಷ್ಪರಿಣಾಮ ಏನಾಗುತ್ತದೆ ಅಂತ ಹೇಳಿದ್ರೆ, 6 ಗಂಟೆಗೆ ಪ್ರಾರಂಭವಾದಂತಹ ಪ್ರದರ್ಶನ 10 ಗಂಟೆಗೆ ಮುಗಿಯುವುದಿಲ್ಲ, 10:15 ಆಗುತ್ತದೆ, 11 ಆಗುತ್ತದೆ, 11:30 ಆಗ್ತದೆ. ಅದಕ್ಕೆ ಸಂಘಟಕರು ಮತ್ತು ಬೆನ್ನು ಚಪ್ಪರಿಸಿಕೊಳ್ಳುವಂತಹ ಕಲಾವಿದರು ಕೊಡುವ ಸಮಾಧಾನ ಏನು ಅಂತ ಹೇಳಿದ್ರೆ, ಪ್ರೇಕ್ಷಕರು ಇದ್ದಾರೆ ಮಾರೇ, ಪ್ರೇಕ್ಷಕರು ಗೌರವದಲ್ಲಿ ಕುಳಿತದ್ದು ಸ್ವಾಮಿ. ಅವರಿಗೆ 10 ಗಂಟೆಗೆ ಹೋಗುವ ಅನಿವಾರ್ಯತೆ ಉಂಟು. ಅವ್ರನ್ನ 10 ಗಂಟೆಗೆ ಬಿಡಬೇಕು. 10 ಗಂಟೆವರೆಗೆ ಬಂತಹ ಪ್ರದರ್ಶನ 9 ಗಂಟೆಗೆ ಮುಗಿಸಬೇಡಿ. ಒಂದು 10-15 ನಿಮಿಷಗಳ ಕಾಲ ಅತ್ಲಾಗಿ ಇಟ್ಟುಕೊಳ್ಳಿ. ಅದು ವಿನಃ ಆವಾಗ ಮಾಡಬೇಕಾದ್ದೇನು ಅಂತ ಹೇಳಿದ್ರೆ, ಇಡೀ ರಾತ್ರಿ ಹೆಚ್ಚು ಕಡಿಮೆ 8 ಗಂಟೆಗಳ ಕಾಲದ ಪ್ರದರ್ಶನ. 8 ಗಂಟೆಯ ಪ್ರದರ್ಶನವನ್ನು 4 ಗಂಟೆಗೆ ಬಟ್ಟಿ ಇಳಿಸುವಾಗ ಪ್ರತಿಯೊಂದನ್ನು ಕೂಡ ಬಟ್ಟಿ ಇಳಿಸಬೇಕು. 8 ಗಂಟೆಯ ಪ್ರದರ್ಶನದಲ್ಲಿ ಒಬ್ಬ ಭಾಗವತ 10 ಪದ್ಯವನ್ನು ದೀರ್ಘವಾಗಿ ಆಲಾಪಿಸ್ತಾನೆ ಅಂತ ಆದ್ರೆ 4 ಗಂಟೆಯ ಪ್ರದರ್ಶನದಲ್ಲಿ ಅವ 1.5 ಪದ್ಯವನ್ನು ಮಾತ್ರ ಆಲಾಪಿಸಬೇಕು.
ಕರೆಕ್ಟ್. ಕೇವಲ ವೇಷಧಾರಿಗಳ ಸಮಯವನ್ನು ನಿಯಂತ್ರಿಸಬೇಕು ಎಂಬುದಾಗಿ ಹೇಳಬಾರದು. ಇಡೀ ರಾತ್ರಿ ಪ್ರದರ್ಶನದಲ್ಲಿ ಒಬ್ಬ ವಿದೂಷಕ 7 ಸಲ ರಂಗಸ್ಥಳಕ್ಕೆ ಬರ್ತಾನೆ ಅಂತಾದ್ರೆ 4 ಗಂಟೆಯ ಪ್ರದರ್ಶನದಲ್ಲಿ 2 ಸಲ ಬರುವ ಹಾಗೆ ಮಾಡಬೇಕು. ಹೌದು. ಆ ಕಥೆಯನ್ನು ಪಟ್ಟಿಳಿಸಬೇಕು. ಇದನ್ನು ಹಗಲು ಕುಳಿತುಕೊಂಡು ಮಾತನಾಡಿ ತೀರ್ಮಾನ ಮಾಡಬೇಕು. ಯಾವುದೇ ವ್ಯವಹಾರ ಒಂದು ಸಕ್ಸಸ್ ಆಗಬೇಕು ಅಂತಂದ್ರೆ ಟೀಮ್ ವರ್ಕ್ ಬೇಕು. ಅದು ಯಕ್ಷಗಾನಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಯಾವುದೇ ಉದ್ಯಮವಾಗಲಿ, ಯಾವುದೇ ಕೃಷಿ ಕ್ಷೇತ್ರ ಆಗಲಿ, ಟೀಮ್ ವರ್ಕ್ ಬೇಕು. ಇತ್ತೀಚೆಗೆ ನಾನು ಗಮನಿಸುವಂತಹದ್ದು ಏನು ಅಂತ ಹೇಳಿದರೆ, ಯಕ್ಷಗಾನದಲ್ಲಿ ಟೀಮ್ ವರ್ಕ್ ಎನ್ನುವಂತಹದ್ದು ನಶಿಸಿ ಹೋಗ್ತಾ ಇದೆ. ಟೀಮ್ ವರ್ಕ್ ಬೇಕು. ಆವಾಗ ನಾವು 4 ಗಂಟೆಯ ಪ್ರದರ್ಶನವನ್ನು ಹೇಗೆ ಏರ್ಪಡಿಸುವುದು ವಿಮರ್ಶೆ ಮಾಡಿ ತೀರ್ಮಾನ ಒಬ್ಬಾಗಿರಬೇಕು. 10 ಜನ. ಆ ತೀರ್ಮಾನಕ ಯಾರು ಎನ್ನುವುದನ್ನು ಮೊದಲು ತೀರ್ಮಾನಿಸಬೇಕು. ಅವನ ತೀರ್ಮಾನಕ್ಕೆ ಉಳಿದವರು ಬದ್ಧರಾಗಬೇಕು. ಅದು ಭಾಗವತನೂ ಆಗಬಹುದು, ಹಿರಿಯ ಕಲಾವಿದನೂ ಆಗಬಹುದು, ಸಂಘಟಕನೂ ಆಗಬಹುದು, ಅಥವಾ 3ನೇ ಒಬ್ಬ ಪ್ರೇಕ್ಷಕನೂ ಆಗಬಹುದು. ತೀರ್ಮಾನಕ ಆ ತೀರ್ಮಾನಕ ಹೇಳಿದಂತಹ ತೀರ್ಮಾನವನ್ನು ಉಳಿದವರು ಒಪ್ಪಿಕೊಳ್ಳತಕ್ಕ. ಕೆಲವು ಪ್ರದರ್ಶನಗಳು ಗುಣಮಟ್ಟ ಕಡಿಮೆ ಆಗಬಹುದು, ಆದರೆ ಹೆಚ್ಚಿನ ಪ್ರದರ್ಶನಗಳು ಗುಣಮಟ್ಟ ಒಳ್ಳೆಯದಾಗ್ತದೆ. ಕಾಲಮಿತಿ ಅನ್ನುವಂಥದ್ದು ಅನಿವಾರ್ಯ. ಅದಕ್ಕೆ ಯಾರು ಏನು ಮಾಡೋದಕ್ಕಾಗುವುದಿಲ್ಲ, ಯಾಕಂದ್ರೆ ಭಾರ ಮಾಡಿದಂತಹ ವ್ಯವಹಾರ. ಹೌದು. ಚೌಕಿಯಲ್ಲಿನ ವಾತಾವರಣದಲ್ಲಿ ಇಂದಿಗೆ ಮತ್ತೆ ಒಂದಷ್ಟು ವರ್ಷದ ಹಿಂದೆ, ಒಂದು 20-30 ವರ್ಷದ ಹಿಂದೆಗೆ ನೀವು ಒಂದು ತುಲನೆ ಮಾಡಿದರೆ ಯಾವ ರೀತಿಯ ಒಂದು ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರಿ? ದಿವಂಗತ ಕೊಡ್ತರಕ್ಕ ಬಾಬಣ್ಣನವರು ಒಂದು ಮಾತು ಹೇಳಿದ್ದು ಈಗೆಲ್ಲ ಬಹಳ ಕಾಲದ ಹಿಂದೆ. ಯಾರೋ ಒಬ್ಬ ಕಿರಿಯ ಕಲಾವಿದ ಹಂಸಧ್ವಜನ ಮಂತ್ರಿಯ ಅರ್ಥ ಯಾವುದು ಎಂಬುದಾಗಿ ಕೇಳುವಾಗ ಅರ್ಥವನ್ನು ಹೇಳಿಕೊಟ್ಟಿದ್ದಾರೆ. ಒಂದು ಮಾತು ಹೇಳಿದ್ದಾರೆ, ಎಂಕ್ಲ ಎಲ್ಲಿಯದು ನನಗೆ ಮೇಳದ ಬಂದಾಗ ಮಲ್ಲ ಕಲಾವಿದರನ್ನ ಸೇವೆ ಮಾಡ್ತಿದ್ದು, ಅಕ್ಲೆ ನಾನು ಸಂಗದ ಉಂಟಾಗ್ತದ್ದು, ಅಕ್ಲೆಗೆ ಒಂದು ಚಾಪಣಕ್ಕೆ ಬರೋದು, ಅನ್ನ ಹೀಗೆ ಗುರುಸೂಕ್ತ ನನಗೆ 2 ಬತ್ತಿದ ಅರ್ಥ ಪಂಡದು ಗುರಿಯದ ಅರ್ಥ ಕೇಳಬೇಕಿತ್ತು. ಇತ್ತೆ ಕಿರಿಯ ಕಲಾವಿದನೆಲ್ಲೆತ್ತದು ಆಯ್ಗೊಂಜಿ ಚಾಕೊಡೋದು ಪಂಡದು ಕೊಂಡ ಕೇಳಿಯರ ದಿಕ್ಕು ಗುರುಸೂಕ್ತ ಅಂತ ಕೇಳಬೇಕಾಗಿದೆ. ನಾನು ನೋವಿನಲ್ಲಿ ಮಾತನ್ನು ಹೇಳ್ತಾ ಇದ್ದೇನೆ. ಹಿರಿಯ ನಾಗರಿಕರು ಎನ್ನುವಂತಹದ್ದಕ್ಕೆ ಎಲ್ಲಾ ಕ್ಷೇತ್ರದಲ್ಲಿಯೂ ವಿಶೇಷವಾದಂತಹ ಸೌಲಭ್ಯ ಇದೆ. ಯಾಕೆ ಸ್ವಾಮಿ ಯಕ್ಷಗಾನದಲ್ಲಿ ಇಲ್ಲ? ಕರೆಕ್ಟ್. ಹೌದು. ಮೊದಲು ಹಾಗಲ್ಲ. ಹಿರಿಯ ಕಲಾವಿದರು ಎನ್ನುವಂತಹದ್ದಕ್ಕೆ ಸ್ಥಾನ ಇತ್ತು. ಯಾಕಂದ್ರೆ ಸಂಘಟಕರು ಸ್ಥಾನ ಕೊಡ್ತಾ ಇದ್ರು, ಭಾಗವತರು ಸ್ಥಾನ ಕೊಡ್ತಾ ಇದ್ರು, ಉಳಿದವರಿಗೆ ಸ್ಥಾನ ಕೊಡುವಂತಹದ್ದು ಅನಿವಾರ್ಯ ಆಗಿದೆ. ಈಗ ಆ ವಾತಾವರಣ ಕಾಣಿಸುವುದಿಲ್ಲ. ವಾತಾವರಣ ಕಾಣಿಸದೆ ಇದ್ದುದರ ದುಷ್ಪರಿಣಾಮ ಪ್ರದರ್ಶನದ ಮೇಲೆ ಬೀಳುತ್ತದೆ. ಹೌದು, ಪ್ರದರ್ಶನ ಒಳ್ಳೆಯ ರೀತಿಯಲ್ಲಿ ನಡೆಯುವುದಿಲ್ಲ. ಮೆಚ್ಚಿಕೊಳ್ಳುವರು ಇರ್ಬೋದು, ನಾನು ಇಲ್ಲ ಅಂತ ಹೇಳುದು. ಹೌದು ಹೌದು, ಅದು ಪ್ರತಿಯೊಂದಕ್ಕೂ ಮೆಚ್ಚಿಕೊಳ್ಳುವವರು ಇರ್ತಾರೆ. ನಾವು ಯಾವುದನ್ನು ನಿರೀಕ್ಷಿಸ್ತೇವೆಯೋ ಆ ಪ್ರದರ್ಶನ ಸಿಕ್ಕುವುದಿಲ್ಲ. ಅಂದ್ರೆ ಮುಖ್ಯವಾಗಿ ನೀವು ಇದು ಒಂದೇ ಬದಲಾವಣೆಯನ್ನು ಗುರುತಿಸಿದ್ದು ಚೌಕಿಯ ವಾತಾವರಣದಲ್ಲಿ, ಬೇರೆ ಯಾವುದೇ ಬದಲಾವಣೆಗಳು ಅಂತ ನಿಮ್ಗೆ ಇಲ್ಲ? ಇದು ಒಂದೇ ಅಲ್ಲ, ಪ್ರಶ್ನೆ ಸ್ಪಷ್ಟವಾಗಿಲ್ಲ. ಅಂದ್ರೆ ಚೌಕಿಯ ವಾತಾವರಣದಲ್ಲಿ ಈಗ ಶಿಸ್ತು ಕಡಿಮೆ ಆಗಿದೆ, ಹಿರಿಯ ಕಲಾವಿದರಿಗೆ ಕೊಡುವಂತಹ ಗೌರವ ಕಡಿಮೆ ಆಗಿದೆ, ಅದು ಸರಿ. ಅದನ್ನು ಬಿಟ್ಟು ಬೇರೆ ಏನಾದರೂ ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರಾ ಅಂತ? ಅಲ್ಲ, ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಇದರಲ್ಲೇ ಸೇರಿಕೊಂಡಿದೆ. ಹಿರಿಯ ಕಲಾವಿದರಿಗೆ ಗೌರವ ಕೊಡುವಂತಹದ್ದು ಎನ್ನುವುದರಿಂದ ಪ್ರಾರಂಭವಾದರೆ ಉಳಿದದ್ದು ಅದರ ಒಟ್ಟಿಗೆ ಪೂರಕವಾಗಿ ಬರ್ತದೆ. ಕರೆಕ್ಟ್. ದಿವಂಗತ ಐಕೆ ಲಕ್ಷ್ಮಣ ಶೆಟ್ಟಿ ಒಂದು ಮಾತು ಹೇಳಿದ್ರು ಕನ್ನಡ ಭಾಗದಲ್ಲಿ ನಾನಿರುವಾಗ, ರಂಗಸ್ಥಳದ ಶಿಸ್ತು ಮಂಟೆಚ್ಚರನೊಟ್ಟಿಗೆ ಹೋಗ್ತಿದ್ದು, ಚೌಕಿಯ ಶಿಸ್ತು ನಾನಷ್ಟರೊಟ್ಟಿಗೆ ಹೋಗ್ತಿದ್ದು. ಯಾಕಂದ್ರೆ ಚೌಕಿ ಅಂದ್ರೆ ಕೇವಲ ಬಣ್ಣದ ಮನೆ ಅಲ್ಲ, ಅದು ಕಲಾವಿದರಿಗೆ ನಾವು ಏನು ಹೇಳ್ತೇವಲ್ಲ ಆಫೀಸು. ನೀವು ಆಫೀಸು ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಮಾವನ ಆಗಲಿ ಅಳಿನಾಗಲಿ ನೇರವಾಗಿ ನುಗ್ಗುವ ಹಾಗಿಲ್ಲ. ಹೌದು ಹೌದು. ಅಲ್ಲಿ ಹೊರಗಿದ್ದವರು ನಿಮ್ಮ ಸ್ಥಾನವನ್ನು ಕೇಳಿಕೊಂಡು ಅಥವಾ ನಿಮ್ಮ ಮುಖವನ್ನು ಅವರ ಮುಖವನ್ನು ತೋರಿಸಿ ಬಂದಿ ತಡೆದು. ಚೌಕಿ ಆಗಲ್ಲ, ಸೀದಾ ನುಗ್ಗುವುದು. ಒಬ್ಬ ವೇಷ ಮಾಡಿಕೊಂಡಿರ್ತಾನೆ, ವೇಷ ಕಟ್ಟಿಕೊಂಡಿರ್ತಾನೆ, ಅವನ ಹತ್ತಿರ ಮತ್ತೊಬ್ಬ ಕಲಾವಿದ ಅಭಿಮಾನಿ ಮುಂದೆ ಕುಳಿತುಕೊಳ್ತಾನೆ. ಇವ ಏನು ಮಾಡಬೇಕು? ಹಾಗೆಂಬುದಾಗಿ ಅವ ಅಭಿಮಾನದಿಂದ ಬಂದಂತಹ ಪ್ರೇಕ್ಷಕರನ್ನು ನೋಯಿಸಲಿಕ್ಕಾಗ್ತದ? ನೋಯಿಸಲಿಕ್ಕಾಗ್ತದ? ದೇವರ ವಿಟ್ಲ ದ್ವೇಷರು ಅವರ ವೇಷದ ಪೆಟ್ಟಿಗೆಯ ಮೇಲೆ ಸಾರ್ವಜನಿಕರು ಕುಳಿತುಕೊಳ್ಳಿಕ್ಕೆ ಬಿಡ್ತಿರ್ಲಿಲ್ಲ.
ಯಾಕಂದ್ರೆ ಅವರಿಗೆ ಅದು ಆರಾಧ್ಯ ವಸ್ತು. ನಾನು ಈಗಲೂ ಯಾವುದೇ ಕಲಾವಿದರು ಹೇಳಿದ್ರು ನಾನು ಪೆಟ್ಟಿಗೆ ಮೇಲೆ ಕೂತ್ಕೊಳ್ಳುವ ಕ್ರಮ ಇಲ್ಲ, ನಾನು ಕೂತ್ಕೊಳ್ತಿಲ್ಲ. ಶಿಸ್ತು ಬೇಕೇ ಬೇಕು. ಜೀವನದ ಯಾವುದೇ ಕ್ಷೇತ್ರದಲ್ಲಿ ಶಿಸ್ತು ಬೇಕೇ ಬೇಕು. ಯಕ್ಷಗಾನದಲ್ಲಿ ಖಂಡಿತ ಬೇಕು. ಈಗ ನಿಮ್ಮ ಅನಿಸಿಕೆಯಲ್ಲಿ ಸಮಗ್ರ ಯಕ್ಷಗಾನ ಕ್ಷೇತ್ರದಲ್ಲಿ ಇಂದಿನಿಂದ ಒಂದು 20-30 ವರ್ಷಗಳಲ್ಲಿ ಭಾರಿ ಒಂದು ದೊಡ್ಡ ಬದಲಾವಣೆಗಳು ಅಂತ ನೀವು ಗುರುತಿಸಿದ್ದು, ಅದು ಧನಾತ್ಮಕ ಬದಲಾವಣೆ ಆಗಿರ್ಬೋದು, ಋಣಾತ್ಮಕ ಬದಲಾವಣೆ ಆಗಿರ್ಬೋದು, ನೀವು ಗಮನಿಸಿದ್ದು ಯಾವುದು ಇದ್ದಿತ್ತು? ಬದಲಾವಣೆ ಎನ್ನುವಂಥದ್ದು ನಿಸರ್ಗ ಸಹಜವಾಗಿರುವಂತಹ ನಿಯಮ. ಹೌದು. ಯಾವಾಗ ಎಂಬುದಾಗಿ ಖಚಿತವಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲದೆ ಇದ್ರೂ ಕೂಡ ಬದಲಾವಣೆ ಆಗುತ್ತದೆ. ಕರೆಕ್ಟ್. ಆದರೆ ಆವಾಗ ಉಂಟಾಗುವಂತಹ ಬದಲಾವಣೆ ಕೆಲವು ಸಲ ವಿಪರೀತವಾಗಿರ್ತದೆ. ಉದಾಹರಣೆಗೆ ವಿಷಯಾಂತರಕ್ಕೆ ಕ್ಷಮಿಸಿ, 10-20 ವರ್ಷ 20-25 ವರ್ಷಗಳ ಮೊದಲು ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಉಳಿದವರಿಗೆ ಹೌದು ಮದುವೆಗೆ ಬೆಳೆದು ನಿಂತ ಹೆಣ್ಣು ಮಕ್ಕಳೇ ಸಮಸ್ಯೆಗಳಾಗಿತ್ತು. ಯಾಕಂದ್ರೆ ಆವಾಗ ಒಂದು ಮನೆಯಲ್ಲಿ ತಂದೆ ತಾಯಿಗೆ 3, 4, 5, 6, 7 ಹೆಣ್ಣು ಮಕ್ಕಳು ಇದ್ರು. ಮಾತ್ರವಲ್ಲ, ಹೆಣ್ಣು ಮಕ್ಕಳಿಗೆ ಮದುವೆ ಜೀವನವಾಗಿತ್ತು, ಬೇರೆ ಜೀವನ ಇರಲಿಲ್ಲ. ಪ್ರಕೃತಿ ಮಾಡಿದಂತಹ ಬದಲಾವಣೆ ಇಂದು ಹೆಣ್ಣು ಮಕ್ಕಳ ಮದುವೆಗೆ ಸಮಸ್ಯೆ ಆಗಲಿಲ್ಲ, ಹೆಣ್ಣು ಮಕ್ಕಳು ಇಲ್ಲ ಎನ್ನುವುದೇ ಸಮಸ್ಯೆ ಆಗಿದೆ. ಇಲ್ಲ ಅಂದ್ರೆ ಅದರರ್ಥ ಕೊರತೆ ಆಗಿದ್ದಾರೆ ಅಂತಲ್ಲ. ಮೊದಲಿನ ಹೆಣ್ಣು ಮಕ್ಕಳನ್ನು ಅಲ್ಲಿ ಬೇಕಾದನ್ನು ಆಯ್ದುಕೊಳ್ಳುವ ಅವಕಾಶ ಗಂಡು ಮಕ್ಕಳಿಗೆ ಬ್ರಾಹ್ಮಣ ವರ್ಗದಲ್ಲಿ ಖಂಡಿತ ಇಲ್ಲ. ಉಳಿದ ವರ್ಗದಲ್ಲಿ ಅದು ನಿಧಾನವಾಗಿ. ಅದೇ ರೀತಿಯಾಗಿ ಇದು ಪ್ರಕೃತಿ ಮಾಡಿದ ಬದಲಾವಣೆ. ಅದೇ ರೀತಿಯಾಗಿ ಯಕ್ಷಗಾನದಲ್ಲಿ ಪ್ರಕೃತಿ ಬದಲಾವಣೆ ಮಾಡ್ತಾರೆ. ಯಾಕಂದ್ರೆ ಈಗ ನೋಡಿದ್ದನ್ನೇ ನೋಡಿದಾಗ ಇದರಲ್ಲಿ ಪ್ರೇಕ್ಷಕ ಏಕತಾನತೆಯನ್ನು ಗುರುತಿಸ್ತಾನೆ. ಏಕತಾನತೆ ಬಂದಲ್ಲಿ ಯಾವುದೇ ವ್ಯವಹಾರದಲ್ಲಾದರೂ ಕೂಡ ಆಸಕ್ತಿ ಕಡಿಮೆ ಆಗ್ತದೆ. ಆವಾಗ ಅದರಲ್ಲಿ ಮೊದಲನೆಂಥದ್ದು ಪರಿಶುದ್ಧವಾದಂಥದ್ದು ಎಂಬುದಾಗಿ ಪ್ರೇಕ್ಷಕ ಹುಡುಕಿಕೊಂಡು ಹೋಗ್ತಾನೆ. ಕಾಲವಾಗಬಹುದು, ನಿಧಾನವಾಗಬಹುದು, ಆದರೆ ಬದಲಾವಣೆ ಆಗ್ತದೆ. ಆವಾಗ ಉಂಟಾಗುವ ಬದಲಾವಣೆಗಳು ನಿರೀಕ್ಷಿತ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುತ್ತಿಲ್ಲ. ಚಿಕ್ಕದೊಂದು ಉದಾಹರಣೆ, ನಮ್ಮ ಮೇಳದಲ್ಲಿ ವೇಷಭೂಷಣ ಬಂತು ನಿಮಗೆ. ಅದು ಮೊದಲು ಮಣಿಯತ್ತಿತ್ತು. ನಾನು ಚಿಕ್ಕವನಿರುವಾಗ ಮಂಚಿಯಲ್ಲಿ ನಡೆದಂತಹ ಯಕ್ಷಗಾನ ಸಮ್ಮೇಳನದಲ್ಲಿ 1970 ಒಳಗೆ ಆಗಿರಬಹುದು, ಶಿವರಾಮ ಕಾರಂತರು ತೆಂಕುತಿಟ್ಟನ್ನು ಆಕ್ಷೇಪಿಸುವ ಭರದಲ್ಲಿ ಬಡಗುತಿಟ್ಟಿನಲ್ಲಿ ಮರದ ಸಾಮಾನ್ಯ ಇರುವುದು, ತೆಂಕುತಿಟ್ಟಿನಲ್ಲಿ ಇಲ್ಲ ಅಂತ ಹೇಳಿದ್ರು. ಆವಾಗ ದಿವಂಗತ ಮಾನಗಾಯಿ ಕೃಷ್ಣ ಭಟ್ರು, ಪುತ್ತೂರು ಕೃಷ್ಣ ಭಟ್ರು, ದಿವಂಗತ ಮಾನಗಾಯಿ ಕೃಷ್ಣ ಭಟ್ರು ಅವ್ರನ್ನ ಪುತ್ತೂರು ಕೃಷ್ಣ ಭಟ್ರು ಅವರು ಯಕ್ಷಗಾನದಲ್ಲಿ ಹಳೆ ರೂಢಿ. ಅದಲ್ಲ, ತೆಂಕುತಿಟ್ಟಿನಲ್ಲಿಯೂ ಮರದ ಸಾಮಾನ್ಯ ಇದ್ದದ್ದು, ಅದು ನಂತರದ ಬದಲಾವಣೆ ಆದದ್ದು. ಅದಕ್ಕೆ ಸಾಕ್ಷಿಯಾಗಿ ಕೂಡ್ಲು ಮೇಳದಲ್ಲಿ ಪೂಜೆಗಿರಿಸುವ ರಾಮಲಕ್ಷ್ಮಣರ ಕಿರೀಟದಿಂದ ಇವತ್ತಿಗೂ ಮರದ ಕಿರೀಟವೇ ಎಂಬುದಾಗಿ ಘಂಟಾಘೋಷವಾಗಿ ಸಾರಿದುದರ ಪರಿಣಾಮವಾಗಿ ಅದೇ ತಿರುಗಾಟದಲ್ಲಿ ಪ್ರತಿಷ್ಠಿತ 2 ಮೇಳಗಳಲ್ಲಿ 2 ವೇಷದ ಮರದ ಸಾಮಾನು ಬಂತು. ಅಂದ್ರೆ ಉಳಿದು ಮರದ ಸಾಮಾನು ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಮಣಿ ಸಾಮಾನು ಬೇಕು ಅಂತ ಹೇಳಿದ್ರೆ ಹುಡುಕಿದ್ರು ಸಿಕ್ಕುದಿಲ್ಲ, ಎಲ್ಲ ಕಡೆಗೆ ಮರದ ಸಾಮಾನು ಆಗಿದೆ. ಈ ಮರದ ಸಾಮಾನು ಹೊಸ ಆವಿಷ್ಕಾರ ಅಲ್ಲ, ಮೊದಲಿನದ್ದು ಪುನಃ ಬಂದದ್ದು. ಮೊದಲಿನದ್ದು ಪುನಃ ಬಂದದ್ದು. ಈ ಮರದ ಸಾಮಾನುಗಳು ಬಂದ ಹೊಸರಲ್ಲಿ ಮಣಿ ಸಾಮಾನು ಮಧ್ಯದಲ್ಲಿ ಮರದ ಸಾಮಾನು ಕಟ್ಟುವುದು ಅಂದ್ರೆ ಒಂದು ಹೆಚ್ಚುಗಾರಿಕೆ ಆಗಿತ್ತು, ಒಂದು ಹೆಮ್ಮೆಯ ವಿಷಯ ಆಗಿತ್ತು. ಈಗ ಮರದ ಸಾಮಾನು ಎತ್ತಿದ್ದಂದ್ರೆ ಅಂತ ಹೇಳುವಂಥದ್ದೇ ಒಂದು ವಿಷಯ ಆಗಿತ್ತು. ಹೀಗೆಲ್ಲ ಮರದ ಸಾಮಾನುಗಳು. ಅದೇ ರೀತಿಯಾಗಿ ಯಕ್ಷಗಾನದಲ್ಲಿ ಬದಲಾವಣೆ ಬರ್ತದೆ, ಯಾವಾಗ ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ. ಬದಲಾವಣೆ ಬಂದಾಗ ರೂಪ ಬದಲಾವಣೆ ಆಗಲಿಕ್ಕೂ ಸಾಧ್ಯ. ರೂಪ ಬದಲಾವಣೆ ಆಗ್ತದೆ ಸ್ವಲ್ಪ. ಮತ್ತೆ ಇನ್ನೊಂದು ವಿಷಯವನ್ನು ನಾನು ಹೇಳುವುದಕ್ಕೆ ಬಯಸುವುದೇನೆಂದರೆ, ಯಕ್ಷಗಾನ ಪ್ರದರ್ಶನ ಆಟ ಅಥವಾ ಕಾಮಗಾರಿ ಅದು ಒಳ್ಳೆಯದಾಗಬೇಕು, ರೈಸಬೇಕಾಗಲ್ಲ. ಹೌದು, ಕರೆಕ್ಟ್, ಇದು ಸರಿಯಾದ ಮಾತು. ಇದು ನಿಮ್ಮ ಮನೆಗೆ ನೀವು ಊಟಕ್ಕೆ ಕರೆದಾಗ 8-10 ಬಗೆಯ ವ್ಯಂಜನಗಳನ್ನು ಮಾಡಿಸ್ತೀರಿ. ರಂಗಣ್ಣನವರ ಊಟ ಹೇಗಾಗಿದೆ, ಊಟ ರೈಸಿದೆ, 7-8 ಬಗೆ ಮಾಡಿದ್ದಾರೆ, ಸ್ವೀಟ್ 7-8 ಬಗೆ ಮಾಡಿದ್ದಾರೆ. ಊಟ ರೈಸಬೇಕಾಗಲ್ಲ, ಊಟ ಒಳ್ಳೇದಾಗಬೇಕಾಗ. ಅವರ ಊಟ ಒಳ್ಳೆಯದೇ ಮಾಡಿ, ಒಂದು ಬಾಲ್ಯ ಒಂದು ಗುರಿ ಮಜೆಗೆ ಬೇಕಾದಷ್ಟೇ ಒಳ್ಳೆಯದೇ. ಯಕ್ಷಗಾನ ಪ್ರದರ್ಶನ ಆಟದಲ್ಲಿ ಕಾಮದಲ್ಲಿ ಒಳ್ಳೇದಾಗಬೇಕಾಗ, ರೈಸಬೇಕಾಗಲ್ಲ.
ಈಗ ಕಂಬಳ ಕಂಬಳ ಒಳ್ಳೇದಲ್ಲ, ಕಂಬಳ ರೈಸ್. ಹೌದು, ಕಂಬಳ ರೈಸ್ ಬೇಕಾದ್ರೆ ಹೌದು, ಅದು ಒಳ್ಳೇದಾಗಬೇಕಾಗಲ್ಲ. ಕೋಳಿ ಕಟ್ಟ ಅದು ಉಂಟ್ಲಿಗೆ ಹೋಗ್ತಾನೆ, ಅದು ರೈಸ್ ಬೇಕಾದ, ಅದು ಒಳ್ಳೇದಾಗಬೇಕಲ್ಲ. ಕೋಲ್ಗಟ್ಟ ಭಾರಿ ಎಡ್ಡೆ ತಂದು ಈ ಯಕ್ಷಗಾನ ಒಳ್ಳೇದಾಗಬೇಕು. ಕರೆಕ್ಟ್. ಆ ಒಂದು ವ್ಯತ್ಯಾಸವನ್ನು ಬಹಳ ಚೆನ್ನಾಗಿ ಒಂದು ಉದಾಹರಣೆ ಮೂಲಕ ನಿಮಗೆ. ಈಗ ಏನಾಗಿದೆ ಅಂದ್ರೆ ಇದು ರೈಸ್ ತಂದೆ ಒಳ್ಳೇದಾಗ್ತಾ ಇಲ್ಲ. ಮೊನ್ನೆ ಎಲ್ಲಿಯ ಪ್ರದರ್ಶನದಲ್ಲಿ ಪ್ರಸ್ತುತ ಯಾವುದೋ ಒಂದು ಪ್ರದರ್ಶನದಲ್ಲಿ ಇಬ್ಬರು ಯುವಕರಾಗಿರು ಅರ್ಧ ಗಂಟೆಗಳ ಕಾಲ ಕುಣಿದರು ಎಂಬುದಾಗಿ ವೈಭವೀಕರಿಸಿತ್ತು. ಹೌದು, ಒಬ್ಬ ನಿಲ್ಲಿಸಿದ ಮೇಲೆ ಮತ್ತೊಬ್ಬ ಕುಣಿದರು. ಹೌದು ಹೌದು. ಇವರು ಜೊತೆಯಲ್ಲಿ ಕುಣಿದು ಯಾರು ಮೇಲೂ ಯಾರು ಕೀಳುವಂತಹ ಸ್ಪರ್ಧಾ ಮನೋಭಾವನೆಯಿಂದ ಕುಣಿದದ್ದಲ್ಲ. ಏನನ್ನು ತೋರಿಸಿದಾಗಾಯ್ತು, ಏನನ್ನು ತೋರಿಸಿದೆ? ತೆಂಕುತಿಟ್ಟಿನ ನಾಟ್ಯ ಅಂದ್ರೆ ಸಮುದ್ರದ ಆಗದಲ್ಲಿ ವೈವಿಧ್ಯಗಳಷ್ಟು, ಮತ್ತೆ ಎಷ್ಟು ಜನರಿಗೆ ಗೊತ್ತುಂಟು, ಎಷ್ಟು ಜನರು ಅಳವಡಿಸ್ತಾರೆ. ಕೇವಲ ಗಿಟ್ಟಿ ಹುಡುಗು ಸಭೆಗಳ ಮೆಚ್ಚುಗೆ ಗಳಿಸುವುದೇ ಯಕ್ಷಗಾನ ಖಂಡಿತ ಅಲ್ಲ. ಎಲ್ಲವನ್ನೂ ಅಳವಡಿಸಿ ಅದಕ್ಕೆ ಪೂರಕವಾಗಿ ಗೀತೆ. ಈ ಭರತನಾಟ್ಯ, ಬಡಗುತಿಟ್ಟಿನ ಚಾಲು ಕುಣಿತಗಳು ಅಥವಾ ಇನ್ಯಾವುದೇ ರೀತಿಯ ಒಂದು ಕಲಾ ಪ್ರಕಾರದ ಕುಣಿತಗಳನ್ನು ತೆಂಕುತಿಟ್ಟು ಯಕ್ಷಗಾನದಲ್ಲಿ ಅಳವಡಿಸುವುದು ಎಷ್ಟು ಸೂಕ್ತ? ತೆಂಕುತಿಟ್ಟು ಯಕ್ಷಗಾನಕ್ಕೆ ಬೇಕಾ? ಕೆಲವರೆಲ್ಲ ಹೇಳ್ತಾರೆ ಅದನ್ನು ಯಕ್ಷಗಾನೀಯವಾಗಿಸಿ. ಯಾಕೆ ಯಕ್ಷಗಾನೀಯವಾಗಿಸುವುದು? ಯಾಕೆ? ಇಲ್ಲೇ ಉಂಟಲ್ಲ, ಯಕ್ಷಗಾನದ್ದೇ ಉಂಟಲ್ಲ. ಅನಗತ್ಯ. ಬಡಗುತಿಟ್ಟಿನಲ್ಲಿಯೇ ಚಾಲು ಕುಣಿತ ಎನ್ನುವಂತಹದ್ದು ನಂತರದ ಬೆಳವಣಿಗೆ. ಹೌದೌದು, ಅದು ಮೊದಲಿರ್ಲಿಲ್ಲ. ಅದು ನಾನು ಓದಿ ತಿಳಿದ ಹಾಗೆ ನಮ್ಮ ಇವರು ಉಪ್ಪೂರರಿಗೆ ಪದ್ಯ ಹೇಳುವಾಗ ಸ್ವಲ್ಪ ಆಯಾಸ ಆಗ್ತಿತ್ತಂತೆ ಕೊನೆಗೆ. ಆಗ ಅವರು ಪದ್ಯ ಸ್ವಲ್ಪ ನಿಲ್ಲಿಸಿ, ನಡುವಿನಲ್ಲಿ ನಿಲ್ಲಿಸುವ ಸಮಯದಲ್ಲಿ ಕುಣಿತದವರು ಸ್ವಲ್ಪ ಏನೋ ವೆರೈಟಿ ಕುಣಿತ ಇದ್ರು. ಅಲ್ಲಿಂದ ಮೇಲೆ ಅಲ್ಲಿ ಕೂಡ ಚಾಲು ಕುಣಿತ ಬಂದದ್ದು ಅಂತ ಹೇಳಿ ನಾನು ಒಂದು ಕಡೆ ಓದಿ ತಿಳಿದ ವಿಚಾರ. ಅದು ಬಹುಶಃ ಅವರ ಇಳಿ ವಯಸ್ಸಿನಲ್ಲಿ. ಹೌದು ಹೌದು, ಅವರ ಇಳಿ ವಯಸ್ಸಿನಲ್ಲಿ. ಅವರು ಯುವಕರಾಗಿರುವಾಗ ಅದನ್ನು ಒಪ್ಪುತ್ತಿರ್ಲಿಲ್ಲ. ಹೌದು, ಅದನ್ನು ಒಪ್ಪುತ್ತಿರ್ಲಿಲ್ಲ. ಮತ್ತೆ ತೆಂಕುತಿಟ್ಟಿನಲ್ಲಿ ಇದು ಬೇಕೇ ಎಂಬುದಾಗಿ ಕೇಳುವುದಕ್ಕೆ ತೆಂಕುತಿಟ್ಟಿನ ನಾಟ್ಯ ಪ್ರಕಾರಗಳನ್ನು ಪರಿಪೂರ್ಣವಾಗಿ ಎಷ್ಟು ಮಂದಿ ತಿಳಿದಿದ್ದಾರೆ ಎನ್ನುವಂಥದ್ದು ನನ್ನ ಪ್ರಶ್ನೆ. ನಾನು ನೋಡಿದ ಹಾಗೆ ಪಟ್ಟೆ ಚಂದನವರಿದ್ರು, ದೇವನಗರ. ಹೌದು, ದೇವನಗರ ಮಾಧವಶೇಖರ್. ಹೌದು, ಅವರು ಬಾರಿ ಒಳ್ಳೆ ಹೆಸರುವಾಸಿ ವೇಷ. ಹೌದು, ಅಂತಹ ವಿಷಯಗಳನ್ನು ತಿಳಿಯದೆ ಈಗ ಮತ್ತೊಂದನ್ನು ಅಳವಡಿಸುವಂತಹ ಅಗತ್ಯ ಇದೆಯಾ? ಅಳವಡಿಸುವುದು ಅಪರಾಧ ಅಂತ ನಾನು ಹೇಳ್ತೇನೆ. ಹೌದು ಹೌದು, ಅವಶ್ಯಕತೆ ಉಂಟಾ ಅಂತ ಮಾತ್ರವಲ್ಲ, ಅದು ಪೂರಕವಾಗಿರಬೇಕು. ಈಗ ನಾವು ಊಟ ಮಾಡುವಾಗ ಉಪ್ಪಿನಕಾಯಿ ಬಡಿಸ್ತಾರೆ. ಯಾಕೆ? ನಾಲಿಗೆ ಚುರುಕು ಮುಟ್ಟಿಸ್ಬೇಕು. ಉಪ್ಪಿನಕಾಯಿ ಎಲೆ ತುದಿಯಲ್ಲಿರ್ಬೇಕು, ಮಧ್ಯಭಾಗಕ್ಕೆ ಬರಬಾರದು. ಅನ್ನದ ಗಾತ್ರದಲ್ಲಿ ಉಪ್ಪಿನಕಾಯಿ ಬಡಿಸಬಾರದು. ಈ ನೀವು ಅಳವಡಿಸಿಕೊಳ್ಳುವಂತಹದ್ದು ಈಗ ಬಡಗಿನ ನಾಟ್ಯ ವೈವಿಧ್ಯಗಳನ್ನು, ಭರತನಾಟ್ಯದ ಮುದ್ರೆಗಳನ್ನು ಅಳವಡಿಸಿಕೊಳ್ಳುವಂತಹದ್ದು ಅದು ಪೂರಕವಾಗಿರಬೇಕು. ಅದುವೇ ಆಗಿರಬಾರದು. ಪೂರಕವಾಗಿದ್ರೆ ಹೆಚ್ಚು ಸೊಬಗು ಬರ್ತದೆ. ಅದೇ ಆದ್ರೆ ಆಗ ಅದು ತನ್ನ ಅನುಭವದಲ್ಲಿ ನೋಡ್ಬೇಕು. ಈ ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ಯಾರ್ದು? ಅಂದ್ರೆ ಪ್ರೇಕ್ಷಕನದ್ದ, ಕಲಾವಿದರದ್ದ, ಸಂಘಟಕರದ್ದ, ಮೇಳದ ಯಜಮಾನರುಗಳದ್ದ, ಯಾರ್ದು? ಯಕ್ಷಗಾನವನ್ನು ಉಳಿಸಲೂ ಬೇಕು, ಬೆಳೆಸಲೂ ಬೇಕು. ಇದು ಎರಡೂ, ಈ ಜವಾಬ್ದಾರಿ ಯಾರು ತಗೊಳ್ಬೇಕು? ಇದನ್ನು ಬಹಳ ಕ್ಲಿಷ್ಟವಾದಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ದೊರಕಿಸಿಕೊಂಡು ಮೊದಲಿನವರು ಮುಂದುವರಿಯದೇ ಇರುತ್ತಿದ್ದರೆ ನಮಗಿಂತಹ ಒಂದು ಅನರ್ಘ್ಯವಾದ ಕಲೆ ಸಿಗುತ್ತಿರಲಿಲ್ಲ. ಆಗಿನ ಕಾಲದಲ್ಲಿ ನಮ್ಮ ಹಿರಿಯವರು ಹೇಳಿದ ಕಲಾವಿದರಿರಲಿಲ್ಲ, ಅವರು ಕಲಾ ಸೇವಕರಾಗಿದ್ದರು. ಆಗಿನ ಕಾಲವೂ ಆಗಿತ್ತು. ಮನೆಯಲ್ಲಿ ತುಂಬಾ ಜನರಿದ್ರು. ಒಬ್ಬನು ಇಬ್ಬರು ಮೂರು ಮಂದಿಯ ಈ ಕಲೆಗೋಸ್ಕರವಾಗಿ ಎಲ್ಲವನ್ನು ಸಮರ್ಪಿಸಿಕೊಂಡ್ರೆ ಮನೆಯ ವ್ಯವಹಾರಗಳಿಗೆ ತೊಡಕಾಗ್ತಿಲ್ಲ. ಈಗ ಹಾಗಲ್ಲ. ನಾನು ಆವಾಗ ಹೇಳಿದಾಗ ಸಾಮಾನ್ಯ ಒಬ್ಬ ಎಲ್ಲವನ್ನೂ ಬಿಟ್ಟು ಯಕ್ಷಗಾನಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಬಂದರೆ ಅವರಿಗೆ ಏನು ಪ್ರತಿಫಲ ಸಿಗ್ತದೆ ಎನ್ನುವಂಥದ್ದನ್ನು ಆಲೋಚನೆ ಮಾಡಬೇಕಾಗ್ತದೆ. ಆದ ಕಾರಣ ಯಕ್ಷಗಾನವನ್ನು ಉಳಿಸಲಿಕ್ಕೆ ಅಥವಾ ಬೆಳೆಸಲಿಕ್ಕೆ
ಪ್ರೇಕ್ಷಕರ ಪ್ರೋತ್ಸಾಹ. ಯಾವುದೇ ಕಲೆ ಪ್ರೇಕ್ಷಕರ ಪ್ರೋತ್ಸಾಹ ಇಲ್ಲದೆ ಸೊರಗುತ್ತದೆ ಎನ್ನುವಂತಹ ಮಾತಿದೆ, ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದಿಲ್ಲ. ಇವತ್ತಿಗೂ ನಾವು ನೋಡುತ್ತಿರುವಂತಹ ಅನರ್ಘವಾಗಿರುವಂತಹ ಶಿಲ್ಪಕಲೆಗಳು ಅದು ಪ್ರೇಕ್ಷಕರು ಬಯಸಿದ ಕಾರಣ ನಿರ್ಮಿಸಿದ್ದಲ್ಲ. ಕರೆಕ್ಟ್. ಬೇಲೂರು ಹಳೆಬೀಡಿನ ದೇವಾಲಯಗಳು, ಶ್ರವಣಬೆಳಗೊಳ ಕಾರ್ಕಳ ಬಾಹುಬಲಿಯ ಮೂರ್ತಿಗಳು ಪ್ರೇಕ್ಷಕರು ಬಯಸಿದ ಕಾರಣ ನಿರ್ಮಿಸಿದ್ದಲ್ಲ. ಅಲ್ವೇ ಅಲ್ಲ, ಅಲ್ವೇ ಅಲ್ಲ. ಅದನ್ನು ನಿರ್ಮಿಸಿದ ಬಳಿಕ ಪ್ರೇಕ್ಷಕರು ಮೆಚ್ಚಿಕೊಂಡದ್ದು. ಹೌದು. ಆದ ಕಾರಣ ದಿವಂಗತ ಶೇಣಿಯವರು ಹೇಳಿದಾಗೆ ಕಲೆಯನ್ನು ಪ್ರೇಕ್ಷಕರ ಮಟ್ಟಕ್ಕೆ ಇಳಿಸಬೇಡಿ, ಪ್ರೇಕ್ಷಕರನ್ನು ಕಲೆಯನ್ನು ಆಸ್ವಾದಿಸುವ ಮಟ್ಟಕ್ಕೆ ಏರಿಸಿ. ಹೌದು. ಆವಾಗ ಪ್ರಶ್ನೆ ನಿಮ್ಮದಲ್ಲಿ ಉಳಿಯುತ್ತದೆ, ಇದನ್ನು ಉಳಿಸುವ ಹೊಣೆಗಾರಿಕೆಯಾಗಿ ಪ್ರೇಕ್ಷಕರ ಪಾತ್ರ ಗಣನೀಯ ಅಲ್ಲ. ಹೌದು. ಕಲಾವಿದರ ಒಬ್ಬ ಯಕ್ಷಗಾನದಲ್ಲಿ ಒಂದಿಷ್ಟನ್ನಾದರೂ ಅಭ್ಯಾಸ ಮಾಡದಿದ್ರೆ ಅವನಿಗೆ ರಂಗಕ್ಕೆ ಆಗುವುದೇ ಇಲ್ಲ. ಹೌದು, ಅದು ಖಂಡಿತ ಆಗುವುದಿಲ್ಲ. ಆಗುತ್ತದೆ ಅಂತಾದ್ರೆ ಕಲಾವಿದರ ಕೊರತೆ ಇರುವಂತಹ ಕಾಲದಲ್ಲಿ ಇನ್ಯಾರನ್ನ ತಂದು ಕಲಾವಿದರು ಅಂತ ಹೇಳ್ಬೋದಿತ್ತಲ್ಲ. ಹೌದು, ಕರೆಕ್ಟ್. ಆದ ಕಾರಣ ಅವನಲ್ಲಿರುವಂತಹ ಆಸಕ್ತಿಯನ್ನು, ಅವನಲ್ಲಿರುವಂತಹ ಆ ವಿದ್ಯೆಯನ್ನು ಪೋಷಿಸುವ ಹೊಣೆಗಾರಿಕೆ, ಬೆಳೆಯಿಸುವ ಹೊಣೆಗಾರಿಕೆ ಎನ್ನುವುದಕ್ಕೆ ಸಂಘಟನೆ ಇದೆ. ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಆರ್ಥಿಕ ಸಮಸ್ಯೆ ಇಂದು ಇಲ್ಲದೇ ಇದ್ದ ಕಾರಣ ಸಂಘಟಕರಿಗೆ, ಯಾಕಂದ್ರೆ ಆಟಗಳನ್ನು ವಿಪುಲಗೊಳಿಸುತ್ತದೆ, ಪ್ರದರ್ಶನಗೊಳಿಸುತ್ತದೆ. ಹೌದು. ಒಳ್ಳೆಯ ಗುಣಮಟ್ಟದ ಪ್ರದರ್ಶನಗಳನ್ನು ನೀಡುವಂತಹ ವಿಷಯದಲ್ಲಿ ಚಿಂತನೆ ಮಾಡಬಹುದು. ಆವಾಗ ನಾನು ಪ್ರಾರಂಭದಲ್ಲಿ ಹೇಳಿದಾಗ ವಸ್ತುನಿಷ್ಠವಾಗಿರಬೇಕೆ ಅನ್ನೋ ವ್ಯಕ್ತಿನಿಷ್ಠವಾಗಿರಬಾರದು. ವಸ್ತುನಿಷ್ಠವಾಗಿದೆ ಅಂತಾರೆ ಸಂಘಟಕ ಏನು ಮಾಡ್ತಾನೆ, ಅವನಿಗೆ ಆ ಪ್ರದರ್ಶನಕ್ಕೆ ಯಾವ ಕಲಾವಿದ ಬೇಕು ಅವನನ್ನೇ ಹಂಚಿಕೊಳ್ತಾನೆ. ಅವನಿಗೆ ಯಾರು ಹಿತವಂತ ಕಲಾವಿದರನ್ನು ಅದರಲ್ಲಿ ಬಲತ್ಕಾರವಾಗಿ ತಿರುಗುವುದಿಲ್ಲ. ಅದೇ ಈಗ ವಸ್ತುನಿಷ್ಠತೆ ಹೋಗಿದೆ, ವ್ಯಕ್ತಿನಿಷ್ಠತೆ ಜಾಸ್ತಿ ಇದೆ. ಅದರಿಂದಾಗಿ ಪ್ರದರ್ಶನ ಕೂಡ ಅದೇ ರೈಸ್ತದೆ, ಒಳ್ಳೆಯದಾಗುತ್ತೆ. ಈಗ ನೀವು ಹೇಳಿದಾಗೆ ಒಂದು ಸಿಡಿ ಕಾರ್ಯಕ್ರಮ ಕಟೀಲ್ ಕ್ಷೇತ್ರ ಮಾತ್ರ. ಕಟೀಲ್ ಕ್ಷೇತ್ರ ಶ್ರೀಮಂತರು ನಾರಾಯಣ ಶೆಟ್ಟರ್ ಪ್ರಸಂಗ ಸಿಡಿಗೆ ಕೊಡುವುದಿಲ್ಲ, ರೆಕಾರ್ಡ್ ಮಾಡಲಿಕ್ಕೆ ಕೊಡುವುದಿಲ್ಲ, ಮೊದಲೇ ಕೊಡುವುದಿಲ್ಲ, ಅವರಿಗೆ ವಿರೋಧ ಅದು ಅವರಿಗೆ ಸಿಗುತ್ತೆ. ಹಾಗೆ ಬೇರೆ ಯಾರು ಬರೆದ ಪ್ರಸಂಗ ಕಟೀಲ್ ಕ್ಷೇತ್ರ 4 ಕಟೀಲ್ ಮೇಳಗಳಿದ್ದಲ್ಲ, 4 ಕಟೀಲ್ ಮೇಳಗಳಲ್ಲಿ 8 ಮಂದಿ ಅರುಣಾಸುರ ಮಾಡುವರಿದ್ದಾರೆ. ಹೌದು. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಅರುಣಾಸುರನ ಪಾತ್ರದ ಒಳ ಹೊರಗನ್ನು ಅರ್ಥ ಮಾಡಿಕೊಂಡಂತಹ ಕಲಾವಿದರು ಅವರು. ಒಂದು ಪ್ರತಿಯೊಂದು ವರ್ಷದಲ್ಲಿ 25-50 ಅರುಣಾಸುರ ಮಾಡಿದ್ದಾರೆ, ಅಭ್ಯಾಸಿದ್ದವರು. ಹೌದು. ಅರುಣಾಸುರ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಒಬ್ಬ ಹಿರಿಯ ಕಲಾವಿದರ ನಂತರ ಅರುಣಾಸುರ ಮಾಡಿಸಿದ್ದಾರೆ ಸ್ವಾಮಿ. ಈಗ ಸಿಡಿ ನೋಡಿದವರು ಏನು ಹೇಳ್ತಾರೆ, ಹಾಗಾಗಿಲ್ಲ. ಈಗ ಹೊಣೆಗಾರಿಕೆ ಯಾರಿಗೆ ಬಂತು? ಸಂಘಟನೆಗಳಿಗೆ ಬಂತು. ಎಲ್ಲರಿಗೂ ಹೊಣೆಗಾರಿಕೆ ಇದೆ, ಹೆಚ್ಚಿನ ಹೊಣೆಗಾರಿಕೆ ಸಂಘಟನೆ. ಅದು ಸಂಘಟಕರಿಗೆ ಎಂಬುದಾಗಿ ನಾನು ಇನ್ನೂ ಒತ್ತಿ ಹೇಳಬೇಕಾದ್ರೆ, ನಿಮಗೆ ಇತ್ತೀಚೆಗೆ ಬಹಳ ವಿಮರ್ಶೆ ಆಗುತ್ತಿರುವಂತಹ ಒಂದು ವಿಷಯ, ಒಬ್ಬ ಕಲಾವಿದ ಒಂದು ದಿವಸ, ಒಂದು ರಾತ್ರಿ, 2-3 ಕಾರ್ಯಕ್ರಮವನ್ನು ಒಪ್ಪಿಕೊಡಬಾರದು. ತೊಡಕಾಗುತ್ತದೆ, ಹೇಳಿದ ಸಮಯಕ್ಕೆ ಬರುವುದಿಲ್ಲ. ಅವನನ್ನೇ ಆ ಪ್ರದರ್ಶನಕ್ಕೆ ಭರಿಸಬೇಕೆಂಬುದಾಗಿ ಸಂಘಟಕರಿಗೆ ಹಳೆ ಅರಿಕೆ ಉಂಟ. ಕರೆಕ್ಟ್. 1000 ಗಟ್ಟಲೆ ಕಲಾವಿದರಿದ್ದಾರೆ, 1000 ಗಟ್ಟಲೆ. ಒಂದು ಇನ್ನೊಂದು, ಆ ಕಲಾವಿದ 2-3 ಪ್ರದರ್ಶನ ಒಪ್ಪಿಕೊಳ್ಳುವುದಕ್ಕೆ ಕಾರಣ ಏನು? ಆರ್ಥಿಕ ಸಮಸ್ಯೆ. ಒಂದು ಪ್ರದರ್ಶನದಲ್ಲಿ ಅವರಿಗೆ 3 ಪ್ರದರ್ಶನದ ಸಂಭಾವನೆ ಸಿಗುತ್ತದೆ ಎಂದಾದರೆ 10ರಲ್ಲಿ 8 ಕಲಾವಿದರು ಒಂದೇ ಪ್ರದರ್ಶನಕ್ಕೆ ತೃಪ್ತಿ ಪಟ್ಟುಕೊಳ್ತಾರೆ. ಇದೆಲ್ಲ ಆ ಪ್ರದರ್ಶನ ಕೊಡುವುದು ಸಿಗ್ತದಲ್ಲ. ಯಾಕಂದ್ರೆ ನಾಳೆ ಇಲ್ಲ, ನಾಡಿದ್ದಿಲ್ಲ ಕಾರ್ಯಕ್ರಮ. ಇವತ್ತು ಒಂದೇ ದಿವಸ ಇಲ್ಲೊಂದು ಕಾರ್ಯಕ್ರಮ, ಅಲ್ಲೊಂದು ಕಾರ್ಯಕ್ರಮ, ಅಲ್ಲೊಂದು ಕಾರ್ಯಕ್ರಮ. ಅದಕ್ಕೆ ಉಳಿದ 3 ದಿವಸಗಳ ಸಂಪಾದನೆ ಇವತ್ತೇ ಮಾಡಿಬಿಡುವ ಆರ್ಥಿಕವಾಗಿ. ಆದ ಕಾರಣ ಕಲಾವಿದನ ಆರ್ಥಿಕ ಹಸಿವನ್ನು ತಣಿಸುವುದರಲ್ಲಿ ಸಮಾಜ ಸಂಘಟಕರು ಸಿದ್ಧರಾದರೆ ಕಲಾವಿದರಿಂದ ನಮಗೆ ಬೇಕಾದ ಪ್ರದರ್ಶನವನ್ನು ನಿರೀಕ್ಷಿಸಬಹುದು. ಕೆಲವು ಪಕ್ವಾದ ಬರಲಿಕ್ಕೂ ಸಹ ಹೌದೌದು, ಅಪವಾದ ಎಲ್ಲ ವಿಧದಲ್ಲೂ ಇದ್ದೇ ಇರ್ತದೆ. ಆದರೆ ಆ ಕಲಾವಿದರ ನಿರೀಕ್ಷಿತ ಪ್ರದರ್ಶನ ದೊರಕುವುದನ್ನು ನಾವು ಬಿಟ್ಟು ಬಿಡಿ. ನಿರೀಕ್ಷಿತ ಪ್ರದರ್ಶನ ಕೊಡುವ ಕಲಾವಿದರನ್ನು ಹೇಳಿ
ಒಂದು ಬಣ್ಣದ ವೇಷ ಆಗಬೇಕು ಅಂತಾದ್ರೆ ಇದು ವೇಷ ಮಾಡುವಂತ ಬಣ್ಣದ ವೇಷ ಮಾಡಿಸಬೇಡಿ. ಮಾಡುತ್ತೇವೆ ನೀವು ಬಣ್ಣದ ವೇಷ ಮಾಡಬೇಕು, ಇಲ್ಲ ನಂತಾಗುದಿಲ್ಲ ಅದಲ್ಲ, ಅವನೇ ಬೇಕು ಮಾಡೋದು ಬಣ್ಣದ ವೇಷ ಆಗಬೇಕು ಅಂತ ಹೇಳಿದ್ರೆ ಕರೆಕ್ಟ್. ಈ ವಿಷಯದಲ್ಲಿ ಸಂಘಟಕರನ್ನು ಸಮೀಪಿಸಬಹುದಾದ ಪ್ರೇಕ್ಷಕರು ಪ್ರಯತ್ನಿಸಬಹುದು. ಕಲಾವಿದರನ್ನಲ್ಲ, ಕಲಾವಿದರು ಅಸಹಾಯಕರೆನ್ನುವುದನ್ನು ನೆನಪಿನಲ್ಲಿರಿಸಿಕೊಳ್ಳಿ. ಯಾವ ಕಲಾವಿದನು ಸಂಪೂರ್ಣ ಸರ್ವತಂತ್ರ ಸ್ವತಂತ್ರನಲ್ಲ. ಹೌದು ಹೌದು. ಸಂಘಟಕ ಸ್ವತಂತ್ರ. ಅವನಿಗೆ 13ನೇ ತಾರೀಕಿಗೆ ಕಾರ್ಯಕ್ರಮ ಮಾಡಬೇಕು, 13ನೇ ತಾರೀಕಿಗೆ ಮಾಡ್ತಾನೆ. ಒಬ್ಬ ಕಲಾವಿದ ಅಲ್ಲ 13ನೇ ತಾರೀಕಿಗೆ ಬೇಡ 15ನೇ ತಾರೀಕಿಗೆ ಮಾಡಿ ಅಂತ ಹೇಳಿದ್ರೆ ಅವು ಬರುವುದಿಲ್ಲ. ಪ್ರೇಕ್ಷಕ ನನ್ನ 15ಕ್ಕೆ ಬಡ್ಡಿಗೆ ಕೊಡಿಸುತ್ತೇವೆ, ನೀವು ಬರ್ತಿದ್ರೆ ಬೇಡ, ಯಾಕಂದ್ರೆ ಸಂಘಟಕ ಸ್ವತಂತ್ರ. ಆದ ಕಾರಣ ಸಂಘಟಕನನ್ನು ಸಮೀಪಿಸಬಹುದಾದಂತಹ ಪ್ರೇಕ್ಷಕರು ಈ ನಿಟ್ಟಿನಲ್ಲಿ ಆಲೋಚಿಸಿ ನಯವಾಗಿ ಮನಸ್ಸನ್ನು ಬದಲಾಯಿಸಿದರೆ ಒಳ್ಳೆಯ ಮಟ್ಟದ ಪ್ರದರ್ಶನ ಬರ್ತದೆ. ಈ ಯಕ್ಷಗಾನ ಪ್ರದರ್ಶನಗಳಿಗೆ ಈಗ ಹೆಚ್ಚಿನ ಕೂಗುಂಟು. ಏನು ಭಾಗವತ ನಿರ್ದೇಶಕ ಅಲ್ಲ, ಹೊರಗಡೆಯಿಂದ ಒಬ್ಬ ನಿರ್ದೇಶಕ ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾಗವತನೇ ನಿರ್ದೇಶಕನಲ್ಲ ಎನ್ನುವಂತಹ ಮಾತನ್ನು ನಾನು ಹೇಳುವುದಿಲ್ಲ. ಒಂದು ಯಕ್ಷಗಾನ ಪ್ರದರ್ಶನಕ್ಕೆ ಭಾಗವತನೇ ಸೂತ್ರಧಾರ. ಆ ಶಬ್ದ ಹೆಚ್ಚು ಬಡಗುತಿಟ್ಟಿನಲ್ಲಿ ಬಳಕೆಯಾಗ್ತಾ ಇದೆ. 1ನೇ ವೇಷದಲ್ಲಿ ಬೆಂಕಿನಲ್ಲಿ ಪ್ರಯೋಗ ಕಡಿಮೆ. ಬಡಗುತಿಟ್ಟಿನಲ್ಲಿ ಎದುರು ವೇಷ ಅಂತ ಹೇಳುವ ಪದ್ಧತಿ ಇಲ್ಲ, 2ನೇ ವೇಷದಲ್ಲ. ಹೌದು, ಅವನೇ ತೆಗೆದುಕೊಂಡು ಎದುರು ವೇಷದವರು ಅಂದ್ರೆ 1ನೇ ವೇಷದವರು ಅಂದ್ರೆ ಭಾಗವತ. ಅವನೇ ನಿರ್ದೇಶಕನಾಗುವ ಎಲ್ಲ ಅರ್ಹತೆಗಳನ್ನು ಹೊಂದಿರುವ. ಆದರೆ ಬದಲಾದಂತಹ ಈ ಕಾಲದಲ್ಲಿ ಏನಾಗಿದೆ ಅಂತಂದರೆ, ಮುಖ್ಯ ಸ್ತ್ರೀ ವೇಷ ಕುಣಿಸುವುದರಿಂದ ಪ್ರಾರಂಭ ಮಾಡಿದಂತಹ ಭಾಗವತ ಮಂಗಲ ಕೊನೆಗೆ ಹೇಳ್ತಾ ಇದ್ದ. ಹೊಣೆಗಾರಿಕೆ ಅವನಿಗಿತ್ತು. ಬೇಕಾದಲ್ಲಿ ಪ್ರಸಂಗವನ್ನು ಎಳೆಯುವುದು, ಬೇಡವಾದಲ್ಲಿ ಪ್ರಸಂಗವನ್ನು ಗುಟ್ಟಿಗೊಳಿಸುವುದು, ಬೆಳಗಾಗುವುದಕ್ಕೆ ಆಟ ಮುಗಿಸುವುದು, ವೇಷಧಾರಿಗಳಿಲ್ಲ ಅಂತಾದರೆ ಬದಲು ವೇಷಗಳನ್ನು ತರಿಸುವ ಹೊಣೆಗಾರಿಕೆ ಭಾಗವತನಿಗೆ. ಹಂತ ಹಂತವಾಗಿ ಆ ಹೊಣೆಗಾರಿಕೆ ಕಡಿಮೆ ಆಗ್ತದೆ. ಹೌದು, ಹೊಣೆಗಾರಿಕೆ ಮತ್ತು ಹಕ್ಕು ಪರಸ್ಪರ ಸಂಬಂಧದ ಹಕ್ಕುಗಳು. ಒಬ್ಬ ಹಕ್ಕು ಸ್ಥಾಪನೆ ಮಾಡಬೇಕು ಅಂತ ಅವನ ಹೊಣೆಗಾರಿಕೆ ನಿರ್ವಹಿಸಬೇಕು. ಹೌದು. ಈಗ ಒಂದು ರಾತ್ರಿಗೆ 2 ಭಾಗವತರು ಎನ್ನುವಂತದ್ದು ಕಡ್ಡಾಯ. 3-4 ಭಾಗವತರು ಇರ್ತಾರೆ. ಹೌದು, ಕೆಲವೊಂದು ಕಡೆ 3-4 ಇದ್ದಾರೆ. ಹೌದು. ಇವಾಗ ನಿರ್ದೇಶಕ ಯಾರು? ಅವಾಗ ನೀವು ಹೇಳ್ತೀವಿ ಸೀನಿಯರ್ ಭಾಗವತ. ಅವ ಸುಮ್ಮಿನ ಭಾಗದ ಆಟವನ್ನು ಗಮನಿಸ್ತಾನ? ಇಲ್ಲ. ಹಾಗಿದ್ರೆ ಪ್ರದರ್ಶನ ಒಂದು ಉದಾಹರಣೆ ಮಧ್ಯದಲ್ಲಿ ದಿವಂಗತ ಶ್ರೀನಿವಾಸ ಭಾಗವತರ ಪ್ರದರ್ಶನದಲ್ಲಿ ಮುಳ್ಳೇರಿದ ಸಮೀಪದ ನಾಟಕದಲ್ಲಿ ಕಾರ್ಯಕ್ರಮ. ಚಂಚಲೆ ಜಯಲಲನೆ ಎಂದು ಪ್ರಸಂಗ ವಿಜಯವಾಹಿನಿ. ನನ್ನದು ಕರ್ತವ್ಯ. ಹೊಸ ಇದ್ದು ಮಾಹಿತಿ ಭಾರ್ಗವ ರಾವಣ ಮಾಡುವ ವೇಷಧಾರಿ ರಜೆ ಅಧಿಕೃತವಾಗಿ. ಆದ ಕಾರಣ ಬೆಳಗ್ಗೆ ಹೇಳಿದ್ರು, ನೀನು ರಾವಣ ಮಾಡು, ಲಿಂಗನ ಕರ್ತವ್ಯ ಭಾರ್ಗವ ನಿಮಗೂ ಹೋಗ್ಬಿಟ್ಟು. ಸರಿ, ನನಗೂ ಎಳೆಯ ವಯಸ್ಸು. ನಾನು ಕೇಶವ ದತ್ತಿ ಚಿಟ್ಟಿಗೆ ರಾವಣ ಮಾಡಿದ್ದೆ. ಚಿಟ್ಟಿ ಹೆಚ್ಚು ಇಡ್ಲಿಕ್ಕೆ ಆಗಲಿಲ್ಲ, ಅದು ಸಮಯ ಇಲ್ಲ. ರಾವಣ ಮಾಡಿದ ನನಗೆ ನಂತರ ಭೀಷ್ಮಯುದ್ಧದಲ್ಲಿ ಸಾವು ಇದೆ. ಭಾಗವತರಿಗೆ ಅದನ್ನು ಹೇಳುವುದಕ್ಕೆ ಬಿಟ್ಟು ಹೋಗಿದೆ. ನಾನು ಆ ಕಲಾವಿದರೊಟ್ಟಿಗೆ ತಿರುಗಾಟ ಮಾಡಿದ್ರು. ಭಾಗವತರು ಎಲ್ಲಿಲ್ಲ ಎನ್ನುವ ಪ್ರದೇಶದಿಂದ ನಾನು ಸುಮ್ಮನೆ ಗುರುತುಕೊಂಡಿದ್ದ. ಅವುಂಜಿ ಏರು ಭಾಗವತರು ಅಂತ ಈಗಿನ ವೇಷಧಾರಿಗಳಿಗೆ ಕೇಳಿದ್ದ. ನಾನು ರಾವಣನ ಬಣ್ಣವನ್ನು ತೆಗೆದು ಮುಖಕ್ಕೆ ಬಣ್ಣ ಹಾಕಿ ವೇಷಗಳನ್ನು ಮಾಡ್ತಾ ಇದ್ದೇನೆ. ಆ ಮುದುಕ ರಂಗಾಸದಲ್ಲಿ ಓಡಿಕೊಂಡು ಬಂದಿದ್ದ ಭಾಗವತ. ನನಗೆ ಕಣ್ಣಲ್ಲಿ ನೀರು ಬರ್ತದೆ. ಲಕ್ಷ್ಮೀನಾರಾಯಣ ಇಲ್ಲಿದ್ದ. ಸ್ವಲ್ಪ ದೃಷ್ಟಿಯಾಗ ಹೇಳುವಷ್ಟಲ್ಲ. ನಾನು ಚೌಕಿ ತುದಿಯಲ್ಲಿದ್ದರೆ ಏನು ಹೇಳಿ ಬಿಟ್ಟು ಇದನ್ನೇ ಸಾಲ್ವಾಯ ಭೀಷ್ಮ ಮತ್ತು ಬ್ರಾಹ್ಮಣ ಮಾತನಾಡ್ತಾ ಇದ್ದಾರೆ. ನನಗೆ ಕಣ್ಣೀರು ಬರ್ತದೆ. ಹೇಳು, ಇಲ್ಲ ವೇಷ ಮಾಡಿದ್ದೆ ಮಾವ. ಹಬ್ಬ
ಇಂಥ ಹೊಣೆಗಾರಿಕೆ ಭಾಗವತನನ್ನು ನೀವು ತೋರಿಸಿ. ಯಾರು ಇಲ್ಲ, ಈಗ ಯಾರು ಇಲ್ಲ, ತೋರಿಸಿದೆ ಎಲ್ಲಿಂದ. ಆವಾಗ ನಿರ್ದೇಶಕ ಅನಿವಾರ್ಯತೆ ಬರ್ತದೆ. ಅಂದ್ರೆ ನಿರ್ದೇಶಕ ಬೇಕಾ ಬೇಡುವ ಪ್ರಶ್ನೆ ಇಲ್ಲ, ಅನಿವಾರ್ಯತೆಯಿಂದಾಗಿ ಈಗ ಹೌದು. ಪೂರ್ಣ ಪ್ರಮಾಣದ ನಿರ್ದೇಶಕ. ಇಡೀ ರಾತ್ರಿ ಪ್ರದರ್ಶನ ಇದೆ ಅಂತ ಆದ್ರೆ ರಾತ್ರಿ 8:30 ಗಂಟೆಯಿಂದ 6 ಗಂಟೆವರೆಗೆ ಅವನಿಗೆ ಡ್ಯೂಟಿ. ಅವ ಮಧ್ಯದಲ್ಲಿ ಮನೆಗೆ ನಿದ್ರಿಸ್ತಾನೆ ಅಂತಂದ್ರೆ ಇನ್ನೊಬ್ಬರಿಗೆ ಹೊಣೆಗಾರಿಕೆಯನ್ನು ಅವ ವಹಿಸಿಬಿಟ್ಟು ನಿದ್ರಿಸಬೇಕು. ಮೊದಲು ರಂಗಸ್ಥಳದ ಕೆಲಸಗಳು ಗೊತ್ತಿತ್ತು. ಹೌದು ಹೌದು ಹೌದು. ಈಗ ಇದ್ದಾರೆ ಬಿಡಿ. ಹೆಚ್ಚಿನ ಪ್ರಸಂಗಗಳಲ್ಲಿ ಯಾವುದು ಯಾವ ಸಮಯದಲ್ಲಿ ಎಷ್ಟು ಬೇಕು ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತು. ಹೌದು. ಈಗ ಅವರಿಗೆ ಗೊತ್ತಿಲ್ಲ. ವೇಷಧಾರಿಗಳಿಗೆ ಹೇಳಲಿಕ್ಕೆ ನೆನಪಾಗುವುದಿಲ್ಲ. ಅವರು ಹೋಗುವ ಸಂದರ್ಭದಲ್ಲಿ ಇರ್ತಾರೆ. ಹಿಂಬಳದವರು ಹೇಳುವುದಿಲ್ಲ. ಅಲ್ಲಿಗೆ ಹೋದ ಮೇಲೆ ಅದೊಂದು ಬೇಕಲ್ಲ, ಅದು ಬೇಕಾದ್ರೆ ಏನು ಮಾಡುದು? ಅವ್ರ ಕೈಗೆ ಗೊತ್ತಾಯ್ತು, ಓ ಇಂಥದ್ದು ಇದಾಗಿದೆ. ಇದಕ್ಕೆ ನಿರ್ದೇಶಕ ಬೇಕು. ಆವಾಗ ಒಂದು ಪ್ರಶ್ನೆ ಬರ್ತದೆ, ಸಮರ್ಥ ನಿರ್ದೇಶಕರು ಯಾರಿದ್ದಾರೆ? ಅದಕ್ಕೆ ನನ್ನದೊಂದು ಪ್ರಶ್ನೆ, ಸಮರ್ಥ ಭಾಗವತರು ಇದ್ದಾರೆ ಅಂತ ಹುಡುಕುವುದಿರುವ, ಸಮರ್ಥ ವೇಷಧಾರಿಗಳು ಯಾರಿದ್ದಾರೆ ಅಂತ ಹುಡುಕುವುದಿರುವ, ಸಮರ್ಥ ನಿರ್ದೇಶಕ ಯಾರಿದ್ದಾರೆ ಅಂತ ಹುಡುಕಿ ಸಿಕ್ಕೇ ಸಿಗ್ತಾರೆ. ನಿವೃತ್ತಿಯ ಅಂಚಿನಲ್ಲಿರುವ ನಿವೃತ್ತಿ ಹೊಂದಿದಂತಹ ಕಲಾವಿದರು ಭಾಗವತರು ಸಹಿತ, ಭಾಗವತರು ಹಿಮ್ಮೇಳರು ಸಹಿತ ಅವರನ್ನು ಇದಕ್ಕೆ ಉಪಯೋಗಿಸಬೇಡಿ, ರಂಗಕ್ಕೆ ಉಪಯೋಗಿಸಬೇಡಿ, ನಿರ್ದೇಶಕರಾಗಿ ಉಪಯೋಗಿಸಿ, ಗೌರವಿಸಿ, ಕೈ ತುಂಬ ಸಂಭಾವನೆ ಮಾತ್ರವಲ್ಲ. ಈಗ ಭೀಷ್ಮ ಸೇನಾಧಿಪತ್ಯದಲ್ಲಿ ಭೀಷ್ಮನಿಗೆ ಸೇನಾಧಿಪತ್ಯ ಕೊಟ್ಟ ಮೇಲೆ ಕೌರವ ಹೇಳಿದಾಗೆ ಎಲ್ಲಾ ಸೇನೆಗೂ ಅಧಿಪತಿ ಭೀಷ್ಮ. ಈ ಕ್ಷಣದಿಂದ ಭೀಷ್ಮಾಚಾರ್ಯರು ಹೇಳಿದಾಗ ಎಲ್ಲರೂ ಕೇಳತಕ್ಕದ್ದು. ಆರ್ಡರ್ ಮಾಡಿದ ಯಜಮಾನ ಕರ್ಣ ನಿರಾಕರಿಸಿದ. ಕರ್ಣನನ್ನು ಬಿಟ್ಟ, ಭೀಷ್ಮಾಚಾರ್ಯರನ್ನು ಬಿಟ್ಟಲಿಲ್ಲ. ಹೌದು. ಹಾಗೆ ಇಂಥವರು ನಮಗೆ ನಿರ್ದೇಶಕರು. ಅದು ಒಂದು ಪ್ರದರ್ಶನಕ್ಕೂ ಹಾಗೆ ಒಬ್ಬ ನಿರ್ದೇಶಕ ಬೇಕು. ದಿವಂಗತ ಕರುಣರು ಬರೋಪರಿಗಳು ಟೌನ್ ಹಾಲ್ನಲ್ಲಿ ಆಟ ಮಾಡಿಕೊಂಡಿದ್ದ ಮಳೆಗಾಲದ ಕಾಲದಲ್ಲಿ ಪ್ರದರ್ಶನಗಳ ಮಟ್ಟ ಉತ್ತಮವಾಗಿತ್ತು. ಪ್ರೇಕ್ಷಕರು ಮುಗಿಬಿಡ್ತಾ ಇದ್ದರು. ಕೇವಲ ಪುರಾಣ ಪ್ರಸಂಗ, ಯಾವುದೇ ಹೊಸ ಪ್ರಸಂಗಗಳಲ್ಲ. ಗಿಮಿಕ್ಸ್ ಎನ್ನುವುದಕ್ಕೆ ಬೇಕಾಗಿ ಕೆಂಕು ಬಡಗು ಎನ್ನುವ ತೊಂದರೆಯನ್ನು ಉಪಯೋಗಿಸುತ್ತಿರಬಹುದು. ಯಾಕಂದ್ರೆ ಪ್ರದರ್ಶನಗಳು ಗುಣಮಟ್ಟದಲ್ಲಿ ಅವರು ರಾಜಿ ಆಗ್ತಿರ್ಲಿಲ್ಲ. ಬೆಳಗಿನ ಜಾವಕ್ಕೆ 7 ಗಂಟೆಗಳ ಭಾಗವತರನ್ನೇ ಆಗ್ತಾ ಇದ್ರು. ಬರೀ ಬರುವುದು ಅಡಗೋಬಹುದು. 7 ಗಂಟೆಗಳ ಭಾಗವತ ಸುರುವಿಗೆ ಪ್ರದರ್ಶನ ಮಾತಾಡೋದು. ಈಗ ಒಳ್ಳೆಯ ಭಾಗವತರನ್ನು ಗುರುತಿಸಿಬಿಟ್ಟು ಸುರುವಿಗೆ ಪತ್ತೆ ಹೇಳ್ತಾರೆ, ಇದ್ದುಬಿಡ್ತಾರೆ. ನಂತರದ ಪ್ರದರ್ಶನ ಅದಕ್ಕೆ ಬೇಕಾಗಿ ನಿರ್ದೇಶಕ ಅನಿವಾರ್ಯ. ನಿರ್ದೇಶಕ ಬೇಕೇ. ಅಂದ್ರೆ ಈ ನಿವೃತ್ತಿ ಆದವರು ಅಥವಾ ನಿವೃತ್ತಿ ಅಂಚಿನಲ್ಲಿ ಇರುವ ಕಲಾವಿದರನ್ನೇ ನಿರ್ದೇಶಕನಾಗಿ ಮಾಡುವುದು ಒಳ್ಳೆಯದು. ಅಲ್ಲ, ನಾನು ಅದೂ ಒಂದು ದಾರಿ ಹೇಳಿ, ಅದುವೇ ದಾರಿ ಅಲ್ಲ. 20-30 ಒಬ್ಬ ಯುವಕನೊಂದಿರ್ತ ಸಮರ್ಥ ನಿರ್ದೇಶಕ ಆಗಬಲ್ಲ. ಯಾಕಂದ್ರೆ ಅವನಿಗೆ ಗೊತ್ತಿಲ್ಲದ ವಿಷಯ ನಾವು ಇನ್ನೊಬ್ಬರ ಹತ್ರ ಕೇಳಿ ತಿಳಿದುಕೊಂಡು ಕರೆಕ್ಟ್ ಇದನ್ನು ಹೇಗೆ ಮಾಡುವುದು, ಹೇಗೆ ಮಾಡಬಹುದು ಅಂತ ತೀರ್ಮಾನ ಕೊಡಬೇಕಾಗ್ತದೆ. ನಿರ್ದೇಶಕನ ಹೋಗಿ ಪೀಠಿಕೆ ವೇಷಕ್ಕೆ ಸಂಬಂಧಪಟ್ಟ ಪಾತ್ರಗಳು ಯಾವುದು, ಮತ್ತೆ ಅದರ ಸ್ವಭಾವ, ಮತ್ತೆ ಅದಕ್ಕೆ ಬಳಸಬೇಕಾದ ಸೋಗೆವಲ್ಲಿ, ದಗಳೆ, ಇವುಗಳ ಬಗ್ಗೆ ಸ್ವಲ್ಪ. ನಾನು ಕಳೆದ ಹೇಳಿದ್ದ ನೆನಪು, ಪೀಠಿಕೆ ವೇಷ ಎಂಬುದಾಗಿ ನಾವು ಯಾವುದನ್ನು ಹೇಳ್ತೇವೆ ಅದು ಪೀಠಿಕೆಗೆ ಬರುವ ವೇಷ ಅಲ್ಲ. ಪಾಂಡವಾಶ್ವಮೇಧದ ಪ್ರಸಂಗವನ್ನು ಮೇಳದ ತಿರುಗಾಟ ಕಾಯ್ದುಕೊಳ್ತಾರೆ. ಅದರಲ್ಲಿ ಮಾಡುವಂತಹ ವೇಷಗಳ ವರ್ಗೀಕರಣದ ಮೇಲೆ ಪೀಠಿಕೆ ವೇಷ, ಎದುರು ವೇಷ, 1ನೇ ಬಣ್ಣ ವೇಷ, ಬಣ್ಣ 2ನೇ ಬಣ್ಣ, 1ನೇ ಒಂದು ವೇಷ, 2ನೇ ಒಂದು ವೇಷ, 1ನೇ ಸ್ತ್ರೀ ವೇಷ, 2ನೇ ಸ್ತ್ರೀ ವೇಷ ಇತ್ಯಾದಿಗಳು ಗುರುತಿಸಲ್ಪಡ್ತದೆ. ಪೀಠಿಕೆ ವೇಷ ಎನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟ. ಇನ್ನು ಆ ವರ್ಗೀಕರಣದ ಆಧಾರದ ಮೇಲೆ ಹೌದು, ಪೀಠಿಕೆ ವೇಷಕ್ಕೆ ಹಸಿರು ಬಣ್ಣದ ಉಡುಪುಗಳೇ ಉಪಯೋಗಿಸಲ್ಪಡಬೇಕು, ಉಪಯೋಗಿಸಲ್ಪಡ್ತಾ ಇದ್ದು ಆಧಾರ. ಪ್ರಾರಂಭದಲ್ಲಿ ನನ್ನ ಅನುಭವಂತೆ ನನ್ನ ತೀರ್ಥರು ಕೂಡ ಯಕ್ಷಗಾನ ಒಳ್ಳೆ ವಿಮರ್ಶಕರಾಗಿತ್ತು. ಎಲ್ಲಿವರೆಗೆ ಅಂದ್ರೆ ಒಂದು ವೇಷಧಾರಿ ಯುದ್ಧಕ್ಕೆ ನಿಂತಾಗ ತಲೆ ಕೂಡುವಂತಹ ದೃಶ್ಯಕ್ಕೆ ಇಂಥದ್ದು ಅರ್ಥ ಬೇಕು ಅಂತ ಹೇಳಿಕೊಂಡಿತ್ತು. ಮೂಡಬಿದ್ದರೆ ಕೃಷ್ಣರಾವ್ ದಿವಂಗತರು
ಹಳೆ ವೇಷಧಾರಿ. ಆ ಬಳಿಕ ಮೊದಲು ಪುರಾಣ ಪ್ರಸಂಗದಲ್ಲಿ ವೇಷ ಮಾಡ್ತಾ ಇದ್ರು, ಒಳ್ಳೆ ಪುರು ವೇಷಧಾರಿ. ಆ ಬಳಿಕ ದೀರ್ಘಕಾಲ ಪುರು ಪ್ರಸಂಗದಲ್ಲಿ ಇದ್ರು. ಅಷ್ಟಕಾಲದ ನಮನವಾದ ನಾಟ್ಯಕ್ಕೆ ಅವರೊಂದು ಅರ್ಥವನ್ನು ಕಲ್ಪಿಸಿದ್ದಾರೆ. ಅಂದರೆ ಕೇವಲ ಅದು ಮಾತಿನಲ್ಲಿ ತೋರಿಸಲಿಕ್ಕೆ ಆಗುವುದಿಲ್ಲ. ಕುಳಿತು ಕುಣಿಯುವಂತಹ ವೇಳೆಯಲ್ಲಿ ಒಂದು ಕೈಯನ್ನು ಹಿಂದಕ್ಕೆ, ಒಂದು ಕೈಯನ್ನು ಮುಂದಕ್ಕೆ ಹೀಗೆ ಹೀಗೆ ಎಳೆಯುವಂತಹದ್ದು ಆ ನಾಟ್ಯದೊಂದು ಭಂಗಿ. ಅದಕ್ಕೆ ಅರ್ಥ ಇದೆ. ಇದಿರಾಳಿಯನ್ನು ಬಗೆಯವಲ್ಲ ಎನ್ನುವಂತಹದ್ದು ಸಂಕೇತ. ಹಾಗೆ ಈ ಪೀಠಿಗೆ ವೇಷಕ್ಕೆ ಹಸಿರಿನ ಔಚಿತ್ಯ ಮೊದಲಿನ ಕಾಲದಲ್ಲಿ ಹಸಿರು, ಕಪ್ಪು, ಕೆಂಪು. ಹಸಿರು ಎನ್ನುವಂತಹದ್ದು ಶೃಂಗಾರದ ಸಂಕೇತ, ಕೆಂಪು ಎನ್ನುವಂತಹದ್ದು ವೀರ, ರಾಜಸ, ಕಪ್ಪು ಎನ್ನುವಂತಹದ್ದು ತಾಮಸ, ಪ್ರೌಢಿ. ಇದು ವರ್ಗೀಕರಣ. ಆವಾಗ ಪ್ರಶ್ನೆ ಬರ್ತದೆ, ಅತಿಕಾಯನಂತಹ ಸಾತ್ವಿಕ ವೇಷ ಕಪ್ಪು ಬಣ್ಣದ ಉಡುಪನ್ನು ಧರಿಸುವಂತಹದ್ದು ಸೂಕ್ತವು? ರಾಮಾಯಣದಲ್ಲಿ ಅತಿಕಾಯನ ಸಾತ್ವಿಕ ವೇಷವಲ್ಲ. ಹೌದು. ನಾವು ತೋರಿಸುವಂತಹ ಪ್ರದರ್ಶನದಲ್ಲಿ ಅವ ಸಾತ್ವಿಕ ಸ್ವಭಾವದನ್ನೇ ಆಗಿದ್ದರೂ ಕೂಡ ಅವನ ಹಿನ್ನೆಲೆ ಸಾತ್ವಿಕತ್ತಲ್ಲ. ಆದ ಕಾರಣ ಕಪ್ಪೇ ಸರಿ. ಪುತ್ತೂರಿನಲ್ಲಿ ಪ್ರದರ್ಶನ ನಡೆಯುವಾಗ ಅತಿಕಾಯ ಮಾಡಿದವರು ಯಾರು ಬಿಡಿ ಕೆಂಪು ಬಣ್ಣದ ತಲೆ ಹಾಕಿದ್ರು. ಕುರಿಯದವರ ಕುಟುಂಬದವರು ಪುತ್ತೂರಿನಲ್ಲಿರುವವರು, ಯಕ್ಷಗಾನದ ಸರಿಯಾದ ಆಸಕ್ತರು, ಪ್ರೇಕ್ಷಕರು, ವಿಮರ್ಶಕರು ಎಂತಹೋ ಅತಿಕಾಯ ಕೆಂಪುದಾಗಿ ಹಾಕಿದ್ದರಿಂದ ಇಂದ್ರೆ ಇತ್ತು. ಇನ್ನು ಪೀಠಿಗೆ ವೇಷದಲ್ಲಿ ಒಂದನೇ ಪೀಠಿಗೆ ವೇಷ, ಎರಡನೇ ಪೀಠಿಗೆ ವೇಷ, ಮೂರನೇ ಪೀಠಿಗೆ ವೇಷ ಅಂತ ಇಲ್ಲ. ಮತ್ತೆ ಆ ವರ್ಗೀಕರಣ ಬರುವಾಗ ಒಂದನೇ ಪೀಠಿಗೆ ವೇಷ ಅರ್ಜುನಿಗೆ ಹೋಗ್ತದೆ, ಎರಡನೇ ಪೀಠಿಗೆ ವೇಷ ಧರ್ಮರಾಯನಿಗೆ ಇತ್ಯಾದಿಗೆ ಹೋಗ್ತದೆ. ಒಂದನೆಯದು ವೇಷ ಕುರುಕ್ಷೇತ್ರ ಪ್ರಸಂಗದಲ್ಲಿ ಒಂದನೇ ಪೀಠಿಗೆ ವೇಷದವನಿಗೆ ಅರ್ಜುನ. ಅದು ಪೀಠಿಗೆಗೆ ಬಂದಂತಹ ಅರ್ಜುನ ಗದಾ ಪರ್ವಕದಲ್ಲಿ ನಿಲ್ಲಬೇಕಾದ ಕಾಲ. ಎದುರು ವೇಷದವನಿಗೆ ದ್ರೋಣ ಮಾಡಿ ಕರ್ಣ. ಯಾಕಂದ್ರೆ ಸೀಮಿತ ಕಾಲದಲ್ಲಿತ್ತು. ಎರಡನೇ ಪೀಠಿಗೆ ವೇಷದವನಿಗೆ ಕೌರವ. ಯಾಕಂದ್ರೆ ಕೇವಲ ಆಗ ಗದಾಪುರದ ಕೌರವವನ್ನು ವೈಭವೀಕರಿಸುತ್ತಿರಲಿಲ್ಲ. ಹಾಗೆ ಇಡೀ ಕುರುಕ್ಷೇತ್ರದಲ್ಲಿ ಸೀನಿಯಾರಿಟಿ ಲೆಕ್ಕದಲ್ಲಿ ಕೌರವನಿಗಿಂತ ಸೀನಿಯರ್ವಾದ ಅರ್ಜುನ ಆಗಿತ್ತು ಆ ಕಾಲದಲ್ಲಿ. ಈಗ ಎರಡನೇ ಎದುರು ವೇಷದವನಿಗೆ ಧರ್ಮರಾಯ ಮಾಡಿ ಶಲ್ಯ, ಪುನಃ ಧರ್ಮರಾಯ ಮಾಡಬೇಕು. ಈ ರೀತಿಯ ವರ್ಗೀಕರಣ. ಮತ್ತೆ ಇನ್ನೊಂದು ವಿಷಯ ಗಮನಿಸಬೇಕಾದ್ರೆ, ಶೃಂಗಾರಕ್ಕೆ ಹಸಿರು ಎನ್ನುವಂತಹ ಬಣ್ಣವನ್ನು ಅಂಕೇತಿಸಲಾಗಿದೆ. ಹೌದು, ಅದು ಉಡುಪಿನಲ್ಲೇ ವಿನಃ ಮುಖವರ್ಣಿಕೆಯಲ್ಲಿ ಅಲ್ಲ. ಮುಖವರ್ಣಿಕೆಯಲ್ಲಿ ಹಸಿರನ್ನು ನೀವು ಸಾಂಕೇತಿಸ್ತೀರಿ ಅಂತಾದ್ರೆ ಶಿಶುಪಾಲ, ಕೌಂಡ್ಲಿಕನಂತಹ ಕ್ರೌರ್ಯದ ವೇಷಗಳು ಹಸಿರು ಬಣ್ಣ ಹಾಕುವುದು ಬರ್ತದೆ. ಶೃಂಗಾರವು ಅದು ಉಡುಪಿನ ಆ ಉಡುಪಿನಲ್ಲಿ ತೋರಿಸಬೇಕಾಗ್ತದೆ. ಮತ್ತೆ ಮೊದಲಿನ ಕಲಾವಿದರಿಗೆ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಇದ್ದಂತಹ ಆಸಕ್ತಿ ಬಹಳಷ್ಟು ಮೊದಲೇ ಯಾವುದೊಂದು ಲೇಖನದಲ್ಲಿ ನೋಡಿದಂತ ನೆನಪು. ರಂಗಸ್ಥಳಕ್ಕೆ ಒಂದು ವೇಷ ಬರುವಾಗ ಹಳ್ಳಿಗನೊಬ್ಬ ಹೇಳ್ತಾ ಇದ್ದಾನಂತೆ, ಆಗ ಅರ್ಜುನ ಬಂದ. ಅವನಿಗೆ ಅರ್ಜುನ ಅಂತ ಗೊತ್ತಿಲ್ಲ ಹೇಳಿಕೆ. ಅರ್ಜುನ ಬಂದ ವೇಷವನ್ನು ನೋಡಿ. ಈಗಿನ ವಿಮರ್ಶಕ ನೋಡಿದ ಪ್ರೇಕ್ಷಕ ಕರ್ಣ ಬರುವಂತಹ ದೃಶ್ಯ ನೋಡಿ ಅದು ಅರ್ಜುನ ಬಂದ ಎಂಬುದಾಗಿ ಸುಸ್ಪಷ್ಟವಾಗಿ ಹೇಳ್ತಾನೆ. ಯಾಕಂದ್ರೆ ಕರ್ಣನ ವೇಷ ಅರ್ಜುನ ಆಗಿ ಉಂಟು. ಕರ್ಣನ ವೇಷ ಅದಕ್ಕಿಂತ ಭಿನ್ನವಾಗಿ ಉಂಟು ತೋರಿಸುವುದಿಲ್ಲ. ಕುರುಕ್ಷೇತ್ರದಲ್ಲಿ ಕೌರವನಿಗೆ ನನ್ನ ಅನುಭವದ ಪ್ರಕಾರ, ನನ್ನ ಅನುಭವ ಮಾತ್ರ ಬಹಳಷ್ಟು ಮಟ್ಟಿಗೆ ಸಹಿ ಉಂಟ. ಇತ್ತೀಚೆಗೆ ಅಂದ್ರೆ 10-20 ವರ್ಷಗಳ ಮೊದಲು ಒಂದು ಪ್ರಖ್ಯಾತ ಮೇಳದಲ್ಲಿ ಪ್ರಖ್ಯಾತ ಕಲಾವಿದರ ಹತ್ರ ಅದನ್ನು ಮಾಡಿಸಿತು. ಸುರುವಿನ ಕೌರವ ಮಾಡಿದವನೇ ಕೊನೆಯವರೆಗೂ. ಆವಾಗ
ಸೂರ್ಯನ ಕೌರವದ ಮುಖದ ವರ್ಣಿಕೆಯಿಂದ ಗದಾಪರ್ವದ ಕೌರವನ ಮುಖವರ್ಣಿಕೆ ಸುತ್ತು ಭಿನ್ನ. ನಾಮವನ್ನು ಮೂಗಿನವರೆಗೆ ಇಳಿಸುವುದು, ಆ ನಾಮ ಘಟನ ಮಾಡುವುದು, ಕೆಳಗಡೆ ವ್ಯಕ್ತಿಯ ಸಂಬಂಧಪಟ್ಟ ಬರವಣಿಗೆ. ಯಾಕಂದ್ರೆ ಅಲ್ಲಿ ಭೀಮ ಇದ್ದಾನೆ, ಆ ಭೀಮನ ಮುಖವರ್ಣಿಕೆ ಇದು ಕಾಣಿಸ್ಬೇಕಲ್ಲ, ಕರೆಕ್ಟ್ ಅದಕ್ಕೆ ಬೇಕು. ಇಂಥದ್ದನ್ನು ಈಗ ನಾವು ಗುರುತಿಸಲಿಲ್ಲ, ಬೇಕೇ ಬೇಕು. ಅದಿಲ್ಲದಿದ್ದರೆ ಒಂದೊಂದು ಅಂಗ ನಶಿಸಿ ಹೋಗ್ತದೆ. ಹೌದು, ಈ ಕುಂಡು ವೇಷಗಳಲ್ಲೆಲ್ಲ ಕುಣಿತವೇ ಪ್ರಾಮುಖ್ಯವ ಅಥವಾ ಈ ಭಾವಾಭಿವ್ಯಕ್ತಿ, ಮಾತುಗಾರಿಕೆ ಇವೆಲ್ಲ ಬೇಕಾ? ಎಷ್ಟು ಬೇಕಿದ್ರೆ? ದಿವಂಗತ ಹೊಸ ಇದ್ರು ಮಾನಿಗೌಡರ ವೇಷ ನೋಡಿದ್ದೀರಾ ನೀವು? ಇಲ್ಲ, ನೋಡಿ. ಬಹುಶಃ ಅವರು ದಿವಂಗತರಾದದ್ದು ಅವರ ಸೌಭಾಗ್ಯ. ಯಾಕಂದ್ರೆ ನಾನು ನೋಡಿದ ಕುಂಡು ವೇಷಗಳಲ್ಲಿ ಅವರ ಸಮಕಾಲೀನರು, ನಮ್ಮ ಶ್ರೀಯುತ ಕೆ ಗೋವಿಂದಭಟ್ರು ಅವರಿಗಿಂತ ಜೂನಿಯರು, ಪಟ್ಟೇಶ್ವರನವರು ಅವರಿಗಿಂತ ಒಂದು 4-6 ವರ್ಷ ಸೀನಿಯರ್ ಆಗಿರ್ಬೋದು. ದಿವಂಗತ ಕೃಷ್ಣ ಹೋಗಲ್ಲ ಅವರ ಸಮಕಾಲೀನ. ನಾನು ನೋಡಿದ ಕುಂಡು ವೇಷ ಮಾತ್ರವಲ್ಲ, ದಿವಂಗತ ಕುರಿಯ ವಿಠಲ ಶಾಸ್ತ್ರಿಗಳ ಕರಡಿಯಲ್ಲಿ ತಯಾರಾದ ವೀರರಸಕ್ಕೆ ಒಂದು ಭಾಷೆ ಬೇಕು ಎಂದು ನಮ್ಮ ರಂಗಸ್ಥಳದಲ್ಲಿ ಪ್ರತಿಪಾದಿಸಿದರು. ಸರಳವಾಗಿ ಉದಾಹರಣೆ ಕೊಟ್ಟಿರುವುದಿದ್ದರೆ ಭಾರತೀಯ ಭಾಗವ ಅವರ ದರೆಯ ಮೇಲೆ ಕರೆದ ಪ್ರಯೋಜನ ಕಂಡು ದಿವಂಗತ ಶ್ರೀನಿವಾಸ ಭದ್ರ ಹಾಡುಗಾರಿಕೆ ಆಲಾಪನಿಲ್ಲ, ವಿಸ್ತಾರ ಇಲ್ಲ, ಭಾವಾಭಿವೃದ್ಧಿಗೆ ಬೇಕಾದಷ್ಟೇ. ದುಃಖದಿಂದಿರುವ ಮಾತೆಯ ನೋಡಿ ಮರುಗಿ ಮನದಲ್ಲಿ ಮುಂದೆ ಬಳಿಕ ರೋಷಾವಶದಿಂದ ರೋಗಿದ ಹಾಡಿಗೆರಗುತ್ತಲಿದ್ದ ಜನಕನೇ ಬಿಡು ಬಿಡು ನಿನ್ನಯ ಕೋದಲು ಮನಸ್ಸಿನ ಬಯಕೆಯನ್ನು ಅನುಮಾನಿಸಲಿ ಕ್ಷಣ ಬೇರುವುದೇನೆ ಮನಮತ. ಅವರ ಅರ್ಥ ಈಗಲೂ ಕೀಗಳಲ್ಲಿ ಮಾಡುವಂತ ಇದೆ. ಕೈಲಾಸದಿಂದ ಬಂದದ್ದೆಲ್ಲ ಆಯ್ತಲ್ಲ, ಬಂದು ನೋಡುವಾಗ ಅಣ್ಣಂದಿರು ಮಡಿಲಿದ್ದಾರೆ, ತಾಯಿ ದುಃಖಿಸ್ತಾ ಇದ್ದಾರೆ. ನೀವು ಕೋಪದಿಂದ ಕುದಿಯುತ್ತಾ ಇದ್ದೀರಿ. ಮೊದಲಾಗಿ ಕೋಪವನ್ನು ಬಿಡಬೇಕು, ಆ ಬಳಿಕ ನನ್ನಿಂದ ಏನಾಗಬೇಕು ಹೇಳಬೇಕು. ಇದು ಅಭಿನಯ ಮತ್ತು ಅರ್ಥ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಭಾರ್ಗವನಂತಹ ಮಗ ಇರುವಾಗಲೂ ತಂದೆಗೆ ಸಿಟ್ಟು ಬೇಕವ. ಈಗ ಎಷ್ಟು ಮಂದಿ ಭಾರ್ಗವರು ಇದನ್ನು ಅಳವಡಿಸ್ತಾರೆ ಸ್ವಾಮಿ? ಮುಗಿಲಿಲ್ಲ. ತಾಯಿಯ ತಲೆ ಕಡಿ ತನಗೂ ಕೇಳಿದಾಗ ಜಡೀತ ಹೊರಗಿನ ಪದ್ಯಕ್ಕೆ ಕೊಂಡು ಅಪ್ಪೋ ತಾಯಿಯ ತಲೆ ಕಡಿತೇನೆ. ಅದು ಮೇಘಾಸುರ ಅಲ್ಲ, ಅದು ಭಾರ್ಗವಲ್ಲ. ಅವರ ಅರಪಡೆಯಿಲ್ಲ, ಅವರ ಕಣ್ಣುಗಳಂತ ಅಪಾರ ಇರ್ತಾ ಹೋಗ್ತಾ ಇತ್ತು. ಕೆಳಗೆ ನಿಂತು ಜಮದಗ್ನಿ ಮುಖ ಒಂದು ಸಲ ನೋಡುವುದು. ತಂದೆ ವಾಸ್ತವಿಕವಾಗಿಯೂ ಕಡಿಲಿಕ್ಕೆ ಹೇಳಿದ್ದು ಅಥವಾ ಇದರಲ್ಲಿ ಏನಾದರೂ ವಿನೋದ ಇದೆಯೋ ಅನ್ನುವಂಥದ್ದರ ಪರೀಕ್ಷೆ. ಜಮದಗ್ನಿಯ ಮಾತು ತಲೆ ಕಡಿ, ಅಪ್ಪಣೆ, ಮುಗೀತು. ಈಗ ಹೇಳಿ, ಉದ್ದೇಶಕ್ಕೆ ಭಾವನೆ ಬೇಕಾಗಬೇಕು. ದಿವಂಗತ ನೀಡ್ಲ ನರಸಿಂಹಭಟ್ರ ಪರಿಚಯ ಹೋಗಿರಬಹುದು. ಹೌದು. ಯಕ್ಷಗಾನದ ಆಸಕ್ತರಿಗೆ ದೂರದಲ್ಲಿ ನಿಂತು ಅವರ ಚೆಂಡೆಯ ವಾದನವನ್ನು ಕೇಳಿದರೆ, ಈಗ ದೇವೇಂದ್ರ ಬಲದ ಪ್ರವೇಶ ಆಗುತ್ತದೆಯೋ, ಅಭಿಮನ್ಯುವಿನ ಪ್ರವೇಶ ಆಗುತ್ತದೆಯೋ, ರಕ್ತಬೀಜನ ಪ್ರವೇಶ ಆಗ್ತದೆ ಎಂಬುದಾಗಿ ಹೇಳಬಹುದಾಗಿತ್ತು. ಹೌದು, ಅಷ್ಟು ಅವರಲ್ಲಿತ್ತು. ಅಷ್ಟು ಅವರಲ್ಲಿತ್ತು. ಅದರಲ್ಲಿ ವೇಷಗಳು ಹಾಗೆ ಬರಬೇಕಿತ್ತು. ಹೌದು, ಅವರಲ್ಲಿತ್ತು, ವೇಷಗಳು ಹಾಗೆ ಬರಬೇಕಿತ್ತು. ಅಭಿಮನ್ಯುವಿನ ಪ್ರವೇಶದ ವೈಖರಿ ದೇವೇಂದ್ರನ ಬಲದ ಬಳಿಕ ವೈಖರಿ ಅಲ್ಲ. ದೇವೇಂದ್ರನ ಪ್ರವೇಶದ ವೈಖರಿ ರಕ್ತಬೀಜನದ ನಿರ್ಣಯಿಸನದ್ದು ಅಲ್ಲ. ಆವಾಗ ತುಂಡು ವೇಷಕ್ಕೆ ಭಾವನೆಗಳು ಬೇಕೇ ಬೇಕು. ಮತ್ತೆ ಯಾವುದಕ್ಕಾದ್ರೂ ಭಾವನೆಗಳಿಲ್ಲದೆ ಇದ್ರೆ ಆ ಪಾತ್ರ ತುಂಬ ಹೋಗಿ. ವೀರರಸವು ರಸವೇ ಹೌದಷ್ಟೇ, ಕರುಣಾರಸವು ರಸವೇ ಹೌದಷ್ಟೇ. ವೀರರಸ ಅಂದ್ರೆ ಮೂಗಿನಲ್ಲಿ ಬಾಯಿಯಲ್ಲಿ ಉಸಿರನ್ನು ಬಿಡುತ್ತಾ ತನ್ನ ಶ್ವಾಸ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಮಾತನಾಡೋದಕ್ಕೆ ವೀರರಸ ಅಂತ ಇರ್ತದಲ್ಲ. ಬೇಕೇ ಬೇಕು. ಈಗ ಏನಾಗಿದೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಅಂತ ಹೇಳಿದ್ರೆ, ದೇವೇಂದ್ರ ಬಲವನ್ನು ಅಭಿವೃದ್ಧಿ ಬಂದಿದೆ. ನಮ್ಮ ಪೆರುವಾಯಿ ನಾರಾಯಣಭಟ್ರು ಪತ್ರಕಾರರು, ಅವರಲ್ಲಿ ನೆಟ್ಲ ನರಸಿಂಹಭಟ್ರ ಒಟ್ಟಿಗೆ ತಿರುಗಾಟದ ಕಾರಣದಿಂದಲೋ ಏನೋ ಈ ಸ್ವಭಾವ ಇದೆ. ವೇಷಗಳಿಗೆ ಬೇಕಾಗುವ ವೈವಿಧ್ಯ ಇದೆ. ರಕ್ತಬೀಜನಿಗೂ ಏರುಪತಿ ಮಾರಬೇಕದಾತು, ಶುಂಭನಿಗೂ ಏರುಪತಿ ಮಾರಬೇಕಾದ ಬಲಿಪಡದಲ್ಲಿ ರಕ್ತಬೀಜನ ನಡೆಯೇ ಬೇರೆ, ಶುಂಭನ ನಡೆಯೇ ಬೇರೆ.
ಹೌದೌದು, ಅವರಲ್ಲಿ ನಾನು ಸ್ಪಷ್ಟವಾಗಿ ಗುರುತಿಸಿದ್ದೇನೆ. ಅಂದ್ರೆ ನೀವು ಈಗ ಹೇಳಿದ ನಿಟ್ಲೆ ನರಸಿಂಹಭಟ್ರ ವೈಖರಿ ಅವರಲ್ಲಿ ಉಂಟು. ಈ ಶ್ರೀಕೃಷ್ಣನ ಮೈಬಣ್ಣ ನೀಲಿ, ಧರಿಸುವ ಬಟ್ಟೆಯ ಬಣ್ಣ ಪೀತಾಂಬರ. ಬಲರಾಮನ ಮೈಬಣ್ಣ ಪೀತಬಣ್ಣ, ಬಟ್ಟೆಯ ಬಣ್ಣ ನೀಲಾಂಬರ. ಆದ್ರೂ ಕೂಡ ಇತ್ತೀಚೆಗೆ ನಾನು ಕೆಲವು ಕಡೆ ನೋಡಿದ್ದೇನೆ ಬಲರಾಮನ ಪಾತ್ರಧಾರಿಗಳು ನೀಲಿ ಬಣ್ಣ ಹಾಕುವ ಕಾರಣ ಏನು? ಯಕ್ಷಗಾನದಲ್ಲಿ ನೀಲಿಯ ಬಣ್ಣದ ಬಳಕೆ ಕಡಿಮೆ. ನೀಲಿಯ ಪೌಡರ್ ಅಂತೂ ಬಣ್ಣದ ಮೇಲೆ ತರುವುದಕ್ಕೆ ಪ್ರಾರಂಭವಾದ ಇತ್ತೀಚೆಗೆ. ಹೌದು ಹೌದು, ಏನೊಂದು 25, 30, 40 ವರ್ಷ ಇರಬಹುದು. ನೀಲಿಯ ಬಣ್ಣ ಬೇಕಾಗಿದ್ರೆ ಸಭೆಗೆ ನಾವು ಬಿಳಿ ಬಣ್ಣ ಅಂತ ಹೇಳ್ತೇವೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಸಿ ಕಪ್ಪು ಬಣ್ಣವನ್ನು ಮಿಶ್ರ ಮಾಡಿ ಹಚ್ಚುತ್ತಾ ಇತ್ತು. ಮತ್ತೆ ಯಕ್ಷಗಾನದ ಚೌಕಟ್ಟಿನಲ್ಲಿ ಬಡಗುತಿಟ್ಟಿನಲ್ಲಿ ಇವತ್ತಿಗೂ ಕೃಷ್ಣನಿಗೆ ನೀಲಿ ಬಣ್ಣ ಹಾಕುವುದಿಲ್ಲ, ಛಾಯಾ ಬಣ್ಣ ಹಾಕುವುದು ಸಂಕೇತ. ಅವರು ವೇಷದ ಅಲಂಕಾರದಲ್ಲಿ ವೈವಿಧ್ಯವನ್ನು ತೋರಿಸುತ್ತಾರೆ. ಉಳಿದಂತಹದ್ದು ಸರಿಯಾದ ಕಚ್ಚೆ ಹಾಕುವುದಿಲ್ಲ, ಅದು ನೇರಿಗೆ ಹೆಚ್ಚಾಗುವುದು. ಮತ್ತೆ ಕೃಷ್ಣನ ಉಡುಪಿನ ಬಣ್ಣ ಪೀತಾಂಬರ ಎನ್ನುವಂತಹದ್ದು ವರ್ಣನೆಯಲ್ಲಿದ್ದು ರಂಗದಲ್ಲಿ ಉಪಯೋಗಿಸುವಂತಹದ್ದು ಹಸಿರು ಬಣ್ಣ. ಮತ್ತೆ ಬಲರಾಮನ ನೀಲಿ ಬಣ್ಣ ಎನ್ನುವಂತಹದ್ದು ನಂತರ ಬೆಳೆದು ಬಂದ ಬೆಳವಣಿಗೆಯ ವಿಧಾನ, ಮೊದಲಲ್ಲ. ಅದಕ್ಕೆ ಆಧಾರ ರೂಪವಾಗಿ ಕಂಸವಧೆ, ಬಾಲಲೀಲ ಬಿಲ್ಲಾಪ ಎಂಬುದನ್ನು ನಾವು ಹೇಳ್ತೇವೆ. ಅದರಲ್ಲಿ ಯಾರೂ ಬಲರಾಮನಿಗೆ ನೀಲಿ ಹಾಕುವುದಿಲ್ಲ. ಹಾಗಿದ್ರೆ ಮತ್ತೆ ಅವು ಬೆಳೆದ ಮೇಲೆ ನೀಲಿ ಫ್ಯಾಕ್ಟರಿ ಕಲಿಸಲಿಲ್ಲ. ಮಾತ್ರವಲ್ಲ, ರಾಮನಿಗೂ ಹಾಗೆ. ರಾಮನಿಗೂ ಬೆಳಗಿನಲ್ಲಿ ನೀಲಿ ಬಣ್ಣ ಇಲ್ಲ. ತೆಂಕಿನಲ್ಲಿಯೂ ಯಾವಾಗಿಂದ ಪ್ರಾರಂಭವಾಗಿದೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ದಿವಂಗತ ಕುರಿಯ ವಿಠಲ ಶಾಸ್ತ್ರಿಗಳು ನೀಲಿ ಬಣ್ಣ ಹಾಕಿ ನಾವು ಮಾಡ್ತಾ ಇದ್ದೀವಿ. ಕೃಷ್ಣ ಮಾಡ್ತಾರೆ. ಯಾಕಂದ್ರೆ ಕೃಷ್ಣ ಎನ್ನುವಂಥದ್ದು ವರ್ಣ, ಹೆಸರಲ್ಲ, ವರ್ಣ. ಈಗ ಇವತ್ತು ಯಾರೋ ನಾನು ಕೇಳಿದ್ರು, ದ್ರೌಪದಿ ಕೃಷ್ಣನ ತಂಗಿ ಅಲ್ವೋ? ಅಲ್ಲ, ಅವಳಿಗೆ ಕೃಷ್ಣ ಅಂತ ಹೆಸರಿಲ್ವೋ? ಅದು ವರ್ಣದಿಂದ ಬಂದದ್ದು ಅವಳಿಗೆ. ಹೌದು, ಕರೆಕ್ಟ್. ಅದಕ್ಕೆ ಬೇಕಾಗಿ ನೀಲಿಯ ಉಪಯೋಗ ಮಾಡಿದ್ದಿರಬಹುದು ಅಂತ ನಾನು ಭಾವಿಸುವುದು. ನಂತರ ಅವನಿಗಂತೂ ನೀಲಿ ಇದೇನೂ ಅಲ್ಲ, ಕಡ್ಡಾಯ. ಭಾಗವತರಿಗೆ ಮತ್ತೆ ಹಾಸ್ಯಗಾರರಿಗೆ ಇರುವ ಹೊಣೆಗಾರಿಕೆ ಏನು? ಭಾಗವತರಿಗೆ ಹೇಗೂ ನಿರ್ದೇಶಕರ ಜವಾಬ್ದಾರಿ, ಈ ಪ್ರದರ್ಶನವನ್ನು ಚಂದ ಮಾಡಿ ಇದು ಮಾಡಬೇಕು. ಹಾಸ್ಯಗಾರರಿಗೆ ಹೊಣೆಗಾರಿಕೆ ಏನು? ಮೊದಲಿನ ಕಾಲದಲ್ಲಿ ಆ ಹೊಣೆಗಾರಿಕೆ ಇಬ್ಬರಲ್ಲಿ ಸಮಾನವಾಗಿ ಹಂಚಲ್ಪಟ್ಟಿತ್ತು. ಭಾಗವತ 8-8:30 ಗಂಟೆಗೆ ರಂಗಸ್ಥಳಕ್ಕೆ ಜಾಗ ತೆಗೆದುಕೊಂಡು ಹೋದರೆ ಆವಾಗ ಬಣ್ಣದ ಮನೆ ಮತ್ತು ರಂಗಮನೆಗೆ ದೂರವೂ ಇತ್ತು. ನಾವು ಚೌಕಿ ಮುರಿಗೆ ಎಂದು ಹೇಳ್ತೇವೆ. ಬಣ್ಣದ ಮನೆಯಲ್ಲಿ ಆಗ್ತಿರುವ ವ್ಯವಹಾರಗಳು ಭಾಗವತರ ಗಮನಕ್ಕೆ ಬರ್ತಾ ಇವೆ. ಆವಾಗ ಬಣ್ಣದ ಮನೆ ಅರ್ಥ ಚೌಕಿಯ ಸಮಗ್ರ ಹೊಣೆಗಾರಿಕೆ ಹಾಸ್ಯಗಾರಿಕೆ. ಎಲ್ಲಿಯಾದರೂ ಅನಿವಾರ್ಯವಾಗಿ ಒಂದು ವೇಷ ಕ್ಷಿಪ್ರದಲ್ಲಿ ಆಗಬೇಕು ಅಂತ ಹಾಸ್ಯಗನ್ನೇ ರಂಗಕ್ಕೆ ಹೋಗ್ತಾ ಇದ್ದ. ವೇಷ ಹೇಗೆ ಅನ್ನುವಂಥ ಪ್ರಶ್ನೆ ಅಲ್ಲ, ವೇಷಕ್ಕೆ ವೇಷ ಅನ್ನೋದು. ಆದ ಕಾರಣವೇ 10 ಹಲವು ವೇಷಗಳು ಹಾಸ್ಯಗಾಗಿ ಇವತ್ತು ಉಳಿದದರ ಪಡೆಯಲಿಕ್ಕೆ. ಆ ಕಾಲದಲ್ಲಿ ಅದರ ಅನಿವಾರ್ಯ ಇತ್ತು, ಈ ಕಾಲದಲ್ಲಿ ಅನಿವಾರ್ಯತೆ ಇಲ್ಲದಿದ್ರು ಎಲ್ಲ ಇದ್ರು ಅದರ ಪಡೆಯಲಿಕ್ಕೆ. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಅತ್ಯಂತ ಖುಷಿ ತಂದುಕೊಟ್ಟ ಮತ್ತು ಅತ್ಯಂತ ಇಷ್ಟದ ಒಂದು ಪಾತ್ರ ಯಾವುದು? ಪ್ರತ್ಯೇಕವಾಗಿ ಹೇಳುವುದಕ್ಕೆ ಕಷ್ಟ. ನಾನೊಬ್ಬ ಕಲಾವಿದನಾಗಿ ಗುರುತಿಸಲ್ಪಟ್ಟಿದ್ದೇನೆ ಅಂತಾದರೆ ಗುರುತಿಸಲ್ಪಟ್ಟಿದ್ದೇನೆ ಎಂದು ವಿಶ್ವಾಸ ಇಲ್ಲ. ಸುರಸ್ಕರ ಮೇಳದಲ್ಲಿ ನಾನು ಸೇರಿದ ಸಂದರ್ಭದಲ್ಲಿ ಸೇರಿದ ವರ್ಷವೇ ನಲದೇವಿ ಪ್ರಸಂಗ ಬಂತು. ನಾನು ಹೋಗುವ ಕಾಲದಲ್ಲಿ ದಿವಂಗತ ಶ್ರೇಣಿಯವರು ಮೇಳವನ್ನು ಬಿಟ್ಟಿತ್ತು. ಅದು ತುಳು ಭಾಷೆ, ಬಿಸಿ ಬಂಟ್ವಾಳದಲ್ಲಿ ಪ್ರದರ್ಶನ. ನಳ ನನಗೆ ಬಂತು. ನಾನು ನೋಡಲಿದೆ ಒಂದು ನಲ ಅನುಮಾಶ ಮಾಡಿ ಅವರಿಗೆ ಅದರ ಪಾತ್ರದ ಮಾಹಿತಿ ನಾನು ನೋಡಿ ಹೋಗ್ತೇನೆ ಮತ್ತೆ. ಯಾಕಂದ್ರೆ ಅಷ್ಟರವರೆಗೆ ನನಗೆ ಋತುಪರ್ಣ ವೇಷ ನಾನು ಮಾಡಿಕೊಂಡಿದ್ದದ್ದು ಅದರಲ್ಲಿ ಆಸಕ್ತಿ. ಇದು ಮಾತ್ರ ಸಮರ್ಥಿಸಲಿಲ್ಲ. ನಾನು ಅನಿವಾರ್ಯವಾಗಿ ಮಾಡಬೇಕಾಗಿ ಬಂತು.
ಮಾಡಿದ ಕಾರಣ ಪ್ರೇಕ್ಷಕರಷ್ಟರ ಮಟ್ಟಿಗೆ ತನ್ಮಯತರಾಗಿದ್ದಾರೆ ಅಂತಲ್ಲ, ಆ ಪಾತ್ರದಲ್ಲಿ ನಾನು ಲೀನವಾಗಿ ಹೋದ ಕಾರಣ ಆ ಪಾತ್ರ ನನಗೆ ಬಹಳ ರುಚಿ ಉಂಟು. ಒಬ್ಬ ಅರಸನಾಗಿ, ಒಬ್ಬಳು ಪ್ರಿಯಕರನಾಗಿ, 2 ಮಕ್ಕಳ ತಂದೆಯಾಗಿ, ವೈಭವದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದಂತಾಗಿ ಎಲ್ಲವನ್ನೂ ಕಳೆದುಕೊಳ್ಳಬೇಕಾದ ಪ್ರಸಂಗ ಬಂದರೆ, ಅದು ಅವನದ್ದೇ ಕೃತಿಯಿಂದ ಕಳೆದುಕೊಳ್ಳಬೇಕಾದ ಪ್ರಸಂಗ ಬಂದರೆ ಏನಾಗಬಹುದು? ಇದನ್ನು ಪ್ರತಿಬಿಂಬಿಸಲಿಕ್ಕೆ ಇನ್ನುಳಿದ ಪಾತ್ರಗಳಲ್ಲಿ ಅವಕಾಶ ಕಡಿಮೆ, ಇಲ್ಲಂತಲ್ಲ ಕಡಿಮೆ. ಆದ ಕಾರಣ ಬಹಳ ಆ ಬಳಿಕ ನಾನು ಆವಾಗ ನಿಮ್ಮ ಹತ್ರ ಹೇಳಿದ ಹಾಗೆ ನಳದ ಪ್ರಸಂಗ ಅಂದರೆ ಹಣದ ಸುರಿಮಳೆಯಾಗಿತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮೇಳದ ಯಜಮಾನರು ಕಾಂಟ್ರಾಕ್ಟ್ ಕೊಟ್ಟರೆಲ್ಲ ಹೊಣೆಗಾರಿಕೆ ಕಡಿಮೆ. ನಳದ ನೀತಿ ಪ್ರಸಂಗವನ್ನು ಕಾಂಟ್ರಾಕ್ಟ್ ಕೊಡಲಿಕ್ಕೆ ಒಪ್ಪುತ್ತಿರಲಿಲ್ಲ. ಯಾಕಂದ್ರೆ ಕಾಂಟ್ರಾಕ್ಟ್ ನಲ್ಲಿ ಸಿಗುವ ಹಣಕ್ಕಿಂತ ಜಾಸ್ತಿ ನಿಶ್ಚಯವಾಗಿ ಸಿಗುತ್ತದೆ ಅಂತ ವಾದ. ಆ ಬಳಿಕ ಪುರಾಣ ಪ್ರಸಂಗಗಳು ಕರ್ಣ ಇರಬಹುದು, ಕಂಸ ಇರಬಹುದು, ವಿಶ್ವಾಮಿತ್ರ ಇರಬಹುದು, ಅರುಣಾಸುರ ಇರಬಹುದು, ಅಮೃತ ಇರಬಹುದು, ಕೌರವ ಇರಬಹುದು, ಅಧಿಕ ಇರಬಹುದು, ಇಂದ್ರಜಿತ್ ಇರಬಹುದು. ಯಾಕಂದ್ರೆ ನಾನು ಒಬ್ಬೊಬ್ಬನ ದೃಷ್ಟಿಕೋನ ಭಿನ್ನವಾಗಿರ್ತದೆ. ನನ್ನ ದೃಷ್ಟಿಕೋನ ಭಿನ್ನವಾಗಿರುವುದು ನನ್ನದು ಸರಿ ಎನ್ನುವಂತ ವಾದ ಇಲ್ಲ. ಆದರೆ ನಾನು ಅಳವಡಿಸಿಕೊಂಡಂತ ಹಾಗೆ ಶ್ರೀಯುತ ಬರೆಕೇಶ ಭಟ್ರು ಮೊನ್ನೆ ಅಡ್ಡಾಡದಲ್ಲಿ ಮಾತನಾಡುವಂತ ಒಳ್ಳೆ ಹೇಳಿದ್ರು. ಹೂಕಳದವರ ಒಂದು ಇಂದ್ರಜಿತ್ತನ್ನು ಬಹಳ ಕಾಲದ ಹಿಂದೆ ನಾನು ನೋಡಿದ್ದೆ. ಆ ಇಂದ್ರಜಿತ್ ಲಂಕೆ ಯುವರಾಜನಾಗಿತ್ತು. ಹೌದು, ನಾನು ಆ ಪಾತ್ರವನ್ನು ಚಿತ್ರಿಸುವ ವಿಧಾನ ಇದೆ. ಆದ ಪಾತ್ರಗಳೆಲ್ಲವೂ ತೃಪ್ತಿ ಕೊಟ್ಟಿವೆ. ಹೆಚ್ಚು ಜನಪ್ರಿಯತೆಯನ್ನು ಕೊಟ್ಟಂತಹ ಪಾತ್ರ ನಲ ಅಥವಾ ತುಳು ಪ್ರಸಂಗದ ಕೋಟಿ ಇರಬಹುದು. ಯಕ್ಷಗಾನದ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ ತನ್ನ ಒಂದು ಸ್ಥಾನವನ್ನು ಭದ್ರವಾಗಿ ಉಳಿಸಿಕೊಂಡು ಬಂದಿದೆ ಇಲ್ಲಿಯವರೆಗೆ. ಇನ್ನು ಮುಂದಕ್ಕೆ ಇದು ಉಜ್ವಲವಾಗಿ ಬೆಳೆಯಬೇಕಾದ್ರೆ ಏನೆಲ್ಲ ಮಾಡಬಹುದು? ಏನಾದರೂ ಬದಲಾವಣೆ ಅವಶ್ಯಕತೆ ಉಂಟಾ? ಅದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದ ಹಾಗೆ ಕಲೆಯನ್ನು ಕಲೆಯಾಗಿಯೇ ಸ್ವೀಕರಿಸಬೇಕು, ಕಲೆಯಾಗಿಯೇ ಆರಾಧಿಸಬೇಕು. ಅದರಿಂದ ದೊರಕಬಹುದಾಗಿರುವಂತಹ ಮನೋರಂಜನೆಯನ್ನು 2ನೆಯ ಸ್ಥಾನದಲ್ಲಿ ಇರಿಸಿಕೊಳ್ಳಬೇಕು. ಪ್ರದರ್ಶನದ ಮಟ್ಟವನ್ನು ಏರಿಸುವುದಕ್ಕೆ ಏನು ಮಾಡಬೇಕು ಎಂಬುದಾಗಿ ಎಲ್ಲರೂ ಚಿಂತಿಸಬೇಕು. ಒಂದು ಮಾತಂತೂ ನೆನಪಿನಲ್ಲಿಸಿಕೊಳ್ಳಬೇಕು, ಪ್ರೇಕ್ಷಕರಿಗೆ ಬೇಡ, ತಪ್ಪು ತಿಳಿಯಬಾರದು. ಹಾಲಿನ ಅಂಗಡಿಗಿಂತ ಹೆಚ್ಚು ವ್ಯಾಪಾರ ವೈನ್ ಶಾಪಿನಲ್ಲಿ ಆಗುತ್ತದೆ. ಹಾಗೆಂತ ಹೇಳಿ ಹಾಲಿನ ಅಂಗಡಿ ವೈನ್ ಶಾಪಲ್ಲಿ ಹೋಗಬಾರದು. ಅವ ಹಾಲಿನ ಅಂಗಡಿಯೇ ಇರಬೇಕು. ಇದನ್ನು ಮೆಚ್ಚಿಕೊಳ್ಳುವಂತಹ ಪ್ರೇಕ್ಷಕರು ಇರ್ತಾರೆ. ಹೌದು, ಸಮಗ್ರವಾಗಿ ಜೀವನದಲ್ಲಿಯೂ ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು. ಮತ್ತೆ ಇನ್ನೊಂದು ವಿಷಯ ನಾನು ಯಾವತ್ತೂ ಹೇಳಿದ್ದೆ, ಅದು ದಾಖಲೆಯೂ ಆಗಿತ್ತು. ಕಲೆಯಷ್ಟೇ ಕಾಳಜಿ ಕಲಾವಿದನ ಬಗ್ಗೆ ಅಗತ್ಯ. ಹೌದು, ಕಲಾವಿದನ ಬಗ್ಗೆ ಯಾವೆಲ್ಲ ಒಂದು ಇದನ್ನು ಮಾಡಬಹುದು ಅಂದ್ರೆ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಏನೆಲ್ಲ ಅನುಕೂಲತೆಗಳನ್ನು ಕೊಡಬಹುದು ಕಲಾವಿದನಿಗೆ? ಯಕ್ಷಗಾನ ಕಲೆ ಅಡ್ಡದಾರಿ ಹಿಡಿತಾ ಉಂಟು, ಪರಂಪರೆ ಬೆಳೀತಾ ಉಂಟು. ಅದನ್ನು ಉಳಿಸಬೇಕು, ಇದನ್ನು ಉಳಿಸಬೇಕು ಎನ್ನುವಂತಹ ನನ್ನದು ವಿಚಾರಗೋಷ್ಠಿಗಳು, ಕಮ್ಮಟಗಳು, ಮತ್ತೊಂದು ಆಗ್ತಾ ಉಂಟು. ಸಂತೋಷ, ಸ್ತುತ್ಯ. ಆದರೆ ಹಾಗೆ ಮಾಡುವವರು ಎಲ್ಲಿಯೋ ಕಾರ್ಯಕ್ರಮ ಮಾಡಿ ಅದನ್ನು ಅಲ್ಲಿಗೆ ಕೈ ಬಿಡಬೇಕು. ಮೇಳಗಳನ್ನು ಸಂಪರ್ಕಿಸಿ ನೋಡಿ, ನಮಗೆ ಇಂಥದ್ದಾಗಲಿ ಅದನ್ನು ನಿಮ್ಮಿಂದ ನಾವು ಪಡೀಬೇಕು ಅಂತಾದ್ರೆ ನಾವು ಏನು ಮಾಡಬೇಕು? ನೀವೇನು ಮಾಡಬೇಕಲ್ಲ, ನಾವೇನು ಮಾಡಬೇಕು? ನಾನು ಆವಾಗ ಹೇಳಿದಲ್ಲ, ದೇವೇಂದ್ರ ಕೆಂಪಂಗಿ ಹಾಕಿದ್ದೆ, ಬನ್ನಿ ಮೇಳಕ್ಕೆ ಸ್ವಾಮಿ, ಹಸಿರು ದಗಲೆ ಹಾಕಿದಂತಹ ದೇವೇಂದ್ರನನ್ನು ನಾವು ಬಯಸ್ತೇವೆ. ನೀವು ಹಸಿರು ದಗಲೆ ಹಾಕಿದ ದೇವೇಂದ್ರ ಮಾಡಬೇಕು ಅಂತ ಏನಾಗಬೇಕು? ಇಲ್ಲ, ನಾನು ಕೆಂಪು ದಗಲೆ ಹಾಕಿ ಮಾಡುವುದು. ಸಂಘಟಕರ ಹತ್ರ ಹೇಳಿ ಬೇರೆ ಮಾಡಿಸಿ. ಇಲ್ಲ, ನನ್ನ ಹತ್ರ ಅದಕ್ಕೆ ಬೇಕಾದ ಪರಿಕರಗಳಿಲ್ಲ. ಒದಗಿಸಿಕೊಡುವ ನಿಟ್ಟಿನಲ್ಲಿ ಸಾರ್ವಜನಿಕರು ಪ್ರಯತ್ನಿಸಿ. ನಿಮ್ಮ ಕಿಸೆಯಲ್ಲಿರುವಂತಹ ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು ಅಂತ ನಾನು ಉಪದೇಶ ಕೊಡುವುದು ಬೇಡ.
ಈಗ ಯಾವುದೇ ಕಲೆ ಕಲಾವಿದನಿಲ್ಲದಿದ್ದರೆ ಉಳಿಯುವುದಿಲ್ಲ. ಶಿಲ್ಪಕಲೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಸಂಗೀತ ಕಲೆ ಆಗಿರ್ಬೋದು, ನರ್ತನ ಕಲೆ ಆಗಿರ್ಬೋದು, ಯಕ್ಷಗಾನದಲ್ಲಿ ಎಲ್ಲವೂ ಇದೆ. ಈಗ ಕಲಾವಿದನಿಗೆ ಕೈ ತುಂಬ ಸಿಗುತ್ತದೆ. ಇದರಲ್ಲಿ ಸಾರ್ವಜನಿಕರ ಕೊಡುಗೆ ಇಲ್ಲ, ಸಂಘಟಕರ ಕೊಡುಗೆ ಇಲ್ಲ, ಬದಲಾದಂತಹ ಪರಿಸ್ಥಿತಿಯ ಕೊಡುಗೆ. ಕರೆಕ್ಟ್. ನಾನು ಕೇಳುವುದಲ್ಲ, ಕಲಾವಿದನಿಗೆ ಏನು ಈಗ ಇಡೀ ವಯಸ್ಸು 65 ವರ್ಷ, ನಾನು ನಿವೃತ್ತಿ ಅಂಚಿನಲ್ಲಿ ಇದ್ದೇನೆ ಅಥವಾ ನಿವೃತ್ತನಾಗಿ, ಬೇರೆ ಯಾವುದನ್ನು ಕಲಾವಿದನಿಗೆ ಕೊಡುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಈಗಿನ ಕಾಲದಲ್ಲಿ ನಾನು ಹೇಳಿದ ಯಕ್ಷಗಾನದ ಪ್ರದರ್ಶನಗಳು ಇಷ್ಟು ವಿಪುಲವಾಗಿ ಆಗುತ್ತಿರುವ ಕಾಲದಲ್ಲಿ 2 ಸೌಲಭ್ಯಗಳನ್ನು ಕಲಾವಿದನಿಗೆ ಕೊಡಬಹುದಷ್ಟೇ. ಒಂದು ಪ್ರಾವಿಡೆಂಟ್ ಫಂಡು, ಇನ್ನೊಂದು ಬೋನಸ್. ಆವಾಗ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಎಷ್ಟಾದ್ರೂ ಆಗ್ತದೆ. ಇದಕ್ಕೆ ಸಾರ್ವಜನಿಕರು ಪ್ರಯತ್ನ ಮಾಡಿ. ನೀವೆಲ್ಲಲ್ಲಿ ವಿಚಾರಗೋಷ್ಠಿ ಕಮ್ಮಟ ಮಾಡ್ತಿರಲಿಲ್ಲ, ಅದರ ಫಲಶ್ರುತಿಯಾಗಿ ಮರು ದಿವಸ ಮೇಳದ ಯಜಮಾನರನ್ನು ಸಂಪರ್ಕಿಸಿ, ಸ್ವಾಮಿ ನಿಮ್ಮ ಮೇಳದಲ್ಲಿರುವ ಕಲಾವಿದರಿಗೆ ಎಷ್ಟು ಜನರಿಗೆ ಪ್ರಾವಿಡೆಂಟ್ ಫಂಡ್ ಮಾಡಿದ್ದೀರಿ, ಯಾಕೆ ಎಲ್ಲರಿಗೂ ಮಾಡಲಿಲ್ಲ? ಎಲ್ಲರಿಗೂ ಮಾಡಲಿಕ್ಕೆ ನಾವೇನು ಮಾಡಬೇಕು? ನಾವೇನು ಮಾಡಬೇಕು ಹೇಳಿ. ನೀವು ಮಾಡಿ ಅಂತ ನಿಮ್ಮ ಜವಾಬ್ದಾರಿಸುವುದಲ್ಲ. 10 ಮಂದಿ ಒತ್ತಡ ಹೇಳಿದಾಗ ಸಂಘಟಕರು ಮಾಡುವುದು ಸ್ವಾಭಾವಿಕ. ಒಂದು ಬೋನಸ್ ಕೊಡಿ. ಯಾವುದು ಆ ಮೇಳದಲ್ಲಿ ಉಂಟು, ಈ ಮೇಳದಲ್ಲಿ ಉಂಟು, ಅದೆಲ್ಲ ನನಗೆ ಬೇಕಾಗ್ತದೆ ಸಾರ್ವತ್ರಿಕವಾಗಿ. ಹೌದು, ಎಲ್ಲ ಮೇಳಗಳಲ್ಲಿ ಕೂಡ ಎಲ್ಲ ರಾಮರಾಜ್ಯದಲ್ಲಿ ಹೇಳಿದಾಗ ರಾಮರಾಜ್ಯದಲ್ಲಿರುವ ಕೊಟ್ಟ ಕೊನೆಯ ಪ್ರಜೆಯೂ ನ್ಯಾಯವನ್ನು ಪಡೆಯುವುದಕ್ಕೆ ಹಕ್ಕುದಾರ. ಯಕ್ಷಗಾನದಲ್ಲಿ ನಾವು ಕೊಟ್ಟ ಕೊನೆಯ ಕಲಾವಿದ ಎಂಬುದಾಗಿ ಯಾರನ್ನು ಗುರುತಿಸ್ತೇವೋ ಅವನಿಗೂ ಈ ಸೌಲಭ್ಯ ಸಿಗಬೇಕು. ಯಾವುದು ಪಿಂಚಣಿ ಮತ್ತೆ ಅದೇ ಪ್ರಾವಿಡೆಂಟ್ ಫಂಡ್ ಮತ್ತೆ ಬೋನಸ್. ಕಲಾವಿದನಿಗೆ ಮಾಸಾಶನ ಸರ್ಕಾರ ಕೊಡ್ತದೆ. ಎಷ್ಟು ಯಜಮಾನರು ಪ್ರಯತ್ನ ಮಾಡಿ ತೆಗೆಸಿಕೊಟ್ಟಿದ್ದಾರೆ ಹೇಳಿ ನನಗೆ. ಕಲಾವಿದ ಹೋಗಬೇಕು, ಅರ್ಜಿಯಲ್ಲಿ ಸಿಗ್ತದೆ ನೋಡಬೇಕು, ಅದಕ್ಕೆ ತುಂಬಿಸಲಿಕ್ಕೆ ಪ್ರಯತ್ನ ಮಾಡಬೇಕು, ವಿಲೇಜ್ ಆಫೀಸಿಗೆ ಹೋಗಬೇಕು. ಸಾರ್ವಜನಿಕರ ತೆರಿಗೆಯ ಹಣದಿಂದ ಸಂಬಳ ಪಡೆಯುತ್ತಿರುವ ಅವನ ಮುಂದೆ 1000ಗಟ್ಟಲೆ ಜನರನ್ನು ಮೆಚ್ಚಿಸಿದ ಕಲಾವಿದ ಒಬ್ಬ ಕೈ ಚಾಚಿ ನಿಲ್ಲಬೇಕು. ಅಣ್ಣ ಈ 10 ಸರ್ಟಿಫಿಕೇಟ್ ಬರಲಿ ಬೇಕಾ ಸ್ವಾಮಿ ಕಲಾವಿದನಿಗೆ ದುರ್ಗತಿ. ಮೇಳದ ಯಜಮಾನವಾಗಿ ಹಕ್ಕಿನಲ್ಲಿ ಹೇಳಿ ಇಂಥ ಕಲಾವಿದ 10 ಬಿಟ್ಟು ಕೊಡು, ಕೊಡ್ಲಿಕ್ಕೆ ಆಗುದಿಲ್ಲ. ಮೇಳದ ಯಜಮಾನ ಇಲಾಖೆ ಗೌರ್ಮೆಂಟಿಗೆ ಬರಲಿ ಇಂಥ ವಿಲೇಜ್ ಆಫೀಸ್ ಈಗಾಗಲೇ ಕೊಡುವುದಿಲ್ಲ, ಕೇಳ್ತಾರೆ ಅವರು. ಸರ್ಕಾರ ಕೇಳದಿರುವುದಿಲ್ಲ, ಅಲ್ಲಿ ಹೋಗುದಿಲ್ಲ. ಬೇಕಾ ಒಬ್ಬ ಸಂಘಟಕನ ಮೇಳದ ಯಜಮಾನ ಅವನ ಕೈಯಿಂದ ಕೊಡುವುದಿಲ್ಲ, ಸರ್ಕಾರ ಕೊಡ್ತಾರೆ. ಹೌದು, ಏನು ಸ್ವಲ್ಪ 60-65 ವರ್ಷ ಒಬ್ಬ ಕಲಾವಿದರಾಗಿದ್ದಾರೆ. ಅವ ಯಾವುದೇ ಮೇಳದಲ್ಲಿ ತಿರುಗಾಟ ಮಾಡಿರಲಿ ಕಲಾವಿದ ಹೌದಾ? ಈಗ ಸಮಗ್ರ ಭಾರತೀಯ ಅಂದ್ರೆ ಅಲ್ಲ, ಭಾರತೀಯತೆ ಅಂದ್ರೆ ಅದು ಕಾಶ್ಮೀರದಲ್ಲಿ ಇರುವವನು ನಮ್ಮವನ್ನು ವಹಿಸುವುದು. ಹೌದು, ಯಕ್ಷಗಾನದಲ್ಲಿ ನಮ್ಮವಂತದ್ದು. ನೋಡಪ್ಪ ನಿಮಗೆ ಒಂದು ಮೇಳದಲ್ಲಿ ನಿಮಗೆ ಮಾಸಾಶನ ವ್ಯವಸ್ಥೆ ಆಗ್ತದೆ ಇಲ್ಲ ಅಂದ್ರೆ ಇಲ್ಲ. ನೋಡು ಇಂಥ ಕಡೆ ಅರ್ಜಿ ಹೋಗ್ತಿಲ್ಲ ತಗೊಂಡು ಬರ್ತೀನಿ ಮೇಡಮ್, ನಿನ್ನೆರದೇ ವಿಷಯ ಈಗ ನಾನು ಕಾಗದ ಕೊಡ್ತೇನೆ, ಹೋಗಿ ತಗೊಂಡು ಒಂದು ಅಡಿಟಿ ಯಾವುದೆಂಬುದಾಗಿ ನಾನು ಉಲ್ಲೇಖಿಸುವುದಿಲ್ಲ. ಯಾವುದೋ ಒಂದು ಸಂಸ್ಥೆಯು ಈ ನಿಟ್ಟಿನಲ್ಲಿ ಕೆಲಸ ಮಾಡುವುದಿಲ್ಲ. ಹೌದೌದು, ಅಂದ್ರೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಯಾವುದೇ ಸಂಸ್ಥೆ ಆದ್ರೂ ಇಂಥದ್ದು ಮಾಡಲಿಲ್ಲ ಇದುವರೆಗೆ. ಅಂದ್ರೆ ನೀವು ಹೇಳುವ ಪ್ರಕಾರ ಕಲಾವಿದನನ್ನು ನಾವು ಗಟ್ಟಿಗೊಳಿಸ್ತಾ ಹೋದ ಹಾಗೆ ಕಲೆಯು ಗಟ್ಟಿಗೊಳ್ತಾ ಹೋಗ್ತದೆ. ಕೇಳುವ ಹಕ್ಕು ಉಳಿಯುತ್ತದೆ. ಕರೆಕ್ಟ್, ಕೇಳುವ ಹಕ್ಕು ಉಳಿತದೆ. ನಿನಗೇನಪ್ಪ ಸಂಕಟ ಮಾಡ್ಲಿಕ್ಕೆ? ಹೌದು, ಅದು ಕರೆಕ್ಟ್. ಇಲ್ಲದಿದ್ರೆ ನಾವು ಕೇಳುವ ಹಕ್ಕನ್ನು ಎಲ್ಲರೂ ಕಳ್ಕೊಳ್ತಾರೆ. ಏನು ಸಂಕಟ? ಏನು ನಿನಗೆ ಬೇಕಾಗಿ ನಾನಿಷ್ಟು ದುಡಿದಿದ್ದೇನೆ, ನಿನಗೆ 60 ವರ್ಷಗಳ ನಿನಗೆ ತಿಂಗಳಿಗೆ 1,000 ರೂಪಾಯಿ ಗೌರ್ಮೆಂಟ್ ಬರ್ತಾ ಉಂಟಲ್ಲ, ಅದರಲ್ಲಿ ನಮ್ಮ ಕೊಡುಗೆ ಉಂಟು, ನಾವು ದುಡಿದಿದ್ದೇವೆ, ನಿಮ್ಗೇನು ಮಾಡ್ಲಿಕ್ಕೆ ಅಂದರೆ ಇದು ಆ ಕಾಲದಲ್ಲಿ ಕಲಾವಿದರ ಶೋಷಣೆ ನಡೆಯಿತು, ಈ ಕಾಲದಲ್ಲಿ ನಡೆಯುತ್ತದೆ, ಹಿಂದಿನ ಕಾಲದಲ್ಲಿ ನಡೆಯುತ್ತದೆ. ಯಾರೋ ಒಬ್ಬರು ಇಬ್ಬರು ಧ್ವನಿಯುಳ್ಳ ಕಲಾವಿದರಿಗೆ ಹೊರತು ಎಂಬುದಾಗಿ ನಾವು ಹೇಳಬಹುದಾಗಿದ್ದರೂ ಪರೋಕ್ಷವಾಗಿ ಅವರ ಸೃಷ್ಟಿ ನಡೆಯುತ್ತದೆ. ಹೌದೌದು ಹೌದು, ಅದು ಪರೋಕ್ಷವಾಗಿ ಅವರ ಸೃಷ್ಟಿ ನಡೆಯುತ್ತದೆ.
ನಮ್ಮ ಅಭಿಪ್ರಾಯವೇ ಪ್ರೇಕ್ಷಕರ ಅಭಿಪ್ರಾಯ ಅಲ್ಲ. ಪ್ರಭಾಕರ್ ವಿಷಯ ಒಂದು ಕಡೆ ಭಾಷಣ ಮಾಡೋರಿದ್ದಾರೆ, ಅವ್ರ ಭಾಷಣ ಮಾಡೋರು ಯಾರೋ 4-5 ಜನ ಬೊಬ್ಬೆ ಹಾಕಿ ಯಾರೋ ವೈಯಕ್ತಿಕ ಬೊಬ್ಬೆ ಹಾಕಿದ್ರಲ್ಲ. ಈಗ ಬೊಬ್ಬೆ ಹಾಕುವ 4-6 ಜನರಿಗೆ ಬೇಕಾದ ಭಾಷಣ ನಿಲ್ಲಿಸಬೇಕು, ಸುಮ್ಮನೆ ಕುಳಿತುಕೊಂಡು ಕೇಳುವ 460 ಜನರಿಗೆ ಬೇಕಾದ ಭಾಷಣ ಮುಂದುವರಿಸಬೇಕು. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಪ್ರೇಕ್ಷಕರ ಅಭಿಪ್ರಾಯ ಏನು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಸಂಪರ್ಕದವರು 4 ಜನರ ಅಭಿಪ್ರಾಯವನ್ನು ಮಾತ್ರ ನಾವು ಗಮನಿಸ್ತೇವೆ. ಈಗ ನಾವು ಅರ್ಥ ಯಾರಿಗೂ ಬೇಡ, ಕುಳಿತುಕೊಂಡು ಮಾತನಾಡೋದು ಯಾರಿಗೂ ಬೇಡ ಎನ್ನುವಂಥ ಉದ್ದೇಶ ನಾವು ಅಲ್ಲಲ್ಲಿ ಹೇಳ್ತಾ ಇದ್ದೇವೆ. ಇದರ ಪರಿಣಾಮವಾಗಿ ಆಟಕ್ಕೆ ದಿವಸಕ್ಕೆ ಪ್ರೇಕ್ಷಕರು ಕಡಿಮೆ, ತಾಳಮದ್ದಲೆಗೆ ದಿವಸಕ್ಕೆ ಪ್ರೇಕ್ಷಕರು ಜಾಸ್ತಿ. ಹೌದು ಹೌದು, ತಾಳಮದ್ದಲೆಗೆ ಜಾಸ್ತಿ ಇರ್ತದೆ. ಕುಳಿತುಕೊಂಡು ಕೇಳೋದು ಬೇಡಲ್ಲ, ಅದಕ್ಕೆ ಬೇಕು, ಅದಕ್ಕೆ ಜಾಸ್ತಿ ಕುಳಿತುಕೊಂಡು ಇದು ಕುಡಿಯೋದು ಇದು ಬೇಕು, ಆವಾಗ ಇದಕ್ಕೆ ಕಡಿಮೆ. ನಾನು ಮಾತನಾಡುವುದು ನಿಷ್ಠುರವಾಗಿ, ಆದರೆ ವಸ್ತುನಿಷ್ಠವಾದದ್ದು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಪ್ರದರ್ಶನ, ಈಗ ಇಷ್ಟಕ್ಕೂ ನಾನು ಹೇಳ್ತೇನೆ ಅಂದ್ರೆ, ಒಂದು ಪ್ರದರ್ಶನ ಅಂದ್ರೆ ಒಂದು ವಿಷಯ ಅಲ್ಲ, ಎಲ್ಲವೂ ಸೇರಿ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು 2 ಸಮಯ 4 ಮಿನಿಟ್ ಸಮಯ ಜಾಸ್ತಿ ತಗೊಳ್ಳಿ, ತೊಂದರೆ ಇಲ್ಲ. ಪ್ರತಿಯೊಂದಕ್ಕೂ ಸಮಯ ಜಾಸ್ತಿ ತಗೊಳ್ಬಾರ್ದು. ಇತ್ತೀಚೆಗೆ ಯಾರೋ ಒಂದು ಭಾಗವತ ಒಂದು ಪದ್ಯ ಹೇಳುವುದಂತ ಇದ್ದಾರೆ. ಇತ್ತೀಚೆಗೆ ಯಾರೋ ಒಂದು ಭಾಗವತರು ಬರೆಯುವ ಪದ್ಯಗಳಿಗೆ ಚೆಲುವಿಕೆ ಎನ್ನುವುದನ್ನು 7 ಸಲ ಹಿಟ್ಟು ನನ್ನ ನೆನಪಿನ. ಹೌದೌದು, ಚೆಲುವಿಕೆ ಅವರದೇ ಅಲ್ಲವೇ ಅಲ್ಲ, ಅದಕ್ಕೆ ಸಾಕ್ಷಿಯಾಗಿ ನನ್ನ ಸವಾಲು ತಿಳಿದಿದ್ದಾರೆ, ಅವರ ಹತ್ರ ನಾನು ಹೇಳ್ತೇನೆ. ಹೌದು, ಖಾಲಿ ಚೆಲುವಿಕೆ ಮಾತ್ರ. ಚೆಲುವಿಕೆ 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 ಚೆಲುವಿ ಜಿಲ್ಲಾ ನರಸಿಂಹರು ಒಂದು ಮಾತು ಹೇಳಿದ್ರು. ಅದಕ್ಕೆ ಭಾಗವತರು ಯಾರು, ಭಾಗವತಿಗೆ ಯಾರು ಅಂತ ಒಂದು ಉದಾಹರಣೆ ಪೇಪರ್ ಸಿಕ್ಕಿದ್ರೆ ನಾವು ಓದಲೆ ಮತ್ತೆ. ಅಂದ್ರೆ ಈಗ ಛಂದಸ್ಸು ಅದು ಇದು ಯಾವುದೂ ಇಲ್ಲ ಅಂತ ಉದಯವಾಣಿಯನ್ನೇ ಓದುದು. ಮನಮೋಹನ್ ಸಿಂಗಿಗೆ ಹೇಳು ಅತಿ ಕೈಕಾಲದಲ್ಲಿ ಒಂದು ಕಥೆ ಉಂಟು. ಸೀತೆಯನ್ನು ರಘುವರನಿಗೆ ಇತ್ತನು, ಜಾತನಾದ ವಿಭೀಷಣ. ಇತ್ತನು ಎನ್ನುವಂಥದ್ದಲ್ಲಿ ಒಂದು ಗೀಟು ಉಂಟು. ಹೌದು, ಛಂದಸ್ಸಿನ ಪ್ರಕಾರ. ಅದಕ್ಕೆ ಈಗಿನ ಹೆಚ್ಚಿನ ಭಾಗವತರು ಸೀತೆಯನ್ನು ರಘುವರನಿಗೆ ಇತ್ತು, ಅನುಜಾತನಾದ. ಆವಾಗ ಛಂದಸ್ಸು ಬಿದ್ದು ಹೋಗ್ಲಿಲ್ವ? ಹೌದೌದು, ಅದೇ ಈಗ ನೀವು ಹೇಳಿದ್ದು ಅದು ಕೂಡ ಅದೇ. ಯಾವ್ದು ಹೇಳಿ, ಉದಯವಾಣಿ ಪೇಪರ್ ಇದ್ದು ನಿಡ್ಲೆ ನರಸಿಂಹರು ಹೇಳಿದ್ರು ಅಂತ ಹೇಳಿದ್ರಲ್ಲ, ಅದರ ಅರ್ಥ ಅದೇ. ಅದಕ್ಕೆ ಬರೀ ಭಾಗವತರ ನಿರ್ದೇಶನ ಸರಿಯಾದ ಹಾಗೆ ಹೇಳಬಾರದು. ಅದನ್ನು ಕವಿ ಹೇಗೆ ಬರ್ತಿದ್ದಾನೆ ಹಾಗೆ ಹೇಳ್ಬೇಕು. ಸೀತೆಯನ್ನು ರಘುವರನಿಗೆ ಅನುಜಾತನಾದ. ಅಲ್ಲಿ ತುಂಬ ಒಳಗಡೆ ಇದು ಸೀತೆಯನ್ನು ರಘುವರನಿಗಿತ್ತು ಅನುಜಾತನಾದ. ಸೀತೆಯನ್ನು ರಘುವರನಿಗಿತ್ತನು ಜಾತನಾದ. ಸೀತೆಯನ್ನು ರಘುವರನಿಗಿತ್ತನು ಜಾತನಾದ. ಮತ್ತೆ ಯಾವುದಾದ್ರೂ ಹಿತಮಿತವಾಗಿದ್ದರೂ ಒಳ್ಳೆಯದು ಅನ್ನುವಂಥದ್ದಲ್ಲಿ 2 ಮಾತಿಲ್ಲ. ಅದನ್ನು ರೂಢಿಸಿಕೊಂಡು ಪ್ರದರ್ಶನವನ್ನು ಬೆಳೆಸಿದರೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಇಷ್ಟು ಹೊತ್ತು ತೆಂಗುತಿಟ್ಟು ಯಕ್ಷಗಾನದ ಹಲವಾರು ವಿಚಾರಗಳ ಬಗ್ಗೆ ನಮಗೆ ಬಹಳ ಚೆನ್ನಾಗಿ, ಬಹಳ ನೇರವಾಗಿ, ನಾನು ಅಂದುಕೊಂಡಿದ್ದಕ್ಕಿಂತಲೂ ಬಹಳ ನೇರವಾಗಿ, ಸ್ಪಷ್ಟವಾಗಿ ನಿಮ್ಮ ಅಭಿಪ್ರಾಯವನ್ನು ನೀವು ವ್ಯಕ್ತಪಡಿಸಿದ್ದೀರಿ. ಮಾತ್ರವಲ್ಲದೆ ಕಲಾವಿದನಾದವನನ್ನು ಬಲಗೊಳಿಸಿದಾಗ ಮಾತ್ರ ಕಲೆಯೂ ಕೂಡ ಬಲಗೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಮ್ಮ ಪ್ರೇಕ್ಷಕರಾದವರಿಗೆ ಅಥವಾ ಸಂಘಟಕರಾದವರಿಗೆ ಯಾರಿಗೇ ಆಗಲು ಕಲಾವಿದನನ್ನು ಪ್ರಶ್ನಿಸುವ ಒಂದು ನೈತಿಕ ಹಕ್ಕು ಕೂಡ ಬರ್ತದೆ ಎನ್ನುವ ಒಂದು ಉತ್ತಮ ಮಾತನ್ನು ಪ್ರಪ್ರಥಮವಾಗಿ ನಾನು ಇದುವರೆಗೆ ಮಾಡಿದಲ್ಲಿ ಯಾರು ಕೂಡ ಈ ಮಾತನ್ನು ನನಗೆ ಹೇಳಿದ್ದಿಲ್ಲ. ಇದು ನಿಜವಾಗ್ಲೂ ನಾವು ಎಲ್ಲರೂ, ಪ್ರೇಕ್ಷಕರು, ಸಂಘಟಕರು, ಮೇಳದ ಯಜಮಾನರುಗಳು ಎಲ್ಲರೂ ಕೂಡ ಇದರ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿ ಕಲಾವಿದರನ್ನು ಬಲಗೊಳಿಸುವತ್ತ ಅವರು ಮನ ಮಾಡಲಿ, ಸಂಘಟನೆಗಳು ಕೂಡ ಪ್ರಯತ್ನ ಮಾಡಲಿ ಅಂತ ಒಂದು ಆಶಿಸುತ್ತಾ, ತುಂಬ ಚೆನ್ನಾಗಿ ಇಷ್ಟು ಹೊತ್ತು ನಮ್ಮ ಹಲವಾರು ಪ್ರಶ್ನೆಗಳಿಗೆ ಸಮಂಜಸ ಉತ್ತರಗಳನ್ನು ಕೊಟ್ಟು ಯಕ್ಷಗಾನದ ಬಗ್ಗೆ ತಿಳಿಯಪಡಿಸಿದ ನಿಮಗೆ ಅನಂತ ಕೃತಜ್ಞತೆಗಳು ಸರ್. ವಂದನೆಗಳು. ಯಾಕಿದಕ್ಕೆ ಸಾರವಿ ದಿವವರಲಿ ಓದದಿ ನಾಡು
ಸಾಧ್ಯಂತವಾಗಿ ಕೇಳಿಸಿಕೊಂಡೆ. ಅತಿಕ್ರಮಣ ಆಗಿದೆ ಎಂಬುದು ಹೌದು, ಆದರೆ ಲೋಕಕ್ಕೆ ವೇದ್ಯವಾಗಬೇಕು. ಯಾರಿಂದ ಆದ ಅತಿಕ್ರಮಣ, ಯಾವ ಪ್ರಮಾಣದ ಅತಿಕ್ರಮಣ, ಅದರ ದುಷ್ಪರಿಣಾಮ ಏನು, ಅದರ ಬಾಧ್ಯತೆ ಯಾರಿಗೆ? ಪರಸ್ಪರರು ಪರಿಭಾವಿಸುವುದರ ಮೂಲಕವಾಗಿ ಶ್ರೇಯಸ್ಸನ್ನು ಪರಗತಿಯನ್ನು ಹೊಂದಬೇಕಾದ ಸ್ಥಿತಿಯಲ್ಲಿದ್ದವರು ಭೂಜಾತರಾದವರು ತಿಳಿದರಾದರು. ಆ ಸಂಬಂಧದ ಸೂತ್ರ ಛೇದಿಸಲ್ಪಟ್ಟಿತ್ತು ಅಂತಾದರೆ ಎರಡೂ ಕಡೆಗಳಲ್ಲಿರುವಂತಹ ವ್ಯಕ್ತಿಗಳಿಗೆ, ಶಕ್ತಿಗಳಿಗೆ ಹಾನಿಯೇ ಸಂಭವಿಸಬೇಕು. ಭಕ್ತಿ ಪುರಸ್ಸರವಾಗಿ ಹವಿಸ್ಸುಗಳನ್ನು ಅರ್ಪಿಸ್ತಾರೆ. ಭೂಮಿಯ ಸಮೃದ್ಧಿಯನ್ನು ನಿಮ್ಮಿಂದಾಗಿ ಹಾರೈಸಬೇಕವರು. ಅವರ ಕರ್ಮಗಳಿಗೆ ಅನುಗುಣವಾಗಿ ಸುಮನಸರಾದಂತಹ ನೀವು ಅನುಗ್ರಹಿಸ್ತಾ ಬರಬೇಕು. ಇದು ತಾನೇ ಭುವಿ ಮತ್ತು ದಿವ್ಯ ಸಂಬಂಧದ ಸೂತ್ರ. ಆದರೆ ಲೋಕಕ್ಕೆ ಸುಭಿಕ್ಷೆಯನ್ನುಂಟು ಮಾಡುವುದಕ್ಕಿರುವಂತಹ ಸುಮನಸರಾದ ನಿಮ್ಮ ಮನಸ್ಸಿನ ಆಂತರ್ಯವನ್ನು ಅರಿಯದೆ ದಂಡಿಸುವುದಕ್ಕೆ, ಶಾಸಿಸುವುದಕ್ಕೆ ಮುನಿಪನಾಶ್ರಮದಲ್ಲಿದ್ದಂತಹ ಒಬ್ಬಾಕೆ ಉಚ್ಚರಿಸ್ತಾಳೆ ಅಂತ ಆದದ್ದಾಯಿತು. ಬಿಟ್ಟು ಚಿಂತಿಸಬೇಕಾಗಿಲ್ಲ. ನೀನು ಶಾಸನಕ್ಕೊಳಗಾಗಬೇಕಾದವ ತಮ್ಮಿಂದ ಈ ಭಾವದಿಂದಲೇ ಅವನು ಶಾಸಿಸಿದ್ದೀರಿ. ಆದ್ರೆ ಅವರ ಶಾಸನಕ್ಕೂ ದೊರಕದ ಶಕ್ತಿಗಳು, ವ್ಯಕ್ತಿಗಳು ಈ ಲೋಕಲೋಕಾಂತರದಲ್ಲಿ ಇದ್ದಾರೆ. ನೋಡೋಣ ಅವರೇ ಎದುರಾದ ಕಾಲದಲ್ಲಿ ಯಾರನ್ನು ಶಾಸಿಸ್ತಾರೆ, ಎಷ್ಟು ಪ್ರಮಾಣದಲ್ಲಿ ಶಾಸಿಸ್ತಾರೆ ನನಗೂ ನೋಡಬೇಕು. ನೀನು ಮೇಲೆ ಸೇರಿ ಲೋಕವನ್ನು ಪಾಲಿಸ್ತಾ ಇರು, ಬೇಕಾದದ್ದನ್ನು ನಾನೇ ಸಗುತ್ತೇನೆ. ಮುನಿಪತ್ನಿ ಮಾತ್ರ ಸಮಾಸುರನೇ ಮೊದಲಾದವರಿಗೆ ಆಶ್ರಯವನ್ನು ಕೊಟ್ಟಿದ್ದಾಳೆ ಅಂತಾರೆ. ಆಕೆಯನ್ನು ಕಾಣಬೇಕಾದದ್ದು ನಾನೇ ಹೋಗಿ ಕಂಡದ್ದರಲ್ಲಿ ನಾನು ಕಳೆದುಕೊಳ್ಳುವುದಕ್ಕಿಲ್ಲ ಅಂತಾದಾಗ, ಕಂಡದ್ದರಿಂದ ಲೋಕ ಹೊಂದುವುದಕ್ಕೆ ಬಹಳಷ್ಟಿದೆ ಅಂತ ಗೊತ್ತಾದಾಗ ತಡೆಯಾಕೆ ಆಶ್ರಮದ ಅಂತರ್ಭಾಗವನ್ನು ಸೇರಿಕೊಳ್ಳಿ.
ಮಗನೇ ಬೊಪ್ಪಸ ಹೂಗಾರ, ನಿನ್ನ ಭಕ್ತಿಗೆ ಒಲಿದು ನಾನು ಪ್ರತ್ಯಕ್ಷರಾಗಿದ್ದೇನೆ. ಹರಿಯುತ್ತಿರುವಂತಹ ಶಾಂಭವಿ ನದಿಯ ಒಳಗೆ ಶಿಲೆಯೊಂದರಲ್ಲಿ ಅಂತರ್ಗತರಾಗಿದ್ದೆ ನಾನು. ಗೊತ್ತುಕೊಂಡಪ್ಪೆ ಈಗಲ್ಪ ಸಂದರ್ಭಗಳು ಗೊತ್ತಾಗುತ್ತಿಲ್ಲ ಎನ್ನ ಮಂಜಟ್ಟು ಅದೇ ರೀತಿಯಾಗಿ ವೇದ ಸಾಧನೆಯಾದ ನಿನ್ನ ನಾವೇ ಅಲ್ಲಿಗೆ ಬಂದದ್ದಲ್ಲ, ನಾನೇ ಆ ನಾವೆಯನ್ನು ಅಲ್ಲಿಗೆ ಭರಿಸಿದ್ದು. ಇನ್ನ ಮಂಜಿಗೆ ಈರೇ ತಲೆಕೊಂಡೇನೋ ಹೌದಾ? ಕಾರಣ ಇದೆ ಅಯ್ಯ. ಕಟ್ಟಿಸಿ ನೀನು ಕಟ್ಟಿ ಅಷ್ಟಭುಜೆಯಾದಂತಹ ನಾನು ನಿನ್ನ ದೃಷ್ಟಿಗೆ ಗೋಚರಿಸುವುದಕ್ಕೆ ಮಹತ್ತರವಾದ ಕಾರಣವಿದೆ. ನಿನ್ನಿಂದ ನನಗೊಂದು ಭವ್ಯ ದೇಗುಲದ ನಿರ್ಮಾಣವಾಗಬೇಕು. ಹೌದು, ಭರತನೈಪೂರ್ಣವು ಎಡತನೈಪುತ್ತಾ ಇರುವವರಿಗೆ ಎಡತನೈಪೂರ್ಣವು ಭರತನೈಪುತ್ತಾ ಇರುವವರಿಗೆ ಏನಾದ ಪಾಪದ ನನ್ನ ಅಯ್ಯೋದು ಹೊಟ್ಟೆದು ನನ್ನ ಕೈ ಕತ್ತಲೇನು ಕೊಡುತ್ತೆ ಅಹಂಕಾರದ ಮಾತಾಡ್ತಾರೆ. ಏನು ದೇವಸ್ಥಾನ ಕಂಡು ಆರೋಗ್ಯ ಮಾಡಿ ಹುಚ್ಚಿ ಅಪ್ಲೈ ಹಳ್ಳಿ ಅಂತ ದೇವಸ್ಥಾನ ಮನೆಯೇ ಒರಿನಾಥ್ ಒಂದು ಬೇರೆ ಬೇರೆ ದೇವಸ್ಥಾನ ಎಂಬದಾಯ ಅಸ್ಮ ಬರದೇ ಒಂಜಿ ಬೀಗ ಪಟ್ಟ ದೇವಸ್ಥಾನ ಹೆಚ್ಚಿಗೆ ಅದಕ್ಕಾಗಿ ಮೂಲಿಕೆಯ 9 ಮಾಗಡಿಯನ್ನು ಪಾಲಿಸುವ ಸೇವಂತರಿಗೆ ದೇವಸ್ಥಾನದ ಅಧಿಕಾರವನ್ನು ಕೊಡು. ಯಾಕೆ ದೇವಸ್ಥಾನದ ಅದಕ್ಕಾಗಿ ಅಪೂರ್ವ ಉಡುಪರಿಗೆ ಪೂಜಾದಿ ಕೈಂಕರ್ಯವನ್ನು ನೆರವೇರಿಸುವುದಕ್ಕೆ ನೀನು ಕೊಡಮಾಡು.
ಸಂತೋಷವಾಯಿತು. ಎಲ್ಲವರನ್ನು ಪಾಲಿಸುತ್ತಾ ದುರ್ಗಾ ಪರಮೇಶ್ವರಿಯಾಗಿ ನೆಲೆನಿಲ್ಲುತ್ತೇನೆ ನಾನು. ನೀವು ಪುಟ್ಟರಂಗೇಗೌಡರು. ಶಿವನೇ ಶಿವನೇ ಶಿವನೇ, ಹಾಗಲ್ಲ ಶಿವ. ಈಗ ನನ್ನ ತಂದೆಯವರ ಹೆಸರು ರಂಗೇಗೌಡ ಎಂಬುದಾಗಿ, ನನ್ನ ಹೆಸರು ರಂಗೇಗೌಡ ಎಂಬುದಾಗಿ ಊರಿನವರಿಗೆ ವ್ಯತ್ಯಾಸ ಗೊತ್ತಾಗಬೇಕೋ ಬೇಡವು. ಅದಕ್ಕೋಸ್ಕರವಾಗಿ ತಂದೆಯವರನ್ನು ದೊಡ್ಡ ರಂಗೇಗೌಡ, ನಿಮ್ಮದು ಪುಟ್ಟರಂಗೇಗೌಡ. ರಂಗೇಗೌಡ ಅದು ಉದ್ದ ಆಗ್ತದಲ್ಲ, ಬರೇ ಗೌಡ್ರಿ ಅಂತ. ಗೌಡ್ರೆ 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 ಗೌಡ್ರೆ. ಆ ಪಾಪದ ಹುಡುಗನಿಗೆ ಎಲ್ಲ ಸರಿ ಅಲ್ಲಿ ಹೊಡಿತಾರಲ್ಲ, ಅವ ಏನು ತಪ್ಪು ಮಾಡಿದ್ದಾನೆ? ಇನ್ನು ನಿಮಗೆ ಹೊಸದಾಗಿ ಕತೆ ಹೇಳಬೇಕು. ದೇವರ ಕೊಳ್ಳಲಿದ್ದಂತಹ ಮಾಲೆಯನ್ನು ಕದ್ದವ ಗೌಡ್ರೆ. ಈಗ ಅವ ಮಾಲೆ ಕದ್ದಿದ್ದಾನಂತ ನಿಮ್ಮಲ್ಲಿ ಹೇಳಿದ್ಯಾರು? ನನ್ನ ಅಪ್ಪ ಹೇಳಿದ್ದೆಲ್ಲ ಸತ್ಯ ನಿಮಗೆ ಗೊತ್ತು. ಗೌಡ್ರೆ ಗೌಡ್ರೆ, ಮಾಲೆ ಕದ್ದದವಲ್ಲ, ನೋಡ್ಬೇಕಾ? ಬನ್ನಿ. ಕಣ್ಣಿಗೆ ಇದು ನಿಮ್ಮ ವ್ಯವಹಾರ. ದೇವಾಲಯದಲ್ಲಿ ಮಾಡುವುದು ಪೂಜೆ, ಇಲ್ಲಿ ನಿಮ್ಮ ಮಗಳ ವಯಸ್ಸಿನ ಅವಳೊಂದಿಗೆ ಚಕ್ಕಂದ ಮಾಡ್ತಾ ಇದ್ದೀರಿ. ಅದು ನಿಮ್ಮ ವೈಯಕ್ತಿಕ ವ್ಯವಹಾರ, ಏನು ಬೇಕಾದ್ರೂ ಮಾಡಿಕೊಳ್ಳಿ, ನಾನು ಸಹಿಸ್ತಿದ್ದೆ. ಆದರೆ ಮೋತಿ ಮೊಸರನ್ನವನ್ನುಂಡು ಮೇಕೆಯ ಮೂತಿಗೆ ಉಜ್ಜಿತ್ತಂತೆ. ದೇವರ ಕೊಳ್ಳಲಿದ್ದಂತಹ ಮಾಲೆಯನ್ನು ನೀವೇ ಕದ್ದು ನಿರಪರಾಧಿಯಾಗಿರುವಂತಹ ಕಿರಾತರ ಹುಡುಗನ ಮೇಲೆ ಅಪವಾದವನ್ನು ಹೇಳಿದರು. ಗೌಡ, ನನ್ನ ಅರ್ಥಗಳಾದಂತಹ ಶಾಸ್ತ್ರೀಯ ಮೇಲೆ ವೃತ ಆರೋಪವನ್ನು ಹಾಕಿದ್ದೇವೆ. ನಿನ್ನ ಸಂತಾನ ನಿಸ್ಸಂತಾನಾಗಿ ಹೋಗ್ತದೆ. ದೇವರ ಕೊರಳಲ್ಲಿ ಹಾರ ಇದ್ದದ್ದು ಹೌದು, ಕದ್ದದ್ದು ಮಾತ್ರ ಶಾಸ್ತ್ರೀಯ ಅಲ್ಲ. ಮತ್ತೆ ಬೇಡರ ದಿನ್ನ ಬೇಡರ ದಿನ್ನ. ಅಯ್ಯೋ ದೇವರೇ, ನಾನು ನಂಬಬಹುದು. ಆದ್ರೆ ಈಗ ಊರಿನವರ ಮನಸ್ಸಿನಲ್ಲೆಲ್ಲ ಅನುಮಾನ ಉಂಟಾಗಿದೆ. ಬಹುಶಃ ಶಾಸ್ತ್ರಿಗಳೇ ಏನೋ ಕಿತಾವತಿ ಮಾಡಿದ್ದಿರಬೇಕು ಅಂತ ಅವರ ಬಾಯಿಗೆ ಹೇಗೆ ನಾನು ಮುಚ್ಚಿಸುವೆ? ಅನುಮಾನ ಇದ್ದವರನ್ನೆಲ್ಲ ನಾಳೆ ದಿವಸ ದೇವಸ್ಥಾನಕ್ಕೆ ಕರೆಕೊಂಡು ಬಾ. ಅಲ್ಲಿ ನಾನು ನನ್ನ ಕಾರಣೀಕವನ್ನು ತೋರಿಸಿಕೊಡ್ತೇನೆ. ಅಯ್ಯ, ಅಪ್ಪಯ್ಯ ಹೋದ್ರು. ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯನಿಗೆ ಏನಾಗ್ಲಿಲ್ಲ. ಅಪ್ಪಯ್ಯ ಗೌಡ್ರು ಇಲ್ಲಿ ಇದು ಯಾರ ಮನೆ ಮಗ? ಇದು ಅವಳು ಹೆಸರು. ನಿಮಗೇನು ವೇಷದವರ ಮೇಲೆ ಏನಾದ್ರು ದ್ವೇಷ ಉಂಟು? ಅವಳು ವೇಷೆಯ ಮನೆ. ಇಲ್ಲಿ ನೀವೇನು ಮಾಡುದು? ನೀವೇನು ಮಾಡುದು ಎನ್ನುವ ಪ್ರಶ್ನೆಗೆ ನಾನು ಕೇಳಬೇಕಿತ್ತು. ನಿಮ್ಮನ್ನೇ ಹುಡುಕಿಕೊಂಡು ಬಂದ. ಹೇಗೆ ಬಂದೆ ಇಲ್ಲಿಗೆ? ಹೇಗೆ ಬಂದದ್ದು? ಅಲ್ಲಿಂದ ಯಾವುದೇ ಶಕ್ತಿ ಎತ್ತಿಕೊಂಡು ಬಂದ? ಅಲ್ಲ ವಿಷಯ. ನಾವೆಲ್ಲ ಭಕ್ತಿಯಿಂದ ಪೂಜಿಸ್ತಿರುವಂತಹ ಆ ಪರಮಾತ್ಮ ನಿಮ್ಮ ಮೈ ಮೇಲೆ ಬಂದದ್ದು ನೋಡ್ಬೇಕಿತ್ತು. ಬಂದು ದರ್ಶನ ನೋಡ್ಬೇಕಿತ್ತು. ನಾನು ಆಲೋಚನೆ ಮಾಡುದು, ಊರಿನಲ್ಲಿದ್ದ ದರ್ಶನದ ಪಾತ್ರೆಗಳೆಲ್ಲ ನಿಮ್ಮಿಂದಲೇ ತರಬೇತಿ ಹೊಡ್ಕೊಂಡದ್ದಲ್ಲ, ಅವರಲ್ಲಿ ಹೋಗಿ ನೀವು ತಗೊಂಡು ಬಂದದ್ದು ಅಂತ ಹೇಳಿ ಅದೊಂದು ಇಂಥದನ್ನೇ ಹೌದು. ದೇವರು ಬಂದು ಮದ್ದಲೆ ಬಡ್ದು ಹೋದ್ರು ನಿಮಗೆ. ಆಗಲಿ, ಮೊದಲೇ ಒಂದು ಒಳ್ಳೆ ಜಾಗ. ಮಂಗಳಾರದೆಲ್ಲ ಆಯ್ತು ನೋಡಿ, ಎಲ್ಲರಿಗೂ ಕೊಡುವಾಗ. ಶಿವನೇ ನಿನ್ನನ್ನು ಪೂಜಿಸುವ ಸತ್ಪಕ್ಕಾಯ ಇವಾಗೊದಗಿದ ಪವಾದ ಹರಿಸು ನೀಯೇ ಶಿವನಿದಯನು ಹರನೆಯೇ
ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಪಂಚವಕ್ತ್ರಂ ಗಣೇಶ ಸ್ಕಂದ ಸಂಯುಕ್ತ ಒಂದೇ ವಾಂಚಿತ ಸಿದ್ಧಯೇದು ಮಹಾದೇವ. ನಿನ್ನ ಇದರಿನಲ್ಲಿ ನಾವೆಲ್ಲರೂ ಸೇರಿ ಮಾಡುವ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ ವಿಶೇಷವಾಗಿ ಹೇಳುವುದಕ್ಕೇನು ಇಲ್ಲ. ಹಾಗಾದ್ರೆ ಹೋಗುವ ಅಪ್ಪಯ್ಯ. ಅದೊಂದು ಒಕ್ಕಣೆ ಕ್ರಮ ಪುಣ್ಯಾತ್ಮ. ಹಾರಗದ್ದು ಹೋಗಿದೆ, ಅದರ ಅಪವಾದ ನನ್ನ ಮೇಲೆ ಬಂದಿದೆ. ಲಾಗಾಯತಿನಿಂದ ನಿನ್ನನ್ನು ಪೂಜಿಸಿಕೊಂಡು ಬಂದಂತಹ ನನ್ನ ಮರ್ಯಾದೆಯನ್ನು ಉಳಿಸುವಂತಹ ಭಾರ ಈ ಊರಿನ ಆರಾಧ್ಯ ದೈವವಾದಂತಹ ನಿನ್ನ ಹೊಣೆ ಅನ್ನುವ ಹಾಗೆ ಎಲ್ಲರೂ ಸೇರಿ ಮಾಡುವ ಪ್ರಾರ್ಥನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಗುರು ನೆರೆದಿರುವಂತಹ ಸತ್ಭಕ್ತರೇ, ಚಿತ್ತವನ್ನು ಇತ್ತ ಇಟ್ಟು ಆಲಿಸಬೇಕು. ನನ್ನ ಕೊರಳಲ್ಲಿರುವಂತಹ ಕಂಠಿಹಾರವನ್ನು ಕಟ್ಟದ್ದು ಕೈಲಾಸ ಶಾಸ್ತ್ರಿಗಳು ಅಲ್ಲ ಬೇಡರ ದಿನ್ನ. ಕೈಲಾಸ ಶಾಸ್ತ್ರಿಗಳು ಅಲ್ಲ ಬೇಡರ ದಿನ್ನ. ಅಪ್ಪಯ್ಯ, ಅದು ಯಾರಪ್ಪಯ್ಯ ಮಾತಾಡಿದ್ದು? ಅದು ದೇವರು ದೇವರು. ಅದಿಷ್ಟು ಬೇಗ ಎಲ್ಲಿಂದ ಬಂತಪ್ಪಯ್ಯ? ಉದಯವಾಣಿ ಉದಯವಾಣಿ ಅಂತ ಹೇಳಿದ್ರು ದೇವರು. ಅದು ಉದಯವಾಣಿ ಅಲ್ಲ, ಅದು ಆಕಾಶವಾಣಿ. ದೇವರು ಮಾತಾಡಿದಪ್ಪಯ್ಯ. ದೇವರಿಗೆ ಶೀತ ಆಗಿದೆ ಅಪ್ಪಯ್ಯ. ಅದು ಯಾರೋ ಹೆಣ್ಣು ಮಕ್ಕಳು ಮಾತಾಡಿದಾಗ ಸ್ವರ ಕೇಳಿತ್ತು. ಏ ಶುಂಭ, ನಿಶುಂಭ ಯಾರು? ಅದು ಬೈದದು ನಿನ್ನನ್ನು. ಅರ್ಧನಾರೀಶ್ವರ ಅನ್ನುವಾಗ ನಮ್ಮ ದೇವರಿಗೆ ಹೆಸರು ಹೌದಾ? ಕೆಲವು ಸಲ ಗಂಡಿನ ಸ್ವರದಲ್ಲಿ ಮಾತಾಡ್ತಾರೆ, ಕೆಲವು ಸಲ ಹೆಣ್ಣಿನ ಸ್ವರದಲ್ಲಿ ಮಾತಾಡ್ತಾರೆ. ಇವತ್ತು ಹೆಣ್ಣಿನ ಸ್ವರದಲ್ಲಿ ಮಾತಾಡಿದ್ದಾರೆ, ಅದನ್ನೆಲ್ಲ ವಿಮರ್ಶೆ ಮಾಡುವ ಕ್ರಮ ಇಲ್ಲ. ಏನು ದೇವರು ಮಾತಾಡಿದ ಅಪ್ಪಯ್ಯ, ನಿಮ್ಮ ಯೋಗ್ಯತೆ ಏನೆಂಬುದು ಇವತ್ತು ನಾನು ಅರ್ಥ ಮಾಡಿದಪ್ಪಯ್ಯ. ದೇವರನ್ನೇ ಮಾತಾಡಿಸಿದಂತ ಪುಣ್ಯಾತ್ಮರಪ್ಪಯ್ಯ ನೀವು. ನಿಮಗೆ ನಾನು ಮಗನಾಗಿ ಹುಟ್ಟಿದ್ದೆಂದರೆ ನನ್ನ ಜನ್ಮ ಸಾರ್ಥಕ ಆಯ್ತಪ್ಪಯ್ಯ. ಆದರೆ ನಿಮ್ಮ ಮಗನಾದ ನಾನೊಂದು ಸಣ್ಣ ಕೆಲಸ ಮಾಡಬೇಡ ಅಪ್ಪಯ್ಯ. ಆ ಮಾತಾಡಿದ ದೇವರನ್ನು ಕಣ್ಣಾರೊಮ್ಮೆ ಕಾಣಬೇಡ ಅಪ್ಪಯ್ಯ. ಅದಕ್ಕೆಲ್ಲ ಯೋಗ ಬೇಡುವ ಮಗ, ಕಾಲ ಬರಬೇಡುವ. ಅದೆಲ್ಲ ಯಾವುದಕ್ಕೂ ನಾನೊಮ್ಮೆ ಗರ್ಭಗುಡಿಯೊಳಗೆ ಹೋಗಿ ಬರ್ತೇನೆ ಅಪ್ಪಯ್ಯ. ನಿಮ್ಮ ಮುಖೊಂದು ಬಾರಿ ತೋರಿಸಿ. ನಿಮ್ಮ ಮುಖಕ್ಕೆ ನಾನು ಉಗುಳಬೇಕಿತ್ತು. ಆ ಬಳಿಕ ಯಾವ ನೀರಿನಿಂದ ನನ್ನ ಬಾಯಿಯನ್ನು ತೊಳೆದುಕೊಳ್ಬೇಕೆನ್ನುವಂತಹ ಸಮಸ್ಯೆ ಮೇಲೆ ಹೋಗಲಿಲ್ಲ. ಗೌರವ ಕೊಡ್ತಾ ಇದ್ದೆ, ಎಷ್ಟು ಮಂದನೆ ಕೊಡ್ತಾ ಇದ್ದೆ. ನೀವು ಹೇಳಿದಂತಹ ಮಾತು ಅಂದ್ರೆ ವೇದವಾಕ್ಯ, ನಿಮ್ಮ ವ್ಯವಹಾರ ಅಂದ್ರೆ ನಮಗೆ ಶಾಸ್ತ್ರ. ಗುರುವರೆಲ್ಲ ಹೇಳ್ತಾ ಇದ್ದೆ, ಏನಾದರೂ ಸಮಸ್ಯೆ ಬಂದರೆ ಶಾಸ್ತ್ರಗಳಲ್ಲಿ ಕೇಳಿ ಎಂಬುದಾಗಿ. ನಾವು ಭಕ್ತಿಯಿಂದ ಪೂಜಿಸ್ತಿರುವಂತಹ ದೇವರು ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀವಿ. ಆದರೆ ನೀವು ಮಾಡಿದ್ದೇನು? ಮೈ ಮಾರಿಕೊಂಡು ನಿಮ್ಮ ಮಗಳ ವಯಸ್ಸಿನವಳು, ಅವಳೊಂದಿಗೆ ಚಕ್ಕದ್ದವಳಿ ದೇವಾಲಯದ ಗರ್ಭಗುಡಿಯೊಳಗೆ ಅವಳನ್ನು ಎಳೆದುಕೊಂಡು ಹೋಗಿ ಕುಳಿತುಗೊಳಿಸಿ ಮಾಲೆಯನ್ನು ನೀವು ಕಳವು ಮಾಡಿ ನಿರಪರಾಧಿಯಾಗಿರುವಂತಹ ದಿನ್ನನ ಮೇಲೆ ಆ ಅಪವಾದವನ್ನು ಹೇರಿದ್ದೀರಿ. ಇದುವರೆಗೆ ಬ್ರಾಹ್ಮಣರ ಮೇಲೆ ಕೈ ಎತ್ತಿದವನಲ್ಲ ನಾನು. ಆದರೂ ಈಗ ಮನಸ್ಸು ಅಂತ ಕಾಣ್ತಿರಲಿಲ್ಲ. ತೆಗಿರಿ ನಿಮ್ಮ ಜನಿವಾರ, ತೆಗಿರಿ ಜನಿವಾರ, ತೆಗಿರಿ ತೆಗಿರಿ ಜನಿವಾರ, ತೆಗಿರಿ ಜನಿವಾರ. ಏನು ಅಪ್ಪಯ್ಯ ತಿಳಿಯದ ಏನೋ ತಪ್ಪು ಮಾಡಿದ್ದಾರೆ. ತಿಳಿಯದೇ ಇಷ್ಟು ಮಾಡಿದ್ದಾರೆ ಅಂತ ಅವರಿಂದ ತಿಳಿದೇನು ಮಾಡ್ಲಿಕ್ಕಿಲ್ಲ. ಹಾಗಲ್ಲ, ಅವರು ಮಾಡಿದ ತಪ್ಪಿಗೆ ಬೇಕಾಗಿ ನೀವು ಅವರಿಗೆ ಹೊಡಿತೀರಿ. ಸ್ವಂತ ಮುರಿದು ಹಾಕಿ ನೀವು ಅಪ್ಪಯ್ಯನಿಗೆ ಹೊಡಿಬಾರದು. ಹೊಡಿಬಾರದು. ನನ್ನ ಅಪ್ಪಯ್ಯ ಪಾಪ, ಮಹಾಪಾಪ. ಹೊಡಿಬೇಕು ನನಸಿದ್ರೆ ನೀವು ನನಗೆ ಹೊಡೀರಿ ಗೌಡ್ರೆ. ಅಯ್ಯೋ, ನೀವು ನನ್ನ ಕಾಲಬುಡದಲ್ಲಿ ಕುಳಿತುಕೊಳ್ಳಬೇಕು. ಅಪ್ಪಯ್ಯ ನೀವು ನನ್ನ ಕಾಲಬುಡದಲ್ಲಿ ಕುಳಿತುಕೊಂಡ್ರೆ ನಾನು ಯಾವ ನರಕಕ್ಕೆ ಹೋಗಬೇಕು? ನಿರಪರಾಧಿಯಾಗಿರುವಂತಹ ದಿನ ಉಳಿಯಬೇಕೆನ್ನುವಂತಹ ದೃಷ್ಟಿಯಿಂದ ಜನ್ಮಪಟ್ಟ ದಂಧೆಯನ್ನು ತೋರಿಸಿ ಕೊಟ್ಟಂತಹ ಮಹನೀಯರು ನೀವು. ನಿಮಗೋಸ್ಕರವಾಗಿ ನಿಮ್ಮ ತಂದೆಯನ್ನು ಬಿಟ್ಟಿದ್ದೇನೆ. ಗೌಡ್ರೆ, ನೀವು ನನ್ನನ್ನು ಬಿಡಬಹುದು, ಆದ್ರೆ ನನ್ನ ಅಂತರಾತ್ಮ ನನ್ನನ್ನು ಬಿಡುವಂತಿಲ್ಲ. ಯಾಕೆ? ನಾನು ಮಾಡಿದ ಅಪರಾಧ ಏನು ಅನ್ನುವಂತಹ ಬೋಧೆ ಈ ಕಾಲದಲ್ಲಿ ನನಗೆ ಆಗಿ ಹೋಯಿತು. ಆಶೆ ಮೋಹ ಎಲ್ಲರ ಚಿತ್ತದಲ್ಲಿಯೂ ಹುಟ್ಟುತ್ತದೆ. ಹಾಗೆಂದು ಸಂದರ್ಭವನ್ನು ಪರಿಸ್ಥಿತಿಯನ್ನು ನೋಡಿ ಆ ಆಶೆಯನ್ನು ಈಡೇರಿಸುವುದಕ್ಕೆ ಯತ್ನಿಸಬೇಕು. ಈ ಸತ್ಯವನ್ನು ನಾನು ಮರೆತು ಹೋದೆ. ಮೋಹ ಅನ್ನುವುದು ಯಜ್ಞದ ಬೆಂಕಿ ಇದ್ದ ಹಾಗೆ. ಆಜ್ಞವೆರೆದಷ್ಟು ತನ್ನ ಸಪ್ತಾರ್ಚಿಗಳನ್ನು ಮೇಲೆತ್ತಿ ಇನ್ನೂ ಕೊಡು ಅನ್ನುವ ಹಾಗೆ ಅದು ಕೇಳುತ್ತದೆ. ಆಶೆಯನ್ನು ಈಡೇರಿಸುವುದೆಂದರೆ ಮರುಭೂಮಿಯಲ್ಲಿ ಮರೀಚಿಕೆಯನ್ನು ಹಿಡಿಯುವುದಕ್ಕೆ ಹೋದ ಹಾಗೆ. ಇನ್ನೇನು ಸಿಗುತ್ತದೆ ಅನ್ನುವ ಹಾಗೆ ಭಾವಿಸಿ ಮುಂದುವರೆದರೆ ಆ ಮರೀಚಿಕೆ ಮತ್ತೂ ಮುಂದೆ ಹೋಗುತ್ತದೆ. ಇಷ್ಟನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ಹೆಡ್ಡ ನಾನಲ್ಲ.
ವೇದ ಪಾರಂಗ. ಆದ್ರೆ ಯಾಕೆ ಹೀಗೆ ಮಾಡಿದೆ ಅನ್ನುವಾಗ ಕೇಳಿದರೆ ಕಾಲದೋಷವಿರಬೇಕು. ಅದೇ ನನ್ನ ಕರ್ಮದಲ್ಲಿ ದೋಷವನ್ನು ಉಣ್ಣಿಸಿತು. ಮತ್ತೊಂದು, ನನ್ನ ಹೆಂಡತಿಯ ಅನಾರೋಗ್ಯವನ್ನೇ ನಾನು ಇದಕ್ಕೆ ಬಂಡವಾಳವಾಗಿ ಉಪಯೋಗಿಸಿ, ಆದರೆ ಮಾಡಬೇಕಾದದ್ದು ಏನು ಅನ್ನುವುದನ್ನು ನಾನು ಮರೆತು ಬಿಟ್ಟು ನಾನಿಂತಹದ್ದನ್ನು ಮಾಡಬಹುದಿತ್ತೆ ಅನ್ನುವ ನಿಮ್ಮ ಪ್ರಶ್ನೆಯೇ ನನ್ನ ಮರ್ಮಕ್ಕೆ ತಾಗಿತ್ತು. ಮತ್ತೆ ದೇವದಾಸಿಯ ಸಂಘವನ್ನು ಮಾಡಿದ್ದು ಅಂತಹ ದೊಡ್ಡ ಅಪರಾಧವೇನು ಅಲ್ಲ. ಯಾಕೆ? ಸಾಮಾಜಿಕವಾದ ಸಮತೋಲನವನ್ನು ಇರಿಸಿಕೊಳ್ಳುವುದಕ್ಕಾಗಿ ನಮ್ಮ ಹಿರಿಯರು ಲಾಗಾಯಿತದಿಂದ ಮಾಡಿದಂತಹ ಪದ್ಧತಿಯ. ಆದರೆ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ, ಅದರ ಪರಿಪೂರ್ಣವಾದ ಪ್ರಯೋಜನವನ್ನು ಪಡೆದುಕೊಳ್ಳುವುದಕ್ಕೆ ಅವಳನ್ನು ಗರ್ಭಗುಡಿಯೊಳಗೆ ಪ್ರವೇಶಿಸುವಷ್ಟು ಕೆಳಮಟ್ಟಕ್ಕೆ ನಾನು ಇಳಿಸಿದೆ. ದೇವರ ಹಾರವನ್ನು ಕದ್ದೆ, ದೇವಸ್ವವನ್ನು ಅಪಹರಿಸಿದೆ. ಈ ಅಪರಾಧಗಳಿಗೆಲ್ಲ ಪ್ರಾಯಶ್ಚಿತ್ತ ಈ ಊರಿನಲ್ಲಿ ಆಗುತ್ತದೆ ಅನ್ನುವಂತಹ ನಂಬಿಕೆ ನನಗಿಲ್ಲ. ಶೇಷಾಯುಷ್ಯವನ್ನು ಕಾಶಿಯ ವಿಶ್ವನಾಥನನ್ನು ಅರ್ಚಿಸುತ್ತಾ ಅಲ್ಲಿ ಕಳೆಯುತ್ತೇನೆ ಅನ್ನುವ ಹಾಗೆ ನಿರ್ಧರಿಸಿದ್ದೇನೆ. ಹೋಗುವುದಕ್ಕೆ ನನಗೆ ಅರ್ಪಣೆ ಕೊಡಬೇಕು. ಹೋಗಿ ಬರ್ತೇನೆ ಮಗ. ಅಪ್ಪಯ್ಯ, ನಮ್ಮನ್ನು ಬಿಟ್ಟು ಹೋಗ್ತೀರಪ್ಪಯ್ಯ, ಹೋಗ್ಬೇಡಪ್ಪಯ್ಯ. 1 ವಾರ ಆಯ್ತು ಅಮ್ಮನಿಗೆ ಜ್ವರ ಬರ್ತದೆ, ಊಟ ಮಾಡುದಿಲ್ಲ. ಹೋಗು ಮಗ, ಅಪ್ಪಯ್ಯನ್ನು ಕರ್ಕೊಂಡು ಬಾ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನೀವು ಮನೆಗೆ ಬರ್ಬೇಕಪ್ಪಯ್ಯ, ನಮಗೆ ನೀವು ಬೇಕಪ್ಪಯ್ಯ, ಬಿಟ್ಟು ಹೋಗಬಾರ್ದಪ್ಪಯ್ಯ, ಬೇಕು ನೀವು. ಮಗು, ಒಂದು ದಿವಸವೂ ಪ್ರೀತಿಯಿಂದ ಮಾತಾಡಿಸದ ತಂದೆ, ಅನಾರೋಗ್ಯದಿಂದ ಬಳಲುತ್ತಿದ್ದರು. ಔಷಧಿ ತೆಕ್ಕೊಂಡೆಯ ಗೌರಿ, ಹೊತ್ತಿಗೆ ಊಟ ಮಾಡಿದೆಯಾ, ನಿನ್ನೆ ರಾತ್ರಿ ನಿದ್ದೆ ಬಂತ, ಹೀಗೆ ಕುಶಲವನ್ನು ವಿಚಾರಿಸದ ಗಂಡ. ಅಂತಹ ಗಂಡನನ್ನು, ಅಂತಹ ತಂದೆಯನ್ನು ನೀವು ಇನ್ನೂ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಗೌರವದಿಂದ ಮನೆಗೆ ಬರಬೇಕು ಅನ್ನುವಾಗ ಬಯಸುತ್ತಿದ್ದೀರಲ್ಲ. ನಮಗೆ ಬೇಕಪ್ಪಯ್ಯ ನೀವು. ಯಾವ ಮುಖ ಹೊತ್ತು ನಾನು ಮನೆಗೆ ಬರಲಿ, ಯಾವ ಮುಖದಿಂದ ನಿಮ್ಮನ್ನು ಕಾಣಲಿ ಹೇಳು? ಹೆಂಡತಿಯನ್ನು ಕೇವಲ ಸುಖವನ್ನು ನೀಡುವ ವಸ್ತುವಾಗಿ ಕಾಣುತ್ತಿರುವಂತಹ ಗಂಡಸರೆಲ್ಲ ನನ್ನನ್ನು ನೋಡಿ ಕಲಿಯಬೇಕು. ಹೆಣ್ಣು ಹೆಂಡತಿಯಾಗಿರಬೇಕು, ಕೆಲವೊಮ್ಮೆ ತಾಯಿಯಾಗಿಯೂ ಇರಬೇಕು, ಕೆಲವೊಮ್ಮೆ ತಂಗಿಯಾಗಿಯೂ ಇರಬೇಕು, ಕೆಲವೊಮ್ಮೆ ಆಪ್ತ ಮಿತ್ರನಾಗಿಯೂ ಇರಬೇಕು. ಅಂತಹ ನೋಟಗಳಿಂದ ಹೆಣ್ಣನ್ನು ಕಾಣುವುದಕ್ಕಾಗುತ್ತದೆ, ಕಾಣಬೇಕು ಅನ್ನುವುದು ಈ ಶಾಸ್ತ್ರೀಯ ಜೀವನವನ್ನು ಪರಾಂಬರಿಸಿದವರಿಗೆ ಆದರ್ಶವಾಗಿ ಪರಿಣಮಿಸಿದೆ. ಆದರೆ ಮಗನೇ, ಇದುವರೆಗೆ ಯಾವ ಕರ್ತವ್ಯಗಳಲ್ಲೆಲ್ಲ ಹಿಂದೆ ಬಿದ್ದೇನೋ ಅಂತವ ಹೊಣೆಗೇಡಿಯಾದಂತಹ ನಾನಿನ್ನು ಮನೆಗೆ ಬಂದು ನಿನ್ನನ್ನು, ನಿನ್ನಮ್ಮನನ್ನು ನೋಡುವಂತಹ ನೈತಿಕ ಸ್ಥೈರ್ಯವನ್ನು ಉಳಿಸಿಕೊಳ್ಳಿಲ್ಲ. ಇದುವರೆಗೆ ಸುಖವನ್ನೇ ನೀಡದ ನಿನ್ನಮ್ಮನಿಗೆ ನಾನು ಇನ್ಯಾವ ಸುಖವನ್ನು ಕೊಡುವುದಕ್ಕಾಗಿ ಮನೆಗೆ ಬರಬೇಕು ಹೇಳು? ಆದರೆ ಒಂದು ಕೊಡುಗೆಯನ್ನು ನಾನು ಕೊಡುವುದಕ್ಕೆ ನಿರ್ಧಾರ ಮಾಡಿದ್ದೇನೆ. ತೀರ್ಥಾಟನೆಗೆ ಹೋಗುತ್ತೇನೆ, ಮರಳಿ ಮನೆಗೆ ಬರುವುದಿಲ್ಲ. ತೀರ್ಥಯಾತ್ರೆಗಾಗಿ ಹೋದವನು ಮನೆಗೆ ಬಾರದೆ ಇದ್ರೆ ಅವನ ಮಡದಿ ಮನೆಯಲ್ಲಿದ್ದು ವೈಧವ್ಯವನ್ನು ಆಚರಿಸಬೇಕೆಂದಿಲ್ಲ. ಪತಿ ಪ್ರೇಮವನ್ನು ಮಾತ್ರ ಬಂಡವಾಳವನ್ನಾಗಿರಿಸಿ 4 ಗೋಡೆಗಳ ಮಧ್ಯೆ ನನ್ನ ಶ್ರೇಯಸ್ಸಿಗಾಗಿ ಪರಿತಪಿಸಿದಂತಹ ನನ್ನ ಹೆಂಡತಿ ಗೌರಿ ಸಾಯುವವರೆಗೆ ಹಣೆಯಲ್ಲಿ ಕುಂಕುಮವನ್ನು ಇರಿಸಿಕೊಂಡೇ ಸಾಯಿಲಿ. ಇದಕ್ಕಿಂತ ದೊಡ್ಡ ಕೊಡುಗೆಯನ್ನು ಕೊಡುವುದಕ್ಕೆ ನಿನ್ನ ತಂದೆಗೆ ಶಕ್ತಿ ಇಲ್ಲ. ಹೋಗಿ ಬರ್ತೇನೆ ಮಗ, ನಿನ್ನಮ್ಮನನ್ನು ಚೆನ್ನಾಗಿ ನೋಡಿಕೋ. ಹೋಗಿ ಬರ್ತೇನೆ. ದೂರದಿಂದಲೇ ನಿಮ್ಮ ಆಗಮನವನ್ನು ನಾನು ನೋಡಿದೆ. ಅದಕ್ಕಾಗಿ ಓಡೋಡಿ ಬಂದು ಆದರದಿಂದ ಇಲ್ಲಿಯವರೆಗೆ ನಾನು ಕರೆದು ತಂದವಳಿದ್ದೇನೆ. ನಿಮ್ಮ ಆಗಮನದಿಂದ ನಮಗೆ ಬಹಳಷ್ಟು ಸಂತೋಷವಾಗಿದೆ. ಸ್ವಾಮಿ, ಹೊತ್ತು ಮಧ್ಯಾಹ್ನದ ಈ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ. ಆದ್ದರಿಂದ ಅನುಷ್ಠಾನಾದಿಗಳು ಆಗಿದೆ ತಾನೇ ನಿಮ್ಮದು? ಶಿಷ್ಟಾಚಾರವನ್ನು ಮೈಗೂಡಿಸಿಕೊಂಡವಳಮ್ಮ ನೀವು. ಇದನ್ನು ಎಲ್ಲರೂ ಅನುಸರಿಸಬೇಕು. ಮನೆಗೆ ಬರುವಂತಹ ಅತಿಥಿಗಳಲ್ಲಿ ಬಾಯಾರಿಕೆ ಬೇಕು ಅಂತ ಕೇಳುವಾಗ ಯಾಕೆ ಕೊಡುವುದು ಒಂದಿಷ್ಟು ಗಂಗೋದನ್ನು ಅಂತಂದುವುದಕ್ಕೆ ಏನಾಗಬೇಕು? ಬಾಯಿ ತಪ್ಪಿ ಅವ ಬೇಡ ಎಂಬುದಾಗಿ ಹೇಳಿದ್ರೆ ಅವ
ಬಳಲುತ್ತಿರುವಂತಹ ವೇಳೆಯಲ್ಲಿ ಆ ದೇಶಕ್ಕೆ ಗೃಹಸ್ಥನೇ ಬಾಗಿಲನ್ನಾಗ್ತಾನೆ. ಬಂದವರಲ್ಲಿ ಊಟ ಆಗಿದೆ ಎಂಬುದಾಗಿ ಕೇಳುವಂತಹ ಬದಲಿಗೆ ಸ್ನಾನ ಆಗಿದೆ, ಅನುಷ್ಠಾನ. ಅವನು ಹೇಳ್ತಾನೆ, ಇಲ್ಲ ನಾವು ಅವರ ಮನೆಯಲ್ಲಿ ಊಟ ಮಾಡುವುದರಿಂದ ಹೇಳ್ತಾನೆ, ಇಲ್ಲ ಸ್ನಾನ ಅನುಷ್ಠಾನ ಆಗಿದೆ ಎಂಬುದಾಗಿ ಹೇಳ್ತಾನೆ. ನನ್ನ ಸ್ನಾನ ಅನುಷ್ಠಾನ ಎಲ್ಲ ಆಗಿದೆ, ಪಡೆಯುವಂತೆ ಸಂತೋಷ. ಹಾಗಾದರೆ ಬನ್ನಿ ಭೋಜನ ಶಾಲೆಯನ್ನು ಸೇರುವ. ಸಂತೋಷವಾಯಿತು. ಪುಷ್ಕಳವಾದಂತಹ ಭೋಜನ ಬ್ರಾಹ್ಮಣರು ಉಂಡು ದಣಿವೆ, ಲೋಕ ದಣಿಯುತ್ತದೆ. ಇದು ವಾಸ್ತವ, ಯಾವತ್ತೂ ಒಂದು ಒಳ್ಳೆಯದು. ನನಗೇನೋ ತೃಪ್ತಿ ಆಗಿದೆ, ಆದ್ರೆ ನೀವು ಯಾಕೆ ಸಮಯ ಹಾಳು ಮಾಡ್ತೀವಿ? ನೀವು ಭಜನೆ ಮಾಡಿ, ನಾವು ಊಟ ಮಾಡ್ತೀವಿ. ಕೆಲವಾರು ಎಲೆಗಳು ಕಾಣಿಸ್ತಾ ಇವೆ, ಯಾರಿಗೆ? ಒಂದು ನನಗೆ ಮತ್ತು ನನ್ನವರಿಗೆ. ಸರಿ. ಮತ್ತೆ ಆ ಕಡೆ ಇಟ್ಟದ್ದು ಇತ್ತೀಚೆಗೆ ಒಬ್ಬಳು ಕೆಲಸದಾಗಿ ಬಂದಿದ್ದಾಳೆ. ಅವಳು ಕೂಡ ನಮ್ಮೊಟ್ಟಿಗೆ ಊಟ ಮಾಡ್ತಾಳೆ ಅಲ್ವೇ? ಎಷ್ಟೆಂದರೂ ನಿಮ್ಮ ಜಾತಿಗೆ ಸೇರಿದವು ಅಲ್ವೇ? ಸಾವಂತಿಯಲ್ಲಿ ಕುಳಿತು ಊಟ ಮಾಡಿಸ್ಬೇಕು. ಕರೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ನಾನು ಸ್ವಲ್ಪ ವಿಶ್ರಾಂತಿ ಅಂತ. ಯಾರಮ್ಮ ಎಲ್ಲಿದ್ದೀ ಅಮ್ಮ? ಈ ಮುದುಕ ಬ್ರಾಹ್ಮಣನ ಮುಖವನ್ನು ನೋಡುವುದೂ ನಿನಗೆ ಹೇವರಿಕೆಯಾಗಿ ಬರುತ್ತದೆ. ಚಿಕ್ಕ ಮಗುವಾಗಿದ್ದಾಗ ಇದುವೇ ಮುಖದಲ್ಲಿ ನೀನು ಆಟವನ್ನು ಆಡಿಕೊಂಡಿದ್ದೆ. ಆ ವೇಳೆಯಲ್ಲಿ ಈ ಮುಖ ನಿನಗೆ ಅಸಹ್ಯವಾಗಲಿಲ್ಲ, ಹೇಸಿಗೆಯನ್ನು ಪಟ್ಟುಕೊಳ್ಳುವ ಹಾಗಿರಲಿಲ್ಲ. ಈಗ ಮಾತ್ರ ಈ ಮುದುಕನ ಮುಖವನ್ನೇ ನೋಡುವುದು ಬೇಡ ಎಂಬುದಾಗಿ ಕಾಣಿಸ್ತಾ ಇದೆಯಲ್ಲ. ನಿನ್ನನ್ನು ಹುಡುಕುವುದಕ್ಕಾಗಿ ಎಷ್ಟು ಪ್ರಯತ್ನ ಮಾಡ್ತೇನೆ, ಅದು ಈ ಹೆಣ್ಣು ಮುದುಕ ನಿನಗೇನು ಗೊತ್ತು? ಹೋಗದೇ ಇದ್ದಂತಹ ರಾಜ್ಯ ಆರ್ಯಾವರ್ತದಲ್ಲಿಲ್ಲ, ಹುಡುಕದೇ ಇದ್ದಂತಹ ಅರಮನೆಗಳಲ್ಲಿಲ್ಲ. ಎಲ್ಲಿ ಹುಡುಗಿದರೂ ನಿನ್ನ ಸ್ತ್ರೀಲಿರಲಿಲ್ಲ. ಅಪ್ಪ ಈಗಲಾದರೂ ನನ್ನ ಕಣ್ಣಿಗೆ ಗೋಚರಿಸಿಯಲ್ಲ. ದಯೆ ಸಮಾಧಾನವಾಯಿತು. ಸ್ವಾಮಿ, ನಾನು ಇಲ್ಲಿ ಏನು ನೀವು ಅನ್ಯತಾ ಭಾವಿಸಬಾರದು. ನಿನ್ನ ಮಾತಿನಲ್ಲಿ ಬ್ರಾಹ್ಮಣೋತ್ತಮರು ಎನ್ನುವುದಕ್ಕಾಗಿ ಗೌರವ ಇತ್ತು ನನಗೆ. ಆ ಗೌರವ ಇನ್ನೂ ಈಗ ಬ್ರಾಹ್ಮಣ್ಯದ ಗೌರವಕ್ಕೆ ಸ್ಪರ್ಧೆ ಆಗುವಂತಹ ಕಾರ್ಯ ಹಾಗಲ್ಲ ಸ್ವಾಮಿ. ಊಟ ಮಾಡಿದರೆ ಬೇಕಾದಷ್ಟು ದಕ್ಷಿಣೆಯೂ ನಮಗಾಗುವಷ್ಟು ಕೊಟ್ಟಿದ್ದೇವೆ, ತೃಪ್ತಿಯಾಗಿದೆ. ಆದರೆ ಈಗ ನೋಡಿದ್ರೆ ಇನ್ನೂ ಇಲ್ಲಿಂದ ಏನೋ ದಕ್ಕಿಸಿಕೊಳ್ಳಬೇಕು ಎನ್ನುವ ಹಾಗೆ ಬಹಳ ಪರಿಚಯಸ್ಥರಾಗಿ ಅವಳನ್ನು ಕಂಡು ನೀವು ಮಾತಾಡ್ತಿದ್ದೀರಲ್ಲ, ಏನು ಸ್ವಾಮಿ ಏನು? ಅವಳನ್ನು ನೋಡಿದಂತಹ ಸಂತಸದಲ್ಲಿ ನನ್ನನ್ನು ನಾನು ಮರೆತಿದ್ದೆ. ಆದ ಕಾರಣ ನಿನ್ನ ಇರುವಿಕೆಯನ್ನೂ ಮರೆತಿದ್ದೆ.
ನೀನು ಅವಳನ್ನು ಯಾರೆಂಬುದಾಗಿ ಹೇಳಿದೆ? ಯಾಕೆ ಸ್ವಾಮಿ ಹೇಳ್ತೀರಿ? ಆಗ್ಲೇ ಹೇಳಿರಲ್ಲ, ಕೆಲಸದವರು ಯಾರೋ ಒಬ್ಬಳು ಪರದೇಶ. ಅನರ್ಥವಾಗಿರುವಂತಹ ವಜ್ರವನ್ನು ಕೇವಲ ಗಾಜಿನ ತುಣುಕು ಎಂಬುದಾಗಿ ಭ್ರಮಿಸಿದ್ದೀಯಲ್ಲ, ಭ್ರಮಾಧೀನರಾಗಿದ್ದೀಯಲ್ಲ. ಇವನ್ನು ಯಾರು ಎಂಬುದಾಗಿ ಹೇಳಿದೆ? ಹೇಳಬೇಡ. ಈ ಬ್ರಾಹ್ಮಣ ಯಾವುದನ್ನಾದರೂ ಕೇಳಿ ಸಹಿಸಿಕೊಳ್ಳಬಲ್ಲ. ಆದರೆ ಈ ಮಂಗಲೆಯನ್ನು ಯಾವರು ಪರದೇಶಿ ಎಂಬುದಾಗಿ ನೀನೇ ಹೇಳುವಂತಹ ಮಾತುಗಳನ್ನು ಕೇಳಿ ಸಹಿಸುವುದಕ್ಕೆ ಸರ್ವಕಾಲ ಸಾಧ್ಯ. ಸಹಸ್ರ ಸಹಸ್ರ ಮಂದಿ ಮುತ್ತೈದೆಯರಿಗೆ ಯಾರು ವಸ್ತ್ರದಾನವನ್ನು ಮಾಡುತ್ತಾ ಇದ್ರು, ಸಹಸ್ರ ಮಂದಿಗೆ ಯಾರು ಅನ್ನದಾನವನ್ನು ಮಾಡುತ್ತಾ ಇದ್ರು, ಅರಮನೆಯಲ್ಲಿ ಸೂರ್ಯಕಾಂತ ಚಂದ್ರಕಾಂತ ಶಿಲೆಗಳ ಮೇಲೆ ರತ್ನಗಂಬಳಿ ಹಾಸಿದ್ದರೂ ಯಾರು ಪರಿಗಾಲಿನಲ್ಲಿ ನಡೆದುಕೊಂಡಿರಲಿಲ್ವೋ ಅಂತಹ ಪರಮ ಮಂಗಲೆಯನ್ನೂ ನೀನು ಪರದೇಶಿ ಎಂಬುದಾಗಿ ಹೇಳಿದೆ ಅಂತ. ಯಾರು ಸ್ವಾಮಿ ಯಾಕೆ? ನೀನು ಪುಣ್ಯ ಪುರದ ಬಳಿ ದೃಷ್ಟಿ, ನಿನಗೂ ಒಡ ಹುಟ್ಟಿದಂತಹ ಅಕ್ಕ ಒಬ್ಬಳಿದ್ದದ್ದ ದೃಷ್ಟಿ. ಇವರನ್ನು ಅನ್ಯತಾ ಭಾವಿಸುವುದು ವೃತ್ತಿ ಮೂರಕ್ಕೆ ಒಬ್ಬನೇ ಎಂಬುದಾಗಿ ಯಾರು ಪ್ರಖ್ಯಾತಿಯನ್ನು ಪಡೆದನೋ ಅಂತಹ ಚಕ್ರವರ್ತಿ ಆಗಿರುವಂತಹ ನಳಕ್ಕಿನ ಮನೆ ಪರಮ ಮಂಗಲೆ ಪರಮ ಪತಿವ್ರತಿಯಾಗಿರುವಂತಹ ದಮಯಂತಿ ಪರದೇಶಿಯಲ್ಲ, ಕೇವಲ ಹಾರಿಕೆಗೋಸ್ಕರವಾಗಿ ಅಲ್ಲ, ನಿನ್ನನ್ನು ತೃಪ್ತಿಪಡಿಸಿ ದಾನ ದಕ್ಷಿಣೆಗಳನ್ನು ಒಯ್ಯುವುದಕ್ಕಾಗಿ ಈ ವಿಪ್ರ ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಾನೆ ಅಂತ ಭಾವಿಸಿದಳು. ಅವಳೇ ದಮಯಂತಿ ಎನ್ನುವುದಕ್ಕೆ ಸರಿಯಾದಂತಹ ಸಾಕ್ಷಿ ಆಧಾರ ನನ್ನಲ್ಲಿದೆ ಎನ್ನುವುದನ್ನು. ಅವಳ ಹುಟ್ಟಿನ ಮೇಲ್ಭಾಗದಲ್ಲಿ ತಲೆಯ ಕೂದಲಿನಿಂದ ಮುಚ್ಚಲ್ಪಟ್ಟಂತಹ ಪ್ರದೇಶದಲ್ಲಿ ಹುಟ್ಟು ಮಚ್ಚೆ ಹೊಂದಿದೆ ಎನ್ನುವಂತಹ ವಿಷಯ ನೀನು ತಿಳಿದವಳಲ್ಲಿ, ಅದುವೇ ಪದ್ಮಮಚ್ಚೆ. ಅದು ಇದೆಯೋ ಇಲ್ವೋ ಎಂಬುದಾಗಿ ಮೊದಲಾಗಿ ನೋಡಿಕೊಂಡು ಮೊದಲಾಗಿ ಏನಮ್ಮ ಸ್ವಲ್ಪ ಮುಂದೆ ಬಾ. ಅವರ ಆಡಿದ್ದನ್ನು ನೀನು ಕೇಳಿರುವೆ ಅಷ್ಟೇ. ಮುಖ ಈ ಕಡೆ ತಿರುಗಿಸು. ನಿನ್ನ ಉಪ್ಪುಗಳ ಮಧ್ಯದಲ್ಲಿ ಆ ಧೂಳನ್ನು ಸ್ವಲ್ಪ ಒರೆಸು. ನೋಡ, ಮಾಹಟ ಮಾಡಬೇಡ. ಆ ಧೂಳನ್ನು ಒರೆಸುವುದಿಲ್ಲ.
ಸತ್ಯ ಹೇಳಬೇಕು. ನೀನು ಯಾರು? ನೀನು ಹೇಳು. ನನ್ನ ಅಕ್ಕನ ಮಗಳು ದಮಯಂತಿ ಅಲ್ಲವೇ? ಮರೆಮಾಚದ ಎಲ್ಲಾ ವಿಚಾರವನ್ನು ನೀನು ಹೇಳಲೇಬೇಕು. ನನ್ನ ಸಹೋದರಿಯ ಮಗಳು ದಮಯಂತಿ ಅಲ್ಲವೇ ನೀನು? ಸತ್ಯ ಹೇಳು. ನಿನ್ನ ತಾಯಿ ತಂದೆಯ ನಾವೇ. ಸತ್ಯ ಹೇಳು, ನೀನು ದಮಯಂತಿ ಅಲ್ಲವೇ? ನಿನ್ನ ಮಕ್ಕಳ ಆಣೆ ಹೇಳು, ನೀನು ದಮಯಂತಿ ಅಲ್ಲವೇ? ನಮ್ಮ ಹೇಳುವುದಿಲ್ಲವೇ? ನಿನ್ನರಸನಾದಂತಹ ಚಕ್ರವರ್ತಿ ನಳ ಯಾರು ಗತಿಗೋತ್ರ ಇಲ್ಲದವಳು ಎಂದು ಹಾಗೆ ಭಾವಿಸಿ ಮನೆಯ ಎಲ್ಲಾ ಕೆಲಸಗಳನ್ನು ನಿನ್ನಿಂದಲೇ ಮಾಡಿಸಿದ ಪಾಪಿ ಮಗ ನಾನು. ಪಾಪಿ. ಯಾಕೆ ಮಗ, ಯಾಕೆ ಇಷ್ಟೊಂದು ಸಂಕಷ್ಟ ನಿನಗೇನು ಬಂತು? ಚಕ್ರವರ್ತಿಗಳ ಮಡದಿಯಾಗಿ ನಮ್ಮ ಮನೆ ಅಂಗಳದಲ್ಲಿ ಬಂದು ಮುಸರ ತಿಕ್ಕುವ ಕೆಲಸ ಮಾಡಿ ನನ್ನನ್ನು ಕೊಂದು ಬಿಟ್ಟೆ ಎಲ್ಲ ಮಗನೇ, ಕೊಂದು ಬಿಟ್ಟೆ ಎಲ್ಲ. ಯಾಕೆ ಮಗನೇ? ಮಾತಾಡ್ತಾ ಇದ್ದೀರಿ. ನನ್ನ ತಾಯಿ ಬೇರೆ, ನೀವು ಬೇರೆ ಎಂಬುದಾಗಿ ಭಾವಿಸಿದವಳು ನಾನಲ್ಲ. ನಿಮ್ಮ ಮಗಳು ಸುಂದರಿ ಹಾಗೆ ನನ್ನನ್ನು ಪ್ರೀತಿಯಿಂದ ಸಾಕಿ ಸಲಹಿದವರು ನೀವು. ಹೀಗಿರುವಾಗ ಗಂಡನ ಮನೆಯಿಂದ ಬಂದಂತಹ ನಾನು ತಾಯಿ ಮನೆಯಲ್ಲಿ ಕೆಲಸ ಮಾಡುವುದರಲ್ಲಿ ತಪ್ಪೇನಿದೆ ಹೇಳಿ? ತಪ್ಪೇನಿದೆ? ಏನಮ್ಮ ಹಾಗೆಲ್ಲ ಹೇಳಿ? ಚಿಕ್ಕಮ್ಮ, ಇಂತಹ ಮಾತುಗಳನ್ನು ಹೇಳಿ
ನನ್ನ ಮನಸ್ಸಿಗೆ ಯಾಕೆ ನೋವುಂಟು ಮಾಡ್ತಾ ಇದ್ದೀರಿ ನೀವು? ಹೇಳ್ಬಾರ್ದು ಚಿಕ್ಕಮ್ಮ, ಹೇಳ್ಬಾರ್ದು. ನನ್ನ ತಾಯಿ ಮನೆಯಲ್ಲಿ ನಾನು ಸೇವೆ ಮಾಡಿದರೆ ನನ್ನ ತಪ್ಪೇನಿದೆ ಹೇಳಿ, ತಪ್ಪೇನಿದೆ? ನಿಮ್ಮನ್ನು ಕಂಡಾಗ ಸಂತೋಷವಾಗ್ತಾ ಉಂಟು. ಅಲ್ಲದೆ ನನಗೊಂದು ವಿಚಾರ ಅನಿಸ್ತಾ ಇದೆ. ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂತಹ ಅನುಭವ ನನ್ನ ಪಾಲಿಗೆ ಆಗುತ್ತಾ ಇದೆ ಸ್ವಾಮಿ. ಯಾವ ದೇಶದಿಂದ ಬಂದಿದ್ದೀರಿ ಎನ್ನುವಂತಹ ಕೇಳುವಂತಹ ಸಮಯ ಇದಲ್ಲ, ಹೊತ್ತು ಮಧ್ಯಾಹ್ನ. ಸ್ವಾಮಿ, ನಿಮ್ಮದೊಂದು ಮಾತು ಕೇಳುವುದಾ? ಸ್ನಾನ, ಜಪ, ಅನುಷ್ಠಾನ ಇದನ್ನೆಲ್ಲ ಮುಗಿಸಿ ಆಯ್ತಾ? ಶಿಷ್ಟಾಚಾರವನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಮನೆಗೆ ಬಂದಂತಹ ಅತಿಥಿಗಳಲ್ಲಿ ಊಟ ಆಗಿದೆ ಎಂಬುದಾಗಿ ಬಾಯಿ ತಪ್ಪಿ ಕೇಳುವುದು. ಯಾವುದೋ ಕಾರಣದಿಂದ ಊಟ ಆಗಿದೆ ಎಂಬುದಾಗಿ ಹೇಳ್ತಾನೆ, ಆ ಬಳಿಕ ಊಟ ಆಗಲಿಲ್ಲ ಎಂಬುದಾಗಿ ತಿಳಿಸುವುದಕ್ಕಾಗುವುದಿಲ್ಲ. ಅವ ಹಸಿವಿನಿಂದಿರುವಾಗ ಮನೆಯವನಿಗೆ ಊಟ ಮಾಡಿದ್ದು ಜೀರ್ಣ ಆಗ್ತದ? ಬೇರೆ ಶಾಪ ಬೇಕು. ಅದಕ್ಕೋಸ್ಕರವಾಗಿ ಕೇಳುವುದು ಮನೆಯವನಿಗೆ ಒಂದು ಸ್ನಾನ ಆಗಿತ್ತು. ಅವ ಊಟ ಆಗಿದೆ ಅಂತ ಹೇಳ್ತಾನೆ, ನಾನು ಆ ಮನೆಯಲ್ಲಿ ಊಟ ಮಾಡಿ ಬಂದಿದ್ದೇನೆ ಎಂಬುದಾಗಿ. ಎಲ್ಲ ಸ್ನಾನ ಆಗಿದೆ ಎಂಬುದಾಗಿ ಹೇಳಿ ನಿಲ್ಲಿಸ್ತಾನೆ. ಬರುವ ದಾರಿಯಲ್ಲಿ ಹೊಳೆ ಸಿಕ್ಕಿತ್ತು, ಸ್ನಾನ ಜಪ. ನಮ್ಮ ಮನೆಗೆ ಬಂದವರು ಅತಿಥಿ. ನಾವು ಭಾವಿಸಿಕೊಳ್ಳುವುದು ಏನು ಗೊತ್ತುಂಟ? ಅತಿಥಿ ದೇವೋ ಭವ. ಬಂದವರಿಗೆ ಒಂದಿಷ್ಟು ಊಟ ಹಾಕುವುದು ನಮ್ಮ ಕರ್ತವ್ಯ ಆಗಿರ್ತದೆ, ನಮ್ಮ ಮಣ್ಣಿನ ಸಂಸ್ಕೃತಿ ಅಮ್ಮ. ಹಾಗಾಗಿ ಮಾತನಾಡುವುದಲ್ಲ, ಒಳಗೆ ಬನ್ನಿ, ಊಟದ ವ್ಯವಸ್ಥೆ ಮಾಡ್ತೇವೆ. ಹೌದು, ಕಾರಣ ಉಂಟು ಸ್ವಾಮಿ. ಒಂದು ನಿಮಗೆ, ಒಂದು ನನಗೆ, ಮತ್ತೊಂದು ಮೊನ್ನೆಯಷ್ಟೇ ನಮ್ಮ ಮನೆಗೆ ಬಳಿ ಕೆಲಸಗಳು ಬಂದು ಸೇರಿಕೊಂಡಿದ್ದಾಳೆ. ಯಾರು ಎಂಬುದಾಗಿ ಕೇಳಿದರೆ ನಾನು ಪರದೇಶಿ ಎಂಬುದಾಗಿ ಹೇಳಿದ್ದಾಳೆ. ಹಾಗೆ ಆಗಲಿ. ಯಾರಮ್ಮ ಅಲ್ಲಿ? ನನ್ನ ಜನ್ಮ ಜನ್ಮಾಂತರಗಳ ಪುಣ್ಯದ ಫಲ ನನ್ನ ಕೈಗೆ ದೊರಕಿತು. ಈಗ ನನ್ನ ಮುಖವನ್ನು ನೋಡಬೇಕಂದ್ರೆ ಮನಸ್ಸಿಲ್ಲ. ಒಂದು ಕಾಲದಲ್ಲಿ ಇದುವೇ ಮುಖವನ್ನು ನೋಡಿ ಮುತ್ತು ಮುದ್ದಾಗಿ ಬಾಯಿ ತುಂಬ ಮಾತಾಡ್ತಾ ಇತ್ತು.
ಏನು ಮಗುಮುಖದಲ್ಲಿ ಅಂತವರಿಗೆ ಅಸಹ್ಯಕರವಾಗಿರುವಂತಹ ಭಾವನೆಗಳು ಗೋಚರಿಸ್ತಾ ಇವೆ. ಆಗ್ಲಿ ಆಗ್ಲಿ ಈಗಲಾದ್ರೂ ತರ್ಕಿದೆಯಲ್ಲ, ಅಷ್ಟೇ ಸಾಕು, ಅಷ್ಟೇ ಸಾಕು. ರಾವಣ್ರೆ, ನಾನು ಮಹಾರಾಣಿ ಕರೀತಾ ಇರುವುದು. ಏನು ಸ್ವಾಮಿ ಇದು? ಯಾವುದು ಉದ್ವೇಗದಲ್ಲಿ ನನ್ನನ್ನು ನಾನು ಮರೆತ ಕಾರಣವೇ ಈ ಎಲೆಯ ಮುಂದೆ ಕುಳಿತುಕೊಂಡವರು ನೀವು ಪಕ್ಕನೆ ಎಂದು ಅವಳ ಮುಖವನ್ನು ನೋಡ್ತಾ ಇದ್ದೀರಿ, ನಿಮ್ಮಷ್ಟಕ್ಕೆ ನೀವು ಮಾತನಾಡ್ತಾ ಇದ್ದೀರಿ. ಹೀಗೆಲ್ಲ ಮಾಡುವುದು ಸರಿಯೇ ಹೇಳಿ? ನನಗೆ ಹಸಿವೆ ಇಲ್ಲ ಎಂಬುದಾಗಿ ಹೇಳಿ ನನ್ನ ಆತ್ಮವನ್ನು ಹಂಚಿಸಿಕೊಳ್ಳುವುದಿಲ್ಲ. ಆದರೆ ಅವಳನ್ನು ಕಂಡಾಗ ಇಷ್ಟು ಸಮಯ ನನ್ನನ್ನು ಪೀಡಿಸುತ್ತಿದ್ದಂತಹ ಹಸಿವಿನಿಂದ ದೂರ ಸದ್ಯ ತುಂಬಿ ಹೋಗಿದೆ, ಹೊಟ್ಟೆ ತುಂಬಿ ಹೋಗಿದೆ. ಯಾಕೆ? ಇಷ್ಟಕ್ಕೂ ಅವಳನ್ನು ಯಾರೆಂಬುದಾಗಿ ಹೇಳಿದೆ ನೀನು? ಅವಳೇ ಹೇಳಿದ್ದಾಳೆ, ನಾನು ಪರದೇಶಿ ಎಂಬುದು. ಪರದೇಶಿ ನೀನು ಆ ರೀತಿಯಾಗಿ ಕೇಳಿದರೆ ನನ್ನ ನಿರ್ಧಾರವಾಗಿ ಉಳಿಸಿಕೊಳ್ಳುವುದಕ್ಕೆ ನನಗೆ ಕಷ್ಟವಾಗಿತ್ತು ಲಕ್ಷ್ಮಣ, ಕಷ್ಟವಾಗಿತ್ತು. ಯಾಕೆ? ನನ್ನನ್ನಾಗಲಿ ಸೀತೆಯನ್ನಾಗಲಿ ನಮಗಿಂತ ತಿಳಿದವನು ನೀನು ಲಕ್ಷ್ಮಣ. ಆದ್ದರಿಂದಲೇ ನಿನ್ನನ್ನೇ ಕರೆದಾಡುತ್ತಿದ್ದೇನೆ. ಇಂದೀಗ ಬಾಣಗಳಲ್ಲಿ ಅಯೋಧ್ಯಾಧಿಪತಿಯಾದಂತಹ ರಾಮಚಂದ್ರನ ಕೀರ್ತಿ ಅನ್ನುವಂತಹ ಪತಾಕೆ ಪಠಿಸುತ್ತಿದ್ದರೆ ಅದನ್ನು ಹೊತ್ತು ನಿಂತ ಆಧಾರ ಸ್ತಂಭ ಇತ್ತೀಚೆಗೆ ನಿನ್ನ ಅತ್ತಿಗೆ ಸೀತಾದೇವಿ ವನವಾಸವನ್ನು ಅಥವಾ ವನದ ಅಭಿಗಮನವನ್ನು ಬಯಸಿದಳು. ಋಷಿ ಮುನಿಗಳನ್ನು ಕಾಣಬೇಕು, ಅವರ ವೇದಗಳನ್ನು ಆಲಿಸಬೇಕು ಅನ್ನುವ ಒಪ್ಪಿದ್ದೆ ನನ್ನ ಕಾಲದಲ್ಲಿ. ಅದೇ ನೆರವನವನ್ನೊಡ್ಡಿ ಒಂದು ರಥದಲ್ಲಿ ಅವರನ್ನು ಕುಳ್ಳಿರಿಸಿ ಕಾಡಿನ ಗರ್ಭದತ್ತ ಕರೆದುಕೊಂಡು ಹೋಗಿ ಅವಳನ್ನು ನೀನು ಅಲ್ಲಿ ಬಿಟ್ಟು ಇದು ರಾಜ ಲಕ್ಷ್ಮಣ
ಪಾದಗಳಿಗೆ ಒತ್ತಾಯಿಸಿ ಭಾರವಾದ ಹೆಜ್ಜೆಗಳು ನೀಡುತ್ತಾ ನಮ್ಮ ಅಣ್ಣ ನಿರ್ಗಮಿಸಿದ. ನಮ್ಮ ಅತ್ತಿಯ ಜೀವನದಿಂದಲೇ ಶಾಶ್ವತವಾಗಿ ನಿರ್ಗಮಿಸಿದ. ಅತ್ತಿಗೆ ಇಲ್ಲದೆ ಇರುವಂತಹ ಅಣ್ಣನನ್ನು ಊಹಿಸಿಕೊಳ್ಳುವುದಕ್ಕೂ ಆಗುವುದಿಲ್ಲ. ದೀಪದಿಂದ ಬೆಳಕನ್ನು ಪ್ರತ್ಯೇಕಿಸುವುದಕ್ಕಾಗುತ್ತದೆ, ಸಕ್ಕರೆಯಿಂದ ಸಿಹಿಯನ್ನು ಬೇರ್ಪಡಿಸುವುದಕ್ಕಾಗುತ್ತದೆ. ಒಬ್ಬ ಬಾವಿಗೆ ಬೀಳುತ್ತಾನೆ, ಅವನನ್ನು ಮೇಲಕ್ಕೆತ್ತುವುದಕ್ಕಾಗಿ ಮಗನೊಬ್ಬ ಬಾವಿ ಇಳಿಯುತ್ತಾನೆ. ಮೇಲಿನಿಂದ ನೋಡುವವರ ದೃಷ್ಟಿಗೆ ಇಬ್ಬರು ಸಮಾನ ಸ್ಥಿತಿಯಲ್ಲೇ ಇರ್ತಾರೆ, ಇರುವರ ದೇಹಗಳು ಒಂದೇ ಆಗಿರ್ತವೆ. ಆದರೆ ಇಳಿದವನ ಪರಿಸ್ಥಿತಿ ಬಿದ್ದವನದ್ದಲ್ಲ. ಬಿದ್ದವನಿಗೆ ಮೇಲಕ್ಕೆ ಬರಬೇಕು ಅಂತಾದರೆ ಮತ್ತೊಬ್ಬನ ಸಹಾಯ ಬೇಕಾಗುತ್ತದೆ. ತನ್ನ ನಿಶ್ಚಯಂತೆ ಇಳಿದವ ಮೇಲಕ್ಕೇರವಲ್ಲ, ಮತ್ತೊಬ್ಬನನ್ನು ಮೇಲಕ್ಕೆತ್ತವಲ್ಲ. ಈ ಪ್ರಪಂಚ ಎನ್ನುವಂತಹ ಬಾವಿಗೆ ನಾವೆಲ್ಲ ಬಿದ್ದವರು. ಕೃಷ್ಣ, ನಮ್ಮನ್ನು ಮೇಲಕ್ಕೆತ್ತುವುದಕ್ಕಾಗಿ ಕೆಳಗೆ ಇಳಿದು ಬಂದಂತಹ ದಿವ್ಯ ಚೇತನನೇ. ಅವತರಣ ಅಂದ್ರೆ ಅರ್ಥವೇ ಅದರಲ್ಲಿ. ನಿನ್ನ ಸಮಕಾಲೀನವಾಗಿ ಹುಟ್ಟಿಕೊಂಡಿದ್ದೇನೆ, ಆದರೂ ಇದುವರೆಗೆ ಕಾಣುವಂತಹ ಭಾಗ್ಯ ಮಾತ್ರ ನನಗೆ ಲಭಿಸಿರಲಿಲ್ಲ. ಎಂದಿಗೆ ಕೃಷ್ಣನನ್ನು ಕಾಣುವಂತಹ ಸದಾವಕಾಶ ಲಭಿಸ್ತೋ ಎಂಬುದಾಗಿ ನನ್ನಲ್ಲೇ ನಾನು ಕಾತರಿಸುತ್ತಾ ಇದ್ದೀನಿ. ಕೊನೆಗೂ ನಾನು ಇಲ್ಲಿಗೆ ಬರುವಂತಹ ವಿಷಯ ನಿನ್ನೆ ದಿವಸ ತೀರ್ಮಾನಿಸಲ್ಪಟ್ಟಿತ್ತು. ಆದರೆ ನಿನ್ನೆ ರಾತ್ರಿ ನನ್ನ ಪಾಲಿಗೆ ದೀರ್ಘವಾಗಿರುವಂತಹ ಇರುಳಾಗಿತ್ತು. ನಿನ್ನನ್ನು ಕಾಣುವಂತಹ ದೃಷ್ಟಿಯೇ ನನ್ನ ಮನಸ್ಸಿನಲ್ಲಿದ್ದ ಕಾರಣ ಎಂದಿಗೂ ಹೊತ್ತಿಗೆ ಸರಿಯಾಗಿ ಉದಯಿಸುವಂತಹ ಸೂರ್ಯ ಇಂದು ಯಾಕೆ ನಿಷ್ಕರ್ಣಿಯಾಗಿ ಹೋದ, ಈ ರೀತಿಯಾಗಿ ನಾನೇ ಭಾವಿಸಿದ್ದೆ. ಸೂರ್ಯೋದಯವಾಯಿತು. ನೈಮಿತ್ಯಗಳನ್ನು ಆಚರಿಸಿ ರಥವನ್ನೇರಿ ಬಂದೆ. ಜಮುನಾ ನದಿಯ ತೀರದಲ್ಲಿರುವಂತಹ ಮರಳಿನ ಮೇಲೆ ನಿನ್ನ ಪಾದಗಳ ಗುರುತು ಕಾಣಿಸಿತು. ನನ್ನ ಸ್ವಾಮಿಯ ಪಾದಗಳಿಂದ ಸ್ಪರ್ಶಿಸಲ್ಪಟ್ಟಂತಹ ಹೊಯ್ಗೆ ನಮ್ಮ ಪಾಲಿಗೆ ಪರಮ ಪ್ರಸಾದ ಎಂಬುದಾಗಿ ಭಾವಿಸಿ ತಲೆಗೆ ಅರಿತಿದ್ದು. ಅದರಲ್ಲಿ ಹೊರಳಾಡಿದ್ದೆ. ನೋಡಿದವರೆಲ್ಲ ನನ್ನನ್ನು ಹುಚ್ಚ ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಹರಿಯುತ್ತಿರುವಂತಹ ನೀರಿನಲ್ಲಿಯೂ ನಿನ್ನ ಪ್ರತಿಬಿಂಬಗಳು ಗೋಚರಿಸುತ್ತದೆ. ಅದೇ ವೇಳೆ ಗಾಳಿಯಲ್ಲಿ ಅಲೆ ಅಲೆಯಾಗಿ ವೇಣುನಾದ ಗಳಿಸಿತು. ಯಾವ ನಾದ ಗೋವುಗಳನ್ನು ಗೋಪಾಲಕರನ್ನು ಮಂತ್ರಮುಗ್ಧರನ್ನಾಗಿಸುತ್ತೋ ಅಂತಹ ವೇಣುನಾದ ನನ್ನ ಕಿವಿಗಳಿಗೆ ತಿಳಿಸಿತು. ಆ ವೇಳೆಯಲ್ಲಿ ನಾನು ಆಲೋಚನೆ ಮಾಡಿದ್ದೆ, ನಾನು ಮನುಷ್ಯನಾಗಿ ಹುಟ್ಟಬಾರದಿತ್ತು,
ನಿರ್ಜೀವವಾಗಿರುವಂತಹ ಒಂದು ಬಿದಿರಿನ ತುಂಡು ನಾನಾಗಿರ್ತಿದ್ರೆ ಪರಮಾತ್ಮನ ಅದರಾಮೃತವನ್ನು ಸವಿಯುವಂತಹ ಅವಕಾಶ ಸಿಗುತ್ತಿತ್ತೋ ಏನು. ನಿನ್ನನ್ನು ನೋಡಿದ ಕಣ್ತುಂಬ ನೋಡಿದೆ. ಯಾವುದೋ ಭಾವನಾ ಲೋಕವನ್ನು ಸೇರಿದೆ. ಆ ಲೋಕದಿಂದ ಇಲ್ಲಿ ಎಳೆದುಕೊಂಡು ಬಂದದ್ದು ನಿನ್ನ ಧ್ವನಿಯಲ್ಲ. ನೀನು ಕೇಳಿದಂತಹ ಒಂದು ಪ್ರಶ್ನೆ. ನಮ್ಮವರೆಲ್ಲರೂ ಕ್ಷೇಮಿಗಳೇ. ಉತ್ತರಿಸುವಂತಹ ಚೈತನ್ಯ ಅಕ್ರೂರರ ನಾಲಿಗೆಗಿಲ್ಲ. ಹಾವಿನ ಹೆಡೆಯ ಅಡಿಯಲ್ಲಿ ಜೀವಿಸುತ್ತಿರುವ ಕಪ್ಪೆಗಳಿಗೆ ನೆಮ್ಮದಿಯ ಬದುಕು ದೊರಕುವುದಕ್ಕೆ ಸಾಧ್ಯವಿಲ್ಲ. ಹುತ್ಕರಿಸುತ್ತಿರುವ ಕರಾಳ ಸರ್ಪವಾಗಿ ವಿಜೃಂಭಿಸುತ್ತಾ ಇರುವ ಕಂಸನ ದುರಾಡಳಿತದಲ್ಲಿ ಯಾದವರಿಗೆ ನೆಮ್ಮದಿ ಹೇಗೆ ದೊರಕುವುದಕ್ಕೆ ಸಾಧ್ಯ? ಯಾದವರ ಜೀವನ ಅಸ್ತವ್ಯಸ್ತವಾಗುವುದಕ್ಕೆ ಕೇವಲ ಕಂಸನೊಬ್ಬನೇ ಕಾರಣನಲ್ಲ ಸ್ವಾಮಿ. ಎಂದಿನಿಂದ ಪದವನ್ನು ಬದಲಿಸಿ ಮುಂದಡಿ ಇಟ್ಟ. ಹಾಗಾಗಿ ಹೊತ್ತು ಕಳೆಯಿತು ಎಂಬುದಾಗಿ ಅಣ್ಣನನ್ನು ಹುಡುಕಿಕೊಂಡು ಬಂದವನು ನಾನು. ನೋಡುವಾಗ ಅವನು ಹತ್ತಿಕೊಂಡು ಬಂದಂತಹ ಕುದುರೆಯು ಒಂದು ಬದಿಯಲ್ಲಿ ಸತ್ತು ಬಿದ್ದಿದೆ. ಅದರ ಕರುಳುಗಳು ಚೆಲ್ಲಾಪಿಲ್ಲಿಯಾಗಿದೆ. ಅಣ್ಣ ತೊಟ್ಟಿರುವಂತಹ ಆಭರಣಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿದೆ. ಅಣ್ಣ ಎಲ್ಲಿದ್ದಾರೆ? ತರಣನ ವಚನವನ್ನು ಕೇಳುತ್ತ ನೃಪ ಧರೆಗೆ ಮೂರ್ಛಿತ ಆದನು ಹೊರಳುತ್ತ ನೆಲದೊಳಗಾಗ ಶೋಕಿಸುತ್ತಾಯೋ ಕರಗದ ಮನದಿ ಬೇಡವೆಂದರೆ ಕೇಳದೆ ಜಗಬೇಟೆ ಕಾಡು ಕೋಡಿ ನೀರು ತಿಂದರೋ ಕೂಲರೆ ಮನೆಗೆ ಮೂಢತನಗಳು ಒಯ್ದರೋ ಮಗನೇ ಎಂತಹ ದಾರುಣವಾದ ವರ್ತಮಾನವನ್ನು ಕೇಳಬೇಕಾಗಿ ಬಂತು. ಆಕಾಶವೇ ಕುಸಿದು ಬಿದ್ದರೂ ನಾನು ಸಹಿಸಿಕೊಡುತ್ತಿದ್ದೆ. ಆದರೆ ಈ ದುರ್ವಾರ್ತೆಯನ್ನು ಕೇಳಿ ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗಿಲ್ಲ. ದೇವೇಂದ್ರನ ವಜ್ರಾಘಾತಕ್ಕೆ ಸಿಲುಕಿ ಕೆಳಗೆ ಉರುಳಿದ ಪರ್ವತದ ಹಾಗೆ ನಾನು ದುಪ್ಪರೆ ಉರುಳಿದ್ದು. ಜಲದ ಪ್ರಪಂಚದ ಪರಿವೆಯನ್ನೇ ಕಳೆದುಕೊಂಡಿದ್ದೆ. ನನ್ನ ಪಾಲಿಗೆ ಅದುವೇ ಸ್ಥಿರವಾಗಿರುವಂತಹ ನಿದ್ರೆಯಾಗಿರುತ್ತಿದ್ರೆ ಎಷ್ಟೋ ಒಳ್ಳೆಯದಿತ್ತು. ಆದರೆ ನೋವನ್ನು ಸಂಕಟವನ್ನು ಅನುಭವಿಸಬೇಕೆನ್ನುವಂತಹ ದೃಷ್ಟಿಯಿಂದಲೇ ಪುನರುತ್ತಿ ನಾನು ಚೇತರಿಸಿಕೊಂಡದ್ದು. ನನ್ನ ಮಗ ಅವ ಹುಟ್ಟಿದ ಕಾಲದಲ್ಲಿ ನನ್ನ ಭಾಗ್ಯ
ಭಾವಿಸಿಕೊಂಡಿದ್ದೆ. ನನ್ನಷ್ಟು ಎತ್ತರಕ್ಕೆ ಬೆಳೆದಿದ್ದಂತ ಮಗ ಅಪ್ಪ ಎಂಬುದಾಗಿ ಹೇಳುವಾಗ ನನ್ನ ಎದೆ ಅಭಿಮಾನದಿಂದ ತುಂಬಿ ಬರುತ್ತಾ ಇತ್ತು. ಅವರ ವಿಷಯದಲ್ಲಿ ಎಂತಹ ಕೆಲಸಗಳನ್ನು ಕಂಡಿದ್ದೆ. ಅವನೊಬ್ಬ ಕ್ಷತ್ರಿಯ ಸಮರಂಗಗಳಲ್ಲಿ ಯುದ್ಧವನ್ನು ಮಾಡಿ ಪ್ರಾಣವನ್ನು ಅರ್ಪಿಸುತ್ತಿದ್ದರೆ ವೀರವನ್ನು ಹೊರಗೆ ಎಂಬುದಾಗಿ ನಾನೇ ಅಭಿಮಾನ ಪಟ್ಟುಕೊಡುತ್ತಾ ಇದ್ದೆ. ಆದರೆ ಶ್ರೀರಾಮಚಂದ್ರನ ಮೊಮ್ಮಗ ಕುಶಭೂಪತಿಯ ಕುವರ ಕಾಲದಲ್ಲಿರುವಂತಹ ಯಾವುದೋ ಅವರು ಮೃಗಕ್ಕೆ ತುತ್ತಾರ ಅಲ್ಲ, ಯಾವುದು ದುಷ್ಟ ರಕ್ಕಸನ ಆಹಾರವಾದ ಹೇಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ? ಅವನಿಲ್ಲದೆ ಇರುವಂತಹ ಪ್ರಪಂಚ ನಮ್ಮನಿಗೆ ಶೂನ್ಯವಾಗುತ್ತಾ ಇದೆ, ಶೂನ್ಯವಾಗುತ್ತಾ ಇದೆ. ಯಾಕಂದ್ರೆ ಈಗ ಶಿಕ್ಷೆ ಕೊಡಬೇಕೆಂಬ ಕಾರಣಕ್ಕಾಗಿ ನೀನು ನನ್ನ ಗಂಡನ ಮೊದಲ ಹೆಂಡತಿಯ ಮಗ ಎನ್ನುವ ಕಾರಣಕ್ಕಾಗಿ ಮುನಿಸು ನನಗೆ. ಇಲ್ಲ, ನಿನಗೆ ನಾನು ಗಂಡನೇ ಹಾಕಿದ್ದೇನೆ. ನೀನು ಶ್ರೀಮಂತರ ಮನೆಯ ಮಗಳು, ನೀಗೆ ನಾನು ಹೊಡಿಲಿಲ್ಲ ಆಯ್ತಾ? ನೀನು ಅಪ್ಪ ಸಂಪಾದನೆ ಮಾಡಿಕೊಂಡು ಅಂತ ಇದೆ. ಹುಡ ಹುಡ ಇವತ್ತಲ್ಲಿ ನೀನು ಮನೆಯಿಂದ ಹೊರಗೋಗಬಾರ್ದು. ಮುದ್ರೆ ತಿಕ್ಕಬೇಕು, ಬಟ್ಟೆ ಒಗಿಬೇಕು, ನಾನು ಕೊಟ್ಟದನ್ನು ತಿನ್ನಬೇಕು, ಬಿಟ್ಕೊಳ್ಬೇಕು. ನಿನ್ನ ಶಿವ ಪೂಜೆ ಪತ್ರ ವಿದ್ಯಾಸ ನೀನು ಮನೆಯಿಂದ ಹೊರಗೋದ್ರೆ ನಿನ್ನ ಸ್ವಂತ ಬಿಡ್ತೇನೆ. ಏನಾದ್ರು ಹೇಳಿಕೊಂಡ ಈಗಲೇ ಹೇಳು, ಹೇಳಿಕೊಂಡ ಈಗಲೇ ಹೇಳು ಉಂಟ. ಮತ್ತೆ ನಾನು ಹಿಂದಿಂದ ನೀನು ಬರಿಬಾರ್ದು, ಹೋಗಿ ಈಗಲೇ ಬರೀ. ಮತ್ತೆ ನಿನ್ನ ಅಪ್ಪನ ನಾನು ಅಲ್ಲಿ ಬಯಸಬಾರ್ದು. ನಿನ್ನ ಎಳೆಯ ಕಂಗಳ ದೃಷ್ಟಿಯನ್ನು ಎದುರಿಸುವಂತಹ ಎದೆಗಾರಿಕೆಯನ್ನು ಈ ನಿನ್ನ ತಂದೆ ಯಾವತ್ತೋ ಕಳೆದುಕೊಂಡಿದ್ದಾನೆಯ. ಎಳೆಯ ಮಗುವಿಗೆ ಸಹಜವಾಗಿರುವಂತಹ ಆಟ ಪಾಠಗಳನ್ನೇ ನೀನು ಮಗ್ನರಾಗಿರುವಾಗ ಆ ದೃಶ್ಯವನ್ನು ಕಣ್ತುಂಬ ಕಂಡು ಆನಂದಿಸುತ್ತಾ ಇದ್ದೆ. ಆದರೆ ನೀನು ಈಗ ಅನುಭವಿಸುವಂತಹ ಹೊಡೆಯನ್ನು ಬಿಟ್ಟಾಗ ಶಿವನೇ ಈ ದೃಶ್ಯವನ್ನು ನೋಡುವುದಕ್ಕೆ ನನಗೆ ಯಾಕೆ ಕಣ್ಣುಗಳನ್ನು ದಯ ಪಾಲಿಸಿದೆ? ನಾನೊಬ್ಬ ಕುರುಡನಾಗಿರುತ್ತಿದ್ದರೆ ಎಷ್ಟು ಒಳ್ಳೆಯದಿತ್ತು ಎಂಬ
ಕಠಿಣವಾದಂತಹ ತುದಿಗೆಯಿಂದ ಎಷ್ಟು ನೋವನ್ನು ಇದೆ. ಅಯ್ಯೋ, ನಿನ್ನ ಶರೀರದಲ್ಲಿ ವಾಸನೆಗಳು ಬರಗಳು ತಪ್ಪನ್ನು ಮಾಡಿದೆ ಕಮ್ಮ. ಕಮ್ಮಿಯಾಗಿರುವಂತಹ ಮಾನೆ ನಿನಗೆ ವೈರಿಯಾದೆ. ನಿನಗೆ ಹೊಂದಿಕೊಳ್ಳದೇ ಇರುವಂತಹ ಹೆಣ್ಣುಗಳನ್ನು ತಂದು ನಿನ್ನ ಜೀವನವನ್ನು ಹಾಳು ಮಾಡಿದೆ ಕಮ್ಮ. ಮಾತನಾಡುವುದಕ್ಕೆ ಆಕ್ಷೇಪ ಇಲ್ಲ, ಎಲ್ಲಗೆ ಮಾತನಾಡು. ನೆರೆ ಕರೆ ಕೇಳಿಸಿಕೊಂಡ್ರೆ ನಮ್ಮ ಸಂಸಾರದ ವಿಷಯ ನಾನೇ ಏನು ತೊಂದರೆ ಇಲ್ಲ. ನೆರೆ ಕರೆ ಹೆಂಗಸರು ಅವರ ಗಂಡನಿಗೆ ಬೈದು ಹೀಗೆ ನಮ್ಗೆ ಸ್ವಲ್ಪ ಏರು ಹೊರಟು ಅವರು ಸ್ವಲ್ಪ ಮೇಲೆ ಹೊರಕ್ಕೆ ಯಾರು ಸುಮ್ಮನೆ ಇರಲಿಲ್ಲ. ಕೇಳಿ ಅಲ್ಲ, ಅವರಿಂದಲೇ ನೀನು ತರಬೇತಿಯನ್ನು ಪಡೆದುಕೊಂಡು ಬಂದೆಯೋ ಅಲ್ಲ ಊರಿನಲ್ಲಿರುವ ಹೆಣ್ಣು ಮಕ್ಕಳಿಗೆ ನೀನು ತರಬೇತಿಯನ್ನು ಕೊಡಬೇಕು? ಇಲ್ಲ, ಅವರ ತಾಯಿಯರಿಗೆ ತರಬೇತಿ ಪಡೆದುಕೊಂಡು ಬಂದಿದ್ದಾರೆ. ನನಗೆ ತಾಯಿ ನನ್ನ ಸ್ವಂತಿಗೆ ಗೊತ್ತಾಯ್ತಾ? ಏನ್ ಮಾತಾಡ್ತೀನಿ ನೀನು? ಹೋಗಿ ನನ್ನ ಹಣೆ ಬರಕ್ಕೆ ನೀನು ಸಿಕ್ಕಿದೆಯಲ್ಲ ಮುಗಿ ಜಾಗ. ಬದುಕಿನಲ್ಲಿ ಏನಾದರೂ ಒಂದು ಸುಖ ಉಂಟ ನನಗೆ? ಏನಾದರೂ ಸುಖ ಉಂಟ? ಹೇಳಲಿಕ್ಕೆ ಕೂಡದವ ನೀನು ಒಳ್ಳೆ ಮದುವೆಯಾಗಿ ಅನುಭವ ಇಲ್ಲದ ನನ್ನನ್ನು ನೀನು ಸುಧಾರಿಸ್ತಿ ಅಂತ ಹೇಳಿ ಬಂದ್ರೆ ಇದನ್ನು ರಚ್ಚು ಯಾವಾಗಲೂ ಏರಿಕೆ ಜಾತಿ ಇದು ಸಿಕ್ಕಿದವರಿಗೆ ಬೈದು ಅಲ್ಲಿ ಕೂಡ್ತಾ ಕೆಮ್ಮುತ್ತಾ ಇದ್ದು ಯಾರು ನಿನ್ನ ಅಪ್ಪ ಇರತ್ತಲ್ಲ ಆ ದರಿದ್ರದ ಪಿಂಡವನ್ನು ಇಡೀ ನಮ್ಮ ಸಂಸಾರವನ್ನು ಹಾಳು ಮಾಡಿದ್ದು. ಅಧಿಕಾರವನ್ನು ನಾನು ಉಪಯೋಗಿಸುತ್ತೇನೆ. ನನ್ನಂತೆಯೇ ನೀನು ಒಬ್ಬ ಮನುಷ್ಯರು ಎನ್ನುವಂತಹ ದೃಷ್ಟಿಯಿಂದ ಹೇಳ್ತೇನೆ. ಈ ರೀತಿಯಾಗಿ ಕಠೋರರಾಗಬೇಡ. ನೀನು ಯಾವುದೇ ಮಾತುಗಳಿಂದ ನನ್ನನ್ನು ನಿಂದಿಸಿದರೂ ಸಹಿಸಿಕೊಳ್ಳಬಲ್ಲೆ. ಅಲ್ಲ, ನಿನ್ನ ಕೈಗಳಲ್ಲಿ ನವೆ ಉಂಟಾಗಿದ್ದಾಗ ನನ್ನನ್ನು ದಂಡಿಸಿದರೂ ಸಹಿಸಿಕೊಳ್ಳ. ಸಂದರ್ಭ ಬಂದಾಗ ಲಘು ಹಸ್ತಪಾಲಾರ ಮಾಡಿ ಈ ಎಳೆ ಮಗುವನ್ನು ಯಾಕೆ ಈ ರೀತಿಯಾಗಿ ಬಯಸ್ತೀಯ? ಅವಳಿಗೆ ಚಿತ್ರಹಿಂಸೆ ಕೊಟ್ಟಷ್ಟು ಅವಳ ಪಾತ್ರ ಇದ್ದು ಕಾಣುವುದು ಅಗೋದು ನನಗೆ. ಒಂದು ಮಾತು ನೀನು ಹೇಳಿದ್ದೀಯ, ಏನು? ನಿನಗೆ ತಾಯಿ ಇಲ್ಲ, ಇದೆಲ್ಲವೂ ನಿನ್ನ ಸ್ವಂತಿಗೆ. ಹೌದು, ನಿನ್ನ ಸ್ವಂತಿಗೆಯಲ್ಲೇ ಇಷ್ಟಿರುವಾಗ ತಾಯಿಯೂ ಒಬ್ಬಳಿರುತ್ತಿದೆ, ಎಷ್ಟಾಗ್ತಿತ್ತು ಹೇಳುವುದು. ನಿಮ್ಮ ಕುಟುಂಬಕ್ಕೆ ಸಾಕಾಗ್ತಿತ್ತು ನೆನಪಿಟ್ಟು. ಖಂಡಿತವಾಗಿ. ಆದ್ರೆ ನಿನ್ನಲ್ಲಿ ನಾನು ಕೈ ಮುಗಿದು ಅಂತ ಹೇಳ್ತೇನೆ, ಬೇರೆ ಯಾವುದು ಬೇಡ. ನೋಡಿ, ಕಾಯ್ತಲ್ಲ ಪ್ರೀತಿಗೋಸ್ಕರವಾಗಿ ಇವಳು ಇರುವುದರಿಂದ ನಮ್ಮ ಸಂಸಾರ ಹಾಳಾಗ್ತಾ ಇದೆ. ಇಷ್ಟು ಇಲ್ಲದೆ ಹೇಳು. ಏನು ಇಷ್ಟಿಲ್ಲ? ಕಣಿಕರ ಅದಕ್ಕೆ ಇಷ್ಟು ಒಂದು ಅಷ್ಟೊಂದು ಉಂಟಾ? ಹೆಣ್ಣು ಎನ್ನುವಂತಹದ್ದಕ್ಕೆ ನಿಸರ್ಗ ಸಹಜವಾಗಿ ಇನ್ನೊಂದು ಹೆಸರು ಕರುಣೆ ಎಂಬುದಾಗಿ. ಆದ ಕಾರಣ ತಾಯಿ ಇರುವಂತಹ ಈ ತಪ್ಪಲಿ ಕಂದರ ಮೇಲೆ ಇಷ್ಟಾದರೂ ಕರುಣೆಯನ್ನು ತೋರಿಸಿ. ಕರುಣೆಯು ನೀನು ಹೇಳಿದ ಸೊಗನೆ. ನೀನು ನನ್ನ ಹೇಳಿದಲ್ಲ, ಅವರ ಅಮ್ಮ ಇಲ್ಲ ಮಗು, ನಂದೆ ಮಾತ್ರ ಇರೋದು, ನೀನು ಇರಿದಿ ಕಠೋರವಾಗಿ ಬಂಧಿಸಿದ ಅವರಿಗೆ ತಾಯಿ ನನ್ನಾಗಬೇಕು. ಅದರಲ್ಲಿ ಕೆಲಸ ಮಾಡು. ಒಂದು ಪಾತ್ರೆ ಇಟ್ಕೊಂಡು ಇವರನ್ನು ತೋರಿಸಿ, ತಪ್ಪಲಿಯು ನೀನಾದ ಮಗನೇ, ತಪ್ಪಲಿಯು ನೀನಾದ ಮಗನೇ ದೇವರ ಕಥೆ ಕೊಟ್ಟು ಹೇಳ್ತಾ ಹೋಗು. ನಿನ್ನ ಮುಂಭಾಗದಲ್ಲಿ ಬೇಡುವುದಕ್ಕೆ ನನಗೆ ನಾಚಿಕೆ. ನಾಚಿಕೆಯನ್ನು ಶಬ್ದದ ನಿನಗೆ ಗೊತ್ತುಂಟು. ಒಂದು ದಿವಸ ಹೆಂಡತಿಯ ಮನಸ್ಸು ಅಂತ ಅರ್ಥ ಮಾಡಿಕೊಂಡು ಈ ರೀತಿ ವ್ಯವಹರಿಸುವ ನೋಡು. ನಾನು ಶಾಪ ಕೊಡ್ತೇನೆ. ನಿನ್ನ ಹೆಣ್ಣು ಮುಂದೆ ಗೊತ್ತಿಲ್ಲದೆ ನನ್ನ ಅಣ್ಣನ ನನಗೆ ಮದುವೆ ಮಾಡಿ ಬಂದ ಬಾಯಿನಲ್ಲಿ ಎಷ್ಟು ಹೊಂದಲಸುಗಳನ್ನು ಸಹಿತ ಕೂತಿದ್ದೆ ನಾನು. ಎಲ್ಲವೂ ನಿಷ್ಪ್ರಯೋಜನ ಆಯಿತು. ನನ್ನ ಶಾಪ ಕೇಳು, ಶಾಪ ಕೇಳು. ರಾಮಂದ್ರು ಹುಡುಗರಿಗೆ 50 ವರ್ಷ 60 ವರ್ಷ ಆಗೋರಿಗೆ ಹೆಣ್ಣುಗಳೇ ಯಾವಾಗ ಮುದ್ದೆಯಾದಂತ ಹೆಣ್ಣಿನ ಮನಸ್ಸನ್ನು ನೋಯಿಸಿದ್ಯಾ ಹಾಗೆ ನಿನ್ನ ಶಾಪವನ್ನು ನಾನು ಅನುಮೋದಿಸ್ತೇನೆ. ಹಾಗೆ ಆಗಲಿ, ಯಾಕಂದ್ರೆ ನನಗೆ ಮದುವೆ ಆಗಿದೆ.
ಹೆಣ್ಣಿನ ಬ್ರಹ್ಮಾಸ್ತ್ರ ಇದು. ಬಿದುರಿನಿಂದ ಒಂದು ಹೆಣ್ಣಿಗೆ ಅನ್ಯಾಯ. ತಾನು ತವರು ಮನೆಯನ್ನು ಸೇರ್ತೇನೆ, ಆಗ ಊರಿನವರು ಏನು ಆಲೋಚನೆ ಮಾಡ್ತಾರೆ, ಕೈ ಹಿಡಿದಂತಹ ಗಂಡನಲ್ಲಿ ಏನು ದೌರ್ಬಲ್ಯ ಉಂಟು. 7,000 ಏನು ಮಾಡುವುದಕ್ಕಾಗ್ತದೆ. ನಿನ್ನ ಕರ್ಮ ಏನೇ ಹೊಗೆ ಸೊಪ್ಪಿನಾಗೆ ಮಾಡುತ್ತಾಗ್ತದೆ. ಒಪ್ಪಿಕೊಡ್ತೇನೆ. ಒಂದು ವಿಷಯ ಇಷ್ಟಾದರೂ ಅವಳು ನಿನಗೆ ಕರುಣೆಯಿಂದ ಕಾಲ ಯಾರನ್ನೂ ಕಾಯುವುದಿಲ್ಲ. ಮೊನ್ನೆಯವರೆಗೆ ಆಟವಾಡುತ್ತಿದ್ದಂತಹ ಮಗುವಿಗೆ ಬೆಳೆಯುತ್ತಿದ್ದೀವಿ. ಆದರೆ ದೈವ ಸಂಕಲ್ಪಕ್ಕಿಂತ ಮಿಗಿಲಾದಂತಹ ಸಂಕಲ್ಪ ಇನ್ನೊಂದಿಲ್ಲ ಎನ್ನುವುದಕ್ಕೆ ನಿನ್ನ ಜೀವನವೇ ಸಾಕ್ಷಿ. ನೀನು ಕುಡಿದ ನೀರ ಬ್ರಹ್ಮವಾಯಿ ಮನೆಯಲ್ಲಿ ನಿನ್ನ ಚಿಕ್ಕಮ್ಮನ ಸ್ಥಾನದಲ್ಲಿರುವ ಹೆಣ್ಣು ಪಿಶಾಚಿಯ ಮೈಗಳು. ನೀನು ಉಂಡದ್ದು ಅನ್ನವಾಗಿರಲಿಲ್ಲ, ಅವಳಿಂದ ತೊಡಗಿದಂತಹ ಖಂಡನೆಯಾಗಿದೆ. ಅದೆಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದೀವಿ. ಬೆಂಕಿಯಲ್ಲಿ ಆದರೆ ಮುಖದಲ್ಲಿ ಇನ್ನು ಸಂತಸ ಎದ್ದು ಕಾಣ್ತಾ ಇದೆ. ಆನಂದದ ಯಾವುದನ್ನೋ ನಿರೀಕ್ಷಿಸುತ್ತಾ ಇದ್ದೀ ಎಂದು ಏನಾಗಬೇಕು ನನ್ನಲ್ಲಿ
ಅದನ್ನೆಲ್ಲ ನಿಭಾಯಿಸಿಕೊಂಡು ನೀಡಬೇಕು ನಾನು ಬೆಳೆದಿದ್ದೇನೆ. ಆ ಮಟ್ಟಿಗೆ ನನಗೆ ವೃತ್ತಿ ಸಮಾಧಾನ ಇದೆ. ಆದರೂ ಸಂತೋಷವನ್ನು ಅನುಭವಿಸುವುದಕ್ಕೆ ವ್ಯಾವಹಾರಿಕವಾದಂತಹ ಸುಖವಸ್ತುಗಳು ಬೇಕು ಅಂತಿಲ್ಲ. ಕೆಲವರು ನಮ್ಮ ಮನಸ್ಸು ಹಾಗೆ ನನ್ನ ಪರಿಸ್ಥಿತಿ ನನ್ನ ಶತ್ರುಗಳಿಗೂ ಬರಬಾರದು. ಎಂತಹ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿದೆ. ನಾನು ಮನೆಯಲ್ಲಿಲ್ಲದಿದ್ದಂತಹ ವೇಳೆ ನನ್ನ ಮಗಳಿಗೆ ಮದುವೆಯನ್ನೂ ಮಾಡಿಸಿ ಆ ಹೆಣ್ಣಿನ ರೂಪದ ವಿಷಯ ಕೊನೆಯ ಪಕ್ಷ ಒಬ್ಬ ಆರೋಗ್ಯವಂತ ಯುವಕರಿಗಾದರೂ ಕೊಟ್ಟು ಮದುವೆ ಮಾಡುತ್ತಿದ್ದರೆ ಗಂಡನ ಮನೆಯಲ್ಲಿ ಆದರೂ ನೆಮ್ಮದಿಯ ಬದುಕುವವಳದ್ದಾಗುತ್ತಿತ್ತು. ಏನು ಆದರೆ ಮಾತನಾಡುವಂತಹ ಅರ್ಹತೆ ಇಲ್ಲದಿರುವಂತಹ ಅವರನ್ನು ಕಟ್ಟಿಕೊಂಡು ನನ್ನ ಪುತ್ರಿಯವರು ಹೇಗೆ ಜೀವನವನ್ನು ಮಾಡುವುದಕ್ಕಿದೆ ಬಾಣಲಿಯಿಂದ ಬೆಂಕಿಗೆ ಬಿದ್ದ ಹಾಗಾಗಿ ಹೋಯಿದ್ದವಳ ಪರಿಸ್ಥಿತಿ. ಇದ್ದಷ್ಟು ಸಮಯವು ಆ ಚಿಕ್ಕಮ್ಮನಿಂದ ಚಿತ್ರ ಹಿಂಸೆಯನ್ನು ಅನುಭವಿಸುತ್ತಾ ಇತ್ತು. ಪತಿಯ ಮನೆಯಲ್ಲಾದರೂ ಸುಖ ಅವಳ ಪಾಲಿಗೆ ಕೈ ಜಿಗಿಯಾಯಿತು. ನಾನು ಇನ್ನೂ ಬದುಕಿದ್ದೇನೆಯಾಗಿ ನನ್ನಲ್ಲಿ ಉತ್ತರ 10 ಮಕ್ಕಳಿಗೆ ತಂದೆಯಾಗುವಂತಹ ಭಾಗ್ಯವನ್ನು ನಾನು ಪಡೆದುಕೊಂಡು ಬಂದದ್ದಿಲ್ಲ. ಇದ್ದವಳು ಒಬ್ಬಳು ಹುಟ್ಟಿನ ಧ್ವನಿ. ಅವಳ ವಿಷಯದಲ್ಲಿ ಎಂತಹ ಕನಸುಗಳನ್ನು ಕಂಡಿದ್ದೆ, ಎಂತಹ ಆಶಾ ಗೋಪುರವನ್ನು ನಿರ್ಮಿಸಿದ್ದೆ. ಎಲ್ಲವೂ ನಿಂತಿರುವುದಾಗಿ ಹೋಯಿತು, ನಿಂತಿರುವುದಾಗಿ ಹೋಯಿತು. ಆದರೆ ಈ ಪರಿಸ್ಥಿತಿಯಲ್ಲಿ ಬದುಕುವುದಕ್ಕಿಂತ ಆತ್ಮಹತ್ಯೆ ಸರ್ವತಾ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ವ್ಯಕ್ತಿ ಅಂತರ್ಪಿಶಾಚವಾಗಿ ಅಲೆದಾಡಬೇಕಾಗಿದೆ ಎನ್ನುವಂತಹ ಸತ್ಯ. ಸ್ವರ್ಗಸ್ಥಳಾದಂತಹ ನನ್ನ ಬ್ರಹ್ಮಹತ್ಯೆ ಆತ್ಮವನ್ನು ನನ್ನ ಕಣ್ಣೀರಿನಲ್ಲಿ ಸ್ವಾಮಿ ನಿಮ್ಮ ಮೇಲೆ ವಿಶ್ವಾಸದಿಂದ ಕಾರಣ ನನ್ನ ಎಳೆಯ ಕಂದಮ್ಮರನ್ನು ನಿಮ್ಮ ಕೈ ಒಪ್ಪಿಸಿ ನಾನು ಸ್ವರ್ಗಕ್ಕೆ ತೆರಳಿದ್ದೆ. ಈ ರೀತಿಯಾಗಿ ನೀವು ನೋಡಿಬಿಟ್ಟಿದೆ ಎಂಬುದಾಗಿ ಪ್ರಶ್ನಿಸಿ ಉತ್ತರಿಸುವಂತಹ ಚೈತನ್ಯದಲ್ಲಿ ನಾನು ಹೇಗಿದೆ. ಇನ್ನು ಮುಂದೇ ಎಲ್ಲವನ್ನು ತ್ಯಜಿಸಿ ತೀರ್ಥಾಟನೆ ಮಗಳೇ Silver
ನಮ್ಮ ತುದಿಯನ್ನು ಎರಡು ಮಾಡಿದ್ದಿಲ್ಲ. ಯಾಕಾಗಿ ತಂದೆಯವರಿಗೆ ತನ್ನಲ್ಲಿ ಸಿಟ್ಟು ಎಂಬುದಾಗಿ ತಪ್ಪಾಗಿ ತಿಳಿಯಬೇಡ ತಂದ ನಿನ್ನಲ್ಲಿ ನನಗೆ ಉಳಿಸಿಲ್ಲ. ಆದರೆ ಆಶೀರ್ವಾದ ಮಾಡುವ ಸ್ಥಿತಿಯಲ್ಲಿ ನಾನಿಲ್ಲ. ನನ್ನ ಆಶೀರ್ವಾದದ ಮೇಲೆ ನನಗೆ ವಿಶ್ವಾಸ ಹೊರಟು ಹೋಗಿದೆ. ಯಾವತ್ತೂ ನೀನು ನಮಸ್ಕರಿಸುವಾಗ ಹೊಡಿತಾಗಲಿ ಎಂಬುದಾಗಿ ಇದುವೇ ನಾಲಿಗೆಯಿಂದ ಆಶೀರ್ವಾದ ಮಾಡ್ತಾ ಇದ್ದೆ. ಆ ಆಶೀರ್ವಚನವೇ ನಿಜವಾಗುತ್ತಿದ್ದರೆ ಈ ರೀತಿಯಾದಂತಹ ಮಹತ್ವದಿಂದಾಗುತ್ತಿದ್ದ ಹೇಳು. ಆದ ಕಾರಣವೇ ಆಶೀರ್ವಾದ ಮಾಡುವ ಹಕ್ಕನ್ನು ನಾನು ಪಡೆದುಕೊಂಡಿದ್ದೆ. ನಿಮ್ಮನ್ನು ನೋಡುವಂತಹ ಧೈರ್ಯವೂ ನನಗಿಲ್ಲ ಕಂದ. ಯಾವ ಮಹಾನ್ ಕಾರ್ಯವನ್ನು ಸಾಧಿಸಿದ್ದಕ್ಕಾಗಿ ಅಭಿಮಾನದಿಂದ ನಿನ್ನ ಮುಖವನ್ನು ನೋಡಬೇಕು ಹೇಳು. ಜನ್ಮಕೊಂಡ ತಂದೆಯ ಮುಂಭಾಗದಲ್ಲಿ ಮಗಳಿಂತಹ ದಾರುಣವಾದ ಜೀವನವನ್ನು ಅನುಭವಿಸ್ತಾಳೆ ಎಂದಾದರೆ ಅದಕ್ಕಿಂತ ಕೆಟ್ಟ ವಿಷಯ ತಂದೆಯ ಪಾಲಿಗೆ ಕೊತ್ತೊಂದಿದೆಯೇ? ಮಗು, ಸಂಬಂಧದ ದೃಷ್ಟಿಯಿಂದ ನುಡಿಯುವುದು ನಾನು ಕ್ಷಮೆಯನ್ನು ಕೇಳಬಾರದು. ಯಾಕಂದ್ರೆ ನಿನ್ನ ಆಯುಷ್ಯಕ್ಕದು ಹಾನಿ ಆಗ್ತದೆ. ಆದರೂ ನನ್ನ ಮನಸ್ಸು ನನ್ನ ನಿಯಂತ್ರಣದಲ್ಲಿ ಇಲ್ಲ. ಅವರ ಮಾತಿಗೆ ಕಿವಿಗೊಟ್ಟು ನಿನಗೆ ಚಿಕ್ಕಮ್ಮ ನೋಡುಗಳನ್ನು ತಂದು ನಿನ್ನ ಜೀವನವನ್ನು ಹಾಳು ಮಾಡಿದ ಈ ಪಾದಕ್ಕೆ ಕ್ಷಮಿಸ್ತೀಯಾ? ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಜನ್ಮದಲ್ಲಿ ತಿಳಿದು ಯಾವುದೇ ಪಾಪವನ್ನು ಮಾಡಿದವರಲ್ಲ ಎನ್ನುವಂತಹ ನಂಬಿಕೆ ನನಗಿದೆ. ಆದರೆ ಜನ್ಮಾಂತರಗಳಲ್ಲಿ ಶ್ರದ್ಧಾ ನಿಲ್ಲಿಸುವುದನ್ನು ಯಾವ ಜನ್ಮದಲ್ಲಿ ತಾಯಿ ಮಕ್ಕಳನ್ನು ಬೇರ್ಪಡಿಸುತ್ತೇನೆ, ಯಾವ ಜನ್ಮದಲ್ಲಿ ಹೆಣ್ಣಿನ ಜೀವನವನ್ನು ಹಾಳು ಮಾಡಿದ್ದೇನೆ ಹೇಳಬಲ್ಲವರಾರು ಈ ಜನ್ಮದಲ್ಲಿ ಇನ್ನೊಂದು ಜನ್ಮ ಪರಮಾತ್ಮ ದಯ ಪಾಲಿಸ್ತಾನೆ ಎಂದಾದರೆ ಇಂತಹ ದಯನೀಯವಾದಂತಹ ಜೀವನವನ್ನು ಅನುಭವಿಸುವ ಸ್ಥಿತಿಯನ್ನು ಬೇಡ ಎಂದು ಕೇಳುವುದಕ್ಕಾಗಿಯೇ ನಾನು ತೀರ್ಥಯಾತ್ರೆಗೆ ಹೊರಡಬೇಕು ಎಂಬುದಾಗಿ ತಪ್ಪಿಸಿದ್ದೇನೆ. ಇನ್ನೊಂದು ಬಾರಿ ನಿನ್ನ ಮುಖ ಜನನಿಯಳಿದ ಎಲ್ಲ ರಕ್ಷಿಸಿ ಈ ಕಷ್ಟದಲ್ಲಿ ಕನದೇನು ಕೊರೆಯಲೇನು ನನ್ನ ಶಿಕ್ಷಿಸಿ. ಈ ಕಷ್ಟದಲ್ಲಿ ಕನದೇನು ಕೊರೆಯಲೇನು ನನ್ನ ಶಿಕ್ಷಿಸಿ ರಕ್ಷಿಸಿ. ಹರಣವಿರದ ದೇಹ ಮಾಡುವುದೇ ಹರಣವಿರದ ದೇಹ ಮಾಡುವುದೇ ಬೆಳಗಿರಲಿ ನಡೆಯದ ಅರಳ ಬಗೆಲಿ ಕಂಡ ಇರುವುದೇ ಒಳನ ಅಲ್ಲಿ ನಡಿಗೆ ತಿರುಗಿ ಮರಳುತ್ತಿರುವ ದಿನವೂ ನಾನು ಒಳನಲ್ಲಿ ನಡಿಗೆ ತಿರುಗಿ ಮರಳುತ್ತಿರುವ ದಿನವೂ ನಾನು ತೊರೆಯಬೇಡ ವಿರುದ್ಧ ಸತ್ಯ ಚರಣಗಿರಲಿ ಬೇಡಲೋ ತೊರೆಯಬೇಡ ಜನನಿಯಳಿದ ದಿವಸದಿಂದ ನಿನ್ನ ರಕ್ಷಿಸಿ. ಜನ